ಚರರೆಂದ ನುಡಿ ಕೇಳಿ ಸಾಲ್ವನು ಬೇಗ ತರುಣಿಯ ಕರೆ ಒಳಗೆಂದನೋ ತರುಣಿಯ ಕರೆ ಒಳಗೆಂದನೋ ತ್ವರಿತದಿ ಬಂದಾಗ ದೂತನು ಸುಂದರಿ ಬುಧರೊಳ ಹೋಗಿರೆಂದನೋ ತ್ವರಿತದಿ ಬಂದಾಗ ದೂತನು ಸುಂದರಿ ಬುಧರೊಳ ಹೋಗಿರೆಂದನೋ ತರುಣಿಯ ಕರೆ ಒಳಗೆಂದನೋ ಹರಿಯುವ ನೀರಿನ ಜೊತೆಗೆ ಸಾಗಿ ಹೋಗುವುದಕ್ಕೆ ಕೈಕಾಲು ಅಲುಗಾಡಿಸುವುದಕ್ಕೆ ಗೊತ್ತಿದ್ರೆ ಸಾಕು. ಅದೇ ಎದೆಯ ಮೇಲೆ ಹರಿದು ಬರುವ ಪ್ರವಾಹಕ್ಕೆ ಮುಖ ಕೊಟ್ಟು ಈಜಬೇಕು ಅಂತಾದರೆ ಅಂಥವನಿಗೂ ತೋಳಿಗೂ ತೊಡೆಗಳಿಗೂ ಬಲ ಬೇಕು ಅಂತ ಹಿರಿಯರು ಆಡಿದರು. ನಡೆಯುವವನು ಎಡವುತ್ತಾನೆ, ಆಡುವವನು ತಪ್ಪುತ್ತಾನೆ, ಮಾಡುವವನು ಸೋಲುತ್ತಾನೆ. ಇಲ್ಲಿಗೆ ನೀನು ಸತ್ತೇ ಹೋಗು ಅಂತ ಯಾರು ಹೇಳುವುದಿಲ್ವಲ್ಲ. ಮರಳಿ ಯತ್ನವ ಮಾಡು, ಮರಳಿ ಯತ್ನವ ಮಾಡು, ಹೊಸ ದಿಶೆಗಳ ಕಡೆಗೆ ಮುಖ ಮಾಡು, ಹೊಸ ಏಣಿಗಳನ್ನು ಶೋಧನೆ ಮಾಡು, ಹೊಸ ಮೆಟ್ಟಿಲುಗಳನ್ನು ಅನ್ವೇಷಣೆ ಮಾಡು, ಅದನ್ನು ಏರುತ್ತಾ ನಿನ್ನ ಗುರಿಯ ಶಿಖರದ ಕಡೆಗೆ ಸಾಗು ಅಂತ ಸೂಚಿಸ್ತಾರೆ. ಒಬ್ಬ ವ್ಯಕ್ತಿ ಪುರುಷಾರ್ಥವನ್ನು ಸಾಧಿಸುವುದಕ್ಕೆ ತೊಡಗಿದ ಮೇಲೆ ದೈಹಿಕವಾಗಿಯೂ ಬೌದ್ಧಿಕವಾಗಿಯೂ ಎರಡನ್ನೂ ಬದುಕಿನಲ್ಲಿ ಪರೀಕ್ಷೆಗೆ ಒಡ್ಡುತ್ತಾನೆ. ಉದ್ಯಮಗಳನ್ನು ಕೈಗೊಳ್ಳುತ್ತಾ ಹೋದ ಹಾಗೆಲ್ಲ ವ್ಯಕ್ತಿ ಶಾರೀರಿಕವಾಗಿಯೂ ಮಾನಸಿಕವಾಗಿಯೂ ಕುಗ್ಗಿ ಹೋಗುತ್ತಾನೆ, ಗೆಲುವನ್ನು ಹೊಂದುತ್ತಾನೆ. ಮೊದಲು ಉಲ್ಲೇಖ ಮಾಡಿದ್ದು ಶರೀರಕ್ಕೆ ಸಂಬಂಧಪಟ್ಟು. ದೈಹಿಕವಾಗಿ ಹಲ್ಲೆಗೆ ಒಳಗಾದಾಗ, ಒಂದು ಆಘಾತವನ್ನು ಹೊಂದಿದಾಗ ಒಬ್ಬಾತ ನೆಲದ ಮೇಲೆ ಬಿದ್ದು ಹೋಗುವಂತಹ ಸೋತ ಸ್ಥಿತಿ ಬಂದರೂ ಅಲ್ಲಿಂದ ಕಳವಳಿಸದೆ, ಕಸಿವಿಸಿಗೊಳ್ಳದೆ, ಚಿತ್ತಕ್ಷೋಭಗೊಳ್ಳದೆ ಉದ್ದೀಪನ ಅವಸ್ಥೆಗೆ ಬಂದು ಉತ್ಕರ್ಷಗೆ ಮುಖ ಮಾಡಬೇಕು ಅಂತ ಮೊದಲಿನದ್ದರ ಸೂಚನೆ. ಹಾಗೆಂದು ಮಾನಸಿಕವಾಗಿ ಕುಗ್ಗಿದ್ರೆ, ಬೌದ್ಧಿಕವಾಗಿ ಒಬ್ಬ ಆಘಾತಕ್ಕೆ ಒಳಗಾದರೆ ಅದಕ್ಕೆ ಮನಃಶಾಸ್ತ್ರಜ್ಞರು ಒಂದೇ ದಾರಿ ಹೇಳುವುದು: ವೈರಾಗ್ಯವನ್ನು ತಾಳು, ಆ ಮೂಲಕವಾಗಿ ಸ್ವಾಧ್ಯಾಯವನ್ನು ಮಾಡು, ಆ ಮೂಲಕವಾಗಿ ನಿನ್ನಲ್ಲಿ ಇರಬಹುದಾದ ದುರ್ಬಲಾಂಶಗಳನ್ನು ತಿಳಿದುಕೋ. ಮತ್ತೆ ಎಷ್ಟೋ ವರ್ಷಗಳ ಬಳಿಕ ಸಾರ್ವಜನಿಕವಾದಂತಹ ಸಮಾಜಮುಖಿಯಾದ ಬದುಕಿಗೆ ಬಾ. ಸೌಭಾವನೀಶನಾದ ಸಾಲ್ವ ಎಷ್ಟು ವೈಭವದಿಂದ, ಎಂತಹ ವೈಖರಿಯಿಂದ, ಎಂತಹ ವೈಶಿಷ್ಟ್ಯದಿಂದ ಈ ಮೇಧಿನಿಯನ್ನು ಪಾಲಿಸುತ್ತಾ ಬಂದವರು. ಏನು ಮಾಡೋಣ ದೇವರೇ, ನನ್ನೊಳಗೆ ಭೌತಿಕವಾಗಿ ಏನು ಬಂದರೂ ನಾನು ತಲೆಬಿಸಿ ಮಾಡಿಕೊಳ್ಳುವುದಿಲ್ಲ. ಬೌದ್ಧಿಕವಾಗಿ ಒಂದು ಸೋಲು ಬಂದು ಹೋಯಿತಲ್ಲ, ಅದಕ್ಕಾಗಿಯೇ ಇಲ್ಲಿಯವರೆಗೆ ಕಸಿವಿಸಿಕೊಂಡವನು, ಮಾನಸಿಕವಾಗಿ ತಳಮಳವನ್ನು ಹೊಂದಿದವನು. ನನ್ನ ಬದುಕಿನಲ್ಲಿ ಅಸಹಾಯಕತೆ ಬರಲಿಲ್ಲ ಅಂತಿಲ್ಲ, ನನ್ನ ಬದುಕಿನಲ್ಲಿ ಪರಾಭೂತನಾಗುವ ಅವಸ್ಥೆಗಳು ಬರಲಿಲ್ಲ ಅಂತಿಲ್ಲ. ಅಲ್ಲೆಲ್ಲ ತಾತ್ಕಾಲಿಕವಾಗಿ ಹಿಮ್ಮೆಟ್ಟಿದ್ರು. ಸಂಧಿ, ವಿಗ್ರಹ, ಯಾನ, ಆಸನ, ದ್ವೈಧೀಭಾವ, ಸಮಾಶ್ರಯ ಎನ್ನುವ 6 ಸ್ಥಿತಿಗಳಲ್ಲಿ ದ್ವೈಧೀಭಾವದಿಂದ ಸುಮ್ಮನೆ ಕುಳಿತವ ಸಮಾಶ್ರಯವನ್ನು ಸಾಧಿಸಿ ಮತ್ತೆ ನನ್ನ ಹಳೆಯ ವೈಖರಿಗೆ, ಹಳೆಯ ಜಾಡಿಗೆ ಮರಳಿ ಬಂದ ಜಾಯಮಾನ ನನ್ನದು. ಆದರೆ ಈ ಆಘಾತದಿಂದ ನೆಲ ಕಚ್ಚಿದ, ತಳ ಕಚ್ಚಿದ ನನಗೆ ಎದ್ದು ನಿಲ್ಲುವುದಕ್ಕೆ ಸಾಧ್ಯವಾಗಲಿಲ್ಲ. ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ನಿರಾಶೆಯನ್ನು ಹೊಂದಿದರೆ
ಅವನ ಕೊಟ್ಟ ಕೊನೆಯ ನಿಲ್ದಾಣ ಯಾವುದು ಅಂತ ಕೇಳಿದರೆ ವೈರಾಗ್ಯ. ನನ್ನ ಬದುಕಿನಲ್ಲಿ ಸಂಭವಿಸಿದ್ದು ಇದುವೇ. ಅತ್ಯುತ್ಸಾಹದಿಂದಲೇ ನಾನು ಕಾಶಿಯ ಸ್ವಯಂವರ ಮಂಟಪವನ್ನು ಸೇರಿದೆ. ನನ್ನಲ್ಲಿರಬಹುದಾದಂಥ ಅದಟು ಏನು ಎನ್ನುವುದನ್ನು ಸಾರ್ವಜನಿಕವಾಗಿ ಪ್ರಶಂಸಾರ್ಹವಾಗಿ ಪ್ರಯೋಗ ಮಾಡಿ ಪ್ರದರ್ಶನ ಮಾಡಿ ಯಥೋಚಿತವಾದಂಥ ಫಲಪ್ರಾಪ್ತಿಯನ್ನು ಸನ್ನಿಹಿತಗೊಳಿಸಿಕೊಳ್ಳುತ್ತೇನೆ ಅಂತ ಮಹತ್ವಾಕಾಂಕ್ಷೆಯಿಂದ ಹೋದೆ. ನನ್ನ ಬದುಕಿಗೆ ತಿರುವು ಕೊಟ್ಟದ್ದು ಹಿಂದಿನ ದಿವಸ ಸಾಯಂ ಸಂಧ್ಯೆಯ ವೇಳೆ ಗಂಗಾಕೂಲದಲ್ಲಿ ಸಂಧಿಸಿದ ಕಾಶಿ ನರೇಶನ 3 ಪುತ್ರಿಯರಲ್ಲಿ ಜ್ಯೇಷ್ಠೆಯಾದಂಥ ಅಂಬೆಯನ್ನು ಸಂಧಿಸಿದುದರ ಕಾರಣದಿಂದ. ನಾನು ನೇರವಾಗಿ ಸ್ವಯಂವರ ಮಂಟಪಕ್ಕೆ ಸೇರಿದುದು ಹೌದಾಗಿದ್ದರೆ ಅಲ್ಲಿ ವೀರ್ಯ ಶುಲ್ಕವನ್ನೇ ತೆತ್ತು ವಿಕ್ರಮ ಬಣವನ್ನು ಗೆದ್ದು ಆ 3 ಹೆಣ್ಣು ಮಕ್ಕಳಿಗಾಗಿ ಹೋರಾಟವನ್ನು ಮಾಡಿದ್ರೆ ಪುರುಷಾಯತವಾದ ಪ್ರಯತ್ನವನ್ನು ಕೈಗೊಂಡು ಒಬ್ಬ ಧೀರೋದಾತನಾದ ವೀರನಾಗಿ ಭೀಷ್ಮನ ಕೈಯಿಂದ ಸೋತ ಹೀಗಿರುವ ಪ್ರಖ್ಯಾತಿಯಾದರೂ ನನ್ನ ಬದುಕಿಗೆ ಬೆನ್ನಿಗಂಟಿಕೊಂಡು ಬರುತ್ತಿತ್ತು. ಏನು ಮಾಡೋಣ? ಅವಳ ಜೊತೆಗೆ ಕಾಣಿಸಿಕೊಂಡ ಅನುರಾಗ, ಅವಳ ಜೊತೆಗೆ ತತ್ಕಾಲೀನವಾಗಿ ಮೂಡಿದಂತಹ ಪ್ರೀತಿ, ನನ್ನೊಳಗೆ ಇದ್ದಂತಹ ಪುರುಷತ್ವವನ್ನು ಜಾಗೃತಗೊಳಿಸಿದ ಅವಳೊಂದಿಗಿನ ಮೈತ್ರಿ, ಅದು ಕಾರಣವಾಗಿಯೇ ಮರುದಿನ ನನ್ನ ಬದುಕಿನಲ್ಲಿ ವೈಚಿತ್ರ್ಯಪೂರ್ಣವಾದ ತಿರುವು, ಆಘಾತಕಾರಿಯಾದಂತಹ ಹೊಡೆತ ಒಂದು ಕಾಣಿಸಿಕೊಂಡಿತು. ಅದರಿಂದ ಚೇತರಿಸಿಕೊಳ್ಳುವುದಕ್ಕೆ ಸಾಧ್ಯವಾಗದೆ ಮೈಡಿ ನೆಟ್ಟು ಹೋದ ಭೀಷ್ಮನ ಅಂಬುಗಳ ಗಾಯಗಳಿಗೆ ವಿಶೇಷವಾದಂಥ ಔಷಧಿಯನ್ನು ಮಾಡಿ ನನ್ನ ಪುರವನ್ನು ಸೇರಿಕೊಂಡ ನಾನು ಅಂತಃಪುರದೊಳಗೆ ಮುಖ ಮಾಡಿದವ ತಿರುಗಿ ನೋಡಿದ್ದಿಲ್ಲ ರಾಜ್ಯಸಭೆಯ ಕುರಿತಾಗಿ. ನನ್ನ ರಾಜ್ಯದ ವ್ಯವಸ್ಥೆ ಹೇಗುಂಟು ಅಂತ ನನಗೆ ಗೊತ್ತಿಲ್ಲ. ಬುದ್ಧಿವಂತರಾದಂತಹ ನಂಬಿಗಸ್ತರಾದಂತಹ ಮಂತ್ರಿಗಳಿರುವ ಕಾರಣದಿಂದ ನನ್ನ ಪುರದ ಆಡಳಿತದ ವ್ಯವಸ್ಥೆ ಯಾವ ಕಾರಣಕ್ಕೂ ಶಿಥಿಲಗೊಳ್ಳದೆ ಸುಭದ್ರತೆಯಿಂದ ಮುಂದುವರಿಯುತ್ತದೆ ಅಂತ ನಾನು ನಂಬಿದುದಕ್ಕೆ ಆಧಾರವಾಗಿ ಇಲ್ಲಿಯವರೆಗೆ ಅದೇ ರೀತಿ ಆಡಳಿತೆಯನ್ನು ಅಮಾತ್ಯರು ಮಾಡಿಕೊಂಡು ಬಂದಿದ್ದಾರೆ. ಆದರೆ ಈ ದಿವಸ ಹಾಗಲ್ಲ. ತಲೆ ತಗ್ಗಿಸಿದಂತಹ, ಬೆನ್ನು ಬಾಗಿದಂತಹ, ಎದೆ ಭಾಗಕ್ಕೆ ಕೈ ಮುಗಿಯಲ್ಪಟ್ಟಂತಹ ವಿರೀತವಾದ ಸ್ಥಿತಿಯಲ್ಲಿ ಪ್ರಧಾನ ಅಮಾತ್ಯ ನನ್ನನ್ನು ಸಂಧಿಸಿದುದು ಮಾತ್ರವಲ್ಲ, ನನ್ನ ಮುಖಕ್ಕೆ ಮುಖ ಕೊಟ್ಟು ಗೌರವಯುತವಾಗಿ ಮಾತನಾಡಿ, ಸ್ವಾಮಿ, ಈ ದಿವಸವಾದರೂ ಸಭೆಗೆ ನೀವು ಬರಬೇಕು. ನೀವಿಲ್ಲದೆ ಹೋದರೆ ತಾರಕೆಗಳಿಂದ ಕೂಡಿದಂಥ ಗಗನಾಂಗಣದಲ್ಲಿ ಚಂದ್ರ ಬಾರದೆ ಹೇಗೆ ಶುಭವಾದಂಥ ನಿರೀಕ್ಷೆ ಬರುವುದಿಲ್ವೋ, ಹೇಗೆ ಹಗಲಿಗೆ ಒಡೆಯನಾದಂಥ ಸೂರ್ಯನು ಮೋಡದ ಮರೆಯಲ್ಲೇ ಕುಳಿತರೆ ಹೇಗೆ ಉಳಿದ ಕಡೆಗೆ ಪ್ರಕಾಶ ಹಬ್ಬುವುದಿಲ್ವೋ, ಅದೇ ರೀತಿ ನಮ್ಮ ರಾಜಸಭೆ ಕಂಗೊಳಿಸುವುದಿಲ್ಲ, ಕಳಕಳಿಯಿಂದ ಲಕಲಕನೆ ಹೊಳೆಯುವುದಿಲ್ಲ. ನೀವು ಬರಬೇಕು, ಕಳೆ ಏರಿಸಬೇಕು ಅಂತ ಕೋರಿಕೊಂಡ. ಎಷ್ಟೋ ಪ್ರಕರಣಗಳು ಇತ್ಯರ್ಥವಾಗದೆ ಉಳಿದಿದೆ. ಪ್ರಜೆಗಳಿಗೆ ಜನಾನುರಾಗಿಯಾಗಿ ಆಡಳಿತದ ಸವಿಯನ್ನು ಉಣಿಸಿದ ನಾನು ಅವರಲ್ಲಿರಬಹುದಾದಂಥ ನೋವುಗಳು, ದುಮ್ಮಾನಗಳು, ಅವರಲ್ಲಿರಬಹುದಾದಂಥ ಆಸಕ್ತಿಗಳು, ಅದಕ್ಕೆ ಮುಖ ಕೊಡಬೇಕಾದಂಥ ನಾನು ಹಿಂದೆ ಉಳಿಯಕೂಡದು ಎನ್ನುವ ಕಾರಣದಿಂದ ಈ ಹೊತ್ತು ಸಭಾ ಮಂಟಪವನ್ನು ಪ್ರವೇಶ ಮಾಡಿದ್ದೇನೆ. ಒಡ್ಡೋಲಗ ನಾನು ಕೊಡುವ ಹಾಗೆ ಕೊಡುವ ಸ್ಥಿತಿಯಲ್ಲಿಲ್ಲ. ಮಾನಸಿಕವಾಗಿ ಕುಗ್ಗಿ ಹೋಗಿರುವ ನಾನು, ಅಂಬ ಪ್ರಕರಣದಿಂದ ಪ್ರಹಸನದಿಂದ ಹೃದಯ ದೌರ್ಬಲ್ಯಕ್ಕೆ ಒಳಗಾಗಿರುವ ನಾನು, ಒಳಗೆ ಕೊತನೆ ಕುದಿಯುವಂತಹ ಲಾವಾರಸದಂತಹ ವಿರಹಾಗ್ನಿಯಿಂದ ಚೇತರಿಸಿಕೊಳ್ಳುವುದಕ್ಕಾದರೂ ಹೇಗೆ ಸಾಧ್ಯ? ಮುಖವಾಡ ಎನ್ನುವುದು ಇರಕೂಡದು ಮನುಷ್ಯನಿಗೆ. ಯಾರು ಮುಖವಾಡವನ್ನು ಹೊಂದಿರುತ್ತಾನೋ ಅವನನ್ನು ಆಷಾಢಭೂತಿ ಅಂತ ಕರೆಯುತ್ತೇವೆ. ಅವನನ್ನು ಮೋಸಗಾರ, ಕುಹಕಿ, ಕಪಟಿ ಅಂತ ಜಗತ್ತು ಚಿತ್ರಿಸ್ತದೆ. ಇರುವ ಒಂದೇ ಮುಖವನ್ನು ಮುಖವಾಡ ಇಲ್ಲದೆ ಇರುವ ಸ್ಥಿತಿಯಲ್ಲೇ ತ್ವಚೆ ಬೆಳ್ಳಗೆ ಮಾಡದೆ ಕಾಣಿಸುವುದೇ ಮನುಷ್ಯನಿಗೆ ಧರ್ಮವಾಗಬೇಕು. ಆ ಕಾರಣದಿಂದ ಮುಖವಾಡ ನನಗೆ ಇಷ್ಟವಾದ ಸಂಗತಿಯಲ್ಲ. ಹೀಗೆ ಪ್ರಜೆಗಳ ಎದುರು ಮುಖ ಮಾಡುವಾಗ ಸಭಾ ಕಲಾಪ, ಸಭಾ ಶಿಸ್ತು, ಸಭಾ ಮರ್ಯಾದೆ ಉಲ್ಲಂಘಿಸಕೂಡದು ಎನ್ನುವ ಪ್ರಜ್ಞಾಪೂರ್ವಕವಾದ ನಿಲುಮೆಯಿಂದ ಮುಖಕ್ಕೆ ತಿಳಿ ನಗೆಯ ಲಾಸ್ಯವನ್ನು ಎಳೆತಂದಿದ್ದೇನೆ. ಗಂಭೀರವಾಗಿ ಕುಗ್ಗಿ ಹೋದ ಮ್ಲಾನತೆಯಿಂದ ಕೂಡಿದಂತಹ ಗ್ರಹಣಕ್ಕೆ ಒಳಗಾದ ಚಂದ್ರನ ಆಗಿರುವ ಮುಖಕ್ಕೆ ಒತ್ತಾಯಪೂರ್ವಕವಾಗಿ ತಿಳಿನಗೆಯನ್ನು ತಂದುಕೊಂಡಿದ್ದೇನೆ. ಎಲ್ಲರ ಮುಂದೆ ಪೌರುಷದ 4 ಮಾತುಗಳನ್ನು ಆಡುವುದಕ್ಕೆ, ಮನಸ್ವಿ ನಿರ್ಧಾರ ಮಾಡುವುದಕ್ಕೆ ಸಾಧ್ಯವಾಗದೆ ಹೋದರೂ ಇವರ ಕಣ್ಣೊರೆಸುವುದಕ್ಕಾಗಿ, ಇವರ ಮುಂದೆ ನಾಟಕವಾಡುವುದಕ್ಕೆ 4 ಮಾತಾಡಬೇಕು ಅಂತ ತೊಡಗುವ ವೇಳೆಗೆ ಬಾಗಿಲು ಕಾಯುವ ಚರ ಏದುಸಿರು ಬಿಡುತ್ತಾ ಚರ ಚರ ಚರನೆ ಓಡಿ ಬರ್ತಾನೆ. ಬಂದವನೇ ಜಿಯ ಭಿನ್ನಪ ಉಂಟು ಅಂತ ಆಡ್ತಾನೆ. ಏನು ಅಂತ ಕೇಳಿದರೆ, ಪ್ರಾರಂಭದಲ್ಲಿದ್ದದ್ದು ನನ್ನಲ್ಲಿ ನಿರ್ಲಕ್ಷ್ಯ ಮತ್ತು ನಿರಾಸಕ್ತಿ. ಹಾಗೆಂದು ಅವನು ಉಚ್ಚರಿಸಿದ ವಾಕ್ಯಗಳಲ್ಲಿ ಸೇರಿಕೊಂಡ ಶಬ್ದ, ಅದು ಕೊಟ್ಟ ಅರ್ಥವನ್ನು ಆಲೋಚನೆ ಮಾಡಿದಾಗ ಇದ್ದಕ್ಕಿದ್ದ ಹಾಗೆ ಆಸಕ್ತಿಯು, ಕುತೂಹಲವು, ವಿಸ್ಮಯವು ಇಮ್ಮಡಿಯಾಯಿತು. ಯಾರೋ ಒಬ್ಬ ಬ್ರಾಹ್ಮಣ ವಯೋವೃದ್ಧನಿದ್ದಾನಂತೆ, ನಡೆಯುವುದಕ್ಕೆ ಕಷ್ಟಪಡ್ತಾನಂತೆ. ಬಾಗಿದ ಬೆನ್ನು, ನೆರೆತ ತಲೆ, ಸುಕ್ಕುಗಟ್ಟಿದ ಮೈ, ಮುಖಮಂಡಲದಲ್ಲಿ ಕಾಣಿಸಿಕೊಂಡಂಥ ವೃದ್ಧತ್ವದ ನೆರಿಗೆಗಳು, ಇವುಗಳಿಂದ ಸಮಾಹಿತನಾದಂಥ ಬ್ರಾಹ್ಮಣನೋರ್ವ ಒಬ್ಬಾಕೆ ಲಕಲಕನೆ ಹೊಳೆಯುವ ಏರು ಯೌವನಸ್ಥೆಯಾದ ಹಾವ ಭಾವ ಲಾವಣ್ಯ ವನಪು ವಯ್ಯಾರಗಳಿಂದ ರಾರಾಜಿಸುವ ಹೆಣ್ಣು ಮಗಳನ್ನು ಕರಕೊಂಡು ಬಂದಿದ್ದಾರಂತೆ. ಬಹುಶಃ ಹೀಗಿರಬೇಕು. ಸೌಭಾವನೀಶನಾದಂಥ ಸಾಲ್ವರನ್ನು ಕಂಡ್ರೆ
ಎಷ್ಟೋ ಕಾಲದಿಂದ ತನ್ನ ಮಗಳಿಗೊಬ್ಬಳಿಗೆ ಸರಿಯಾದಂಥ ವರನನ್ನು ಕಂಡುಹಿಡಿಯಲಾಗದ ಅಸಹಾಯಕತೆಗೆ ಪರಿಹಾರ ಸಿಕ್ಕಿತ್ತು, ಪಣ ಸಿಕ್ಕಿತ್ತು ಎನ್ನುವ ಕಾರಣಕ್ಕೆ ಬಂದಿರಬೇಕು. ಆ ಕಾರಣದಿಂದಲೇ ಅವರನ್ನು ಹೆಚ್ಚು ನಾವು ನೋಯಿಸಬಾರದು, ಕಾಯಿಸಬಾರದು. ಒಳ ಬರುವುದಕ್ಕೆ ಹೇಳಿದ್ದೆ. ಓ ಹೋ 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 ಸ್ವಾಮಿ, ಸೌಭಾವನೀಶನಾದ ಸಾಲ್ವ ನಿಮ್ಮ ಮುಂದೆ ಅಭಿಮಾನಪೂರ್ವಕವಾಗಿ ನಮಸ್ಕಾರ ಸಲ್ಲಿಸ್ತಾರೆ. ಕಲ್ಯಾಣ ಮಸ್ತು ಅಂತ ಆಶೀರ್ವಾದ ಮಾಡ್ತಾ ಇದ್ದೆ. ಸ್ವಲ್ಪ ವರ್ಷದ ತಿಂಗಳ ಮೊದಲು ಈ ಮಾತು ಹೇಳಿದ್ದಿದ್ರೆ ನನ್ನ ಬದುಕಿನಲ್ಲೂ ಕಲ್ಯಾಣವಾಗುತ್ತಿತ್ತೋ ಏನೋ ಜೀವ. ಇನ್ನೂ ಕೂಡ ಕಾಲ ಮಿಂಚಿಲ್ಲ. ಹೌದು, ಹಾಗಾಗಿ ಬ್ರಾಹ್ಮಣರಿಗೆ ನಾಲಗೆಗೆ ಬಲ ಹೆಚ್ಚು, ಬುದ್ಧಿಗೆ ಬಲ ಹೆಚ್ಚು ಅಂತ ಕೇಳಿದ್ದೇನೆ. ನಿಮ್ಮ ಹಾರೈಕೆಯಿಂದ ಸುದೀರ್ಘ ಕಾಲದ ಬಳಿಕವಾದರೂ ಒಂದು ಕಲ್ಯಾಣ ಆಗುದಿದ್ರೆ ಆಗಲಿ. ಆಗ್ತದೆ ಆಗ್ತದೆ. ನೀವು ಧರಣಿ ದೇವರಲ್ವೇ? ಹೌದೌದು ಹೌದು. ಧರಣಿ ದೇವಾಗಿ ಪೀಠವಿದ್ದನು ಬರವೇನು ಕಾರಣವೆನಲಾಗ, ಬರವೇನು ಕಾರಣವೆನಲಾಗ, ಸರಸಿರುಗಲೋಚನೆ ಭೇದಗತಿ ಬೇಗ, ಧರಣಿ ದೇವಗೆ ಪೀಠವಿದ್ದನು. ಅಯ್ಯ, ಗಂಧವನ್ನು ಸವೆದಷ್ಟು ಸುಗಂಧ ಹೆಚ್ಚು, ಚಂದನವನ್ನು ಮುಟ್ಟಿದಷ್ಟು ಶೀತಲತೆ ಹೆಚ್ಚೆಚ್ಚು ಕೈಗೆ ಅನ್ವಯವಾಗುತ್ತದೆ. ಬ್ರಾಹ್ಮಣರ ಕುರಿತಾಗಿಯೂ ಹೀಗೆ ಒಂದು ಉಕ್ತಿ ಉಂಟು. ಬ್ರಾಹ್ಮಣರ ಜೊತೆಗೆ ಹೆಚ್ಚು ಹೆಚ್ಚು ಸಂಭಾಷಣೆ ಮಾಡಿದ್ರೆ, ನಮ್ಮ ಬುದ್ಧಿಮತ್ತೆಯನ್ನು ಹೊರಗಲ್ಲಿಗೆ ಹಚ್ಚಿದ್ರೆ, ಅವರ ಜೊತೆಗೆ ನಡೆಸಲ್ಪಟ್ಟ ಸಂವಾದದ ಕಾರಣದಿಂದ ನಮ್ಮ ಹಳೆಯ ಬುದ್ಧಿಯೆಲ್ಲ ಮತ್ತೆ ಪ್ರಖರತೆಯನ್ನು ಪಡೆಯುತ್ತದೆ. ಹೌದು. ಹಾಗಾಗಿ ಬ್ರಾಹ್ಮಣರ ಜೊತೆಗಿನ ಸಂಭಾಷಣೆ ಉಳಿದವರ ಜೊತೆಗಿನ ಮಾತುಕತೆಗಳಿಗಿಂತ ಹೆಚ್ಚು ಮುಖ್ಯ ಅಂತ ಗುರುತಿಸಲ್ಪಡ್ತದೆ. ಹೌದಪ್ಪ. ಸ್ವಾಮಿ, ನೀವು ನಡೆದು ಬಂದ ವೈಖರಿಯನ್ನು ಕಂಡ್ರೆ, ನೀವು ಏದುಸಿರು ಬಿಡುತ್ತಿರುವ ಶಾರೀರಿಕವಾದಂತಹ ಸಮಸ್ಯೆಯನ್ನು ನೋಡಿದ್ರೆ ಬಹಳ ದೂರದಿಂದ ನಡೆದು ಬಂದ ಹಾಗೆ ಕಾಣಿಸ್ತದೆ. ಹೌದೌದು. ನಿಮ್ಮಂತ ವರ್ಚಸ್ವಿ ಬ್ರಾಹ್ಮಣರನ್ನು ನೋಡುವವರ ಕಣ್ಮನಗಳನ್ನು ಆಕರ್ಷಿಸುವ ವಿಪ್ರೋತ್ತಮರನ್ನು ಯಾರಾದರೂ ಯಾಕಾದರೂ ಹಾದಿಗೆ ಹಾಕಿದ್ರು ನನಗೆ ಗೊತ್ತಾಗುವುದಿಲ್ಲ. ನಿಮ್ಮನ್ನೂ ಮಾರ್ಗದಲ್ಲಿ ಬಿಟ್ರಲ್ಲ ಸ್ವಾಮಿ. ಅಲ್ಲ, ನಿಮ್ಮನ್ನೂ ಮಾರ್ಗದಲ್ಲಿ ಬಿಟ್ರಲ್ಲ. ಮಾರ್ಗದಲ್ಲಿ ಬಿಡ್ಲಿಲ್ಲ. ಅಲ್ಲ, ಮಾರ್ಗದಲ್ಲಿ ಬಿಡದೆ ನೀವು ನಡ್ಕೊಂಡು ಬಂದದ್ದು ಮಾರ್ಗಕ್ಕೆ ಬಂದದ್ದು. ನಿಮ್ಮನ್ನು ಮಾರ್ಗದವರೆಗೆ ಕರೆತಂದು ಇದೇ ಮಾರ್ಗದಲ್ಲಿ ಇಂತಲ್ಲಿಗೆ ಹೋಗು ಅಂತ ಸೂಚಿಸಿದ್ರು. ಹೌದು. ಹಾಗಾದ್ರೆ ಮಾರ್ಗದಲ್ಲಿ ಬಿಟ್ಟದ್ದಲ್ಲ, ಅಲ್ಲ. ಹಾಗೆಂದು ಇದೇ ಮಾರ್ಗದಲ್ಲಿ ಬರಬೇಕು ಅಂತ ನಿರ್ಧಾರ ಇತ್ತು. ಹೌದು ಸ್ವಾಮಿ, ಧರಣಿ ದೇವಗೆ ಅಂತ ಒಂದು ಮಾತು ನಾವೆಲ್ಲ ಹೇಳಿಕೊಳ್ಳುವುದು ಹೇಗೆ? ಭೂಪತಿಗಳಾಗಿದ್ದೇವೆ, ಮೇದಿನಿಪತಿಗಳಾಗಿದ್ದೇವೆ, ಕ್ಷೋಣಿಪತಿಗಳಾಗಿದ್ದೇವೆ, ಬಾಯಿಪಾಠ ಮಾಡಿ ಒಡ್ಡೋಲಗ ಕೊಡ್ತೇವೆ. ಯಥಾರ್ಥಕ್ಕೂ ಧರಣಿ ದೇವಗೆ. ಈ ಭೂಮಿ ಎನ್ನುವುದು ನಾರಾಯಣನ ಸತಿ ಅಂತ ಕರೆಯಲ್ಪಟ್ಟದ್ದು. ಇದಕ್ಕೆ ಶಾಶ್ವತನಾದಂತ ವರನೊಬ್ಬನಿದ್ರೆ, ಇದಕ್ಕೆ ಕೊನೆಯವರೆಗೂ ಒಬ್ಬ ಗಂಡನಿದ್ರೆ ಅವನೇ ರಮಾಧವನೆನಿಸಿಕೊಂಡ ನಾರಾಯಣನೆನಿಸಿಕೊಂಡಂತಹ ಲಕ್ಷ್ಮೀಲೋಲನಾದಂತಹ ಶ್ರೀಹರಿ. ಹೌದು. ಹಾಗಾದ್ರೆ ನಾವು ಧರಣಿ ನಮ್ಮದು ಅಂತ ಹೇಳಿಕೊಳ್ಳುವುದು ತಾತ್ಕಾಲಿಕ. ಹೊಸ ಮಳೆ ಬರುವಾಗ ಹಳೆಯ ನೀರು ಕೊಚ್ಚಿ ಹೋಗುವುದಿಲ್ಲ. ಹೊಸ ಗಾಳಿ ಬರುವಾಗ ಕೋಣೆಯಲ್ಲಿ ಗವಾಕ್ಷಿಯನ್ನು ಬಾಗಿಲನ್ನು ಭದ್ರಪಡಿಸಿದ್ರೆ ಆವರಿಸಿದ ದುರ್ಗಂಧ ಹಾದು ಹೋಗುವುದಿಲ್ಲ. ಹಾಗೆ ಅಲ್ವಾ ಸ್ವಾಮಿ ಬದುಕು? ಈ ದಿವಸ ನಾನು ಪತಿಯಾಗುತ್ತೇನೆ, ನಾಳೆ ಇನ್ಯಾರೋ ಭೂಮಿಗೆ ಪತಿಯಾಗುತ್ತಾರೆ. ಹಾಗಾಗಿ ಭೂಮಿಗೆ ಪತಿ ಹೇಗೆ ಬದಲಾಗುತ್ತಾರೋ ಕೆಲವು ಹೆಣ್ಣು ಮಕ್ಕಳಿಗೂ ಪತಿಯಂದಿರು ಬದಲಾಗುತ್ತಾರೆ. ಓ, ಇಂಥವ ಪತಿ ಅಂತ ಮೊದಲು ನಿಷ್ಕರ್ಷ ಆದ್ರೆ ಅವರ ಹಣೆ ಬರಹ ಓರೆ ಇದ್ರೆ ಹಣೆಯ ಹಲಗೆಯ ಮೇಲೆ
ಬ್ರಹ್ಮ ಬರೆದದ್ದು ಡೊಂಕಾದರೆ ಹಾ. ಅವನಿಗೆ ಕೊರಳಿಗೆ ಮಾಲೆ ಹಾಕಬೇಕಾದವಳು ಹಾ. ಇನ್ಯಾರದ್ದೋ ಹಿಂದೆ ಹತ್ತಿಕೊಂಡು ಹೋಗುವ ಸ್ಥಿತಿಯೂ ಬರ್ತದೆ. ಇನ್ನು ಮುಂದಿನ ಕಾಲದಲ್ಲಿ ಹೌದು. ಒಂದೇ ದಿವಸದಲ್ಲಿ ಮೂರು ಗಂಡಂದಿರು ಆಗಲಿಕ್ಕೂ ಸಾಕಪ್ಪ. ಹಾಗಾದ್ರೆ ಇದು ಅನುಭವದ ಮಾತು. ಹೌದು. ನಿಮ್ಮಲ್ಲಿ ಆಗಿದೆಯೋ ಉಳಿದ ಕಡೆ ಆಗಿದೆಯೋ ಅಂತ ಪ್ರಶ್ನೆ ಅಲ್ಲ. ಅಲ್ಲ ಅಲ್ಲ. ಅಂತೂ ನೀವಿಲ್ಲಿಗೆ ಬಂದಿದ್ದೀರಿ. ಕಾಲ ಹೌದು. ಹೇಗಾಗ್ತದೆ ಅಂತ ಹೇಳಿ ಕಾಲವನ್ನು ಅತಿಕ್ರಮಿಸುವುದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಹೌದೌದು. ಕಾಲ ಎನ್ನುವುದು ನಮ್ಮನ್ನು ಈ ಬ್ರಹ್ಮಾಂಡ ಬಾಂಡದ ಒಳಗೆ ಹಾಕಿ ಹ್ಮ್. ವಿಶೇಷವಾದಂತಹ ಋತು ವರ್ಷಗಳೆಂಬ ಪರಿವರ್ತನೆಯ ಸೌಟಿನಿಂದ ಹಾ. ಉರಿಸುತ್ತಾ ಹಾ. ಕಾಲಾಗ್ನಿಯಲ್ಲಿ ಬೇಯಿಸುತ್ತಾ ಹಾ. ಹದಪಾಕಗೊಳಿಸುತ್ತಾ ಇರುತ್ತದೆ ಅಂತ ಯಾರೋ ಹಿರಿಯರು ಹೇಳಿದ್ದು. ಹೌದೌದು. ಇದೆಲ್ಲ ಕಲ್ತು ಹೇಳುದಲ್ಲ, ಬಾಯಿಪಾಠ ಮಾಡಿ ಹೌದಪ್ಪ. ನಮಗೆ ಕಲ್ತು ಅಲ್ಲ. ತಲೆಗತ್ತುವುದಿಲ್ಲ. ಒಂದು ಹಾ. ಕಲಿಯದೆ ಬಾಯಿಪಾಠವೂ ಬರುವುದಿಲ್ಲ. ಅಲ್ಲ, ಹಾಗೆಂದು ಬಾಯಿಪಾಠ ಮಾಡಿದ್ದಲ್ಲ, ಕಲ್ತದ್ದು ಅಂತ ಅರ್ಥವೂ ಅಲ್ಲ. ಸ್ವಾಮಿ, ವಾ. ಈಗ ನೀವು ಹಾ. ಇಲ್ಲಿಯವರೆಗೆ ನಡ್ಕೊಂಡು ಬಂದಿದ್ದೀರಿ ಅಂತ ಆದರೆ ಹಾ. ನಿಮ್ಮಂತ ಭೂಸುರೋತ್ತಮರ ಕಾಲು ತೊಳೆದು ಆ ನೀರನ್ನು ಪವಿತ್ರ ಅಂತ ತಿಳಿದು ತಲೆಗೆ ಪ್ರೋಕ್ಷಿಸಿ ಹೊಟ್ಟೆಗೆ ತೀರ್ಥ ಅಂತ ತಕೊಂಡ್ರೆ 13 ವರ್ಷದ ಹಿಂದೆ ಬಡದ ವಾತರೋಗವು ಗುಣ ಆಗ್ತದೆ ಅಂತ ಹಿರಿಯರು ಹೇಳಿ. ಅಯ್ಯೋ ನಿನ್ನ ಗುಣವೇ. ಹೊಟ್ಟೆ ಶುದ್ಧ ಮಾತ್ರ ಅಲ್ಲ, ವಾತರೋಗವು ಹೋಗುತ್ತದೆ. ಹೌದಪ್ಪ. ನಾನು ಕೇಳಿದ್ದಕ್ಕೂ ನೀನು ಮಾಡುವುದಕ್ಕೂ ಒಂದಕ್ಕೊಂದು ಸಂಬಂಧವೇ ಇಲ್ಲ. ಹಾ? ಮತ್ತೆ ಅದ್ಯಾಕೆ? ನಿನ್ನ ಬಗ್ಗೆ ಕೆಲವರು ಹೇಳ್ತಾರೆ, ಹೇಗೆ? ಅವನ ಅಂತ. ಛ, ಇದು ಹಾಗಲ್ಲ, ಆಹಾ. ಇದು ಬೇರೆ. ನನ್ನ ಬಗ್ಗೆ ಪ್ರಪಂಚ ಏನು ಕಥೆ ಕಟ್ಟಿದೆಯೋ ಆ. ಆ ಕಥೆಗೂ ವಾಸ್ತವಕ್ಕೂ ಸಂಬಂಧವೇ ಇಲ್ಲ. ಇಲ್ಲ. ದೂರದ ಬೆಟ್ಟ ನುಣ್ಣಗೆ ಅಲ್ವಾ ಸ್ವಾಮಿ? ಹೌದಪ್ಪ. ಬಿಳಿ ಕಾಣ್ಲಿಕ್ಕೆ ಎಲ್ಲವೂ ಬಿಳಿ. ಆ. ಮಜ್ಜಿಗೆಯೋ ಹಾಲು ಅಂತ ಕುಡಿದು ನೋಡಬೇಡುವ. ಮತ್ತೆ ಬೆಟ್ಟ ನೋಡ್ಲಿಕ್ಕೆ ಚಂದ, ಆ. ಹತ್ಲಿಕ್ಕೆ ಹೋದ್ರೆ ಅಲ್ವಾ ಮುಳ್ಳು, ಅದರ ಮೇಲಿರುವ ಬಳ್ಳಿ, ಅದರ ಮೇಲಿರುವ ಬೇರು, ಕಲ್ಲು ಬಂಡೆ ಕಾಣುವುದು. ಹೌದೌದು. ಎಲ್ಲವೂ ಹಾಗೆ. ಆ. ಕುರುಡರು ಆನೆ ಮುಟ್ಟಿದ ಹಾಗೆ. ಆ. ಈ ಸಾಲುವನ್ನ ತೊಡೆ ಹಿಡಿದವರು ಆ. ಇದೇ ತಲೆ ಅಂತ ಹೇಳಿದ್ರು. ಹೌದೌದು. ಈ ತಲೆ ಮುಟ್ಟಿದವರು ಇದೇ ಕೈ ಅಂತ ಹೇಳಿದ್ರು. ಹೌದು. ಅವರವರ ಭಾವಕ್ಕೆ ಅವರವರ ಯೋಚನೆಗೆ ಅಷ್ಟೇ. ನಾವ್ ಯಾಕೆ ಮಣೆ ಒಂದು ಹೇಳ್ತೇನೆ. ಏನು ಸ್ವಾಮಿ? ಹೇಳುವವರ ವಿಷಯವನ್ನು ಮುಚ್ಚಲಿಕ್ಕೆ ಆಗುವುದಿಲ್ಲ. ಆಹಾ. ಕೇಳುವ ಕಿವಿಯನ್ನು ಸ್ವಲ್ಪ ಮುಚ್ಚಿ. ನಮ್ಮಲ್ಲಿ ನೀರು ತುಂಬಿಸುವ ಕಡಾಯಿ ಉಂಟು 2-3. ಆ. ಅದಕ್ಕೆ ಬಟ್ಟೆಯಿಂದ ಕಟ್ಲಿಕ್ಕೆ ಬರ್ತದೆ. ಆ. ಇದನ್ನು ಕಟ್ಲಿಕ್ಕೆ ಆಗುದಿಲ್ಲ. ಸಾಧ್ಯವೇ ಇಲ್ಲ. ಅದು ಮೊಳಗುತ್ತಲೇ ಇರ್ತದೆ. ಹೌದು. ಸ್ವಾಮಿ, ಅಂತವರಿಗೆ ಮಣೆ ಹಾಕುವುದು ಬೇಡ. ಆ. ಮಣೆ ಅಂತ ಹೇಳುವಾಗ ನೆನಪಾಯ್ತು, ನಿಮಗೊಂದು ಮಣೆ ಬಿಸಾಡಬೇಕಲ್ಲ. ಅಲ್ಲ, ಬಿಸಾಡುವುದಂದ್ರೆ ನಿಮಗೆ ಕೊಡಬೇಕಲ್ಲ. ಬೇಡ, ಮುಸುಡಿಗೆ ಬೇಡ. ಛೀ, ಹಾಗಲ್ಲ. ಶಾಂತಂ ಪಾಪಂ ಮೊದಲೇ ಕ್ರಿಯಾ. ಸರಿ ಇಲ್ಲ. ನಿಮ್ಮ ಬಗ್ಗೆ ಗೌರವ ನನಗೆ. ಆ. ಸ್ವಾಮಿ, ಆ. ಧರಣಿ ದೇವರಾದಂತ ನೀವು ಆ. ಇಲ್ಲಿಗೆ ನಾನು ಕರೆದು ಬಂದದ್ದಲ್ಲ. ಆ. ಹಾಗೆಂದು ಬ್ರಾಹ್ಮಣರು ಎಲ್ಲಿಗೂ ಮುಕ್ತ ಪ್ರವೇಶ ಮಾಡಬಹುದು, ಸರಿ. ಕರೆದೇ ಬರಬೇಕಾಗಿಲ್ಲ. ಆ. ಬೇರೆಯವರು ಬಂದ್ರೆ ಕರೆ ಆಗುತ್ತದೆ. ಹೌದೌದು. ನಮ್ಮ ಬೇರೆ ಕಾರ್ಯಕ್ರಮ ಹಾಳಾಯಿತು, ಹೇಳದೆ ಬಂದು ಕರೆ ಮಾಡಿದ್ರಲ್ಲ. ಹೌದೌದು. ಬ್ರಾಹ್ಮಣರು ಎಷ್ಟು ಹೊತ್ತಿಗೂ ಬಂದ್ರು ಕರೆ ಆಗುದಿಲ್ಲ. ಇಲ್ಲ. ಯಾಕಂದ್ರೆ ಬದುಕಿನ ಬಿಳಿಯ ಬಟ್ಟೆಯ ಕರೆ ತೆಗೆಯುವವರೇ ಬ್ರಾಹ್ಮಣರು. ಬ್ರಾಹ್ಮಣರು ಕರೆ ಮಾಡುವುದೇ ಇಲ್ಲ. ಮಾಡುವುದೇ ಇಲ್ಲ. ಹಾಗೆಂದು ಕರೆ ಮಾಡಿದ್ರೆ ಅವನ ತಲೆ ಮೆದುಳು ಒಟ್ಟಿಗೆ ತಿನ್ನುತ್ತಾರೆ ಅಂತ ಅರ್ಥ. ಕರೆ ಮಾತ್ರ ಮಾಡುದು, ಕರೆ ಮಾಡ್ಲಿಕ್ಕೆ. ಸ್ವಾಮಿ, ನನಗೆ ಅರ್ಥ ಆಗುತ್ತದೆ. ಆ. ಧರಣಿ ದೇವರಾದ ನಿಮಗೆ ಆ. ಉನ್ನತವಾದ ಉಚಿತವಾದ ಸಂತೋಷ. ಪೀಠವನ್ನು ಕೊಟ್ಟಿದ್ದೇನೆ. ಸಂತೋಷ. ನಿಮ್ಮ ಪವಿತ್ರವಾದ ಪೃಷ್ಠವನ್ನು ಆ. ಈ ಪೀಠದ ಮೇಲೆ ಉರಬೇಕು. ಪವಿತ್ರ- ಯಾಕೆ ಪವಿತ್ರ ಪೃಷ್ಠ ಅಂತ ಹೇಳಿದೆ? ಸರಿ. 5 ಅಗ್ನಿಗಳುಂಟು ನಿಮ್ಮ ಅಂಗಾಂಗಗಳಲ್ಲಿ ಅಂತ ಕೇಳಿದ್ದೇನೆ. ಹೌದು. ಪೃಷ್ಠಾಗ್ನಿಯ ನಿವಾರಣೆಗೆ ಆ. ಯಥೋಚಿತವಾದಂತಹ ಅಲಂಕೃತವಾದಂತಹ ಮಣೆಯನ್ನು ಕೊಡಬೇಕು ಅಂತ ಹೌದು. ಕ್ರಮ. ಹಾಗಾಗಿ ನೀವು ಕೂತ ಮೇಲೆ ಆ ಮಣೆಯನ್ನು ಬಿಸಾಡ್ಲಿಕ್ಕಿಲ್ಲ. ಇಲ್ಲ. ಬ್ರಾಹ್ಮಣರ ಪೃಷ್ಠತಾಗಿದ್ದು ಅಂತ ಹೌದು. ಮನೆಯೊಳಗೆ ತಗೊಂಡೋಗಿ ಇಡುವುದು ನಾನು. ಶುದ್ಧ ಪ್ರಶ್ನೆ ಅಲ್ವಾ? ಹಾಗೆಂದು ಹೊರಗಿನಿಂದ ಒಳಗಿನಿಂದ ಗೊತ್ತಿಲ್ಲ ಸ್ವಾಮಿ. ಹಾ. ನಾನು ಹೊರಗಿನಿಂದಲೇ ಹೆಚ್ಚಿನವರನ್ನು ಗೌರವಿಸ್ತೇನೆ. ಸರಿ. ಒಳಗೆ ಕೈ ಹಾಕಿದ್ರೆ ಹಾ. ಕಹಿಯಾದದ್ದೇ ಸಿಕ್ಕುವುದು, ಸಿಹಿ ಹೌದು. ಸಿಕ್ಕುವುದಿಲ್ಲ. ಹೌದು. ಹಾಗಾಗಿ ಒಂದು 60 ಆದೀತು ಅಂತ ಆದರೆ ಹಾ. ಮತ್ತೆ 40ಕ್ಕೆ ನಾನು ಹೊಂದಾಣಿಕೆ ಮಾಡುವುದು. ಹೌದು. 100ಕ್ಕೆ 100 ಸಮ ಸಿಕ್ಕಿತ ಸ್ವಾಮಿ? ಹೌದೌದು. ಯಾರಿಗಾದ್ರೂ ಸಿಕ್ಕಿತ? ಇಲ್ಲ. 100ಕ್ಕೆ 100 ಅಪ್ಪಟ ಬಂಗಾರ ಸಿಕ್ಕಿತ? ಸತ್ಯ. ಒಂದು 60 ಇದ್ದದ್ದನ್ನು ಹೊಂದಾಣಿಕೆ ಮಾಡಿ 100ಕ್ಕೆ 100 ಜೈ ಅಂತ ಘೋಷಣೆ ಮಾಡುವುದು. ಮತ್ತೆ 160ರಿಂದ ಮತ್ತು 180ಕ್ಕೆ ಹೆಚ್ಚು ಮಾಡುವುದು. ಇವತ್ತಂತೂ 200 ಮುಟ್ಲಿಕ್ಕಿಲ್ಲ. ಹೌದು. ಸ್ವಾಮಿ, ಹಾ. ಈಗ ನೀವು ಇಲ್ಲಿ ಕೂತುಕೊಳ್ಬೇಕು. ಸರಿ. ಯಥೋಚಿತವಾಗಿ ನಿಮಗೆ ನಾನು ಆರೈಕೆಗಳನ್ನು ಮಾಡಿದ್ದೇನೆ, ಹಾ. ಕುಡಿಯುವುದಕ್ಕೂ ಕೊಟ್ಟಿದ್ದೇನೆ. ಸರಿ. ಸಾಲದು ಅಂತ ಆದರೆ ಹಾ. ಒಳಗೆ ಬೇರೆ ವ್ಯವಸ್ಥೆ ಉಂಟು. ಆಯ್ತು. ನಿಮಗೆ ಶೀತದ್ದಾಗಬೇಕೋ, ಬಿಸಿಯದ್ದಾಗಬೇಕೋ, ಹೆಚ್ಚು ಬಿಸಿಯದ್ದಾಗಬೇಕೋ? ಅದು ಬಿಸಿ ಸಾಕು. ಹಾ, ಹೆಚ್ಚು ಬಿಸಿ ಆಗುವುದಿಲ್ಲ. ಶೀತ ಶೀತವೂ ಆಗುದು. ಯಾಕೆ ಆಗುದಿಲ್ಲ? ಈ ಪ್ರಾಯಕ್ಕೆ ಶೀತ ಒಳ್ಳೇದಲ್ಲ. ನಿಮ್ಮ ಶರೀರಕ್ಕಾಗುವುದು. ಹೌದೌದು. ಮತ್ತೆ ನಾನೊಂದು ಕೇಳುದು, ಹೆಸರ ಮಾಡಬೇಡಿ. ಹಾ. ಬ್ರಾಹ್ಮಣರು, ಸಾರಸ್ವತರು, ಹಾ. ಕವಿಗಳು ಹಾ. ಇವರೆಲ್ಲ ರಾಜಾಶ್ರಯದಲ್ಲೇ ಬೆಳಿಬೇಕು ಅಂತ ಹೌದು, ಲೆಕ್ಕ. ಹೌದು. ಅವರಿಗೆ ಒಂದು ವಿಶೇಷವಾದ ಸನ್ಮಾನ ಮಾಡಬೇಕು ಅಂತ ಲೆಕ್ಕ. ನಿಮಗೆ ಒಂದು ಸನ್ಮಾನ ಏನಾದರೂ ಆಗಿದೆ ಅದಕ್ಕಿಂತ ಮೊದಲು? ಅಲ್ಲ, ಕೇಳಿದ್ದು ನಾನು. ತುಂಬಾ ಸನ್ಮಾನ ಆಗಿದೆ. ಆದವರಿಗೆ ಮಾಡುವುದಿಲ್ಲ ಅಂತ. ತುಂಬಾ ಆಗಿದೆ. ಇವತ್ತು ಹೊರಡುವಾಗಲೇ ಸನ್ಮಾನ ಆಗಿ ಅದೇ, ಸನ್ಮಾನ ಆದವರಿಗೆ ಮತ್ತೆ ಮಾಡುವುದಿಲ್ಲ ಅಂತಿಲ್ಲ. ಇಲ್ಲ. ಹಾಗೆಂದು ಸನ್ಮಾನ ರಹಿತರಿಗೆ ಪ್ರಥಮ ಆದ್ಯತೆ. ಒಳ್ಳೆದು. ನೀವು ಒಂದು ಸನ್ಮಾನಕ್ಕೆ ಅರ್ಹರು ಅಂತ ಆದರೆ ಹಾ. ಕಾರ್ಯಕ್ರಮದ ಕೊನೆಗೆ ಒಂದು ಸನ್ಮಾನ ನಿಮಗೆ ಮಾಡಿ ಹಾ. ಅಲ್ಲಿವರೆಗೆ ನೀವು ಅಲ್ಲಿ ವಿಶ್ರಮಿಸಬೇಕು.
ಇದು ನಾನು ಒಬ್ಬನೇ ಬಂದದ್ದು. ಅದೇ ನಾನು ನೋಡುವುದು. ಓ ಹೋ 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 ಹೋ, ಇವಳು ಅಂಬೆ ಅಲ್ವೋ? ಅದೇನು ನನ್ನ ಮುಖವು ಅವಳ ಮುಖವನ್ನು ನೋಡುದು? ಅಂಬೆ ಅಲ್ವಾ? ಅಲ್ವ, ಹೌದು ಅಂತ ನನಗೆ ಈಗ ಸಂಶಯ. ಸ್ವಾಮಿ, ಅಂಬೆ ಅದೊಂದು ಹುಸಿ ಮುನಿಸು ಅಂತ. ಹಸಿಮೆಣಸು. ಹಸಿಮೆಣಸು ನಿಮ್ಮ ತಲೆಗೆ ಹಸಿಮೆಣಸು. ಆಗದಿಂದ ನನ್ನನ್ನು ನೋಡಿಯೂ ನೋಡದವರಂತೆ ಅವರು ಮಾಡುವುದು ಅವರಿಗೊಂದು ಅಭ್ಯಾಸ. ಅವರಲ್ಲಿ ಮಾತಾಡಿ ನನಗೆ ಬಹಳ ಅಭ್ಯಾಸ ಉಂಟು. ಹೌದಾ? ನೀವೇನು ಗಡಿಬಿಡಿ ಆಗಬೇಡಿ. ಅಲ್ಲ, ನೀನು ಹೇಳಿದ್ಯಲ್ವ, ನಾನು ಅಲ್ಲಿ ಹೋದ್ರೆ ಸಾಕು. ನಾ ತಡೆ ಆಯ್ತಲ್ಲ ಬರುವಾಗ, ತಿಂಗಳೊಂದು ಕಳೀಲಿಲ್ವ, ಅದಕ್ಕೆ ಕೋಪ ಈಗ. ಅವನಿಗೆ ಸರಿ ಅಂದಾಜು. ನಾ ಮಾತಾಡ್ತೇನೆ. ಮಾತಾಡು. ಏನು ಬಂದದ್ದು? ಖಳರಾಯ, ಕೇಳಯ್ಯ ಖಳರಾಯ, ಪೂರ್ವದಲ್ಲಿ ನಾನು ಕೇಳಯ್ಯ ಖಳರಾಯ, ಬಯಸಿ ಬಂದಿಹೆ ಬಯಸಿ ಬಂದಿಹೇನೋ, ಕೇಳಿಯ ಖಳರಾಯ ಪೂರ್ವದಲ್ಲಿ ನಾನು ಹೇಳಿದಂದದಿಲ್ಲ ಬಯಸಿ ಬಂದಿಹೇನೋ, ಕೋಳುಗುಂಡುದು ಮನವು, ಕೋಳುಗುಂಡುದು ಮನವು ವರಿಸೆನ್ನ ನೀನು, ಕೇಳಿಕೊಂಬೆನು ನಿಮ್ಮ ದೈನ್ಯದಲ್ಲಿ ನಾನು ಖಳರಾಯ. ಕೋಳುಗುಂಡುದು ಮನವು ವರಿಸೆನ್ನ ನೀನು, ಕೇಳಿಕೊಂಬೆನು ನಿಮ್ಮ ದೈನ್ಯದಲ್ಲಿ ನಾನು, ದೈನ್ಯದಲ್ಲಿ ನಾನು, ದೈನ್ಯದಲ್ಲಿ ನಾನು. ಕೇಳಯ್ಯ ಖಳರಾಯ, ಖಳರಾಯ. ಸಾಲ್ವೇಶ, ಅಂಬೆ, ಖಳರಾಯನಾದಂತಹ ನಿನ್ನನ್ನು ಕಂಡು ನಾ ಮೆಚ್ಚಿದವಳು. ಆ ಕನ್ಯಾವರಯತೆ ರೂಪಂ. ಆ ರೂಪ ಎನ್ನುವುದು ಬೆಳ್ಳಗೆಯೋ, ರೂಪ ಎನ್ನುವುದು ಕಪ್ಪೋ, ರೂಪ ಎನ್ನುವುದು ಉದ್ದವೋ, ರೂಪ ಎನ್ನುವುದು ದಪ್ಪವೋ, ಆ ನೋಡುವವರ ಕಣ್ಣಿಗೆ ಯಾವುದು ಚಂದವಾಗಿ ಕಾಣಿಸ್ತದೋ ಆ. ಅದು ಅವರಿಗೆ ಒಪ್ಪಿದ ರೂಪ ಅಂತ ಲೆಕ್ಕ. ಸಾಪೇಕ್ಷ, ಅವರವರ ಅನುಕೂಲಕ್ಕೆ ಸಂಬಂಧಪಟ್ಟದ್ದು. ನನಗೆ ನೀನೇ ಚಂದ ಅಂತ ಕಂಡದ್ದು. ಆ ಈ ಚಂದದೊಟ್ಟಿಗೆ ನನ್ನ ಬದುಕನ್ನು ಚಂದಗಾಣಿಸಿಕೊಳ್ಳಬೇಕು ಎನ್ನುವುದೇ ನನ್ನ ನಿರ್ಧಾರ ಆಗಿದ್ದದ್ದು. ಓಹೋ. ಗಂಗಾಕೂಲದಲ್ಲಿ ಆ ಬೀಸುವ ಗಾಳಿಯ ಜೊತೆಗೆ ಆ ನಮ್ಮ ಮೈಯನ್ನು ನಾವು ಒಡ್ಡಿರುವ ಸಂದರ್ಭ, ಹ್ಮ್ ಅನುರಾಗದಿಂದ ಅನುನಯದಿಂದ ನೀ ಕರೆದಾಗ ಆ ನಿನ್ನ ನುಡಿಗಳಿಗೆ ಓಗೊಟ್ಟು ಆ ಅಲ್ಲಿ ನಡೆಸಿದಂತಹ ಸಂಭಾಷಣೆಯ ಕೊನೆಯ ಹಂತದಲ್ಲಿ ಹ್ಮ್. ನಾನೇನನ್ನು ಆಡಿದ್ದೇನೋ ಹ್ಮ್ ಆ ಮಾತಿಗೆ ಅನುಗುಣವಾಗಿ ಇವತ್ತು ನಾನು ಬಂದವಳು. ಹ್ಮ್ ನನ್ನ ತಂಗಿಯಂದಿರು ಯಾರನ್ನು ಬೇಕಾದರೂ ವರಿಸಲಿ, ನಾ ನಿನ್ನನ್ನು ಓಲೈಸಿ ವರಿಸುವೆ ಹ್ಮ್ ಹೇಳಿ 1 ತಿಂಗಳು ಹೆಚ್ಚಾಯಿತು. ಹ್ಮ್
ಆ ಮಾತು ಮನದಲ್ಲಿ ಸುತ್ತುತ್ತಾ ಇದೆ, ಹ್ಮ್ ಅಂತರಂಗವನ್ನು ಹಿಡಿದು ಹಿಂಡುತ್ತಾ ಇದೆ. ಹ್ಮ್ ಗೋಳುಗೊಂಡುದು ಎನ್ನ ಮನವು. ಓಹೋ, ಎಷ್ಟೊತ್ತಿಗೆ ನನ್ನ ಸಾಲವನ್ನು ನಾನು ಕಂಡೇನು, ಆ, ಯಾವ ಹೊತ್ತಿಗೆ ಹಸಮಣೆಯಲ್ಲಿ ಕೂತೇನು, ಆ. ಯಾವ ಹೊತ್ತಿಗೆ ನಾನು ಶೃಂಗಾರದ ರಸದಲ್ಲಿ ಮುಳುಗಿ ಎದ್ದೇನು, ಆ. ಯಾವ ಹೊತ್ತಿಗೆ ಅವನ ಉಭಯ ಬಾಹುಗಳಲ್ಲಿ ನಾನು ಬಂದಿಯಾದೇನು, ಯಾವ ಹೊತ್ತಿಗೆ ನಮ್ಮದಾದಂತಹ ಪಿಸು ಮಾತುಗಳು ಆರಂಭವಾದೀತು ಎನ್ನುವ ಎಣಿಕೆಯ ಕೂಸಾಗಿ ಕನಸಿನ ಲೋಕವಾಗಿ ನಾನು ನಿನ್ನನ್ನು ಕಾತರಿಸಿ ತವಕಿಸಿ ಇಲ್ಲಿವರೆಗೆ ಬರುವಾಗ ಇಷ್ಟು ಸಮಯ ಆಗಿ ಹೋಯಿತು. ಬಲ ದೈನ್ಯದಿಂದ ಕರಜೋಡಿಸಿ ಶಿರಭಾಗಿ ನಿಂತಿರುವ ನನ್ನನ್ನು ಓಲೈಸಿ ಒಳಮನೆ ಸೇರಿಸಿಕೊಳ್ಳಬಾರದೆ? ಇದು ಒಂದು ಮಾತೆ. ಇಂಥ ಮಾತೆ ಇಂಥ ವಾದ್ಯಗೆಮ್ಮೆ ಬರಿದೆ ಸುಂದರಾಂಗಿ. ಭೀಷ್ಮನೊಡನೆ ಹೋದೆ ಬಲ್ಲೆ ಬಲ್ಲೆ ನಾನು, ಬಲ್ಲೆ ಬಲ್ಲೆ ನಾನು ಪಂಥದೊಳೆಲ್ಲರ ಗೆಲ್ಲುವುದು ನಿಮ್ಮನು ಈದನವನು. ಎಂದು ಬಂದು ಎನ್ನ ಬಯಸುವುದಿರುವೆ ಈಗ ನೀನು. ಪಂಥದೊಳೆಲ್ಲರ ಗೆದ್ದು ನಿಮ್ಮನು ಈದನವನು ಎಂದು ಬಂದು ಎನ್ನ ಬಯಸುತ್ತಿರ್ಪೆ ಈಗ ನೀನು. ಇಂಥ ಮಾತ್ಯಾಗಿಂದೆ ಹರಿದೆಂದರೋಗಿ ನೀನು ಮುಂದೆ ಭೀಷ್ಮನೊಡನೆ ಹೋದೆ ಬಲ್ಲೆ ಬಲ್ಲೆ ನಾನು. ಅಂಬೆ, ಸಲ್ವೇಶ, ಸವಿನಯ ಪೂರ್ವಕವಾಗಿ ನೀನು ನಿವೇದಿಸುತ್ತಿ. ಆ ಮುಚ್ಚಲ್ಪಟ್ಟಂತ ಪ್ರಣಯದ ಪಾತ್ರೆಯ ಬಾಯನ್ನು ಮತ್ತೊಮ್ಮೆ ತೆರೆದು ಬಾ ಎಂದು ನನ್ನನ್ನು ಆಹ್ವಾನಿಸುತ್ತಾ ನನ್ನ ಜೊತೆಗೇ ಸುಖಿಸುವ ಕನಸನ್ನು ಕಾಣುತ್ತಿ. ಸತ್ಯ. ಯಾವ ಕಾರಣಕ್ಕೂ ಇದು ಆಕ್ಷೇಪ ಅಂತ ನಾನು ಹೇಳುವುದಿಲ್ಲ. ಪ್ರಪಂಚದಲ್ಲಿ ಪ್ರಣಯಿನಿಯಾದವಳು ಪ್ರಣಯಿಯ ಜೊತೆಗೆ ಮಾತನಾಡುವಾಗಲೂ, ಇನಿಯನಾದವನು ತನ್ನ ಇನಿಯಳ ಜೊತೆಗೆ ಮಾತನಾಡುವಾಗಲೂ ಇಂತಹ ರಸಕ್ಷಣಗಳನ್ನು ಪ್ರಚೋದಿಸುವ, ಉಕ್ಕೇರಿಸುವ, ಉತ್ಸಾಹದ ಹುರುಪಿನ ಮಾತುಗಳನ್ನು ಹೇಳುವುದು ಸಹಜವೇ. ಹಾಗೆಂದು ಇಂತ್ಯ ಮಾತ್ಯಾಕೆಂಬೆ ಅಂತ ನಾನು ಕೇಳುವುದಕ್ಕೆ ಎಡೆಯಾಗುವ ಹಾಗೆ ಅಪರಿಚಿತವಾದಂತಹ ನೆಲೆಯಲ್ಲಿ ನೀನು ವಾಕ್ಯಗಳನ್ನು ಪೋಣಿಸುತ್ತಿ. ಹೌದೇ? ಕೇಳಯ್ಯ ಕಳರಾಯ ಹಿಂದೆ ನಾ ಪೇಳಿದಂದದಿ. ಇದು ಬಹಳ ಮುಖ್ಯವಾಗಿ ನನಗೆ ಬಾಧಿಸುವುದು, ಇದು ಬಹಳ ಮುಖ್ಯವಾಗಿ ನನಗೆ ತೋರುವುದು. ಗಂಗಾಕೂಲದಲ್ಲಿ ನನಗೂ ನಿನಗೂ ನಡೆದ ಸಂಭಾಷಣೆಯನ್ನು ಸರಿ ಮತ್ತೊಮ್ಮೆ ನಾನು ನೀನು ಕೂಡಿ ಮೆಲುಕು ಹಾಕಿದ್ರೆ ಎಲ್ಲೂ ನೀನು ಹೀಗೆ ಬರುತ್ತಿ, ಹೀಗೆ ಮಾತನಾಡುತ್ತಿ ಅಂತ ಹೇಳಿದ್ದಿಲ್ಲ. ಇಲ್ಲ. ಹಿಂದೆ ನಾ ಪೇಳಿದಂದದಿ ಅಂತ ಹೇಳಬೇಕಿದ್ರೆ ಈ ಪ್ರಕರಣ ಹೀಗೆ ಬಂದು ಮುಖಾಮುಖಿಯಾಗುವ ಪ್ರಸಂಗ, ಕೇಳಯ್ಯ ಕಳರಾಯ ಅಂತ ತೊಡಗುವ ಬಗೆ, ಹೀಗೆಯೇ ಬರ್ತೇನೆ ಅಂತ ನೀನು ಮೊದಲು ಹೇಳಿರಬೇಡುವ. ಗಂಗಾಕೂಲದಲ್ಲಿ ಎಲ್ಲೂ ಹೀಗೆ ಹೇಳಲಿಲ್ಲ ನೀನು. ಅದಕ್ಕೆ ಅಲ್ವಾ ಗೋಳುಗೊಂಡುದು ಎನ್ನ ಅದು ನಂತರದ್ದು. ನಿನ್ನ ಪೂರ್ವಾರ್ಧದ ವಾಕ್ಯದ ಅರ್ಥ ಏನನ್ನು ಬಿಂಬಿಸ್ತದೆ? ಮೊದಲು ಮಾತಾಡಿದ ಹಾಗೆ, ಮೊದಲು ಭಾಷೆ ಕೊಟ್ಟ ಹಾಗೆ ನಮ್ಮೊಳಗೆ ಮಾತುಕತೆ ವಿನಿಮಯವಾದುದರ ಬದ್ಧತೆಯಿಂದ ತಾನು ಬಂದು ಮಾತನಾಡುತ್ತಿದ್ದೇನೆ ಅಂತ ನೀನು ತೊಡಗಿದ್ದು. ಇದು ನಿನ್ನ ಮೇಲಿನ ಆಕ್ಷೇಪ ಅಲ್ಲ, ನನ್ನೊಳಗಿನ ಅನಿಸಿಕೆ, ನನ್ನ ವಿಭ್ರಾಂತ ಸ್ಥಿತಿಗೆ ಭಾವದ ಭಾಷೆಯ ರೂಪ ಕೊಡುವ ಸಣ್ಣ ಪ್ರಯತ್ನ ಅಷ್ಟೇ. ಹಾಗಾದರೆ ಗಂಗಾಕೂಲದಲ್ಲಿ ನಮ್ಮೊಳಗೆ ವಿನಿಮಯವಾದ ಮಾತುಕತೆಯ ಪ್ರಧಾನವಾದ ಮುಖ್ಯಾಂಶ ಯಾವುದು? ಒಂದು, ನಾಳೆ ಎನ್ನಯ್ಯ ಪಿತನು ತಂಗಿಯರನ್ನು ಭೂಲಲಾಮರಲ್ಲಿ ಆರಿಗಿತ್ತರು ಈಯಲಿ ನಾನಿನ್ನ ಓಲೈಸಿ ವರಿಸುವೆ ಅಂತ ನೀನು ಆಡಿದ್ದು.
ಹೌದು. ಹಾಗಾದರೆ ನಾನು ಸ್ವಯಂವರ ಮಂಟಪದಲ್ಲಿ ನಿನ್ನನ್ನು ಮುಖಾಮುಖಿಯಾಗಬೇಕು. ನಿನ್ನಪ್ಪಯ್ಯನು ನಿಗದಿಪಡಿಸಿದಂತಹ ವಿಕ್ರಮ ಪಣವನ್ನು ಉತ್ತರಿಸಬೇಕು. ನಿನ್ನಪ್ಪ ಘೋಷಣೆ ಮಾಡಿದ ಹಾಗೆ ಎಲ್ಲರನ್ನು ಗೆದ್ದು ಏಕಾಂಗ ವೀರನಾಗಿ ಹೊಮ್ಮಿದ ಕಾರಣದಿಂದ ನೀನು ತಾಂತ್ರಿಕವಾಗಿ ನಿನ್ನ ಅಪ್ಪ ಇಟ್ಟಂತ ಪಣಕ್ಕನುಸಾರವಾಗಿ ನನ್ನ ಒಡತಿಯಾಗುವುದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕಿತ್ತು. ಆ ಕಾರಣದಿಂದಲೇ ನೀನು ಹೆಮ್ಮೆಯಿಂದ ಆತ್ಮವಿಶ್ವಾಸದಿಂದ ಆಡಿದೆ. ನಾಳೆ ನನ್ನ ತಂಗಿಯಂದಿರನ್ನು ಯಾರಿಗಿದ್ದರೂ ನಾನು ನಿನ್ನನ್ನು ಓಲೈಸಿ ಬರುವೆ. ಈಗ ಅದನ್ನೇ ನಾವು ಆಚೆ ಈಚೆಗೆ ಅಲುಗಾಡದೆ ವಿಷಯಾಂತರಕ್ಕೆ ಹೋಗದೆ ಕೇಂದ್ರೀಕರಿಸಿ ಮಾತನಾಡಿದರೆ ನಿನ್ನ ಅಯ್ಯನು ನಿನ್ನ ತಂಗಿಯರನ್ನು ಮಿಕ್ಕ ಭೂಲಲಾಮರಲಿಗೆ ಈರಿಬೇಕು ಅಂತಾದರೆ ಉಚಿತವಾಗಿ ಅಲ್ಲಲ್ಲ, ಎಲ್ಲೋ ಸ್ವಯಂವರ ಎನ್ನುವುದನ್ನು ಬಿಟ್ಟು ಬಾಹಿರವಾದ ಸ್ಥಿತಿಯಲ್ಲಿ ಅಲ್ಲಲ್ಲ, ಎಲ್ಲೋ ಸ್ವಯಂವರ ಮಂಟಪ ಬಿಟ್ಟು ಆಚೆಯಿಂದ ಬನ್ನಿ ತಕೊಂಡೋಗಿ ಇಬ್ಬರನ್ನು ಹೇಳಿಕೊಡುವುದಲ್ಲಲ್ಲ, ಗೆದ್ದ ಭೂಪತಿಗಳಿಗೆ. ಹಾಗಾದರೆ ವಿಕ್ರಮ ಪಣವನ್ನು ಉತ್ತರಿಸಿದ ಬಾಧ್ಯಸ್ಥಿಕೆ ಎಲ್ಲರಿಗೂ ಒದಗಬೇಕು ಎನ್ನುವುದು ನಿನ್ನ ಆಕಾಂಕ್ಷೆ ಆಗಲಿ. ಈಗ ಬಂದು ನೀನು ಆಡುತ್ತಿ ಮೊದಲು ಕೊಟ್ಟ ಭಾಷೆಗೆ ಬದ್ಧಳಾಗಿ ನಿನ್ನ ಬಳಿಗೆ ಬಂದಿದ್ದೇನೆ. ಗೋಳುಗೊಂಡುದುದು ಅಥವಾ ಕೋಳುಗೊಂಡುದುದು ಎನ್ನ ಮನ ಅಂತ ಆಡ್ತಿ. ಇದು ಎಷ್ಟರ ಮಟ್ಟಿಗೆ ಸಾಧುವಾಗುತ್ತದೆ? ನಾಳೆ ಎಂದರೆ ನಾಳೆ ಉದಿಸಿದ ಸೂರ್ಯ ನಾಳೆ ಮುಳುಗುವುದರ ಒಳಗೆ ಆ ನಾಳೆಗೂ 1 ತಿಂಗಳ ಅವಕಾಶವನ್ನು ಪಡಕೊಂಡು ಈಗ ಬಂದು ಕೋಳುಗೊಂಡ ಮನದಿಂದ ನಿವೇದನೆ ಮಾಡುವುದಕ್ಕೂ ಏನು ಸಂಬಂಧ? ಹಾಗಾದರೆ ಪೂರ್ವದಲ್ಲಿ ಪೇಳಿದ ಅಂದದಿ ನೀನು ಬಂದದ್ದೇ ಹೊರತು ಪೇಳಿದ್ದರ ಯಥೋಚಿತವಾದ ವಾಕ್ಯಾರ್ಥಕ್ಕೆ ಮೌಲ್ಯ ಕಟ್ಟಿ ನೀನು ಬಂದದ್ದಲ್ಲ. ಇನ್ನೂ 2ನೆಯ ಅಂಶವನ್ನು ನೀನು ಗ್ರಹಿಸು. ಈಗ ನೀನು ಯಾವ ಕಾರಣದಿಂದ ಯಾವ ಹೊಣೆಗಾರಿಕೆಯಿಂದ ನನ್ನ ಬಳಿಗೆ ಬರುವುದಕ್ಕೆ ಸಾಧ್ಯ? ಯಾಕೆಂದ್ರೆ ನಿನ್ನ ಅಪ್ಪ ಘೋಷಣೆ ಮಾಡಿದ್ದು ವಿಕ್ರಮ ಪಣವನ್ನು ಉತ್ತರಿಸಿ ಗೆದ್ದವರಿಗೆ 3 ಹೆಮ್ಮಕ್ಕಳು. ನಾವು ಪ್ರತ್ಯಕ್ಷವಾಗಿ ಕಂಡ ಹಾಗೆ ಭೀಷ್ಮನೇ ಸರ್ವರನ್ನು ಗೆಲಿದ ಎನ್ನುವ ಹಾಗೆ ತೀರ್ಮಾನ ಆಯಿತು. ನಿಮ್ಮ 3ರನ್ನು ರಥವೇರಿಸಿಕೊಂಡು ಅವ ಹಸ್ತಿನಗೆ ಕರಕೊಂಡು ಹೋದ. ಹಾಗಾದರೆ ನೀನು ಸ್ವಯಂವರದ ಮುನ್ನಾ ದಿನ ಗಂಗಾಕೂಲದಲ್ಲಿ ಆಡಿದ ಮಾತಿಗೂ ಈಗ ಬಂದು ಆಡುತ್ತಿರುವ ಮೊದಲಿನಂತೆ ಮುನ್ನ ಕೊಟ್ಟ ವಚನದಂತೆ ಬಂದಿರ್ಪೆ ತಾನು ಅಂತ ಹೇಳುವುದಕ್ಕೂ ವ್ಯತ್ಯಾಸವೇ ಕಾಣಿಸ್ತದೆ. ಮಾತ್ರವಲ್ಲ, ಸಂಬಂಧವೇ ಇರಬೇಕಾಗಿಲ್ಲ. ಯಾಕಂದ್ರೆ ನೀನು ಅನ್ಯರ ವಶೀಕರಣಕ್ಕೆ ಒಳಗಾದ ಮೇಲೆ, ಅನ್ಯ ಪುರುಷನೊಬ್ಬನ ಸ್ವತ್ತಾಗಿ ಒದಗಿದ ಮೇಲೆ ಎಂತೂ ಬಂದು ನನ್ನನ್ನು ನೀನು ಕೇಳುವುದಕ್ಕೆ ಸಾಧ್ಯ? ಮೊದಲೇ ಹೇಳಿದ್ದೇನೆ, ಗಂಗಾಕೂಲದಲ್ಲಿ ಆಡಿದ ಮಾತಿಗೂ ಇದಕ್ಕೂ ಸಂಬಂಧ ಇಲ್ಲ. ಭೀಷ್ಮನ ಸ್ವತ್ತಾದ ಮೇಲೆ ನೀನು ಪರಕೀಯಳಾಗಿ ಹೋದೆ, ನನ್ನ ಸ್ವಾಮಿತ್ವಕ್ಕೆ ಒಳಗಾಗುವುದಿಲ್ಲ. ಹಾಗಾದರೆ ಬಂದು ನನ್ನಲ್ಲಿ ನೀನು ಯಾಚಿಸುವುದು ಯಾವ ನೈತಿಕವಾದ ಆಧಾರದಿಂದ? ನಾನು ಚೆನ್ನಾಗಿ ನೋಡಿದ್ದೇನೆ, ಚೆನ್ನಾಗಿ ಅರ್ಥ ಮಾಡಿದ್ದೇನೆ. ಭೀಷ್ಮನ ಜೊತೆಗೆ ಲಘು ಬಗೆಯಿಂದ ಹೋಗಿದ್ದಿ. ಆ ಕಾಲದ ನಿನ್ನ ಭಾವಕ್ಕೆ ನಾನು ಅರ್ಥ ಕಟ್ಟಲಾರೆ. ಯಾಕಂದ್ರೆ ಇಲ್ಲಿಂದ ನಾನು ಅರ್ಥ ಕಟ್ಟಿದರೂ ಅದು ದೋಷಪೂರಿತವಾಗುತ್ತದೆ. ಅಲ್ಲಿ ಆ ಕ್ಷಣದಲ್ಲಿ ಆ ಕ್ಷೇತ್ರದಲ್ಲಿ ಆ ಪ್ರಸಂಗದಲ್ಲಿ ನಿಮ್ಮ ಆವೇಗ ಭಾವನೆ ಉದ್ವೇಗವೋ ಶಾಂತ ಸ್ಥಿತಿಯೋ ನನ್ನಂತವನ ಹೂವನೆಗೂ ನಿಲುಕದ ಸಂಗತಿ. ಆದರೂ ಈಗ ತಡವಾಗಿ ಬಂದು ಭೀಷ್ಮನ ಸ್ವತ್ತಾದ ಅನ್ಯರ ಪಾಲಾದ ಚಕ್ರವರ್ತಿ ಮನೆತನದ ಸೊಸೆ ಆಗಬೇಕಾದ ನೀನು ಹೇಗೆ ಬಂದು ನೀನು ಕೇಳಿಕೊಳ್ಳುತ್ತಿ? ಇದು ಯಾವ ನೈತಿಕವಾದಂತಹ ನೆಲೆಯಿಂದ ಬದ್ಧತೆ ಅಂತ ಕರೆಯಲ್ಪಡುತ್ತದೆ? ಯಾವ ನೈತಿಕವಾದ ನೆಲೆಯಿಂದ ಅರ್ಹ ವ್ಯವಹಾರ ಅಂತ ಕರೆಯಲ್ಪಡುತ್ತದೆ? ಇದು ನನಗೆ ಅಪಾಯಕಾರಿಯಾಗಿ ಕಾಣಿಸ್ತದೆ ಅಂಬೆ. ನೀನು ಭೀಷ್ಮನಲ್ಲಿಗೆ ಹೋಗಿ ಬಂದದ್ದರಿಂದ ಇದು ಏನೋ ನನ್ನನ್ನು ಪೇಚಿಗೆ ಸಿಕ್ಕಿಸುವುದಕ್ಕೆ, ಅಲ್ಲಿ ಕೆಸರು ಬಳಿದದ್ದು ಸಾಲದ್ದು, ಇಲ್ಲಿ ಸ್ವಲ್ಪ ಮಸಿಯೂ ತೊಡೆದು ಹೋಗೋಣ ಇವನ ರಾಜ್ಯದಲ್ಲಿ ಅಂತ ಚಿಂತಿಸಿ ಬಂದ ಹಾಗೆ ಕಾಣುತ್ತದೆ. ನಿನ್ನ ಜೊತೆಗೆ ಕೂಡು ಕಟ್ಟಳೆ ಮೊದಲಿನ ಹಾಗೂ ಸಾಧ್ಯ ಇಲ್ಲ. ಗಂಗಾಕೂಲದಲ್ಲಿ ಮಾತನಾಡಿದ ಮಾತಿನ ಬದ್ಧತೆಯಿಂದಲೂ ಸಾಧ್ಯ ಇಲ್ಲ. ಈಗಂತೂ ಸಾಧ್ಯವೇ ಇಲ್ಲ. ಹಾವನ್ನು ಕಂಡು ಹೆದರಿದವ ಹಗ್ಗವನ್ನು ಕಂಡರೂ ಕೆಲವು ಸಲ ಹೆದರ್ತಾನೆ. ಯಾಕಂದ್ರೆ ಅದು ಮೂಡಿಸಿದ ಭಯ ಅಷ್ಟು ತೀವ್ರವಾದದ್ದು. ಅಯ್ಯ, ದೃಶ್ಯ ಒಂದು ಕಣ್ಣಿಗೆ ಕಾಣಿಸ್ತದೆ. ಅದರ ಸ್ವರೂಪ ಕಲ್ಪನೆಯನ್ನು ನಮ್ಮ ಅರಿವಿಗೆ ಬಂದ ಹಾಗೆ ನಮ್ಮ ಮೂಗಿನ ನೇರಕ್ಕೆ ನಾವು ಕಟ್ಟಿಕೊಂಡೆವು ಅಂತಾದರೆ ವಾಸ್ತವವಾದ ವಿಷಯ ಒಂದು ಬದಿಯಲ್ಲೇ ಉಳಿಯುತ್ತದೆ. ಹಾಗೆಂದು ನಂಬಲರ್ಹವಾದ ಸತ್ಯಕ್ಕೆ ಸಮೀಪವಾದ ಸಾಕ್ಷ್ಯಗಳಿರುವಾಗ ತರ್ಕ ಅಪ್ರತಿಷ್ಠೆ ಹೇಗಾಗುತ್ತದೆ? ಆಧಾರಬದ್ಧವೇ ಆಗುವುದಿಲ್ವೋ? ಹುಡುಗಿಯೊಬ್ಬಳು ಹುಡುಗನ ಜೊತೆಯಲ್ಲಿ ಹೋಗ್ತಾ ಇರ್ತಾಳೆ. ಹುಡುಗ ಹುಡುಗಿ ಎನ್ನುವುದನ್ನು ಮಾತ್ರವೇ ಕಲ್ಪಿಸುವುದಲ್ಲ, ಆ ಹುಡುಗನಾರು, ಈ ಹುಡುಗಿ ಅವನಿಗೆ ಏನಾಗಬೇಕು? ಏನು ಸಂಬಂಧ? ಅಣ್ಣ ತಂಗಿಯೂ ಹೋಗಬಹುದು, ಅಪ್ಪ ಮಗಳೂ ಹೋಗಬಹುದು, ಮಾವ ಸೊಸೆಯೂ ಹೋಗಬಹುದು.
ಒಬ್ಬಳು ಒಬ್ಬನ ಜೊತೆಯಲ್ಲಿ ಹೋಗಿದ್ದಾಳೆ ಎನ್ನುವುದರಿಂದ ಆ. ಅವಳಾಗಿಯೇ ಹೋದಳೆ, ಆ. ಅಥವಾ ಹೋಗುವವನು ಹೋಗಿಸುವವನು ಆ. ಕೊಂಡೊಯ್ದು ಹೋದಳೆ, ಆ. ಇದನ್ನೆಲ್ಲ ತರ್ಕಿಸಬೇಡವೇ? ಅಷ್ಟೇ ಆದರೆ ಅಡ್ಡಿ ಇಲ್ಲ. ಯಾವುದೋ ಒಂದು ಉದ್ದೇಶಕ್ಕೆ ಹೋಗಿ ಅಷ್ಟೇ ಹೊತ್ತಿಗೆ ಬಂದರೆ ಅಡ್ಡಿ ಇಲ್ಲ. ಸ್ವಲ್ಪ ತಡ ಆದರೆ, ಹೋದ ಹಾಗೆ ಬಾರದೆ ಹೋದರೆ, ಹೋಗುವ ಕ್ರಮಕ್ಕೂ ಬರುವಾಗಿನ ಹಾವಭಾವಕ್ಕೂ ವ್ಯತ್ಯಾಸ ಆದರೆ, ಸಾರ್ವಜನಿಕರಿಂದ ಆಕ್ಷೇಪವಾಗಿ ಅನೈತಿಕವೆಂದು ಕರೆಯಲ್ಪಡುವ ಚಟುವಟಿಕೆಗಳಲ್ಲಿ ತೊಡಗಿದರೆ ಅದೇ ಆಧಾರ ಸಾಕಾಗುತ್ತದೆ. ಇದು ಸಂಬಂಧ ವಿಪರೀತದ್ದು. ಎಷ್ಟೇ ತಡ ಆಗಲಿ ಹೋದವರ ಬಗ್ಗೆ ವಿಶ್ವಾಸ ಅದೊಂದೇ ಅಲ್ಲ, ತಡವಾಗಿ ಬರುವುದು ಒಂದೇ ಅಲ್ಲ, ಹಾವಭಾವದಲ್ಲಿ ವ್ಯತ್ಯಾಸ. ಮೊದಲು ಇದ್ದ ಸಲುಗೆಗಿಂತ ಭಿನ್ನ ಸಲುಗೆ. ಯಾರೋ 10 ಮಂದಿ ಬಂದು ನೀವು ಹೋಗುವಾಗ ಹೇಗೆ ನೋಡಿದ್ದೀರಿ, ನಾವು ಸ್ವಲ್ಪ ದೂರ ನೋಡಿದ್ದೇವೆ, ಸುಳ್ಳು ಅವರು ಒಟ್ಟಿಗೆ ಇದ್ದಾರೆ ಅಂತ ಆಡುವ ಆಧಾರದಿಂದ ವ್ಯತ್ಯಾಸ ಆಗುತ್ತದೆ ಸಂಬಂಧ. ನಿನ್ನದಾದು ಭೀಷ್ಮನ ಜೊತೆಗೆ ಹೋಗಿದ್ದಿ, ತಂಗಿಯರ ಜೊತೆಗೆ ಹಸ್ತಿನೆಗೆ ಸೇರಿದ್ದಿ, ನೀನು ಮದುವೆಯ ಕರೆಯೋಲೆ ಕೊಡ್ಲಿಕ್ಕೆ ಬರಬೇಕಿತ್ತು, ಈಗ ಯಾಚನೆಗೆ ಬರ್ತೀನಿ. ಈಗ ನಾ ಹೇಳಿದ್ದನ್ನು ಕೇಳುವ ಸ್ವಭಾವ ನಿನಗುಂಟ. ಧಾರಾಳ ಸಮಾಧಾನ. ನನ್ನನ್ನು ಈಗ ನೀನು ವರಿಸುವಂತ ನೀನಲ್ಲಿ ಹೇಳುವಾಗ ನಾಳೆ ಅಂತ ಹೇಳಿದ್ದನ್ನು ಕೇಳಿದ್ದೀನಿ. ನನ್ನಲ್ಲಿ ವಿಶ್ವಾಸ ಆವತ್ತು ಇತ್ತೋ ಇಲ್ವೋ? ಆ ದಿವಸ ಮುಳುಗಿದ ಸೂರ್ಯ ಮರುದಿನ ಉದಯಾದ್ರಿಯನ್ನು ಅಡರಿ ಬರುವ ಹೊತ್ತಿಗೆ ನಾಳೆ ಮುಂಜಾನೆ ಅಂತ ಹೆಸರು. ಅದೇ ಸೂರ್ಯ ಕಂತಿದ್ರೆ ನಾಳೆ ಸಂಜೆ ಅಂತ ಹೆಸರು. 15 ದಿವಸ ಬಿಟ್ಟು ಹುಣ್ಣಿಮೆಯ ದಿನ ನಾಳೆ ಅಲ್ವಲ್ಲ. 15 ದಿವಸ ನಿರಾಕರಣೆ. ನಿನ್ನ ಮೇಲೆ ಆಕ್ಷೇಪ ಅಲ್ಲ, ನಿನ್ನ ಮೇಲೆ ಆಕ್ಷೇಪ ಮಾಡಲಿಕ್ಕೆ ಈಗಂತೂ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಹಸ್ತಿನಾವತಿಗೆ ವಿಜಯಂಗವಿಸಿದ ಪರಮ ಪಾವನ ಪಾದೆಯಾದಂಥ ಸೊಸೆ ನೀನು. ಆಗ ಬೈದ್ರು ದಕ್ಕುತ್ತಿತ್ತು, ಈಗ ಮಾತಾಡಿದ್ರೆ ನಾಲಗೆಗೆ ಶೂಲ ಇಟ್ಟನು. ಕಾಶಿಯಿಂದ ಬಂದ ಮೇಲೆ ನಿದ್ದೆ ಮಾಡಲಿಲ್ಲ. ನಿದ್ದೆ ಮಾಡಿದ್ರೆ ಇಷ್ಟು ಹಠ ಕುಟ್ಟುತ್ತೇನೆ ನಾನು. ಅರ್ಥ ಆಗ್ತದೆ. ನಾನು ಪಂಚಕರ್ಮ ಚಿಕಿತ್ಸೆಯಲ್ಲಿ ನಶ್ಯ ಸ್ವೇದನ ತಲೆಗೆ ಎಣ್ಣೆ ಹಾಕುವುದು ದಿನೇಷ್ಟಾಯ್ತು. ನಾನು ಪೂರ್ತಿ ಯಾವ ಎಣ್ಣೆ ಹಾಕಿದ್ರು ಭಗ್ನ ಪ್ರೇಮಕ್ಕೆ ಮದ್ಯಾವುದು ಗೊತ್ತಾ? ಅಯ್ಯೋ, ಮದ್ಯಾವುದು ಗೊತ್ತಾ? ನಾ ಹೇಳುವುದನ್ನು ಕೇಳುವುದೇ. ನಾನು ಅವನಲ್ಲಿ ಮನ ಇರಿಸಿ ಹೋದದ್ದಲ್ಲ. ಅದನ್ನು ಕೇಳಿ ಅದರ ಗುಣ ಆಗುತ್ತದ ಅಂತ. ಹಿಂದಿನ ಭೀಷ್ಮನೋಳು ಮನವಿಡದೆ ನಿನ್ನ ಮನವಿಡದೆ ನಿನ್ನ ಸುಂದರ ಮಂದಮತಿಯ ಅಪಹರಿಸಿಕೊಳ್ಳೊಯ್ದನವನು ಮಂದಮತಿ ಅಪಹರಿಸಿಕೊಳ್ಳೊಯ್ದನವನು ಬಂದಿಹೆನು ಬಿಡದೆಲ್ಲ ಪರಿಗ್ರಹಿಸು ನೀ ಕಳನಾಯ ಅಯ್ಯ ಸೌಭೇಶ, ಕಾಶ್ಯ, ನನ್ನ ಸೌಭಾಗ್ಯದ ಈಶನೇ ಆಗಲಿ. ನೀ ಏನು ಮಾತಾಡಿದ್ರು ನಾ ಕೇಳಲೇಬೇಕು. ನಿನ್ನದೇ ಮಣ್ಣು, ನಿನ್ನದ್ದೇ ಕಲ್ಲು, ನಿನ್ನದ್ದೇ ಪರಿಕರ, ಬೇಕಾದ ಹಾಗೆ ಕಲಸು, ಬೇಕಾದ ಹಾಗೆ ಮೆತ್ತು, ಬೇಕಾದ ಹಾಗೆ ಕಟ್ಟು. ನಾನು ಯಾಕೆ ನಾಂದಿಗಲ್ಲಿಗೆ ತೊಡರಾಗಲಿ?
ಗೃಹ ಪ್ರವೇಶಕ್ಕೆ ಕೈ ಹಿಡ್ಕೊಂಡು ಒಟ್ಟಿಗೆ ಒಳಗೆ ಹೋಗುವ ನಾವು. ನೋಡುವ, ಬಾಗಿಲೊಂದು ಇಟ್ಟಾಗಬೇಕಲ್ಲ. ಬಾಗಿಲಿಡುವುದಕ್ಕೆ ದಾರಂದದ ಜೋಡಣೆ ಆಗಿದೆ ಅಲ್ಲ. ಬಾಗಿಲನ್ನು ತೆರೆದು ಒಳಗೆ ಬಾ ಅಂತ ಯಾತ್ರಿಕನಿಗೂ ಹೇಳುವುದು. ಹೆಣ್ಣಾದವಳು ಬಲಗಾಲೆಯಿಂದ ಸೆಸೆ ಮುಟ್ಟಿ ಒಳಗೆ ಹೋಗಬೇಕಾದದ್ದು ಶುದ್ಧ ಸಿದ್ಧ ನಿಯಮ. ಇದು ಈಗ ಎಡಗಾಲೆ ಇಟ್ಟು ಬರುವ ಲಕ್ಷಣ ಕಾಣಿಸ್ತದೆ, ಇನ್ನು ಬಲಗಾಲು ಎಲ್ಲಿಂದ ಹೇಳು? ಇಲ್ಲ, ಕಾಲೆರಡು ಒಟ್ಟಿಗೆ ಉಂಟು. ನೀನು ಇಟ್ಟರೆ ಆಯಿತು, ಸೇರಕ್ಕಿ ತುಳಿದು ಬರುವುದೇ ಒಳಗೆ. ಈಗ ನೀನು ಬಲಗಾಲಿಟ್ಟು ಬಂದರೂ ನಿನ್ನ ಕಾಲು ಬಲದಿಂದ ಏನಾಗುತ್ತದೋ, ಈಗ ಅರ್ಧ ಆದದ್ದು ಇನ್ನೂ ಕಾಲಾಗಿ ಹೋಗುತ್ತದೋ ಅಂತ ಹೆದರಿಕೆ ನನಗೆ. ಏನು ಆಗುವುದಿಲ್ಲ, ನೋಡೋಣ, ಕೇಳು. ಕಾಶಿ ಹೆಣ್ಮಕ್ಕಳು ಹೋದಲ್ಲೆಲ್ಲ ಒಳ್ಳೆಯದೇ ಆದ್ದು, ಹಾಳಾಗಿ ನೋಡೋಣ. ಒಳ್ಳೆಯದನ್ನೇ ಬಿತ್ತರಿಸು, ಒಳ್ಳೆಯದನ್ನೇ ಕೇಳೋಣ, ಒಳ್ಳೆಯದನ್ನೇ ಹೇಳೋಣ, ಒಳ್ಳೆಯದನ್ನೇ ಉಳಿದವರಿಗೂ ಹಂಚೋಣ. ತರ್ಕ ಮಾಡಿದರೆ ಯಾವುದು ಪ್ರತಿಷ್ಠೆ ಆಗುವುದಿಲ್ಲ. ಭಾವನೆಗೆ ಬೆಲೆ ಇದ್ದರೆ ತರ್ಕ ಎನ್ನುವುದಕ್ಕೂ ಆಧಾರ. ಭಾವನೆ ಮೊದಲು ಬೇಕು. ಒಂದು ವಿಷಯವನ್ನು ನಾವು ನೋಡುವುದರಿಂದ ಅದರ ಸ್ವರೂಪ ಕಲ್ಪನೆ ನಮ್ಮ ಮನಸ್ಸಿಗೆ ಬಂದಂತೆ ಮಾಡುವುದಕ್ಕೆ ಯಾರಿಗೂ ಬರ್ತದೆ. ಹೌದು. ಅಶೋಕಾವನಿತ ನ್ಯಾಯ ಅಂತ ಒಂದುಂಟು. ಅಶೋಕಾವನದಲ್ಲಿ ಸೀತೆಯನ್ನು ಕೊಂಡೋಗಿ ರಾವಣ ಯಾಕೆ ಇಟ್ಟ ಎನ್ನುವ ಪ್ರಶ್ನೆ ಅವ ಅರಮನೆಯೊಳಗೆ ಇಟ್ಟರೂ ಬರ್ತದೆ. ಅರಮನೆಯೊಳಗೆ ಯಾಕೆ ಇಟ್ಟ ಅಂತ ಅವ ಹೋಗಿ ಹೂದೋಟದಲ್ಲಿ ಮತ್ತೊಂದು ತೋಟದಲ್ಲಿ ಇಟ್ಟರು ಪ್ರಶ್ನೆ ಬರ್ತದೆ. ಹಾಗೆ ಈ ಲೋಕದಲ್ಲಿ ಪ್ರಶ್ನೆ ಮಾಡುವವರಿದ್ರೆ ಪ್ರಶ್ನೆಗೆ ವಿಷಯಗಳು ಕಡಿಮೆಯೇ ಇಲ್ಲ ಅಂತ. ಅಹಿಕುಂಡಲ ನ್ಯಾಯ ಅಂತ ಒಂದುಂಟು. ಹಾವು ಸುರುಳು ಸುತ್ತಿಯೇ ಮಲಗುತ್ತದೆ. ಶತ ಪ್ರಯತ್ನ ಮಾಡಿ 1000 ಮಂದಿ 10,000 ವರ್ಷ ಪ್ರಯತ್ನ ಪಟ್ಟರು ಸುರುಳಿ ಸುತ್ತಿ ಮಲಗುವ ಹಾವಿನ ಗುಣವನ್ನು ತಿದ್ದಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಅಹಿಕುಂಡಲ ನ್ಯಾಯನ ಮಲಗುವುದು, ಸುರುಟಿ ಹಾಕಿಯೇ ಮಲಗುವುದು. ಲೋಕದಲ್ಲಿ ಸುರುಳಿ ಸುತ್ತಿ ಮಾತಾಡುವವರು ಇದ್ರೆ, ಸುತ್ತು ಮಾತಾಡುವವರನ್ನೇ ಮೆಚ್ಚುವವರು ಇದ್ರೆ, ಹಾಗೆ ಮಾತಾಡದೇ ಇರುವವರ ಮಾತನ್ನೇ ಮೆಚ್ಚದೇ ಇರುವವರೇ ಇರುವುದು. ಹಾಗೆಂದು ಸುರುಳಿ ಸುತ್ತಿ ಮಾತನಾಡುವವರನ್ನು ಜನ ನೆಚ್ಚುತ್ತಾರೆ, ಒಪ್ಪುತ್ತಾರೆ ಅಂತ ಆದರೆ ಇವರು ನೇರ ದಾರಿಯಲ್ಲಿ ಮಾತನಾಡಿ ಅದೇ ಮೆಚ್ಚುಗೆ ಪಡಿಬೇಕಲ್ಲ. ಅವರು ಪಡೆಯದೇ ಇದ್ದದ್ದರಿಂದ ನಾವು ಕೆಲವು ಸಲ ಏನಾಗ್ತದೆ ಗೊತ್ತಾ, ಕೋಡಿದ್ದವರ ಊರಲ್ಲಿ ಕೋಡು ಇಲ್ಲದೇ ಇದ್ದವರೇ ಅಪಮಾನಿತರಾಗುವುದು. ಎಲ್ರಿಗೂ ಕೋಡು ಉಂಟು ಅಂತಾದ್ರೆ ಒಬ್ಬ ಕೋಡಿಲ್ಲದೆ ಹೋದ್ರೆ ಅವನನ್ನು ವಿಶೇಷವಾಗಿ ಕಾಣ್ತಾರೆ, ಅದೊಂದೆಂಥದ್ದು ಬೇರೆ ಅಂತ. ಒಂದಕ್ಕೆ ಕೋಡ್ ಉಂಟು ಅಂತಾದ್ರೆ ಕೋಡಿಲ್ಲದ ಊರಲ್ಲಿ ಕೋಡಿ ಇದ್ದದ್ದನ್ನು ವಿಶೇಷವಾಗಿ ಕಾಣ್ತಾರೆ. ನಮ್ಮಲ್ಲಿ ಇನ್ನೂ ಸರಳವಾಗಿ ಉಂಟದು. ಮೂಗಿಲ್ಲದ ಊರಿನಲ್ಲಿ ಅರ್ಧ ಮೂಗಿದವನು ಒಡೆಯನಾಗುತ್ತಾನೆ ಅಂತ. ಹೌದೌದೌದು. ಮೂಗಿರುವ ನಾವು ಯಾಕೆ ಮಾತಾಡುದು ಅದನ್ನು? ನಾವಿಬ್ಬರು ಮೂಕರಲ್ಲ. ಅಲ್ಲ ಅಲ್ಲ, ದೇವರು ಹಲ್ಲು 32 ಕೊಟ್ಟಿದ್ದಾನೆ, ನಡುವೆ ಅಲುಗಾಡುವಂತ ವಾಗಿಂದ್ರಿಯ ಕೊಟ್ಟಿದ್ದಾನಲ್ಲ. ಕಣ್ಣು ಸೇರಿದಾಗ 64ಕ್ಕೆ ಉತ್ತರ ಬಂದದ್ದಲ್ವ ಅಲ್ಲಿ ಹೊಳೆ ಬದಿಯಲ್ಲಿ. 2 ಸೇರಿದರೆ ಎಷ್ಟು ಅಂತ ಮಕ್ಕಳಲ್ಲಿ ಕೇಳಿದ್ರು 4 ಅಂತ ಹೇಳ್ತಾರೆ. ಆದರೆ ಪ್ರೇಮಿಗಳಲ್ಲಿ ಕೇಳಿದ್ರೆ 64 ಅಂತ ಹೇಳ್ತಾರೆ. ಬಾಯಿ ಬಿಡುವಾಗ ನಿನ್ನ 32 ಹಲ್ಲು ನನ್ನ 32 ಹಲ್ಲು ಕೆಲವು ಮಕ್ಕಳು 2 ಕೂಡಿಸು 2 4 ಅಂತ ಹೇಳಿದ್ರೆ ಇಲ್ಲಿಗೆ ಸಾಕು ಅಂತ ಓದೇ ನಿಲ್ಲಿಸ್ತಾರೆ. ಹೌದು, ನಮ್ಮದು ಹಾಗಲ್ಲ. 4 ಆದ ಮೇಲೆ ಮುಂದೇನು, ಇನ್ಯಾವುದುಂಟು ಅಂತ ಹುಡುಕುವ ಜಿಜ್ಞಾಸು ಪ್ರವೃತ್ತಿಯವರಾಗುತ್ತೇವೆ. 2ರ ಎಡೆಯಲ್ಲಿ 4ರ ಮಧ್ಯದಲ್ಲಿ ಬಂದು ಹೋಗುವ 3 ಲೆಕ್ಕ ಮಾಡ್ತೇವೆ. 4ಕ್ಕಿಂತ ಮೊದಲು 5 ಉಂಟು ಅಂತಲೂ ಲೆಕ್ಕ ಮಾಡ್ತೇವೆ. 2ಕ್ಕಿಂತ ಮೊದಲು ಒಂದಿತ್ತು ಅಂತಲೂ ಲೆಕ್ಕ ಮಾಡ್ತೇವೆ. ಹಾಗೆ ಅಂತೇಳಿ ಗಂಗಾ ಕೂಲದಲ್ಲಿ ಇಷ್ಟು ಮಾತಾಡ್ಲಿಲ್ಲ ನೀನು. ಇಲ್ಲ, ನೀನು ಭೀಷ್ಮನ ಒಟ್ಟಿಗೆ ಹೋದ ಮೇಲೆ ಇಷ್ಟು ಮಾತು ಕಲ್ತದ್ದೋ ಅಂತ ಕಾಣುವುದು ನನಗೆ. ನೋಡೋಣ, ಈಗ ಭೀಷ್ಮನ ಜೊತೆಗೆ ಹೋದದ್ದಕ್ಕೆ ಏನು ಕಾರಣ? ನಾ ಯಥಾರ್ಥ ಹೇಳುದ, ನಿನ್ನನ್ನು ನೋಡಿದ ಮೇಲೆಯೇ ನಾನು ಮಾತಾಡಲಿಕ್ಕೆ ಕಲಿತದ್ದು. ಹಾಗಾದ್ರೆ ಇದು ಅಪಾಯ. ಇನ್ನು ಮುಂದೆ ನನ್ನನ್ನು ಕಂಡವರೆಲ್ಲ ಮಾತಿಗೆ ಪ್ರಚೋದನೆಗೆ ವಸ್ತು ಅಂತ ತಿಳಿದ್ರೆ ಇನ್ನು ದಾರಿಯಲ್ಲಿ ಹೋಗುವಾಗ ಕಂಬಳಿ ಹೊದ್ದೆ ಹೋಗಬೇಕೇನೋ. ನಾನು ಊರಿಡಿ ಮಾತುಗಾರರೇ ಹುಟ್ಟಿದ್ರೆ ಇಲ್ಲ, ಒಂದು ವೀಣೆ ಇದ್ರೆ ವೈಣಿಕನಾದವ ಅದರ ತಂತಿಯನ್ನು ಚೆನ್ನಾಗಿ ಬಿಗಿದು ಕಾಯಿಸಿ ಕಟ್ಟಿದ್ರೆ ಮಾತ್ರ ಆ ವೀಣೆ ಸ್ವರ ಹೊರಡಿಸ್ತದೆ. ಶ್ರುತಿಬದ್ಧವಾಗಿ ಮಿಡಿಬೇಕಾದ್ರೆ ಅವನ ಕೈಯ ಚಳಕದ ಪ್ರಯೋಗ ಬೇಕೇ ಬೇಕು. ಈ ಹೆಣ್ಣೆನ್ನುವ ಮಾನದ ವೀಣೆ ಮೀಟಲ್ಪಟ್ಟದ್ದು ನಿನ್ನಿಂದಲೇ. ಯಾರೇ ನೀನು ಪರಮ ಸುಂದರಾಂಗಿ ಅಂತ ಕರೆದಾಗಲೇ ನನಗೆ ಭಾವನಾಲೋಕ, ನಾನು ಚಂದ ಇದ್ದೇನೆ ಅಂತ ನನಗೆ ಅನಿಸಿದ್ದು. ನೋಡೋಣ, ನಿನ್ನ ಭಾವನಾಲೋಕದಲ್ಲಿ ನಾನು ಮೊದಲು ಬಿಟ್ಟಂತ ಪ್ರಶ್ನೆಗಳಿಗೇನು ಉತ್ತರ ಉಂಟು ನೋಡುವ. ಭೀಷ್ಮನೊಟ್ಟಿಗೆ ಹೋದವಳು, ಒಂದು ಇಷ್ಟು ಸಮಯ ಕಳೆದು ಬಂದವಳು, ಅಲ್ಲಿಗೆ ಹೋದ ಮೇಲೆ ಅಲ್ಲಿಗೆ ಸಲ್ಲಬೇಕಾದ. ಈಗ ಇಷ್ಟು ಸಮಯ ಕಳೆದು ಬಂದ ಮೇಲೆ ಹೀಗೆ ಮಾತಾಡುವುದಕ್ಕೆ ಮಾತು ಅಂತ ಹೇಳ್ತಾರೋ? ಪೂರ್ವದಲ್ಲಿ ನಾಮ ಹೇಳಿದಂದದಿ ನೀನು ಹಾಗೆ ಹೇಳಲೇ ಇಲ್ಲ. ಇಷ್ಟು ದಿನ ಬಿಟ್ಟು ಬರುವುದು ಅಂತ ಹೇಳಲೇ ಇಲ್ಲ. ನಾಳೆ ಅಂತ ಹೇಳಿ ನಾ ಯಾಕೆ ಹೇಳಲಿಲ್ಲ ಗೊತ್ತಾ? ಯಾಕೋ? ನನಗೆ ಗೊತ್ತಿಲ್ಲ ಇಷ್ಟು ಸಮಯ ಆಗ್ತದೆ ಅಂತ. ಸರಿ, ಯಾಕೆ ಗೊತ್ತಿಲ್ಲ ಕೇಳಿದ್ರೆ ನನ್ನ ಕಲ್ಪನೆಯಲ್ಲೇ ಹಾಗೊಂದು ಚಿತ್ರಣ ಇಲ್ಲ. ಸರಿ, ಗಂಗಾಕೂಲದಲ್ಲಿ ನಿನ್ನನ್ನು ಕಂಡೆ, ಅರಮನೆಗೆ ಬಾ, ಯುದ್ಧದಲ್ಲಿ ನೀನು ತೊಡಗು,
ಅಲ್ಲಿ ಬಂದವರನ್ನೆಲ್ಲ ನೀ ಗೆಲ್ತಿ ಎನ್ನುವ ವಿಶ್ವಾಸ, ಜೊತೆಗೆ ನೀನಾಡಿದ ಮಾತು ಸುರನರೋರಗರನ್ನು ಲೆಕ್ಕಿಸದೇ ಇರುವ ವಿಕ್ರಮಿ, ನಿನ್ನ ಬಾಹುದಂಡದಲ್ಲಿ ನಿಕ್ಷೇಪಿಸಲ್ಪಟ್ಟಂತಹ ವಿಕ್ರಮ ನಿನ್ನ ಬಾಯ್ದೆರೆಯ ಮೂಲಕವಾಗಿ ಶಬ್ದರೂಪದಿಂದ ಹೊರಗೆ ಬಂದಾವಾಗ ನಾನದನ್ನು ನನ್ನ ಭಾವಾಲೋಕದಲ್ಲಿ ಒಂದು ಸಿಹಿಯಾಗಿ ಎಣಿಸಿ ಕನಸುಗಾರ್ತಿಯಾಗಿ ನಿನ್ನನ್ನು ಗಂಡನಾಗಿ ಪಡೆಯುವ ಅವಕಾಶವನ್ನು ನಾನು ಎಣಿಸುತ್ತಾ ಹೂಮಾಲೆಯನ್ನು ಹಿಡಿದು ಮಂಟಪದಲ್ಲಿ ನಿತ್ಯನಾದರೆ ಬದುಕಿನ ಧೂಮಕೇತುವೊಂದು ಪ್ರವೇಶಿಸಿದ ಹಾಗೆ ಬಾಲಕೇತುವೆ ತನ್ನದಾಗಿರುವಂತಹ ಪೂರ್ಣ ಪ್ರಮಾಣದ ಪ್ರಕೋಪದ ಕೋಪವನ್ನು ತೋರಿಸುವುದಕ್ಕೆ ಹೊಗೆ ಬೀರುತ್ತಾ ಒಳಗೆ ಬಂತೋ ಎನ್ನುವ ಹಾಗೆ ಭೀಷ್ಮನ ಪ್ರವೇಶ ಅನಿರೀಕ್ಷಿತವಾಗಿ ಆಗಿತ್ತಲ್ಲಿ. ಪ್ರವೇಶ ಆದವಾಗ ಸನ್ನಿವೇಶ ಹೇಗುಟ್ಟು ಎನ್ನುವುದು ನಾವಿಬ್ಬರೂ ಪ್ರೇಕ್ಷಕರಾಗಿ ನೋಡಿದವರು, ದೃಕ್ಸಾಕ್ಷಿಗಳಾಗಿ ನೋಡಿದವರು. ಎಲ್ಲರೂ ಕತ್ತಿ ಕೈದುಗಳನ್ನು ಕೆಳಗೆ ಹಾಕಿದ್ರು, ಎಲ್ಲ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ರು ನಮ್ಮ ಅಪ್ಪಯ್ಯನಲ್ಲಿ, ಭೀಷ್ಮ ವರಿಸುವುದಿದ್ರೆ ನಿನ್ನ ಮಕ್ಕಳ ಭಾಗ್ಯ ಅಂತ. ಕೆಲವರು ಇವಾಕಪ್ಪ ಮಧ್ಯದಲ್ಲೊಬ್ಬ ಪ್ರವೇಶ ಮಾಡಿದ ಎನ್ನುವ ಹಾಗೂ ಮುಖ ಸಿಂಡರಿಸಿಕೊಂಡ ಸುತ್ತಲೂ ನೋಡುತ್ತ ಗಂಗಾತನಯ ಧರಣಿಪತನುಜಯ ರಾಲಿಸಿ ಏರಿದಿ ಎನ್ನ ಎರತವ 3 ವಾಕ್ಯದಲ್ಲಿ ಮುಗಿಸಿ ನನ್ನ ಪರಾಕ್ರಮದ ಮೇಲೆ ವಿಶ್ವಾಸ ಉಂಟು ಅಂತಾದರೆ ಏರಿರಿ, ನಿಮಗೆ ವಿಶ್ವಾಸ ಇದ್ದದ್ದರಿಂದ ನೀವು ಯಥೋಚಿತವಾದ ನಡವಳಿಕೆಯಿಂದ ಏರಿದ್ದೀರಿ. ಅದು ಹಾಗಲ್ಲ, ಅದರ ಅರ್ಥ ಹೇಗೆ? ನನ್ನನ್ನು ತಿಳಿದಿದ್ದೀರಿ ಅಂತಾದ್ರೆ ಏರಿರಿ. ಹೌದು, ಅದರ ಅರ್ಥ ಏನು ಗೊತ್ತುಂಟಲ್ಲ? ಏರದೇ ಇದ್ರೆ ನಾ ಅಷ್ಟು ತೆಗೆದವ ಅಂತ ಹೇಳಿದ ದಾಟಿ ಅದು ಹಾಗೆ. ನನ್ನದು ಗೊತ್ತುಂಟಲ್ಲ, ನಾ ಹೇಳಿದ್ದನ್ನು ಕೇಳದೇ ಇದ್ರೆ ಪರಿಣಾಮ ಏನು? ಕಣ್ಣು ಹೊರಳಿಸಿ ಹೇಳಿದ್ದು. ನಿಮಗೆ ನನ್ನ ಬಗ್ಗೆ ಗೊತ್ತುಂಟಲ್ಲ, ಅಭಿಮಾನ ಇದ್ರೆ ಬಂದು ಕೂತುಕೊಳ್ಳಿ. ಹಾಗಲ್ಲ, ನಾನು ತಿಳಿದದ್ದು ಶಶಿವೃಕ್ಷದ ಶೌರ್ಯ ವೃಕ್ಷದಲ್ಲಿ ಹದವಾಗಿ ಮಿಡಿಯಾಗಿದ್ದದ್ದು ಕಾಯಾಗಿ ಬಲಿತು ಹಣ್ಣಾದ ಭೀಷ್ಮನನ್ನು ಕಂಡು ನೀವು ಹತ್ತಿದ್ದು ಅಂತ. ಅಲ್ಲವೇ ಅಲ್ಲ, ಶಶಿಕುಲಾಧಿಪರುಗಳ ಶೌರ್ಯ ವೃಕ್ಷ ಮತ್ತೆ ಆದದ್ದು, ಏರಿರಿಯನ್ನ ಏರತವ ಮೊದಲಾದದ್ದು. ನಮ್ಮನ್ನು ಏರಿಸಿಕೊಂಡ ನಾವು ಭಯವ್ಯೂಹಲೆಯರಾಗಿ ಏನೊಂದೂ ತಿಳಿಯದೆ ಅವಕ್ಕಾಗಿ ಅವಜ್ಞೆಯಿಂದ ನಮಗೆ ನಮ್ಮ ಜ್ಞಾನವೇ ನಮ್ಮ ಕೈಯಲ್ಲಿಲ್ಲ, ಒಂದು ತರ ಸ್ಮೃತಿ ತಪ್ಪಿದ ಹಾಗೆ. ನಾ ಹೇಗಪ್ಪ ಆ ಶಬ್ದವನ್ನು ಹೇಳುವುದು? ಯಾಂತ್ರಿಕವಾಗಿ ಏನೋ ಒಂದು ಗಾಳಿ ಹೊಡೆದ ಹಾಗೆ, ಎಂಥದ್ದಾಗಿದೆ ಅಂತ ನಮಗೆ ಗೊತ್ತಿಲ್ಲ. ನಿಮ್ಮ ಮೇಲೆ ನಿಯಂತ್ರಣವೇ ಇಲ್ಲದ ಹಾಗೆ ನಾವು ಏರು ನಿತ್ಯವು. ಆ ಬಳಿಕ ನೀವೆದ್ದಿರಿ, ಹೌದು, ಭೀಷ್ಮನಿಗೆ ಮಾರಿ ಹೋಯ್ತೆ ಅಂತ. ಕಿಡಿಗೆದರೆ ಭೀಷ್ಮನು ಹೊಡೆದ, ಬಿದ್ದೆ ಶಿರವ ತಗ್ಗಿಸಿಕೊಂಡು ಮತ್ತೆ ನಮ್ಮ ಅಪ್ಪಯ್ಯ ಕೇಳಿಕೊಂಡ್ರು. ಯಾಂತ್ರಿಕವಾಗಿ ನಮ್ಮ ಕಣ್ಣುಗಳು ಕಾಣುತ್ತಾ ಇತ್ತು ಬಿಟ್ಟರೆ ನಮಗೆ ನಮ್ಮತನವನ್ನು ಪ್ರಕಟಿಸುವುದಕ್ಕೆ ಯಾವ ಜೀವವೂ ಅಲ್ಲಿ ಇರಲಿಲ್ಲ. ಸರಿ, ಮೇಲಾಗಿ ಹೆಣ್ಣು. ನೀವು ಆಲೋಚನೆ ಮಾಡಬೇಕು, ಗಂಗಾಕುಲದಲ್ಲಿ ನನ್ನನ್ನು ನೀವು ಕಂಡಾಗ ನಾನೇನು ಮಾತಾಡಿದ್ದೇನೆ? ನೀನು ಈಗಲೇ ನನ್ನನ್ನು ವರಿಸು, ನೀವು ಹೇಳಿದ ಮಾತು, ಆಹ್ವಾನ ಕೊಟ್ಟೆ. ನಾಳೆ ನನ್ನ ತಂಗಿಯಂದಿರನ್ನು ಅಪ್ಪಯ್ಯ ಯಾರಿಗಿತ್ತರಿಯಲಿ ನಾನಿನ್ನನ್ನು ಓಲೈಸಿ ವರಿಸುವೆ, ನಾನು ಕೊಟ್ಟ ಮಾತು. ಅದರ ಮಧ್ಯೆ ನನ್ನ ಅಪ್ಪನಿಗಾಗಲಿ ಅಮ್ಮನಿಗಾಗಲಿ ಯಾರಿಗೂ ನಾನು ಹೇಳಲಿಲ್ಲ ಅಂತಾದ್ರೆ ನನ್ನ ಪ್ರಣಯದ, ನನ್ನ ಪ್ರೇಮದ, ನನ್ನ ಬದುಕಿನ, ನನ್ನ ಈ ಒಂದು ಪ್ರೀತಿಯ ಸಂಗತಿಯನ್ನು ಗುಟ್ಟಾಗಿ ನಾನು ಇಟ್ಟಿದ್ದೆ, ಯಾರಲ್ಲಿಯೂ ಹೇಳಲಿಲ್ಲ. ಅಲ್ಲ, ನಿನಗೆ ಹೇಳಲಿಕ್ಕೆ ಧೈರ್ಯ ಬರಲಿಲ್ವಾ? ನಿನ್ನ ಪ್ರೇಮ ಖಚಿತವಾಗಿರ್ಲಿಲ್ಲ ಅಂತ? ಖಚಿತವಾಗಿಯೇ ಇತ್ತು. ನಾ ಯಾಕೆ ಹೇಳಲಿಲ್ಲ ಅಂದ್ರೆ, ನನ್ನ ಅಪ್ಪಯ್ಯ ಸ್ವಯಂವರ ನಿರ್ಣಯಿಸಿದ್ದು ಮೊದಲು, ನಿಮ್ಮನ್ನು ನಾನು ಕಂಡದ್ದು ಮತ್ತೆ. ಸ್ವಯಂವರವನ್ನು ನಿರ್ಣಯಿಸಿದಂತಹ ಅಪ್ಪನಿಗೆ ಅಪಮಾನ ಮಾಡುವ ಯೋಚನೆಯೂ ನನ್ನದ್ದಲ್ಲ. ಹಾಗೆಂದು ನೀವು ಗೆಲ್ತೀರಿ ಎನ್ನುವಂತಹ ಪೂರ್ಣ ವಿಶ್ವಾಸದ ಮೇರೆಗೆ ನಾಳೆ ನೀವೇ ಗೆದ್ದಿರಿ ಅಂತಾದ್ರೆ ಹೇಗೂ ನಾವು ಮೂವರು ನಿಮಗೆ ಸಿಗ್ತೇವೆ. ಒಂದು. ಇನ್ನೊಂದು, ಎಲ್ಲಿಯಾದರೂ ಗೆದ್ದವ ಪ್ರತ್ಯೇಕವಾಗಿ ಉಳಿದ ನೀವಲ್ಲದೆ ಆದಿರಿ ಅಂತಾದ್ರೆ ಅವರಲ್ಲಿ ಕಾಡಿ ಬೇಡಿಯಾದರೂ ನನ್ನ ಅಪ್ಪನನ್ನು ಒಪ್ಪಿಸಿ ನಿಮ್ಮ ಜೊತೆಗೆ ನಾ ಬರ್ತೇನೆ ಎನ್ನುವಂತಹ ನನ್ನ ವಿಶ್ವಾಸವೇ ಆ ಮಾತಿಗೆ ಪೂರ್ಣವಾದಂತಹ ಅರ್ಥವನ್ನು ಕಲ್ಪಿಸ್ತದೆ. ಧನಾತ್ಮಕವಾಗಿಯೇ ನೀನು ಯೋಚನೆ ಮಾಡಿ, ಹಾಗೆ ಯೋಚಿಸಿ, ಋಣಾತ್ಮಕವಾಗಿ ಅಲ್ಲ. ಅಲ್ಲಿಗೆ ಹೋದೆ ಎನ್ನುವುದಕ್ಕಿಂತಲೂ ನನ್ನನ್ನು ಕರ್ಕೊಂಡು ಹೋದ. 1 ತಿಂಗಳು ಕಳೆದ ಬಳಿಕ, ಈಗ 1 ತಿಂಗಳು ಕಳೆದಿದೆ, ನಮ್ಮನ್ನು ಕರೆಯಿಸಿ ನನ್ನ ತಮ್ಮನಾದ ವಿಚಿತ್ರ ವೀರ್ಯನನ್ನು ವರಿಸಿ ಹೀಗೆ ಹೇಳಿದ. ತಮ್ಮನಿಗೆ? ಹೌದು. ಅದನ್ನು ಹೇಳಲೇ ಇಲ್ವೇ ಸಭೆ? ಹೇಳಲಿಲ್ಲ. ನಾನು ಕೇಳಿದೆ, ಅಲ್ಲಿ ಯಾಕೆ ಹೇಳಲಿಲ್ಲ ಅಂತ. ಕೇಳಿದ್ಯಾ ನೀನು? ಏನು ಉತ್ತರಿಸಿದ? ನನ್ನ ಕುತೂಹಲ ಅಷ್ಟೇ. ಅದು ನಮಗೆ ಬಿಟ್ಟದ್ದು, ಹೇಳಬೇಕಾದ ಅನಿವಾರ್ಯತೆ ನನಗೆ ಕಾಣಲಿಲ್ಲ. ಹಾಗೆ ಈಗ ಹೇಳುತ್ತಿದ್ದೇನೆ ಅಂತ ಹೇಳಿದ. ನೀವು ಯಾಕೆ ವರಿಸಲಿಲ್ಲ?
ವರಿಸಬೇಕು ಅಂತಾದ್ರೆ ಪಣ ಇರುವುದೇ ಹಾಗೆಲ್ಲ. ಅದೇ ಕೇಳಿದ್ದೇನೆ ನಾನು. ಯಾರು ಗೆದ್ದಿದ್ದಾನೆ ಅವನೇ ಮೂವರನ್ನು ವರಿಸತಕ್ಕದ್ದು. ನಾ ಕೇಳಿದ್ದೇನೆ, ಅದಕ್ಕೆ ಸ್ಪಷ್ಟ ಉತ್ತರ ಬಂತು. ಏನು ನನಗೆ ಉತ್ತರ? ಗೊತ್ತಿಲ್ಲದ ಉತ್ತರ ಅಲ್ಲ. ಸರಸಿಜಾನನ ಕೇಳು ಪೇಳುವೆನು ಪೂರ್ವದಲ್ಲಿ ಪಿತನಾದ ಶಂತವಿಗೆ ವಿವಾಹ ಮಾಡುವ ಕಾಲದಲ್ಲಿ ಕಂದರನಿಗೆ ಗೈದಿರುವ ಶಪಥ ಪ್ರಕಾರ ನನಗೆ ವರಿಸುವುದಕ್ಕಾಗುವುದಿಲ್ಲ. ಕೇಳಿದ್ದೇನೆ ಆ ಕಥೆ. ನಾನು ಅವನಿಗೆ ಬ್ರಹ್ಮಚರ್ಯದ ದೀಕ್ಷೆ ಅಂತ ಕೇಳಿದ್ದೆ. ಅಲ್ಲಿಗೆ ನನ್ನ ಪ್ರಣಯ ಪ್ರಕರಣವನ್ನು ಮುಂದಿಟ್ಟೆ. ನಿಮ್ಮ ತಮ್ಮನಿಗೆ ಅಂತ ನೀವು ತಂದಿದ್ದೀರಿ, ನಾನು ಬೇರೊಬ್ಬರಿಗೆ ನಿಶ್ಚಯ ಆದ ಹುಡುಗಿ, ಮನಪೂರ್ವಕವಾಗಿ ಮಾತು ಕೊಟ್ಟಿದ್ದೇನೆ, ಮನಸ್ಸು ಕೊಟ್ಟಿದ್ದೇನೆ, ದೇಹ ಕೊಡುವುದಕ್ಕೆ ಮಾತ್ರ ಬಾಕಿ. ಮನ್ಮನದಲ್ಲಿ ಒಲಿದವನ ಜೊತೆಯಾಗಿ ನಾ ಬದುಕುವುದಕ್ಕೆ ನೀವೊಂದು ಅವಕಾಶವನ್ನು ಕೊಡಬೇಕು ಅಂತ ಕೈ ಮುಗಿದಾಗ ಗೊತ್ತಿರ್ತಿದ್ರೆ ತರ್ತಿರ್ಲಿಲ್ಲ. ತಂದಾಗಿದೆ, ನೀನೇನು ಮಾಡ್ತೀ ಅಂತ ಕೇಳಿದ್ರೆ ನಾನೇ ಹೇಳಿದೆ, ಮಾರ್ಗದ ನಿರೀಕ್ಷೆಯಲ್ಲಿರುವ ಸಾಲ್ವ ಭೂಪತಿಯಲ್ಲಿಗೆ ನನ್ನನ್ನು ಸೇರಿಸು ಅಂತ. ಈ ವಿಪ್ರೋತ್ತವರ ಜೊತೆಯಲ್ಲಿ ನನ್ನನ್ನು ನಿನ್ನ ಬಳಿಗೆ ಭೀಷ್ಮನ ಒಪ್ಪಿಗೆಯೋ ಎನ್ನುವಂತೆ ಶುಭ ಆಶೀರ್ವಾದವನ್ನು ಅವರು ಕೊಡುವುದಕ್ಕೆ ಸಾಮುದ್ರಿಕವಾಗಿ ಬಂದಿದ್ದಾರೆ ಎನ್ನುವ ನೆಲೆಯಲ್ಲಿ ನಾ ನಿನ್ನವಳಾಗಿ ಬಂದಿದ್ದೇನೆ. ನಾ ಮನಸ್ಸಿದ್ದು ಹೋದದ್ದಲ್ಲ, ಅವ ಕೊಂಡು ಹೋಗುವ ಮಂದಮತಿ ದುರ್ಬುದ್ಧಿ, ತನಗೆ ಆಗುವುದಿಲ್ಲ ಅಂತ ಗೊತ್ತಿದ್ದು ತನ್ನ ದಬ್ಬಾಳಿಕೆಯಿಂದ ಕೊಂಡು ಹೋದ ಅಂತಾದ್ರೆ ಚಕ್ರವರ್ತಿಯಲ್ಲ ಮತ್ತೊಬ್ಬನನ್ನಾದರೂ ಸೇರುವುದಕ್ಕೆ ಮನಸ್ಸಿದ್ದ ಅಂತಃಕರಣದಲ್ಲಿ ಪ್ರೀತಿ ಪ್ರೇಮದ ಬಗ್ಗೆ ಅನುರಾಗವುಳ್ಳಂತಹ ಒಬ್ಬಾಕೆ ಸಿಕ್ಕುವುದಿಲ್ಲ ಎನ್ನುವುದನ್ನು ಹಸ್ತಿನಾವತಿಯ ಭೂಮಿಯಲ್ಲೇ ಸ್ಥಾಪಿಸಿ ಪ್ರಣಯಕ್ಕೆ ಪ್ರಾಶಸ್ತ್ಯವನ್ನು ಕೊಟ್ಟು ಪ್ರೇಮಕ್ಕೆ ಜೀವವನ್ನು ಕೊಟ್ಟು, ಪ್ರೇಮ ಅಂದ್ರೆ ಏನು ಅಂತ ಗೊತ್ತಲ್ಲ ನಿಮಗೂ? ಅಯ್ಯೋ, ಭಗವಂತನಲ್ಲಿರತಕ್ಕದ್ದು ಪ್ರೇಮ. ಆ ಪ್ರೇಮ ನನ್ನ ದೇವರು ಅಂತ ನಿಮ್ಮನ್ನು ನಾನು ಒಪ್ಪಿದ್ದು, ಹಾಗಾಗಿ ನಿಮ್ಮ ಬಳಿಗೆ ಬಂದಿದ್ದೇನೆ. ಇನ್ನು ಸಂಶಯ ಉಂಟಾ? ಇನ್ನು ಸಂಶಯ ಇಲ್ಲ. ಆಗಿದ್ರೆ ಹಾಗೆ ಅಂತ ಹೇಳಿ ಮುಂದೆ ವಾಕ್ಯ ಹೇಳಬೇಡ, ಬೇಡ 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 ಬೇಡ, ಅದೆಲ್ಲ ಬೇಡ. ವರಿಪನಲ್ಲ ನಾನು ಮೂಢ ಮಾತಿನಿಂದ ಅನ್ನ ಕಟ್ಟಬೇಡ ನೀನು, ನನ್ನ ಕಣ್ಣ ಕಟ್ಟಬೇಡ. ಬೇಡ ಬೇಡ ನಂಬಲಾರೆ ವರಿಪನಲ್ಲ ನಾನು, ನನ್ನ ಮಾತಿನಿಂದ ಕಣ್ಣ ಕಟ್ಟಬೇಡ ನೀನು. ಆಘಾತಿ ಸುಮ್ಮನೆ ಮಾತಾಡಬೇಡವೇ ನೀನು, ಓಡಿತನವ ಕೈ ಶಿಕ್ಷೆಯನ್ನು ಭವಿಸುವೆಯೇ ನೀನು. ಬೇಡ ಬೇಡ ನಂಬಲಾರೆ ಅಂಬೆ ಸಲ್ವೇಶ ಸೊಗಸಾಗಿ ಮಂಡಿಸಿದ್ದಿ. ಪ್ರಣಯ ಭಿಕ್ಷೆಯನ್ನು ಕೇಳುವ ಹೊತ್ತಿನಲ್ಲಿ ಭಿಕ್ಷಾ ಸಂಬಂಧದಲ್ಲಿ ಆಡಬೇಕಾದಂತಹ ವಿನಮ್ರವಾದ ಸೊಲ್ಲುಗಳನ್ನು ನೀನು ಆಡಿ. ಯಥಾರ್ಥ, ಇದರಲ್ಲಿ ಒಂದು ಅಕ್ಷರವೂ ಸುಳ್ಳಿಲ್ಲ. ಹಾಗೆಂದು ಯಥಾರ್ಥ ಅಂತ ನೀನು ಹೇಳುವಾಗ ನಾನು ನಂಬಬೇಕು ಅಂತ ಆದರೆ ಅದಕ್ಕೆ ಪೂರಕವಾದಂತಹ ಸಾಕ್ಷ್ಯ, ಅದಕ್ಕೆ ಪೂರಕವಾದಂತಹ ಆಧಾರ, ದೃಢೀಕರಣಗಳು ಬೇಡುವ. ಏನು? ಹಾಗೆಂದು ಮತ್ತೊಬ್ಬರನ್ನು ಅವಲಂಬಿಸಿ ನೀವು ಸಾಕ್ಷಿ ಹೇಳಿ 10ಕ್ಕಿಂತ ಹೆಚ್ಚು ಮಂದಿ ದೃಢೀಕರಿಸಿ ಹೀಗೆ ನಾನು ಸೂಚಿಸುವುದಲ್ಲ. ನೀನು ಸ್ವಯಂವರದಲ್ಲಿ ನಡೆದು ಹೋದ ಪ್ರಕರಣಗಳನ್ನು ಕ್ರಮಾಗತವಾಗಿ ಹಂತ ಹಂತವಾಗಿ ಸ್ತರೀಯವಾಗಿ ಯೋಚನೆ ಮಾಡಿದರೆ ಒಮ್ಮೆ ಸರಿಯಾಗಿ ಮರುವವಲೋಕನ ಮಾಡು. ಹೇಗೆ? ಈಗ ನನಗೂ ನಾನು ಕೊನೆಯ ಹೊತ್ತಿಗೆ ಗಾಂಧಾರ ನರೇಶನ ಜೊತೆಗೆ ಹೋರಾಟ ಮಾಡುವ ಮೊದಲ ಸುತ್ತಿನ ಹೋರಾಟ ನಡೀಲಿಲ್ವೋ? ನಡೆದಿದೆ. ಕಳಿಂಗೇಶನಾದಂಥ ದೃಢಸೇನನಿಗೂ ಆ ಬಳಿಕ ಸುಕೇತುವಿಗೂ ಯುದ್ಧ ನಡೆದಿದೆ. ಆ ಯುದ್ಧದಲ್ಲಿ ದೃಢಸೇನನೇ ವಿಜಯಿಯಾಗಿ ಕಾಣಿಸಿಕೊಂಡ. ಮಧ್ಯಾಹ್ನದ ಹೊತ್ತಿಗೆ ಭೋಜನವನ್ನು ಮುಗಿಸಿ ಆ ಬಳಿಕ ಎರಡನೆಯ ಸುತ್ತಿನ ಹೋರಾಟ ಪ್ರಾರಂಭವಾಗಲಿ, ನಿಮ್ಮ ಪರಾಕ್ರಮವನ್ನು ಹೊರಗಲ್ಲಿಗೆ ಹಚ್ಚಿರಿ ಅಂತ ಅಪ್ಪ ಸೂಚಿಸಿದ.
ಹಾಗೆಯೇ ಎರಡನೆಯ ಸುತ್ತಿನ ಹೋರಾಟಕ್ಕೆ ನಾವು ಅಣಿಗೊಳ್ಳುವ ಮೊದಲು ನಿನಗೊಂದು ಅನುಕೂಲವನ್ನು ನಾನು ಕಲ್ಪಿಸಿಕೊಟ್ಟೆ. ಅದು ಮತ್ತೆ ನಮಗೆ ಗೊತ್ತಾಗಿತ್ತು. ದುರದಿ ವಿಕ್ರಮಿಗಳ ನೋಡಿ ವರಿಸುವುದು ಒಂದು, ಪರಮ ಸೌಂದರ್ಯಾತಿಶಯತೆಗೆ ನೋಡಿ ಮೋಹಿಸುವುದು ಮತ್ತೊಂದು. ಯಾಕೆ ಈ ತಿದ್ದುಪಡಿಯನ್ನು ಮಾಡಿದೆ? ಯಾಕೋ ನನಗಿದು ಗಂಡಾಂತರಕಾರಕ ಆಗುತ್ತದೆ. ನಿನ್ನೆಯ ದಿವಸ ಗಂಗಾಕೂಲದಲ್ಲಿ ನನಗೂ ಅಂಬೆಗೂ ನಡೆದ ಮೌಖಿಕವಾದಂತಹ ಭಾವಗಳ ವಿನಿಮಯ ಹೆಚ್ಚು ಕಡಿಮೆ ಆಗುವಾಗೆ ತೋರುತ್ತದೆ. ಇದು ಆಚೆ ಈಚೆ ಆಗಬಾರದಲ್ಲ. ಹಾಗಾಗಿ ನನ್ನ ಪರಾಕ್ರಮ ಸುರ ನರೋರಗರನ್ನು ಮೀರುವ ಹಾಗೆ, ಬೆಚ್ಚಿಸುವ ಹಾಗೆ, ದೇವತೆಗಳನ್ನು ಮೆಚ್ಚಿಸುವ ಹಾಗೆ ಉಂಟು ಎನ್ನುವುದನ್ನು ಹೆಣ್ಣು ಮಕ್ಕಳು ಮೂವರು ಎನ್ನುವಲ್ಲಿ ಜ್ಯೇಷ್ಠೆಯಾದ ಅಂಬೆ ನೋಡಿ ಕಣ್ಮನ ತುಂಬಿಕೊಳ್ಳಲಿ ಎನ್ನುವ ಕಾರಣಕ್ಕೆ ಈ ಸೂಕ್ಷ್ಮವಾದ ತಿದ್ದುಪಡಿಯನ್ನು ಮಾಡಿದೆ. ಏನೀಗ ಆ ಕಾರಣದಿಂದ ನಾನು ಹೋರಾಡುವ ಪರಿಯನ್ನು ನೀನು ನೋಡುವ ಹಾಗಾಯಿತು. ಆಮೇಲೆ ಎರಡನೆಯ ಸುತ್ತಿನ ಹೋರಾಟ ಗಾಂಧಾರ ನರೇಶನಾದ ಚಿತ್ರವರ್ಮನಿಗೂ ನನಗೂ ಹೋಯಿತು. ಅದರಲ್ಲಿ ಚಿತ್ರವರ್ಮನು ನಾನು ಹೋರಾಡಿ ಆತ್ಯಂತಿಕವಾಗಿ ನನ್ನ ಕೈ ಮೇಲಾಗುತ್ತದೆ ಅಂತ ಹೇಳುವ ಹೊತ್ತಿಗೆ ನೀನು ಮೊದಲು ಉಲ್ಲೇಖಿಸಿದ ಹಾಗೆ ಈ ಧರಣಿಯೇ ಕುಸಿದುದು ಎನ್ನುವ ಹಾಗೆ ಗಂಗಾತರಣನಾದಂತಹ ಶಾಂತನವನಾದಂತಹ ಭೀಷ್ಮನ ಪ್ರವೇಶ ಆಯಿತು. ಆ ಪ್ರವೇಶ ಆದ ಕಥೆಗಳು ನನಗೆ ಮುಖ್ಯ ಅಲ್ಲ, ಮುಂದಿನ ಸನ್ನಿವೇಶಗಳನ್ನು ನೀನು ಗಮನಿಸು. ಅವನನ್ನು ಕಂಡ ತಕ್ಷಣವೇ ನಿಮ್ಮ ಅಪ್ಪ ಮೊದಲನೆಯ ವಾಕ್ಯವನ್ನು ನಿಮ್ಮ ಸಮ್ಮುಖದಲ್ಲೇ ಆಡಿದ. ಯಾಕಂದ್ರೆ ಭೀಷ್ಮ ನಮ್ಮ ಹೋರಾಟ ನಡೆಯುತ್ತಿರುವ ಹಾಗೆ ಒಳಪ್ರವೇಶ ಮಾಡಿ ಏರಿರನ್ನಯ್ಯ ರಥವನ್ನು ತೊರೆಯಲಿ ಅಂತ ಹತ್ತಿಸಿಕೊಂಡು ಆಗಿದೆ. ಹೌದು. ಆದ ಮೇಲಿನ ಸಂಭಾಷಣೆ ಎಲ್ಲ ನಿನಗೆ ನೆನಪಿರಬೇಕಲ್ಲ. ಒಂದನೆಯ ಹಂತದಲ್ಲಿ ನಿಮ್ಮ ಅಪ್ಪಯ್ಯ ನಡುಗುತ್ತಾ ಏನು ಹೇಳಿದ? ತರಳೆಯರ ಪರಿಣಯಕ್ಕೆ ವಿಕ್ರಮವೇ ಪಣವೆಂದು ಬರೆದು ಕರೆಸಿಕೊಂಡಿರ್ಪೆ ದಾತ್ರೀಶರ ಚರರ ನಿಮ್ಮಡೆಗೆ ಕಳುಹಿಸಿ ಇನ್ನೇನು ನಿಮ್ಮನ್ನು ಭೇಟಿ ಮಾಡಬೇಕು ಅಂತ ಹೇಳುವಾಗ ಚರಣ ದರ್ಶನವಾಯಿತು ಅನಿತರೊಳಗೆ ಅಂತ ನಿಮ್ಮ ಅಪ್ಪ ಆಡಿದ. ಈ ಮಾತನ್ನು ನೀನು ಸ್ಪಷ್ಟ ಕೇಳಿಸಿಕೊಂಡಿದ್ಯಲ್ಲ? ಕೇಳಿದ್ದೇನೆ. ಈಗ ನಿನ್ನ ಅನಿಸಿಕೆಯ ಪ್ರಕಾರ ನಿಮ್ಮ ಅಪ್ಪಯ್ಯ ಹೇಳಿದ ಮಾತು ಸತ್ಯವೋ? ಚರರ ನಿಮ್ಮಡೆಗೆ ಕಳುಹುವ ಬರದೊಳಗಿದ್ದೆ ಮನದೊಳಗಿರ್ದೆ ಅನಿತರೊಳು ಪದದರ್ಶನವಾಯಿತು. ಇದು ನಾನು ನಿನ್ನ ಹತ್ರ ಪ್ರಶ್ನೋತ್ತರಕ್ಕಾಗಿ ಕೇಳುವುದಲ್ಲ, ನಾನು ಮುಂದೆ ಹೋಗುವುದಕ್ಕೆ ಅನುಕೂಲಿಸುವುದಕ್ಕೆ ಮಾತ್ರ. ಇದು ಸಂಬಂಧವು ಉಂಟು ಅಂತ ಅಲ್ಲ ಸ್ವಾಮಿ, ನಾ ಕೇಳ್ತೇನೆ. ಈಗ ನೀವು ಬಂದಿರಲ್ಲ, ನೀವು ಪ್ರಸಂಗದಲ್ಲಿ ಸ್ವಲ್ಪ ಮುಂದೆ ಹೋಗಿ ಸ್ವಲ್ಪ ಹಿಂದೆ ಹೋಗಿ ನೀವು ಬಂದಿರಲ್ಲ, ಅಲ್ಲಿಂದ ತೊಡಗಿ ಏನ್ ಹೇಳಿದ್ರು ಹೇಳಿ. ಅಲ್ಲಿಂದ ತೊಡಗಿ ನಾನು ಬಂದದ್ದು ಆಹ್ವಾನ ಇಲ್ಲದೆ, ನಾನು ಬಂದದ್ದು ಪರಾಕ್ರಮವನ್ನು ಮೆರೆಸುವುದಕ್ಕೆ. ನಾನು ಅಡ್ಡಪಂಕ್ತಿಯನಾದ ಕ್ಷತ್ರಿಯನಾದ್ದರಿಂದ ಕ್ಷತ್ರಿಯರ ಜೊತೆಗೆ ಯಾಕೆ ಬಾಳೆಲೆಯಲ್ಲಿ ಊಟ ಹಾಕುವುದಿಲ್ಲ? ನನಗೂ ಕೈ ಹೊಲಸು ಮಾಡದೆ ಉಣ್ಣುವುದಕ್ಕೆ ಬರ್ತದೆ. ಮರ್ಯಾದೆಯಿಂದ ನಾನೇ ಹೋದ ಮನೆಗೆ ಕೇಳುವ ಕ್ರಮ ಉಂಟು. ಹೇಗೆ ನಿಮ್ಮ ಅಭಿಪ್ರಾಯದಲ್ಲಿ ಈ ಗೃಹಸ್ಥನಾದವ ಅತಿಥಿ ಊಟ ಹಾಕಿದ್ರೆ ಅವರು ಎಲೆ ತೆಗಿಬಾರದು ಅಂತ ಲೆಕ್ಕ ಇರ್ತದೆ ಕೆಲವು ಕಡೆ. ಹಾಗಾಗಿ ನೀವು ಏನಾದರೂ ಎಲೆ ತೆಗಿತೀರ, ನಾನೇ ತೆಗಿಬೇಕು ಅಂತ ಕೇಳುವ ಜಾತಿಯವ. ನಾನು ಬಂದದ್ದು ಎಲ್ಲವನ್ನು ಮೀರಿಯೇ ಬಂದದ್ದು. ಆ ಕಾರಣದಿಂದ ನೀವು ಬಂದದ್ದಕ್ಕೆ ನನ್ನ ಆಕ್ಷೇಪ ಅಲ್ಲ. ನೀವು ಬಂದಾವಾಗ ನನ್ನ ಅಪ್ಪ ಏನು ಹೇಳಿದ್ರು ಅಂತ ಕೇಳಿದ್ದಾನೆ. ಇರ್ಲಿ, ನಿನ್ನ ಅಪ್ಪ ಹೇಳಿ. ನಿನ್ನ ಅಪ್ಪ ಏನು ನನ್ನ ಹೇಳಿದ್ರು? ನೀನು ಬರ್ತೀಯೋ ಇಲ್ವೋ ಅಂತ ಹೇಳುವ, ನನ್ನನ್ನು ಯಾಕೆ ಕರೆ ಕಳುಹಿಲಿಲ್ಲ ಅಂತ ಕೇಳುವಾಗ, ಅಯ್ಯ ನಿಮಗೆ ನಾನು ಕಳುಹಿಸಿದ್ದೇನೆ ಚರರನ್ನು, ಅಡ್ಡದಾರಿಯಲ್ಲಿ ಬಂದ್ರೋ ಹೋದರೋ ಗೊತ್ತಿಲ್ಲ ಅಂತ ಆಡಿದ. ಅದನ್ನೇ ನಾನು ಹೇಳುವುದು. ನಿಮಗೂ ಹೇಳಿಕೆ ಇಲ್ಲ, ಹಸ್ತಿನಾವತಿಗೂ ಹೇಳಿಕೆ ಇಲ್ಲ. ನೀವು ಬಂದು ಕಣ್ಣು ಕೆಂಪು ಮಾಡಿ ಏನೋ ಭೂಪರಲ್ಲಿ ನನ್ನನ್ನು ಮರ್ತೀಯ ಅಂತ ಕೇಳಿದಾಗಲೂ ನಮ್ಮಪ್ಪ ಹೇಳಿದ್ದ ಅದನ್ನೇ. ನಿಮಗೂ ನಾನು ಜನ ಕಳಿಸಿದ್ದೆ, ಅವ ಬಹುಶಃ ಮುಟ್ಲಿಲ್ಲ ಅಂತ ಕಾಣ್ತದೆ ಅಂತ. ಭೀಷ್ಮಾಚಾರ್ಯರು ಬಂದು ನಿಲ್ಲುವಾಗಲೂ ಅವರು ಕಣ್ಣು ಕೆಂಪು ಮಾಡಿ ಕೇಳುವಾಗಲೂ ನಮ್ಮಪ್ಪಯ್ಯ ಅಲ್ಲಿಂದ ಸ್ವಾರಸ್ಯ ಇದೆ ಕೇಳು. ಅಲ್ಲಿಂದ ಅದಷ್ಟೇ ಅಲ್ಲ, ನಾನು ಮುಂದೆ ಸ್ವಾರಸ್ಯಕರವಾದ ನನ್ನ ಅಪ್ಪ ಸುಳ್ಳು ಹೇಳಿದ್ದು ನಿಮ್ಮಲ್ಲಿಯೂ ಸುಳ್ಳು, ಅವರಲ್ಲಿಯೂ ಸುಳ್ಳು ಹೇಳಿದ್ದು. ಯಾಕೆ ಸುಳ್ಳು ಹೇಳಿದ್ರು ಕೇಳಿ. ನಿಮ್ಮೆಡೆಗೆ ಚರರನ್ನು ಕಳುಹಿಸುವ ಮನದೊಳಿರೆ ಚರಣ ದರ್ಶನವಾಯಿತು ಅನಿತರೊಳಗೆ ಹೇಳಿದ. ಅದು ಸುಳ್ಳು ಅಂತ ನಿನಗೆ ಗೊತ್ತಾಗ್ಲಿಲ್ವಾ? ಅದೇ ನಾ ಹೇಳಿದ್ದು. ನಿಮ್ಮಲ್ಲಿಯೂ ಸುಳ್ಳೇ ನಮ್ಮಪ್ಪ ಹೇಳಿದ್ದು, ಅವರಲ್ಲಿಯೂ ನಮ್ಮಪ್ಪ ಸುಳ್ಳೇ ಹೇಳಿದ್ದು. ಯಾಕೆ? ನಿಮ್ಮನ್ನು ಕರೆಸಿಕೊಳ್ಳಿಕ್ಕೆ ನಮ್ಮಪ್ಪನಿಗೆ ಮನಸ್ಸಿರ್ಲಿಲ್ಲ. ನೀವಾಗಿಯೇ ಬಂದು ಏನು ನಮಗೆ ಹೇಳಿಕೆ ಕೊಡ್ಲಿಕ್ಕೆ ಆಗ್ಲಿಲ್ವಾ? ಸ್ವಾಮಿ, ನಾ ಹೇಳಿಕೆ ಕೊಟ್ಟಿದ್ದೆ. ಅದು ಯಾಕೆ ಹೇಳಿದ್ದು ಗೊತ್ತಾ? ಅವರ ಮರ್ಯಾದೆಗೆ. ಮತ್ತೊಂದು, ಬಾಕಿದ್ದವರಿಗೆ ಗೊತ್ತಾಗುವುದು ಬೇಡ ನಿಮ್ಮಲ್ಲಿ ನಮಗೆ ಮರ್ಯಾದೆ ಇಲ್ಲ ಅಂತ.
ಇಷ್ಟಕ್ಕೆ ಹೇಳಿದ್ದದು. ಈಗ ಆ. ಬಂದಿರುವಂತ ಅಷ್ಟೂ ರಾಷ್ಟ್ರದ ರಾಜರುಗಳಲ್ಲಿ ಆ. ಯಾರಿಗೂ ಸೌಭಾವನೀಶ ಗೊತ್ತಿಲ್ಲ, ಅಪರಿಚಿತ, ಅನಾಮಿಕ ಅಂತಲ್ಲ. ಅಲ್ಲ, ನಾನು ಅಡ್ಡಪಂಕ್ತಿಯ ಅಂತ ಹೇಳುವುದು ನಿಮ್ಮ ಸ್ವಯಂವರದ ಘೋಷಣೆಯಾಗಿ ಕರೆಯೋಲೆ ಬರುವ ಎಷ್ಟೋ ವರ್ಷಗಳ ಮೊದಲೇ ಸ್ಥಾಪನೆ ಆಗಿದೆ. ಈಗ ಅದನ್ನು ಯಾಕೆ ಅದು ಹೇಳಿ, ನಾನು ಕೇಳು, ಅಲ್ಲ, ಸ್ವಾರಸ್ಯ ಇದೆ. ನೀವು ಅಡ್ಡಪಂಕ್ತಿಯ ಅಂತ ಇಲ್ಲಿ ಪ್ರಸ್ತಾಪ ಮಾಡುವ ಅನಿವಾರ್ಯತೆ ನಾನು ಹೇಳಿದ್ದೇನಾ? ನನ್ನ ಅಪ್ಪ ಹೇಳಿದ್ದಾರೋ? ಅಲ್ಲ, ನಾನು ಬಂದದ್ದಕ್ಕೆ ನಮಗೆ ಹೇಳಿಕೆ ಕೊಡ್ಲಿಕ್ಕೆ ಇದು- ಹಸ್ತಿನಾವತಿಯವರು ಅಡ್ಡಪಂಕ್ತಿಯವರು ಅಲ್ಲಿಗೂ ಹೇಳಿಕೆ ಇಲ್ಲ ಅಲ್ಲಲ್ಲ, ನಮಗೆ. ಇದು ಅಲ್ಲಿಗೆ ಮುಗಿಯುವುದಿಲ್ಲ. ಅದರಲ್ಲಿ ಏನು ಸ್ವಾರಸ್ಯ ನಾನು ಹೊರಡಿಸುವುದಕ್ಕೆ ಬಯಸ್ತೇನೆ, ನೀನು ಅದನ್ನು ತಪ್ಪಿಸ್ತಿ. ಇಲ್ಲ. ನಾನು ಅದನ್ನು ಸರಿ ಮಾಡ್ತೇನೆ. ನೋಡಿ ಎಷ್ಟು ಸ್ವಾರಸ್ಯ ಇದೆ ನೋಡು. ಎಲ್ಲಿ? ಒಂದನೆಯ ಹಂತದ ಸ್ವಾರಸ್ಯವನ್ನು ನಾವು ಕಾಯ್ದಿಟ್ಟುಕೊಳ್ತೇವೆ. ಇಲ್ಲಿ. ನಮಗೆ ತೊಡಕಾಗುವ ಹಾಗೆ ಹೇಳಿದ್ರೆ ಮಾತ್ರ ನಾವು ಮಾತಾಡಬೇಕು. ತೊಡಕಾಗುವುದೇ ಇಲ್ಲ. ಈಗ ನಾನು ಮೊದಲು ಒಂದು ಸಿದ್ಧಾಂತದ ಮೇಲೆ ಮನೆ ಕಟ್ಟುತ್ತೇನೆ. ಈಗ ನಾಂದಿಗಲ್ಲ ಹೌದು, ನೀವು ಸಿದ್ಧಾಂತದಲ್ಲಿ ಮನೆ ಕಟ್ಟುವಾಗ ನನಗೆ ಬಿದ್ದ ಜಾಗದಲ್ಲಿ ಕಲ್ಲು ಬೀಳೋದು ಬೇಡ ಅಂತ ಹೇಳಿದ್ ನಾನು ನಾಂದಿಗಲ್ಲನ್ನು ಬದಲಾಯಿಸುವುದಿಲ್ಲ. ನಾನು ನಿನಗೆ ಪ್ರಾಮಾಣಿಕವಾಗಿ ಆಡ್ತೇನೆ. ನಾಂದಿಗಲ್ಲು ಏನು ಅಂತ ಪರಿಚಯ ಇರಲಿ. ನಾನು ಬಂದದ್ದು ಮಹತ್ವಾಕಾಂಕ್ಷೆಯಿಂದ. ಸರಿ. ನಮ್ಮನ್ನು ಮರೆತನೋ ಕ್ಷತ್ರಿಯರ ನಡುವೆ ಕ್ಷತ್ರಿಯೋಚಿತವಾಗಿ ಹೋರಾಡಿ ಅಡ್ಡಪಂಕ್ತಿಯ ಅರ್ಧ ಕ್ಷತ್ರಿಯ ಅಂತ ಕರೆಯಲ್ಪಟ್ಟ ನಾನು ಏಕಾಂಗ ವೀರನಾಗಿ ಹೊಮ್ಮಬೇಕು ಎನ್ನುವ ಭರವಸೆಯಿಂದ ಬಂದವ. ಈ ನಾಂದಿಗಲ್ಲನ್ನು ಈ ಪ್ರಸಂಗದ ಕೊನೆಯವರೆಗೂ ನಾನು ಬದಲಾಯಿಸುವುದಿಲ್ಲ. ಅಲ್ಲೇ ಇರಲಿ. ಈಗ ನಿನ್ನಪ್ಪ ಭೀಷ್ಮರಲ್ಲಿ ಹಾಗೆ ಹೇಳಿದ. ನಿಮ್ಮೆಡೆಗೆ ಚರರನ್ನು ಕಳುಹಿಯುವ ಮನದೊಳಿರೆ ನಿಮ್ಮ ಚರಣ ದರ್ಶನವಾಯಿತು ಅನಿತರೊಳಗೆ. ಸುಳ್ಳು ಅಂತ ನಿನಗೆ ಗೊತ್ತಾಯಿತು. ಈಗ ನೀನು ಈ ಸಂಭಾಷಣೆಯನ್ನು ಕೇಳುವಾಗ ನಿನ್ನಪ್ಪಯ್ಯನು ಹೀಗೆ ನಿವೇದಿಸುವಾಗ ನಿಮ್ಮಪ್ಪನ ಸೊತ್ತಾಗಿದ್ದೆಯಾ ಭೀಷ್ಮನ ಸೊತ್ತಾಗಿದ್ದೆಯಾ? ಬಹಳ ಸ್ವಾರಸ್ಯ ಉಂಟು ಅಂತ. ಇದು ಸುಮ್ಮನೆ ಗಡಿಬಿಡಿ ಮಾಡಿದರೆ ಪ್ರಸಂಗ ಹಾಳಾಗ್ತದೆ. ಈ ವಾಕ್ಯವನ್ನು ನೀನು ಕೇಳುವಾಗ, ಈ ವಾಕ್ಯವನ್ನು ನಿಮ್ಮೆಡೆಗೆ ಚರರನ್ನು ಕಳುಹುವ ಮನದೊಳಿರೆ ಅಷ್ಟರಲ್ಲೇ ನಿಮ್ಮ ಚರಣ ದರ್ಶನವಾಯಿತು. ಈ ವಾಕ್ಯ ನಿನ್ನ ಕರ್ಣಗಳಿಗೆ ಮುಟ್ಟುವಾಗ ನಿನ್ನ ಅಪ್ಪನ ಸೊತ್ತೇ ಆಗಿದೆಯೋ ಅಂದರೆ ಅಪ್ಪ ನಿನ್ನ ಅಮ್ಮನಾದಂತಹ ಶಶಿರೇಖೆ ಅಂತ ಕೇಳಿದ್ದೇನೆ. ಅವರ ದಾಂಪತ್ಯಕ್ಕೆ ಹುಟ್ಟಲ್ಪಟ್ಟು ಕನ್ಯಾಸರೆ ಬಿಡಿಸಲ್ಪಡದೆ ಇರುವವರೆಗೆ ಹೆಣ್ಣಾದವಳಿಗೆ ಅಪ್ಪನೇ ಹಕ್ಕುದಾರ. ನೀನಾಗ ಭೀಷ್ಮನ ಸೊತ್ತಾಗಿದ್ದೆಯಾ ನಿನ್ನ ಅಪ್ಪನ ಸೊತ್ತಾಗಿದ್ದೆಯಾ? ನಾನು ನಿಮ್ಮ ಸೊತ್ತಾಗಿದ್ದೆ. ಅದಾಗುವುದಿಲ್ಲ. ನೀನು ಅದು ಮತ್ತೆ ಹೇಳು ಭಾವನೆಯಿಂದ. ಏರಿರನ್ನಯ್ಯ ರಥವ ಇಲ್ಲಿರುವವರ ವಿಕ್ರಮಗಳನ್ನು ಕ್ಷಣ ಮಾತ್ರದಲ್ಲಿ ತೋರಿಕೊಡುವೆ ಎಂದು ಹೇಳುವಾಗ ಲಘು ಬಗೆಯಿಂದ ಮುಂಜರೆಗೂ ಜಾರುವುದಕ್ಕೆ ಎಡೆಯಾಗದೆ ತಡವರಿಸುವುದಕ್ಕೆ ಎಡೆಯಾಗದೆ ಬಹಳ ಸೋಬಾನ ಯಾತ್ರೆಗೆ ಹೊರಟಂತಹ ಮೆರವಣಿಗೆಯ ಸದಸ್ಯರಾಗೆ ಹತ್ತಿ ಕೂತಿದ್ದೀರಲ್ಲ, ಆಗ ನೀನು ನಿನ್ನ ಅಪ್ಪನ ಸೊತ್ತಾಗಿದ್ದೆಯಾ ಸಾಲ್ವನ ಸೊತ್ತು ಇದು ಭೀಷ್ಮನ ಸೊತ್ತಾಗಿದ್ದೆಯಾ? ನೀನು ಭೀಷ್ಮನ ಸೊತ್ತಾಗಿ. ಈಗ ನಾನೊಂದು ಕೇಳ್ತೇನೆ, ನೀವು ಕೇಳುವ ಪ್ರಶ್ನೆಗೆ ಉತ್ತರ ಕೊಡುವ. ನಾ ಕೇಳ್ತೇನೆ. ಇದು ಪ್ರಶ್ನೆ ಅಲ್ಲ, ನಾನು ಮತ್ತೆ ಮುಂದುವರಿತೇನೆ. ಇದನ್ನು ಪ್ರಶ್ನೆ ಅಲ್ಲ, ಒಂದು ಅನಿಸಿಕೆ ಮಾತ್ರ ನನ್ನದು. ಅಲ್ಲ, ಅನಿಸಿಕೆ ಆದ್ರೆ ಹಾಗೆ ಕೇಳಲಿಕ್ಕಿಲ್ಲ. ಅನಿಸಿಕೆ ಆದ್ರೆ ನೀನು ನಿನ್ನ ಸೊತ್ತಾಗಿದ್ದೆಯಾ ಅಪ್ಪನ ಸೊತ್ತಾಗಿದೆಯಾ? ಅಲ್ಲ, ಅದರ ಆಚೆ ಏಕೆ ಹೇಗೆ ಅಂತ ಕೇಳಿದ್ರೆ ಏಕೆ ಹೇಗೆ ಅಂತ ಒಂದು ಪ್ರಶ್ನೆ ಮಾಡಿ ಅನಿಸಿಕೆ ಅದರ ಮೇಲೆ ಏಕೆ ಹೇಗೆ ಇದೆಲ್ಲ ನಡೆದ್ರೆ ಚರ್ಚೆ. ಹಾಗಲ್ಲ, ನೀನು ಸೊತ್ತು ಯಾರದ್ದು? ಅಪ್ಪನ ಸೊತ್ತಾಗಿದ್ದೆಯಾ ಭೀಷ್ಮನ ಸೊತ್ತಾಗಿದ್ದೆ? ನಾ ಕೇಳುವ ಪ್ರಶ್ನೆ ಒಂದು. ಸರಿ, ಈಗ ಅಷ್ಟು ಮಂದಿ ಎಲ್ಲ ಸೇರಿದ್ರಲ್ಲ, ಆ ಭೀಷ್ಮಾಚಾರ್ಯರು ಬರುವಲ್ಲಿವರೆಗೆ ಯಾರು ಮೇಲು ಅಂತ ಕತ್ತಿ ಕೈದುಗಳನ್ನೆಲ್ಲ ಹಿಡ್ಕೊಂಡಿದ್ರಲ್ಲ, ಅವರೀಗ ನಮ್ಮನ್ನು ಪಡೆಯುವ ಉದ್ದೇಶದಲ್ಲಿ ಹೋರಾಟಕ್ಕೆ ಬಂದದ್ದಲ್ವ? ಹೌದು. ಭೀಷ್ಮರು ಬರುವಾಗೆಲ್ಲ ಕೆಳಗೆ ಹಾಕಿದ್ರಲ್ಲ, ಏನವರಿಗೆ ಹರಿಕೆ ಇತ್ತ? ಹೆದರಿ ಭೀಷ್ಮನ ನಾನು ಹೆದರಿಯೇ ಇದ್ದೆ. ಸರಿ, ನಾ ಹೆದರಿಯೇ ಇದ್ದೆ. ಅದನ್ನು ಕೇಳಲಿಲ್ಲ, ನಿನ್ನ ಭಾವನೆಗಳನ್ನು ಕೇಳಲಿಲ್ಲ. ಕತೆ ನಾನು ನೀನು ಬೆದರಿದ್ಯೋ, ನಿನ್ನ ಮುಖದಲ್ಲಿ ರೇಖೆ ಬಂದಿತ್ತೋ, ಬೆದರಿದ್ಯೋ ಅಂತ ಬೆವರಿದ್ಯೋ ಅಂತ ಕೇಳಲಿಲ್ಲ. ನಾನು ಕೇಳಿದ್ದು ಈಗ ನನ್ನ ಜೀವಕ್ಕೆ. ಈಗ ನಿನ್ನಪ್ಪ ಈ ವಾಕ್ಯವನ್ನು ಹೇಳುವಾಗ ಆ ಸಂದರ್ಭದಲ್ಲಿ ನೀನು ಭೀಷ್ಮನ ಸೊತ್ತಾಗಿದ್ದೆಯಾ ನಿನ್ನಪ್ಪನ ವಶದಲ್ಲೇ ಇದ್ದ ಮಗಳಾಗಿದ್ದೆಯಾ? ನೀನು ಭೀಷ್ಮನ ಸೊತ್ತಾಗಿದ್ದೆ. ನೋಡಿ, ಈಗ ಭೀಷ್ಮನ ಸೊತ್ತಾದಾಗ ಒಂದು ವಿಷಯವನ್ನು ಒಬ್ಬ ಕೈಗೆತ್ತಿಕೊಳ್ಳುವಾಗ, ಸಂಪೂರ್ಣವಾಗಿ ಅವನ ಸ್ವಾಧೀನಕ್ಕೆ ತಂದುಕೊಳ್ಳುವಾಗ, ಅಲ್ಲಿದ್ದದ್ದು ಯಾವುದೇ ಆಗಲಿ, ಯಾರ ಹೆಸರಲ್ಲೇ ಇದ್ದದ್ದಾಗಲಿ, ಸ್ವಾಧೀನಪಡಿಸಿದವನಿಗೆ ಹೋಗ್ತದೆ. ಚಂದ, ಎಷ್ಟು ಚಂದ ಹೇಳಿದೆ ನೀನು. ಅಲ್ಲಿ ನೀನು ಅಲ್ಲಿಗೆ ಬಾ. ಹಾಗಾದ್ರೆ ಆಗ ನೀನು ನಿನ್ನ ಅಪ್ಪನ ಸೊತ್ತಾಗಿರ್ಲಿಲ್ಲ, ಭೀಷ್ಮನ ಸೊತ್ತಾಗಿದ್ದೆ. ಅವ ಕೈ ನಾನಲ್ಲ, ಅವ ಮಾಡಿ ಭೀಷ್ಮನ ಸೊತ್ತಾಗಿದ್ದೆ ಅಂದ್ರೆ ಏರಿರನ್ನಯ್ಯ ರಥವನ್ನು ತೊರೆಯಲಿಂದ ಹತ್ತಿಸಿದ್ದಪ್ಪ, ಬಲಾತ್ಕಾರದಿಂದ ಅಂತ ಒಪ್ಪಿದ್ದೇನೆ. ಮಂದಮತಿ ಒಯ್ದದ್ದು ಅಂತ ನಿನ್ನ ಪೂರ್ವ ಮಂಡನೆಯನ್ನು ಅಂಗೀಕರಿಸಿದ್ದೇನೆ. ಅಲ್ಲಿ ನೀನು ಸ್ವತಂತ್ರಳಾದೆ.
ನಿನ್ನ ಇಬ್ಬರು ತಂಗಿಯಂದಿರ ಜೊತೆಗೆ ಹ. ಅಪ್ಪನ ಸ್ವಾಮಿತ್ವದಿಂದ ಸ್ವತಂತ್ರಳಾದೆ. ಹ. ನೀನು ಭೀಷ್ಮನ ಸ್ವತ್ತಾದಾಗ ಭೀಷ್ಮನ ಜೊತೆಗೆ ಮಾತನಾಡುವ, ಹೇಳುವ, ಸಂಭಾಷಣೆ ನಡೆಸುವ ಸಲುಗೆಗೆ ಬಂದೆ. ನೀನು ಆಗಲಾದರೂ ಹೇಳಬಹುದಿತ್ತಲ್ಲ, ಸಾಲ್ವ ನನ್ನವನಾಗಿದ್ದಾನೆ ನಿನ್ನೆ ಅಂತ. ಅಪ್ಪನಿಗೆ ಹೇಳಬೇಡ, ಯಾಕಂದ್ರೆ ಅಪ್ಪನ ಸ್ವತ್ತಲ್ಲ ನೀನು, ನಾಚಿಕೆ ಇಲ್ಲ, ಮರ್ಯಾದೆ ಹೋಗುವುದಿಲ್ಲ, ಅಪ್ಪ ಅಮ್ಮ ಕೆರೆ ಬಾವಿ ನೋಡುವುದಿಲ್ಲ, ಯಾಕಂದ್ರೆ ಬಿಟ್ಟಾಗಿದೆ ಅಪ್ಪ ಅಮ್ಮ, ಕೊಟ್ಟಾಗಿದೆ ಅವನಿಗೆ, ಅವನ ಮರ್ಯಾದೆಯ ಪ್ರಶ್ನೆ. ನೀನು ಅವನಲ್ಲಿ ಹೇಳಬಹುದಿತ್ತಲ್ಲ, ಸಾಲ್ವನಿಗೆ ನಿನ್ನ ಗಂಗಾಪುರದಲ್ಲಿ ಬೈಸಾರಿ ಮಾತು ಕೊಟ್ಟಿದ್ದೆ, ನಾನು ಹೇಳಬಹುದಿತ್ತು. ಯಾಕೆ ಹೇಳಲಿಲ್ಲ? ಹೇಳಬಹುದಿತ್ತು. ಯಾಕೆ ಹೇಳಲಿಲ್ಲ? ನಾ ಹೇಳಲಿಲ್ಲ. ಹೇಳಬಹುದಿತ್ತು ಬೇಡ, ನೀನು ಯಾಕೆ ಹೇಳಲಿಲ್ಲ ಅಂತ ನೋಡಿ. ಅದನ್ನೇ ಇಂಥ ಯಾಕೆ ಹೇಳಲಿಲ್ಲ ಎನ್ನುವುದಕ್ಕೆ ಉತ್ತರ ನಾನು ಕೊಡಬೇಕಾದದ್ದಲ್ಲ. ಸರಿ, ನನ್ನವಳು ಅಂಬೆ ಅಂತ ನೀವು ಯಾಕೆ ಹೇಳಲಿಲ್ಲ? ನಾನು ಹೇಳ್ತೇನೆ ಅದಕ್ಕೆ ಕಾರಣ, ಅದನ್ನು ಕಾಯ್ದಿರಿಸಲಾಗಿದೆ. ನಾನು ಹೇಳಲಿಲ್ಲ, ನಾನೊಬ್ಬಳು ಹೆಣ್ಣು, ನಾನೊಬ್ಬಳು ಹೆಣ್ಣು. ಹೆಣ್ಣಿಗೆ ಇಂಥವ ಗಂಡು ಅಂತ ಹೇಳಲಿಕ್ಕೆ ಮುಜುಗರ ಉಂಟು. ಗಂಡಿಗೆ ಹೇಳ್ಬಹುದು ಅವಳು ನನ್ನ ಹೆಂಡತಿ ಬರಲಿ ಅಂತ. ನೀವೇ ಹೇಳಲಿಲ್ಲ. ನಾನು ಬಾಯಿ ಬಿಟ್ಟು ಹೇಳಲಿಲ್ಲ. ಯಾಕೆ ಹೇಳಲಿಲ್ಲ? ಅಲ್ಲಿಯೇ ಇರು. ನಾನು ಬಾಯಿ ಬಿಟ್ಟು ಹೇಳಲಿಲ್ಲ, ಒಳಗೊಳಗೆ ಹೇಳಿಕೊಂಡಿದ್ದೇನೆ. ನೀವು ಬಾಯಿ ಬಿಟ್ಟು ಹೇಳು. ಯಾಕೆ ಬಾಯಿ ಬಿಟ್ಟು ಹೇಳಲಿಲ್ಲ? ಅಲ್ಲೇ ಇರುವುದು. ನೀವೆಲ್ಲ ಸೌಭಾವನೆಯನ್ನು ಅಡ್ಡರಕ್ಕಸನ ಊರು ಅಂತ ಚಿತ್ರಿಸಿದ್ದೀರಲ್ಲ, ಹೇಳಿ. ನೀನಂದ್ರೆ ನೀನಲ್ಲ ಕಣೆ, ನೀನಲ್ಲ. ಸಾಂಕೇತಿಕವಾಗಿ ಒಂದು ಮಾತಿಗೆ ಎಂದಿಟ್ಟು ನೀವೆಲ್ಲ ಅಂದ್ರೆ ಪ್ರಪಂಚ. ಅದನ್ನ ಬಿಟ್ಟು ಬಿಡು, ಅದಕ್ಕೆ ಅವಸರ. ನಾನು ಅಡ್ಡ ಬರ್ತಿದ್ದ ಒಪ್ಪುದಿದ್ರೆ ಬರ್ತೇನೆ ನಿಮ್ಮ ಮನೆಗೆ. ಪ್ರಪಂಚ ಎಲ್ಲ ನನ್ನನ್ನು ಅಡ್ಡ ಕ್ಷತ್ರಿಯ ಅಂತೆಲ್ಲ ಹೇಳಿದೆ ಅಲ್ಲ, ಅಷ್ಟೇ ಅಲ್ಲ. ನಾನು ಮತ್ತೆ ಮರ್ಯಾದೆಯಲ್ಲಿ, ಮಾನದಲ್ಲಿ, ಕೌಟುಂಬಿಕ ರಹಸ್ಯವನ್ನು ಕಾಪಿಡುವಲ್ಲಿ ಕಾಶಿಗಿಂತಲೂ ನಾನು ಹೆಚ್ಚಿನವ. ಯಾಕೆ ಗೊತ್ತಾ? ದುರಪರಾಕ್ರಮ ಭೀಷ್ಮಗೋರ್ವಗೆ ಮಾರಿಹುದೇ. ನೀವೆಲ್ಲ ಕೈಗೆ ಬಳೆ ತೊಟ್ಟುಕೊಂಡು ನಿಮ್ಮ ಹೆಂಡತಿಯ ಜೊತೆಗೆ ಪಾಕಶಾಲೆಗೆ ಸೇರಿ ಅವರ ಸೆರಗನ್ನು ಅವಕುಂಠನವಾಗಿ ಧಾರಣೆ ಮಾಡಿ ಭೀಷ್ಮ ಕೊಟ್ಟ ಜೀವ, ನಾಳೆಯಿಂದ ನೀವು ಹೆಣ್ಣಾದರೂ ಗಂಡ, ನಾವು ಗಂಡಾದರೂ ನಿಮ್ಮ ಹೆಂಡತಿ ಅಂತ ಕೂತುಕೊಳ್ಳಿ ಅಂತೇಳಿ ಹೋರಾಟ ಮಾಡಿದೆ. ಸಾಂಕೇತಿಕವಾದ ಪ್ರತಿಭಟನೆ. ಬಾಯಿ ಬಿಟ್ಟು ಹೇಳಬೇಕಾಗಿಲ್ಲ, ಅಂತ ಬಾಯಿ ಬಿಟ್ಟು ಹೇಳಬೇಕಾಗಿಲ್ಲ. ಯಾಕೆ ಹೇಳಬಾರದು? ನನ್ನ ಮರ್ಯಾದೆ ಉಳಿಸುವ ಕ್ರಮ. ಹೆಣ್ಣು ಮಕ್ಕಳು ನೀವು. ಮುಳ್ಳಿನ ಮೇಲೆ ಬಟ್ಟೆ ಬಿದ್ದರು, ಬಟ್ಟೆಗೆ ಮುಳ್ಳು ತಾಗಿದರು, ತೆಗೆಯುವಾಗ ಹರಿದು ಹೋಗುವುದು ಮುಳ್ಳಲ್ಲ ಬಟ್ಟೆ. ಈ ಮಾನ ನನಗೆ ಉಂಟು, ನಿಮಗಿಲ್ಲ. ಅದು ನಿಮಗೆಲ್ಲ ಅಂದ್ರೆ ಸಣ್ಣದು ಮಾಡಿದ್ದಲ್ಲ, ನಿಮ್ಮ ಅಪ್ಪನಿಗೆ ಅಷ್ಟು ಇಲ್ಲ. ಹಾಗಾದರೆ ಅಲ್ಲಿ ನಾನು ಹೇಳುವ ಸಾಧ್ಯತೆಯನ್ನು ವೈಖರಿಯಿಂದ ತೋರಿಸಿಕೊಟ್ಟಿದ್ದೇನೆ, ಕ್ರಿಯಾರೂಪದಿಂದ ತೋರಿಸಿದ್ದೇನೆ. ಅಲ್ಲಿ ನೀನು ಬಾಯಿ ಬಿಟ್ಟು ಹೇಳಲಿಲ್ಲ. ಮುಂದೆ ಬಾ. ಧರೆಯೊಳಗೆ ಶೂರಾಗ್ರಗಣ್ಯರಾಗಿರುವಂತಹ ಪರಮ ಪ್ರತಾಪಿಗಳಾಗಿರುವಂತಹ ಚಂದ್ರವಂಶೀಯರಿಗೆ ಹುಡುಗಿಯರಲ್ಲದೆ ಮತ್ತೊಬ್ಬರಿಗೆ ಕೊಡುವ ಮಾತುಂಟೆ? ನೀವಿಲ್ಲಿಗೆ ಬಂದುದು ನಮ್ಮ ಪರಮ ಭಾಗ್ಯ, ಸುದತಿಯರ ಪೂರ್ವ ಪುಣ್ಯ, ಕೈ ಹಿಡೀರಿ ಅಂತ ಮಾಡಿದ. ಆಗಲೂ ಅವನಿಗೆ ಹಕ್ಕು ಇರಲಿಲ್ಲ. ಸ್ವಾರಸ್ಯ ಉಂಟದು. ಯಾಕೆಂದ್ರೆ ಏರಿರಣ್ಣೆಯ ರಥವ ಅಂತ ವಶೀಕರಿಸಿದ ಮೇಲೆ ಈ ವಾಕ್ಯವನ್ನು ಹೇಳುವ ಅಧಿಕಾರ ಎಲ್ಲಿ ಉಂಟು ನಿಮ್ಮ ಅಪ್ಪನಿಗೆ? ಹೇಗೆ? ಧರೆಯೊಳಗೆ ಶೂರಾಗ್ರಣ್ಯರಾಗಿರುವ ನೀವು ಪೂರ್ವ ಪುಣ್ಯದಿಂದ ನಮ್ಮ ಹೆಮ್ಮಕ್ಕಳ ಕೈ ಬಿಡಿದಿರಿ, ಚಕ್ರವರ್ತಿಗಳಿಗಲ್ಲದೆ ಅನ್ಯರಿಗೆ ಅನುಕರಿಪುದುಂಟೆ ಅಂತ ಕೇಳುವ ಹಕ್ಕೇ ಇಲ್ಲ ಅವನಿಗೆ. ಯಾಕಿಲ್ಲ? ತೆಕ್ಕೊಂಡಾಗಿದ್ದ ತನ್ನ ಸ್ವತ್ತು ಅಂತ ಸ್ಥಾಪಿಸಿ ಆಗಿದೆ. ಆಗಲಾದರೂ ನಿನಗೆ ಹೇಳಬಹುದಿತ್ತು, ಅಪ್ಪಯ್ಯ ಸುಮ್ಮನೆ ಕೂತುಕೊಳ್ಳಿ ನೀವು. ಭೀಷ್ಮಾಚಾರ್ಯರೇ ನಿಮ್ಮನ್ನು ಶೂರಾಗ್ರಗಣ್ಯ ಅಂತ ಹೊಗಳಿದ್ರು. ನಾನು ಸೌಭಾವನೀಶನಾದಂಥ ಸಾಲ್ವನಿಗೆ ನಿನ್ನೆ ಸಂಜೆ ಬೈಸಾರಿ ಸೂರ್ಯ ಮುಳುಗುವ ಹೊತ್ತಿಗೆ ಮಾತು ಕೊಟ್ಟಿದ್ದೇನೆ ಅಂತ ಹೇಳಬಹುದಿತ್ತು. ಬಿಡು. ಹೇಳ್ತಿದ್ರೆ ಶಿರವ ತಗ್ಗಿಸಿಕೊಂಡು ಹೋದನು ಸಾಲ್ವ ಅಂತಲೂ ಇರ್ತಿರ್ಲಿಲ್ಲ, ಅಲ್ಲಿಗೆ ನಿಮ್ಮನ್ನು ಕೊಲ್ತಿದ್ರು. ಅದು ನಿನ್ನ ತರ್ಕ ಮಾತ್ರ. ತರ್ಕದಲ್ಲೆಲ್ವ ನೀವು ಮಾತಾಡೋದು? ನಿನ್ನ ತರ್ಕ ಮಾತ್ರ. ಯಾಕಂದ್ರೆ ಭೀಷ್ಮನಿಗೆ ಇಷ್ಟು ಮಾನವೀಯತೆ ಉಂಟಂತೆ, ಅಲ್ಲಿಗೆ ಹೋದ ಮೇಲೆ ನಾನು ಸಾಲ್ವನನ್ನು ಒಪ್ಪಿದ್ದೇನೆ ಅಂತ ಹೇಳುವಾಗ ನಿನ್ನನ್ನು ಇಲ್ಲಿಗೆ ಕಳುಹಿಸ್ಲಿಕ್ಕೆ ಆಗುತ್ತದಂತೆ. ಅಷ್ಟು ಪ್ರೀತಿ ಇದ್ದವ ಆಗಲೇ ಒಂದು ಮಾಡುವುದಿಲ್ಲ ನಮ್ಮ. ನೀವು ಪ್ರತಿಭಟನೆಯಲ್ಲಿ ಧ್ವನಿ ಎತ್ತಿ ಹೇಳಿದಿರಿ, ಹೆಣ್ಣಾದ ನಾನು ಭಾವನೆಗೆ ಮಾತು ಕೊಟ್ಟು ಮೌಲ್ಯ ಕೊಟ್ಟು ಅಲ್ಲಿಂದ 1 ತಿಂಗಳಾದ್ರೂ ಬಿಡಿಸಿಕೊಂಡು ಒಳ್ಳೆ ರೀತಿಯಲ್ಲಿ ಬಂದಿದೆ. ಆಗಲಿ, ಈಗ 3ನೇ ಹಂತಕ್ಕೆ ಬರುವ. ಕನ್ನೆಯರ ಕರ ಪಿಡಿದು ಎನ್ನ ಕುಲಕೋಟಿಯನ್ನು ಧನ್ಯರಾಗುವ ತೆರದಿ ಮಾಡ್ಪುದು ಮನದಿ. ಆಗ ನೀವಿದ್ದೀರಾ? ಹೇಳು, ನೀವಿದ್ದೀರಾ? ನಾನು ಮತ್ತೆಲ್ಲ ಯುದ್ಧಕ್ಕೆ ಶಿರವ ತಗ್ಗಿಸಿಕೊಂಡು ಸಾಲ್ವನು ಹೋರಾಟ ಪ್ರಸಂಗವನ್ನು ಯಾರೋ ನಂತರ ಹೋರಾಟ ಆದದ್ದು. ಅಯ್ಯೋ ದೇವರೇ, ನೀನು ಎಲ್ಲಿದ್ದಿ ನೀನು? ಆಮೇಲೆ ಇದ್ದಂತಹ ದೇಶಾಧಿಪರುಗಳು ಹೇಳಿದ್ದು, ಪರಮ ಪಾವನವಾದಂತಹ ಗಂಗೆಯಲ್ಲಿ ಜನಿಸಿದಂತಹ ಭೀಷ್ಮನಲ್ಲದೆ ಮತ್ತೊಬ್ಬ ಗಂಡನಿಲ್ಲ, ಅವನಿಗೆ ಹೆಣ್ಣು ಕೊಡುವುದು ಸರಿ ಅಂತ ಹೇಳಿದ ಮೇಲೆ ನಾನು ಎದ್ದದ್ದು. ನೀನು ಪ್ರಸಂಗದಿಂದ ಮುಂದೆ ಮಾಡಬೇಡ ನೀನು. ಆಮೇಲೆ ನಾನು ಎದ್ದದ್ದು. ಸರಿ ಸರಿ, ನೀನು ಕನ್ಯೆಯರ ಕೈ ಬಿಡಿದನ್ನ ಕುಲಕೋಟಿಯನ್ನು ಉದ್ಧರಿಸುವ ಪರಿಣಯದ ಕಾಲದಿ ಕರೆಸಿಕೊಂಡು ಬಾಯಿಪಾಠ ಮಾಡಿದ್ದೇನೆ ಆ ಪ್ರಕರಣವನ್ನು. ಕನ್ನೆಯರ ಕರ ಬಿಡಿದು ಎನ್ನ ಕುಲಕೋಟಿಯನ್ನು ಧನ್ಯರಾಗುವ ತೆರದಿ ಮಾಡ್ಪುದು ಮನದಿ
ಬಳಿಕ ತಮ್ಮಿಷ್ಟಗಳು ಬೈ ಬಂದಂತೆ ಗೈಯುವುದು ಎನ್ನಲು ನೆರೆದಿರುವಂತ ದೇಶಾಧಿಪರುಗಳು ಏನೆಂದರೆಂದರೆ ಪರಮ ಪಾವನೆಯಾದ ಗಂಗೆಗೆ ಉದ್ಭವಿಸಿದಂತಹ ಈ ಭೀಷ್ಮನಿಗೆ ನಿನ್ನ ಮಕ್ಕಳನ್ನು ಕೊಡುವುದಾದರೆ ನಮಗೆ ಪರಮ ಸಮಾಧಾನ ಅಂತ ಹೇಳುವಾಗ ದುರಪರಾಕ್ರಮ ಭೀಷ್ಮಗೆ ಮಾರಿ ಹೋಗುವುದೇ ಹೀಗೆ ಬಗಳುತ್ತಿರುವ ಪಾಷಂಡಿಗಳೇ ನಿಮ್ಮ ಬಾಯಿಗೆ ಬೀಗ ಹಾಕಲಿ ಹೋಗಿ ಕೈಗೆ ಬಳೆ ಹಾಕಿಕೊಂಡು ಕೂತರು ಅಂತ ಮತ್ತೆ ಹೇಳಿದ್ದು ನಾನು ಪ್ರಸಂಗ ತಿರುಗಿಸ್ತೀಯ ನೀನು ಪರಿಣಯದ ಕಾಲದಿ ಕರೆಸಿಕೊಂಬೆ ಅಂತ ಹೇಳಿದ್ಯಾವಾಗ ಅದು ಮೊದಲೇ ಹೆಣ್ಣೆ ಅದು ಮೊದಲೇ ಅದು ಅವ ಆಶ್ವಾಸನೆ ಕೊಟ್ಟದ್ದಕ್ಕೆ ಯುದ್ಧ ಆದ ಮೇಲೆ ಆಡಿದ್ದವ ನೀವಲ್ಲಿಂದ ಅದು ಯುದ್ಧ ಆದ ಮೇಲೆ ಹೇಳಿದ್ದವ ಅದು ಪರಿಣಯದ ಕಾಲದಲ್ಲಿ ಕರೆಸಿಕೊಂಬೆ ಅಂತ ವಾಕ್ಯ ನಾನು ಅದಕ್ಕೆ ಕಿವಿ ಕೊಡ್ಲಿಲ್ಲ ಅದನ್ನು ಉಲ್ಲೇಖ ಮಾಡುವುದಿಲ್ಲ ನಾನು ಪ್ರಸಂಗದಲ್ಲಿ ನನಗೆ ಸಂಬಂಧಪಟ್ಟದನ್ನು ಉಲ್ಲೇಖಿಸುವುದಿಲ್ಲ ಹಾಗಾದರೆ ಹತ್ತು ಮಂದಿ ದೇಶಾಧಿಪರುಗಳು ಮಂಡ ಬಡ್ಕೊಂಡು ಹೇಳಿದಿರಲ್ಲ ವರ್ತಮಾನ ಕಾಲದಲ್ಲಿ ಪೃಥ್ವಿಯನ್ನು ಆಳುತ್ತಿರುವ ಪರಮ ಪಾವನವಾದ ತೇಜೋಪುಂಜವಾದಂತಹ ಚಂದ್ರವಂಶದಲ್ಲಿ ಗಂಗಾ ತನೂದ್ಭವನಾದಂತ ಭೀಷ್ಮನಿಗೆ ಹೆಣ್ಣು ಕೊಡಬಹುದು ಅಂತ ಆಗ ನಿನ್ನ ನಾಲಗೆಗೆ ದನಮೆಟ್ಟಿತ್ತ ಹೇಳಲಿಕ್ಕೆ ಇಲ್ಲ ನಾನು ಸಾಲ್ವನಿಗೆ ಮನಸ್ಸು ಕೊಟ್ಟಿದ್ದೇನೆ ಅಂತ ದಪ್ಪ ಚರ್ಮದ ಒಳೆ ಬಾಯಿಗೆ ಬಂದಾಗೆ ಮಾತಾಡ್ತಿ ಬೇಡ ಅಂತ ಹೇಳ್ತಿ ಹೋಗ್ತೀಯ ಇಲ್ವಾ ನೀನು ಹೆಚ್ಚು ಮಾತಾಡಿದ್ರೆ ನಿನ್ನ ಕೋಡಿತನಕ್ಕೆ ಶಿಕ್ಷೆ ಆಗುತ್ತದೆ ನಾನು ಕೊಡುವುದಲ್ಲ ಭೀಷ್ಮ ಕೊಟ್ಟಾನು ಅಂತ ನನಗೆ ಅಪಾಯ ಮೊದಲೇ ನನ್ನನ್ನು ನೀನು ದಾರಿ ತಪ್ಪಿಸಿದ್ದಿ ಅಂಬೆ ಬೇಡಪ್ಪ ಬೇಡ ಹೊರಟು ಹೋಗು ನೀನು ಸ್ವಾಮಿ ನಾ ಮಾತಾಡಿದ್ರೆ ಈ ಮನುಷ್ಯನಿಗೆ ಅರ್ಥ ಆಗುವುದಿಲ್ಲ ನೀವು ಸ್ವಲ್ಪ ಹೇಳಿ ಸ್ವಾಮಿ ಹಾಗಾದ್ರೆ ನಾನು ಅರ್ಥ ಮಾತಾಡಬೇಕು ಅಂತ ಹೇಳುದಲ್ವಾ ಅಸುರೇಶ ಅರ್ಥ ಮಾತಾಡಬೇಡಿ ಅಸುರೇಶ ಕೇಳಯ್ಯ ಎನ್ನಯ್ಯ ಜೊತೆಯಳು ಬಿಸಜಗಂಧಿಯ ನಿನ್ನ ಬಳಿಗೆ ಹೌದು ಬಿಸಜಗಂಧಿಯ ನಿನ್ನ ಬಳಿಗೆ ಕುಶಲದಿ ಹೋಗೆಂದು ಕಳುಹಿಕೊಟ್ಟನು ನಮ್ಮ ಕುಶಲದಿ ಹೋಗೆಂದು ಕಳುಹಿಕೊಟ್ಟನು ನಮ್ಮ ಅಸಮ ವಿಕ್ರಮಿ ಭೀಷ್ಮ ಕೇಳೋ ಅರಿಹೇ ನಾನು ಜ್ಯೋತಿಷ್ಯ ಗಣಿತಗಳನ್ನು ಪರಿಶೋಧಿಸು ನಿಮ್ಮುಭಯರಿಗೆ ಸರಿ ಬರುತ್ತಿದೆ ಕೂಟಗಣ ಸರಿ ಬರುತ್ತಿದೆ ಕೂಟ ಗಣಗಳು ತಾರಾಗಿ ಹರಿತಂದಳನು ಬಿಡಬೇಡ ಹರಿತಂದಳನು ಬಿಡಬೇಡ ಅಸುರೇಶ ಕೇಳಯ್ಯ ಅಸುರೇಶ ನಿಮ್ಮಿಬ್ಬರ ಮಾತುಗಳನ್ನು ಕೇಳಿದೆ ನಾನು ನಿನಗೆ ಅವಳು ಹೇಳಿದ್ದು ಸುಳ್ಳು ಅಂತ ಧೈರ್ಯ ಬರುವುದಿಲ್ಲ. ನಾವು ಗಂಡಸರಲ್ವ ನಾನಿದ್ದೇನೆ ನಿಮ್ಮ ಹತ್ರ ಸತ್ಯ ಹೇಳ್ತೇನೆ ಗಂಡಸರೆಲ್ಲ ಅಷ್ಟು ಬೇಗ ಪುಂಗಿಗೆ ಕುಗ್ಗುವ ಹಾವಿನ ಹಾಗೆ ಅಂತ ಮಾಡಬಾರದು ಹೆಂಗಸರು ತಲೆ ಮೇಲೆ ಹತ್ತುತ್ತಾರೆ ಅವಳು ಹೇಳಿದ್ದರಲ್ಲಿ ಸತ್ಯ ಉಂಟು ನನಗೆ ಮಾನಸಿಕವಾಗಿ ಸರಿ ಅವಳು ಹೇಳಿದ್ದು ಸತ್ಯವೇ ನೀವು ಸಾಕ್ಷಿದ್ದೇನೆ ಅವಳು ಹೇಳಿದ್ಲಲ್ಲ ಹೌದು ನಾನು ಸಾಲ್ವನನ್ನು ಮೆಚ್ಚಿದ್ದೇನೆ ಪ್ರೀತಿಸಿದ್ದೇನೆ ಅವನನ್ನು ಮದುವೆ ಆಗಬೇಕು ಹೌದು ಅಂತ ಹೇಳಿದ ಕೋಳುಗೊಂಡುದು ಮನ ಹೇಳಿದ್ಲಂತೆ ಎಲ್ಲಿ ಅಲ್ಲಿ ಭೀಷ್ಮರಲ್ಲ ಭೀಷ್ಮಾಚಾರ್ಯ ಅವಾಗ ನನ್ನನ್ನು ಕರೆದ್ರು ಇಕೊಳ್ಳಿ ಇವಳು ಸಾಲ್ವನನ್ನು ಪ್ರೇಮಿಸಿದ್ದಾಳೆ ಅವರಿಬ್ಬರು ಮದುವೆ ಆಗುವಾಗೆ ಮಾಡಿ ಅಂತ ನನ್ನ ಜೊತೆ ಸೇರಿಸಿ ಇಲ್ಲಿಗೆ ನೀವು ಮಧ್ಯಸ್ಥಿಕೆದಾರರು ಮತ್ತೆ ನೀವು ಮಧ್ಯಸ್ಥ ಜೊತೆ ಹಾಗಾದರೆ ನೀವು ಮಧ್ಯಸ್ಥರ ಆಚಾರ್ಯರ ಮಧ್ಯಸ್ಥರ ಕೆಲವು ಕಡೆಯಲ್ಲಿ ಮಧ್ಯಸ್ಥನಾಗ್ತೇನೆ ನಾನು ನಿನಗೆ ಯಾಕೆ ಧೈರ್ಯ ಬರುವುದಿಲ್ಲ ಇವಳನ್ನು ಮದುವೆ ಆದ್ರೆ ನಮ್ಮ ದಾಂಪತ್ಯ ಜೀವನ ಸುಖಮಯ ಆದೀತೋ ಇಲ್ವೋ ಅಂತ ಅನುಮಾನ ಉಂಟು ಒಂದು ದ್ವಂದ್ವ ಹೊಂದಾಣಿಕೆ ಆಗ್ತದೆ ಹೇಗೆ ಯಾಕೆಂತ ಹೇಳಿ ನನಗೆ ಸ್ವಲ್ಪ ಜ್ಯೋತಿಷ್ಯ ಗೊತ್ತುಂಟು ಸ್ವಲ್ಪ ಅಲ್ಲ ಸ್ವಲ್ಪ ಗೊತ್ತಾದ್ರೆ ಅಪಾಯಕಾರಿ ಅಂತ ಕೇಳಿದ್ದೇನೆ ಮೊದಲು ತುಂಬಾ ಮಾಡ್ತಿದ್ದೆ ಈಗ ಬಿಟ್ಟು ಮಾಡುದಲ್ಲ ಯಾಕಂದ್ರೆ ನಮ್ಮ ನೆರೆ ಮನೆಯಲ್ಲಿ ಒಬ್ಬ ನಾರಿಕೇಳವನ್ನು ಕೊಯ್ಲಿಕ್ಕೆ ಒಬ್ಬರನ್ನು ಹತ್ತಿಸಿದ ಅರ್ಧದೊರೆಗೆ ಬರ ಹತ್ತಿದ ಆಮೇಲೆ ಮೇಲೂ ಹೋಗುದಿಲ್ಲ ಕೆಳಗೂ ಹೋಗುವುದಿಲ್ಲ ಯಾಕಯ್ಯ ಮೇಲೆ ಹೋಗುದಿಲ್ಲ ಕೊಯ್ಯಿ ಅಂತ ಹೇಳಿದ್ರೆ ನಮ್ಮ ಅಪ್ಪ ಅರ್ಧದೊರೆಗೆ ಮಾತ್ರ ಹತ್ಲಿಕ್ಕೆ ಕಲಿಸಿದ್ದು ಆಗುದಿಲ್ಲ ಅಂತ ಹೇಳಿದ ಹಾಗೆ ನೀವು ಅರ್ಧ ಕಲ್ತದ್ದು ಹಾಗಲ್ಲ ಅರ್ಧಂಬರ್ಧ ಹಾಗಲ್ಲ ಬಿಟ್ಟು ನಮ್ಮ ಈ ಪ್ರಸಂಗಕ್ಕೆ ಎಷ್ಟು ಬೇಕು ಅಷ್ಟೇ
ನಿನ್ನ ಹತ್ರ ಜಾತಕ ಉಂಟಾ? ನಿನ್ನ ಹತ್ರ ನನ್ನ ಜಾತಕ ಇತ್ತು. ಕಳೆದ ಮಳೆಗಾಲದಲ್ಲಿ ಒಮ್ಮೆ ಭರಪೂರ ಮಳೆ ಬಂತು 3 ತಿಂಗಳು ನೋಡಿ. ಎಲ್ಲೋ ನಮ್ಮ ಕೆಲಸದವರು ಗೋಡೆಯಲ್ಲಿಟ್ಟರು, ಅದು ಹರಿದೇ ಹೋಯ್ತು. ನನಗೆ ಜಾತಕ ನನ್ನಂತವನಿಗೆ ನೀನೊಂದು ಸಂಖ್ಯೆ. ನಾ ಸತ್ಯ ಹೇಳೋ, ನನ್ನ ಜಾತಕ ನನ್ನ ಬದುಕಿನಲ್ಲಿ ಒಮ್ಮೆಲೂ ಕೆಲಸಕ್ಕೆ ಬರಲಿಲ್ಲ. ಹೌದಾ? ನಾನು ಈ ಹುದ್ದೆಗೆ ಬರಲಿಕ್ಕೆ, ನಾನು ಈ ಸಾಧನೆ ಮಾಡಲಿಕ್ಕೆ ನನ್ನ ಜಾತಕ ಎಲ್ಲೂ ಉಪಯೋಗಕ್ಕೆ ಬರಲಿಲ್ಲ. ಜಾತಕವನ್ನು ಉಳಿದವರು ಸೂತಕ ಅಂತಲೇ ಹೇಳಿದ್ದು. ಜಾತಕ ಹರಿದು ಬಿಸಾಡಿದೆ, ಸೂತಕದ ದಾರಿಯಲ್ಲಿ ಬಂದೆ. ಉಳಿದವರು ಪಾತಕಿ ಅಂತ ಕರೆದ್ರು ಈ ಮಟ್ಟಕ್ಕೆ ಬೆಳೆದು ನಿಂತಿದ್ದೇನೆ ನೋಡಿ. ನೀನು ಜಾತಕ ಅಹಂಕಾರ ಅಲ್ಲ, ಸಮಾಧಾನ. ನೀವೇ ಜಾತಕ ಇಲ್ಲದೆ ಇಷ್ಟು ಮಾಡಿದ್ದು, ಇನ್ನು ಜಾತಕ ಇದ್ರೆ ಏನಾದಿತ್ತು? ಆದ್ದರಿಂದಲೇ ನಾನು ಹೇಳಿದ್ದು ಇಲ್ಲಿಯವರೆಗಿನ ಹಾರಾಟ ಸಾಕು, ಹೊಸ ಜಾತಕ ಬೇಡ. ನನಗೆ ಜಾತಕವೇ ಬೇಡ, ಮುಖ ನೋಡಿ ಹೇಳ್ತೇನೆ. ಮುಖ? ನಿಮ್ಮ ಮುಖ ನೋಡುವಾಗ ನೀನು ಅವಳನ್ನು, ಅವಳು ನಿನ್ನನ್ನು ಮದುವೆ ಆದ್ರೆ ನಿಮ್ಮ ದಾಂಪತ್ಯ ಸುಖಮಯವಾಗಿ 7-8 ಹೆಣ್ಣು ಮಕ್ಕಳ ತಂದೆ ತಾಯಿಯಾಗಿ 7-8 ಹೆಣ್ಣು ಮಕ್ಕಳು ಅಲ್ಲ, ಮದುವೆ ಆಗುತ್ತದೋ ಇಲ್ವೋ ಬೇರೆ ಪ್ರಶ್ನೆ. ಸಂಬಂಧದಿಂದ ಜನಿಸುವ ಮಕ್ಕಳು ಲಿಂಗೀಯವಾಗಿ ಹೆಣ್ಣು ಮಕ್ಕಳು. ಸ್ವಾಮಿ, ನೀನು ಎಂಥದ್ದು ಹೇಳು? ಒಬ್ಬಳು ಹೆಣ್ಣಿದ್ದದ್ದೆಲ್ಲ ತಲೆನೋವಾಯ್ತು. ಅದು ಹೇಗಾದ್ರೂ ಆಗ್ತದೆ. ಅದಲ್ಲ, ಈ ಗಂಡು ಮಕ್ಕಳೆಲ್ಲ ನಿಮ್ಮ ಪ್ರಾಯದ ಕಾಲದಲ್ಲಿ ನಿಮ್ಮನ್ನು ಚೆನ್ನಾಗಿ ನೋಡಿಕೊಳ್ತಾರೆ ಅಂತ ನನಗೆ ಧೈರ್ಯ ಇಲ್ಲ. ಎಲ್ಲ ಮುದುಕರನ್ನು ವೃದ್ಧಾಶ್ರಮಕ್ಕೆ ಕಳಿಸ್ತಾರೆ ಬಿಟ್ರೆ, ಹೆಣ್ಣು ಮಕ್ಕಳಾದ್ರೆ ಹಾಗಲ್ಲ. ನಮ್ಮಪ್ಪ ನಮ್ಮ ಅಮ್ಮ ಒಂದು ತಿಂಗಳು ಬಂದು ಇರಲಿ. ಎಲ್ಲಾ ಕಾಲ ಒಂದೇ ತಿಂಗಳು ಅಲ್ಲ, ಎಲ್ಲ ಅದೇ ಎಲ್ಲಾ ಕಾಲದಲ್ಲೂ ಒಂದೇ ತಿಂಗಳು, ಒಂದು ತಿಂಗಳು 30 ದಿವಸ ಆದ್ರೂ ನೆಮ್ಮದಿ ಉಂಟಲ್ಲ. ಅವ್ರು 32 ಅಲ್ಲ, ಇನ್ನೊಂದು 8 ಮಕ್ಕಳಾದ್ರೆ 3 × 24 240 ದಿವಸ. ಒಂದೊಂದು ಹೆಣ್ಣು ಮಕ್ಕಳ ಮನೆಯಲ್ಲಿ ಒಂದೊಂದು ತಿಂಗಳಿದ್ರೆ ಸಾಕಾಗ್ತದೆ. ಆದ್ರಿಂದ ನಿಮಗೆ ಮಕ್ಕಳಾಗ್ತದೆ, ನಿಮ್ಮ ಜೀವನ ಸುಖಮಯ ಆಗ್ತದೆ. ನಿನ್ನನ್ನೇ ಅರಸಿ ಬಂದ ಈಕೆಯನ್ನು ಸ್ವೀಕರಿಸಬೇಕಾ? ಕೈ ಬಿಡಬೇಡ. ಸ್ವಾಮಿ, ಗಾಜು ಒಡೆದರೆ ಹೋಯಿತು, ಮುತ್ತು ಉರುಳಿದರೆ ಹೋಯಿತು, ಮಾತು ಹೊರಳಿದರೆ ಹೋಯಿತು, ಮನಸ್ಸು ಒಡೆದರೆ ಹೋಯಿತು. ಭೀಷ್ಮನನ್ನು ಸೇರಿ ಬಂದ ದಿಟ್ಟ ಹೆಣ್ಣು ಎಷ್ಟು ಹೇಳಿದ್ರು ನಾನು ಇವಳನ್ನು ಮನ ಮುಟ್ಟಿ ಕೂಡುವುದಿಲ್ಲ. ಅಯ್ಯ, ನಾನು ನನ್ನ ಸತ್ಯವನ್ನು ಅನಾವರಣಗೊಳಿಸುವುದಕ್ಕೆ ಯಾವ ಭಾಷೆ ಬೇಕು, ಯಾವ ಪ್ರಮಾಣ ಬೇಕು, ಯಾವ ಆಣೆ ಬೇಕು, ಯಾವ ಸ್ಥಳಕ್ಕೆ ಬರಬೇಕು, ನೀ ಕರೆದಲ್ಲಿಗೆ ಬರ್ತೇನೆ. ನಾನಿನ್ನವಳೆ. ನಾ ಕನಸು ಮನಸ್ಸಿನಲ್ಲಿಯೂ ಬೇರೆಯವರನ್ನು ಎಣಿಸಿದ್ದಿಲ್ಲ. ತರುಣಿ ಪರಮಧೈರ್ಯ ಸ್ಥೈರ್ಯ ಶಪಥವನುರಿವರುವುದು ತರುಣಿಗೆ ಆಣೆ ಪ್ರಮಾಣದ ಮಾತು ಹೇಳ್ತೀನಿ. ವಚನಬದ್ಧತೆ ಎನ್ನುವುದನ್ನು ಉಳಿಸಿಕೊಂಡಿದ್ದೇನೆ ತಾನು ಅಂತ ಬಿಂಬಿಸುವುದಕ್ಕಾಗಿ ನಾನಾ ಸೂತ್ರ, ನಾನಾ ವಿಚಾರ, ನಾನಾ ಓದಿನ ಅರಿವು ಎಲ್ಲ ಸೇರಿಸಿ ಮಲ್ಲಿಗೆ ದಂಡ ಹಾಗೆ ಮುಡಿದು ನನ್ನ ಮುಖಕ್ಕೆ ಬಿಸಾಡ್ತಾ ಇದ್ದಿ. ಸಂಚಾರಿ ಭಾವದ ನೀನು ವ್ಯಭಿಚಾರಿ. ಕೆಟ್ಟವನೇ, ಹುಟ್ಟುಗುಣ ಎನ್ನುವುದು ಗಟ್ಟ ಹತ್ತಿದ್ರು ಬಿಡುವುದಿಲ್ಲ ಅಂತ ಒಂದು ಗಾದೆ ಮಾತುಂಟು. ನಿನ್ನ ಜನ್ಮಕ್ಕೆ ಬೆಂಕಿ ಹಾಕಲಿಕ್ಕೆ ಪ್ರೇಮದಿಂದ ಸೋತು ಬಂದ ಹೆಣ್ಣು ನಾನು ಮನಪೂರ್ವಕವಾಗಿ
ನಿನ್ನನ್ನೇ ಕನಸು ಮನಸ್ಸಿನಲ್ಲಿಯೂ ಎಣಿಸಿದ್ದೇನೆ ಅಂತ ದೇಹಿ ಇಂಥ ದೈನ್ಯದಿಂದ ಕಾಲಿಗೆ ಬಿದ್ದರೆ ನನಗೆ ವ್ಯಭಿಚಾರದ ಪಟ್ಟ ಕಟ್ಟುತ್ತೀಯ. ಸಿಕ್ಕಲ್ಲಿ ಹೆಣ್ಮಕ್ಕಳನ್ನು ಕಾಮದ ದೃಷ್ಟಿಯಿಂದ ಕಾಣುವ ಕಾಮುಕ ನೀನು ಜಾರ. ಹೆಚ್ಚು ಮಾತಾಡಿದರೆ ಭೂಮಿಯನ್ನು ಮಟ್ಟಸ ಮಾಡುವುದಕ್ಕಾಗಿ, ಅಲ್ಲಿದ್ದ ಹಳೆಯ ಕಾಡು ಮೇಡುಗಳನ್ನು ಸರಿ ಮಾಡುವುದಕ್ಕಾಗಿ ಸಾವಿರಾರು ಮಂದಿಗಳು ಸೇರಿಕೊಂಡು ಆ ಬಣವೆಯನ್ನೆಲ್ಲ ಎಬ್ಬಿಸಿ ಮುಳ್ಳನ್ನೆಲ್ಲ ಪ್ರತ್ಯೇಕಿಸಿ ಸಂಜೆ ಸೂರ್ಯ ಆರಿದ ಮೇಲೆ ಗಾಳಿಯ ಬೀಸುವಿಕೆ ಕಡಿಮೆ ಆದ ಮೇಲೆ ಬೆಂಕಿ ಕೊಡುವುದು ಅಂತ ಒಂದು ಕ್ರಮ ಉಂಟು. ಒಬ್ಬನ ಕೈಯಲ್ಲಿ ಕೊಳ್ಳಿ ಇರ್ತದೆ, ನೋಡಿಕೊಳ್ಳಿ ಗಾಳಿಯಿಂದ ಬೆಂಕಿ ಹರಡದ ಹಾಗೆ ಜಾಗೃತ, ನೀರಿನ ವ್ಯವಸ್ಥೆ ಮಾಡಿಕೊಳ್ಳಿ, ಹಸಿರು ಸೊಪ್ಪನ್ನೆಲ್ಲ ಹೆಚ್ಚುವರಿಯಾದ ಬೆಂಕಿಯನ್ನು ಆರಿಸುವುದಕ್ಕೆ ಸಿದ್ಧ ಮಾಡಿಕೊಳ್ಳಿ ಅಂತ ಹೇಳಿ ಬೆಂಕಿ ಕೊಡ್ತಾ ಬರ್ತಾನೆ. ಅವನ ಕೈಯಲ್ಲಿರುವ ಕೊಳ್ಳಿ ಬಣವೆಗೆ ಮಾತ್ರ ಬೆಂಕಿ ಕೊಡ್ತದೆ. ಆಟಿಕೆ ಆಡುವುದಕ್ಕಾಗಿ ಅರಿವಿಲ್ಲದ ಮುಗ್ಧ ಶಿಶುವಿನ ಕೈಗೆ ಒಂದು ಕೊಳ್ಳಿಯನ್ನು ಕೊಟ್ಟರೆ ತೆಕ್ಕೊಂಡೋಗಿ ಅಮ್ಮನ ಒಣಗಲಿಕ್ಕೆ ಹಾಕಿದ ಹಳೆಯ ಸೀರೆಯ ಮೇಲೆ, ಹೊಸ ಸೀರೆಯ ಮೇಲೆ ಬೆಂಕಿ ಕೊಡ್ತದೆ. ಗೊತ್ತಿಲ್ಲ ಅದಕ್ಕೆ, ಮತ್ತು ದಾಟ್ಲಿಕ್ಕೆ ಸಾಧ್ಯ ಆದರೆ ಬೇರೆಲ್ಲಿಗಾದರೆ ಬೆಂಕಿ ಕೊಟ್ಟಿತ್ತು. ಮನೋಭ್ರಾಂತನ ಕೈಗೆ ಕೊಳ್ಳಿ ಸಿಕ್ಕಿದ್ರೆ ವಿರಹದ ಅಗ್ನಿಯ ಜೊತೆಗೆ ಸೇರಿ ಬೆಂದು ಸೀಕರಿಯಾಗಿ ಹೋದ ಭಗ್ನ ಪ್ರಣಯಿಯ ಕೈಗೆ ಉರಿಯುವ ಕೊಳ್ಳಿ ಸಿಕ್ಕಿದ್ರೆ ಮನೆಗೆ ಬೆಂಕಿ ಕೊಡ್ತಾನೆ ಅಂತ ತಿಳಿ. ಹೆಚ್ಚು ಮಾತಾಡಿದ್ರೆ ನಿನ್ನನ್ನು ಹೆಣ್ಣು ಅಂತ ನೋಡದೆ ಎಷ್ಟೋ ದಿನದ ಹಿಂದೆ ಹರಿತ ಮಾಡಿಟ್ಟು ಹೊರೆಯೊಳಗಿಟ್ಟು ಯುದ್ಧಕ್ಕೆ ಬೆಳೆಸದ ಆ ಕತ್ತಿಯನ್ನು ಮತ್ತೊಮ್ಮೆ ತೆಗಿತಾನೆ. ಮೊನ್ನೆ ಭೀಷ್ಮನ ಎದುರು ತೆಗೆದಿದ್ದ ತಿಂಗಳು ಕಳೆದು ಹೋಗಿದೆ, ಅದೇ ಹರಿತ ಉಂಟು. ನಿನ್ನನ್ನು ಕೊಚ್ಚಿ 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 ಹೊರಗೆ ಹಾಕಿದರೆ ಮಾಂಸ ನಷ್ಟ ಆದೀತು. ನಮ್ಮಲ್ಲೊಂದು ಮೃಗಾಲಯ ಅಂತ ಉಂಟು, ಪ್ರವಾಸಿಗರು ಬರುವುದು, ಹಸಿವಿನಲ್ಲಿ ಕಾಯ್ತಾ ಉಂಟು ಹುಲಿ ಮತ್ತು ಸಿಂಹಗಳು, ತೋಳಗಳು. ಅವುಗಳಿಗಾಕೇನು ತೊಲಗಾಚೆ. ಸ್ವಾಮಿ ಹೇಳಿ, ಇವ ಪ್ರಾಣಿ, ಇವ ಮನುಷ್ಯ ಅಲ್ಲ. ನಾವು ಹೋಗುವ. ಹೇಳುವುದು ಹೌದು, ಹೋಗುವುದು ಹೌದು. ನನಗೆ ಕೊಡಬೇಕಾದ 1 ಲಕ್ಷವನ್ನು ಕೊಡುವುದು. ಆಮೇಲೆ ಈಗ ಮಾತಾಡ ಕುರುಡು ಕಾಂಚಾಣ ನರ್ತಿಸುತ್ತಿರುವುದು, ಕುರುಡು ಕಾಂಚಾಣ ನಲಿಯುತ್ತಿರುವುದು, ಪ್ರಾಮಾಣಿಕತೆಯನ್ನು ಮೆಟ್ಟಿ ನಿಸ್ಪೃಹತೆಯನ್ನು ತುಳಿದು ಇರಬೇಕಾದ ಸಾತ್ವಿಕತೆಯ ಅಡಿಗಲ್ಲನ್ನು ಕಳಚಿ ಕಾಂಚಾಣ ಕುರುಡು ಕಾಂಚಾಣ ಕುಣಿಯುತ್ತಿಹುದು. ದೇವ್ರೆ, ಹಣಕ್ಕೆ ಇದ್ದ ಮರ್ಯಾದೆ, ಹಣಕ್ಕಿದ್ದ ಮಾನ, ಹಣಕ್ಕಿದ್ದ ಗೌರವ ಮಣ್ಣಿನಲ್ಲಿ ಮಣ್ಣಾಗಿ ಹೋಯಿತಲ್ಲ. ಸಾಮಾನ್ಯರ ಕೈಯಲ್ಲಿ ದುರ್ವಿನಿಯೋಗ ಆದರೆ ಬುದ್ಧಿ ಇಲ್ಲ ಅವನಿಗೆ, ಅವಿವೇಕಿ, ಅಜ್ಞಾನಿ, ಅಂಧಶ್ರದ್ಧಾಳು, ಹಾಳು ಮಾಡ್ತಾನೆ ದುಡ್ಡನ್ನು ಅಂತ ಹೇಳಬಹುದು. ಬ್ರಾಹ್ಮಣರ ಕೈಯಲ್ಲೂ ಕುರುಡು ಕಾಂಚಾಣ ವಿಪರೀತವಾದಂತಹ ಸ್ಥಿತಿಯನ್ನು ನಿರ್ಮಾಣ ಮಾಡಿಬಿಟ್ಟಿದ್ದೆ. ಬ್ರಾಹ್ಮಣೋತ್ತಮರೇ, ನಿಮ್ಮ ಬಗ್ಗೆ ಅಪಾರವಾದಂಥ ವಿಶ್ವಾಸ ಇತ್ತು, ನನಗೆ ನಂಬುಗೆ ಇತ್ತು. ನನ್ನ ಆಶಾವಾದಿತ್ವದ ಮಹಾಬಳ್ಳಿಯನ್ನೇ ಈ ಅವಿವೇಕದ ನಿರ್ಣಯದ ಕೊಡಲಿಯಿಂದ ಕತ್ತರಿಸಿ ನಿಷ್ಠುರತೆಯಿಂದ ಬಿಸುಟು ಬಿಟ್ಟಿರಲ್ಲ. ಭೀಷ್ಮ ಕಳುಹಿಸಿದ್ದಂತೆ ಹಸ್ತಿನಾವತಿಯ ಕೊಡುಗೆಯಂತೆ 3ರಲ್ಲಿ 2 ನಮಗೆ 1 ನಿನಗೆ ಅಂತ ಕಾಣಿಕೆಯಂತೆ ಅದನ್ನು ನಾನು ಸ್ವೀಕರಿಸಬೇಕಂತೆ ಗಂಗಾ ಭವಾನಿಯ ಮಗನಾದಂತಹ ಅಮರ ಸಿಂಧೂದ್ಭವ ಎನಿಸಿಕೊಂಡ ಭೀಷ್ಮನ ಮಹಾ ಕೊಡುಗೆಗೆ ನಾನು ಮೈ ಕೊಡಬೇಕಂತೆ. ಎಂತಹ ಅಪಹಾಸ್ಯದ ಉಪಹಾಸದ ಸಂಗತಿ! ನಿಮ್ಮನ್ನು ಭೀಷ್ಮ ಕಳುಹಿಸಿಯಾನೋ? ವಿರೋಧ ಇರುವುದು ನಮ್ಮಲ್ಲಿ ತಾತ್ವಿಕವಾದ ಕಾರಣಕ್ಕೆ, ಶಾರೀರಿಕವಾದ ವಿರೋಧಕ್ಕೆ. ಏನು ಭೀಷ್ಮನನ್ನು ಆಜನ್ಮ ದ್ವೇಷಿಸಬೇಕು ಅಂತ ನಾನೇನು ಹರಕೆ ಕಟ್ಟಿದ್ದೇನೋ? ಮೇಧಾವಿ
ಸಕಲ ಕಲಾವಲ್ಲಭ, ವೇದ ವೇದಾಂಗ ಪಾರಂಗತ, ಮಹಾಜ್ಞಾನಿ ಅಂತ ಕರೆಯಲ್ಪಟ್ಟವ ಅಂತಹ ಭೀಷ್ಮ ನಿಮ್ಮಂಥ ಬ್ರಾಹ್ಮಣರನ್ನು ಕಳುಹಿಸಿಯಾರೆ. ಛೀ, ಧರಣಿ ದೇವಗೆ ಪೀಠವಿ ತನು ಅಂತ ಒಪ್ಪಿದವ ನಾನು, ಈ ತನುವೇ ನಿಮಗೆ ಪೀಠ ಅಂತ. ಅದೇ ಮಾತನ್ನು ಹಾಳು ಮಾಡಿ ನಾಲಗೆಯ ಮೇಲೆ ವಾಗೀಶ್ವರಿ ಕೂತದ್ದನ್ನು ನಾನು ಹೀನವಾದ ಕಸದ ರಾಶಿಯ ಒಳಗೆ ಸೇರಿಸಲಾರೆ. ಮೊದಲೇ ಭಗ್ನ ಪ್ರಣಯಿ, ಈಗ ಬ್ರಾಹ್ಮಣರ ಕುರಿತಾಗಿಟ್ಟಂಥ ನಂಬುಗೆಯ ಅಡಿಗಲ್ಲೇ ಕಳಚಿದ ವ್ಯಥಿತ ಮಾನಸ ಸ್ಥಿತಿ, ಎರಡೂ ದುಃಖ. ಅವಳು ಅದನ್ನು ಗಾಯ ಇತ್ತು, ಮತ್ತೆ ಗೀರಿ ಪರಚಿ ರಕ್ತ ಬರುವ ಹಾಗೆ ಮಾಡಿದ್ಲು. ನಾನು ಮರ್ತಿದ್ದೆ. ನೀವು ಬ್ರಾಹ್ಮಣರ ಬಗ್ಗೆ ಇದ್ದ ಗೌರವವನ್ನು ಹಾಳು ಮಾಡಿದಿರಿ. ಒಂದು ಉಪಕಾರ ಮಾಡಿ ಸ್ವಾಮಿ, ಹೋಗುವಾಗ ಭಂಡಾರದ ಪಾರುಪತ್ಯಗಾರ ಇಲ್ಲಿ ಬನ್ನಿ, ಬಂದ್ರಲ್ಲ, ಇಕೊಳ್ಳಿ. ಈ ಬ್ರಾಹ್ಮಣರಿಗೆ ಅಲ್ಲಿ ಎಷ್ಟು ಬೇಕೋ ಅಷ್ಟನ್ನು ಕೊಟ್ಟು ಕಳುಹಿಸಿ, ಹೊತ್ತುಕೊಂಡು ಹೋಗ್ಲಿಕ್ಕಾಗದೆ 30 ಹೆಸರಗತ್ತೆಯ ಹೆಗಲ ಮೇಲೆ ಅತ್ಲಗೆ ಕರ್ಕೊಂಡು ಹೋಗಿ ಹೊತ್ತುಕೊಂಡು ಹೋಗಿ, ಅಥವಾ ಒಂಟೆ ಡುಬ್ಬದ ಮೇಲೆ ಸೇರಿಸಿಕೊಂಡು ಹೋಗಲಿ. ಸ್ವಾಮಿ, ಇವಳನ್ನು ಎಲ್ಲಿಂದ ಕರ್ಕೊಂಡು ಬಂದಿರೋ ಅಲ್ಲಿಯವರೆಗೆ ಕರ್ಕೊಂಡು ಹೋಗಬೇಕು ಅಂತ ಹೇಳುವುದಿಲ್ಲ. ಅಲ್ಲೊಂದು ಕವಲು ಮರ ದಾರಿ ಉಂಟು ನೋಡಿ, ಆ ಕವಲು ದಾರಿಯ ಆಚೆಗಿರುವ ಹೊಂಡಕ್ಕಾದರೂ ಇಳಿಸಿಬಿಡಿ, ಸಮಾಧಾನದಿಂದ ನಾನಿರ್ತೇನೆ. ಹೋಗಿ ಅವ ಮಾತಾಡದೆ ಕೆಲವು ಸಮಯ ಆಯಿತು. ಅವನಿಗೆ ಹೊಟ್ಟೆ ಕಟ್ಟಿತ್ತು. ಒಮ್ಮೆ ಮಾತಾಡಿದಲ್ಲ, ನಿಮಗೆ ಹೇಳಿದ್ದು ಕಡೆಗೂ ಕತ್ತೆ ಅಂತ ನೆನಪಿಡ್ಲಿ. ಏನು ಮಾಡುವುದಂತೆ, ನಾನು ಕೊಟ್ಟ ಸೂಚನೆಯನ್ನು ನೀನು ತಿಳ್ಕೊಳ್ಳೇ ಇಲ್ಲ. ನೀವು ಮಾತು ಆಡಿ 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 ನಿನಗೆ ಮದುವೆ ಆಗುವುದಿಲ್ಲ, ಆವಾಗ ನೀನು ನನಗೆ ಕೊಡುವುದಿಲ್ಲ ಅಂತ ಎನ್ನುವಂಥ ಉದ್ವೇಗದಿಂದ ಹೇಳಿದ್ನೇ ಹೊರತು ನಿನಗೆ ಹೀಗಾಗಬೇಕು ಅಂತ. ಇನ್ನು ಬೇಕಾ? ಇನ್ನು ಬೇಕಾ? ಬೇಡ, ಇನ್ನು ಬೇಡವೇ ಬೇಡ. ನಿಮಗೆ ಒಂದು ಸನ್ಮಾನ ಆಯ್ತಲ್ಲ? ಒಂದು ಸನ್ಮಾನ ಆಯ್ತು ಸಾಕು, ಇನ್ನೊಂದು ಬೇಡ. ಈಗ ಇದಕ್ಕೆ ಬಂದದ್ದಕ್ಕೆ ಏನಾದರೂ ಸಂಬಳ ಬೇಕಾ ಅಂತ? ಬೇಡ ಬೇಡ ಬೇಡ. ಸನ್ಮಾನಕ್ಕೆ ಕೊಟ್ಟದ್ದು ಸಾಕಲ್ಲ? ಇನ್ನು ಸಂಬಳ ಬೇಡ? ಇನ್ನು ಸನ್ಮಾನ ಬೇಡ. ಇನ್ನು ಮಾತ್ರ ನಾನು ನಿನ್ನನ್ನು ಅಲ್ಲಿಗೆ ತಿರುಗಿ ಕರ್ಕೊಂಡು ಹೋಗುದು. ನಾ ಬರುವುದೂ ಇಲ್ಲ ನಿಮ್ಮೊಟ್ಟಿಗೆ, ನಾ ಬರುವುದೂ ಇಲ್ಲ. ಆದ್ರೆ ಕೊರಳಲ್ಲಿರುವ ಹಾರವನ್ನು ತೆಗೆದು ನಿಮಗೆ ಕೊಟ್ಟಿದ್ದೇನೆ. ಯಾಕೆ ಗೊತ್ತಾ? ಯಾಕೆ? ಇದು ನನ್ನ ಅಪ್ಪನ ಮನೆಯ ಸೊತ್ತು. ನಾ ಭಾಗ್ಯದಿಂದ ಮತ್ತೊಬ್ಬನ ಹಸೆಮಣೆಗೆ ಏರಿ ವರನ ವಧುವಾಗಬೇಕು ಎನ್ನುವ ಕಲ್ಪನೆಯಲ್ಲಿ ನಮ್ಮ ಅಪ್ಪಯ್ಯ ನನಗೆ ಹಾಕಿದ್ದು. ನಾ ಅದಾಗಲಿಲ್ಲ, ಆಗುವುದೂ ಇಲ್ಲ. ನಾನು ಏನಾಗ್ತೇನೆ ಅಂತ ನನಗೇ ಗೊತ್ತಿಲ್ಲ. ಬ್ರಾಹ್ಮಣರಾದ ನಿಮಗಾದರೂ ಇರಲಿ ಸ್ವಾಮಿ, ನಿಮಗೆ ಸ್ವಲ್ಪ ಕಷ್ಟ ಉಂಟು ಅಂತ ನನಗೆ ಗೊತ್ತುಂಟಲ್ವ? ಇದು ಬೇಡ ಉಂಟು. ನೀನು ಒತ್ತಾಯದಲ್ಲಿ ಕೊಡ್ತಿಂತ ಮಾತ್ರ ತೆಕೊಳ್ಳು. ಕಷ್ಟ ಇದ್ರೂ ಮತ್ತೊಬ್ಬರಲ್ಲಿ ಸುಮ್ಮನೆ ಕೇಳುವವರಲ್ಲ ನೀವು ಅಂತಲೂ ನನಗೆ ಗೊತ್ತು. ಖಂಡಿತ ಅಲ್ಲ, ಕೊಟ್ಟದ್ದನ್ನು ಬಿಡುವುದಿಲ್ಲ. ಆಯ್ತು, ಇನ್ನು ನಿನ್ನ ದಾರಿ ನಿನಗೆ, ನನ್ನ ದಾರಿ ನನಗೆ. ಮರುಳಾಗಿದ್ದೇನೆ ನಾನು, ಮರುಳಾಗಿದ್ದೇನೆ. ಮತ್ಪಿತ ಪರಮ ಪಾತಕಿ, ಮತ್ಪಿತ ಪರಮ ಪಾತಕಿ, ಸಾಲ್ವ ಮೂರ್ಖನು ಸುರನಿಧಿ ಸುತ ಬುದ್ಧಿಹೀನನು, ಸುರನದಿ ಸುತ ಬುದ್ಧಿಹೀನನು, ಎನ್ನ ಸೃಷ್ಟಿಸಿದ ಸರಸಿಜಾಸನ, ಎನ್ನ ಸೃಷ್ಟಿಸಿದ ಸರಸಿಜಾಸನ ದುಷ್ಟ ಇದರುಳು ಮೂಲ ಕಾರಣ ಭೀಷ್ಮನೇ, ಸರ್ವ ಮೂಲ ಕಾರಣ ಭೀಷ್ಮನೇ, ತರಳತನವೇ ನಿಂಬೆ, ತರಳತನವೇ ನಿಂಬೆ, ಹೋಗುವಿನವನ ಬಳಿಗೆನುತ ಮರುಳಿದಾಗಿರ್ಬಿ, ಮತ್ತಿದ ಪರಮ ಪಾತಕಿ ಸಾಲ್ವ ಮೂರ್ಖನು, ಸುರನದಿ ಸುತ ಬುದ್ಧಿಹೀನನು,
ಎನ್ನ ಸೃಷ್ಟಿಸಿದ ಸರಸಿಜಾಸನ ದುಷ್ಟನಿದರುಳು ಸರ್ವ ಮೂಲ ಕಾರಣ ಭೀಷ್ಮನೇ ಭೀಷ್ಮನೇ ತೆರಳುವೆನು ಅವನ ಬಳಿಗೆನು ಮರುಳಿನ ಕರ್ಕೊಂಡು ಬಂದವರು ಅವರ ದಾರಿಯನ್ನು ಅವರು ಹಿಡಿದಿದ್ದಾರೆ. ಗೊತ್ತು ಗುರಿಯಿಲ್ಲ ನನಗೆ, ನಾನೊಬ್ಬಳು ಯುವತಿ, ಒಬ್ಬಂಟಿಗಳು, ಯಾವುದೂ ಇಲ್ಲ ನನ್ನೊಟ್ಟಿಗೆ, ಯಾರೂ ಇಲ್ಲ ನನ್ನೊಟ್ಟಿಗೆ. ಹರಿಯುವ ಹೊಳೆಯಲ್ಲಿ ಇಳಿದು ಮುಖವನ್ನು ತೊಳೆಯೋಣ ಅಂತ ಬಾಗಿನಿತ್ರೆ ಕನ್ನಡಿಯ ಹಾಗೆ ಹೊಳೆಯುತ್ತಿರುವ ನೀರು ನನ್ನ ಮುಖದ ಬಿಂಬವನ್ನು ತೋರಿಯುತ್ತದೆ, ಪ್ರತಿಬಿಂಬವನ್ನು ಹೇಳುತ್ತದೆ. ಕೆದರಿದ ಕೇಶರಾಶಿ, ಒರೆಸಲ್ಪಟ್ಟಂತಹ ತಿಲಕ, ಕಾಂತಿಹೀನವಾದಂತಹ ಕಣ್ಣುಗಳು, ಒಣಗಿದಂತಹ ತುಟಿ, ಬಣ್ಣ ಕಾಣದೇ ಇರುವಂತಹ ಮುಖ, ಜರ್ಜರಿತವಾಗಿರುವಂತಹ ಶರೀರ, ಇಳಿತಿರುವಂತಹ ಬೆವರು ಎಲ್ಲವೂ ನನ್ನ ಹುಚ್ಚುತನವನ್ನು ಸೂಚಿಸ್ತದೆ, ನನ್ನನ್ನು ಯೋಚಿಸುವ ಹಾಗೆ ಮಾಡ್ತದೆ. ಈ ಪ್ರಾಯದಲ್ಲಿ ನಾನು ಹೇಗಿರಬೇಕಿತ್ತು, ಎಂತಹ ಬಣ್ಣದ ಲೋಕದಲ್ಲಿ ನಾನು ಇರಬೇಕಿತ್ತು. ಮದುವೆಗೆ ಮುನ್ನಾ ದಿನ ನಾನು ಗಂಗಾಕೂಲದಲ್ಲಿ ಜಲಕ್ರೀಡೆಗಾಗಿ ಹೋಗಿ ನನ್ನ ಬದುಕಿನ ನೆನಪಿನ ದಿನ ಅಂತ ಯಾವುದನ್ನು ಆಚರಿಸುವುದಕ್ಕೆ ತೊಡಗಿದ್ದೇನೋ ಅದೇ ನನ್ನ ಬದುಕಿನ ಸರ್ವನಾಶಕ್ಕೆ ಕಾರಣವಾಗಿ ಹೋಯಿತಲ್ಲ. ಯಾಕೆ ಸರ್ವನಾಶಕ್ಕೆ ಕಾರಣವಾಯಿತು? ನನ್ನ ಅಂತರಂಗ ಬಯಸುತ್ತಿದ್ದಂತಹ ಭಾವನೆಗಳಿಗೆ ನನ್ನ ಮನೆಯಲ್ಲಿ ಅವಕಾಶ ಇರಲಿಲ್ಲ. ಬೆಳೆದಿರ್ತಂತಹ ಹೆಣ್ಮಕ್ಕಳ ಅಭಿರುಚಿ ಏನು, ಭಾವನೆ ಏನು ಎನ್ನುವುದನ್ನು ಈ ಕಾಲದಲ್ಲಿ ಯಾರೂ ಕೇಳುವುದಿಲ್ಲ, ಕೇಳಬೇಕು ಅಂತ ಇಲ್ಲ ಶಾಸ್ತ್ರದಲ್ಲಿ ಅಂತ ಅದನ್ನು ಒತ್ತಿ ಬಿಡ್ತಾರೆ, ಬದಿಗೆ ದೂಡಿ ಬಿಡ್ತಾರೆ. ಸ್ವಯಂವರ ಸ್ವಯಂವರ ನಮ್ಮಪ್ಪನಿಗೆ ಪ್ರತಿಷ್ಠೆಯ ಪ್ರಶ್ನೆ. ದೇಶಾಧಿಪಾಲಕರನ್ನೆಲ್ಲ ತನ್ನ ಬಳಿಗೆ ಕರೆಯಿಸಿ ಅವರಲ್ಲಿ ಕೈದುಗಳನ್ನು ಕೊಟ್ಟು ಅವರ ಕೈಯ ಸಾಮರ್ಥ್ಯವನ್ನು ಕಂಡು ಅದರಲ್ಲಿ ಯಾರು ವೀರನಾಗ್ತಾನೆ ಅಂತವ ಮಾತ್ರ ತನ್ನ ತರಳೆಯರನ್ನು ವರಿಸುವುದಕ್ಕೆ ವರನಾಗಿ ನಿಲ್ತಾನೆ ಎನ್ನುವ ಹುಚ್ಚು ಕಲ್ಪನೆ ನನ್ನಪ್ಪನಿಗೆ. ಪಾತಕಿಯವ ನಮ್ಮಪ್ಪ ಪಾತಕಿ. ಮಕ್ಕಳಿಗೆ ಗಂಡ ಬೇಕಾದದ್ದಲ್ಲ ಅವನಿಗೆ ಬೇಕಾದದ್ದು ಧೀಮಂತನಾದ, ಶ್ರೀಮಂತನಾದ, ಶಕ್ತಿಯುತನಾದ, ಪ್ರಬಲ ವಿಕ್ರಮಿಯಾದ, ವೀರಾಗ್ರೇಸರನಾದಂಥ ಅಳಿಯ ಮಾತ್ರ. ಮಗಳಂದಿರಿಗೆ ಗಂಡ ಯಾರು ಅಂತ ಅವ ತೀರ್ಮಾನಿಸಿದ್ದಲ್ಲ, ತನಗೆ ಬೇಕಾದಂತಹ ಅಳಿಯತನವನ್ನು ಸ್ಥಾಪಿಸಿಕೊಳ್ಳುವುದಕ್ಕೆ ಅವ ಮಾಡಿದ ಹುನ್ನಾರ ಅದು. ಪಾತಕಿಯವ. ಹೌದೇ, ಪಾತಕಿಯೇ. ಯಾವ ಅಪ್ಪನಾದರೂ ಮಕ್ಕಳ ಪತನವನ್ನು ಬಯಸಿಯಾನೆ? ತಾನು ಜನ್ಮ ಕೊಟ್ಟಿರುವಂತಹ ಮಕ್ಕಳು ಏನಾದರೂ ಆಗಲಿ, ತಾನು ಮಾತ್ರ ಉದ್ಧಾರ ಆದರೆ ಸಾಕು ಅಂತ ಬಯಸಿಯಾನೆ? ಕೆಟ್ಟ ಮಕ್ಕಳಾದರೂ ಹುಟ್ಟಿಕೊಂಡಾರು, ಕೆಟ್ಟ ತಂದೆ ತಾಯಿಗಳು ಯಾರು ಹುಟ್ಟಿಕೊಳ್ಳಿಕ್ಕಿಲ್ಲ. ತನ್ನ ಮಕ್ಕಳು ಹೇಗಾದರೂ ಏನಾದರೂ ಉದ್ಧಾರ ಆಗಬೇಕು, ತನ್ನ ಮಕ್ಕಳಿಗೆ ಏನನ್ನಾದರೂ ಕೂಡಿಡಬೇಕು. ಹಕ್ಕಿಯಾದರೂ ತನ್ನ ಕೊಕ್ಕಿನಿಂದ ಯಾವುದನ್ನಾದರೂ ಚುಚ್ಚಿ ತಂದು ತನ್ನ ಮಕ್ಕಳ ಬಾಯಿಗಿರ್ತದೆ. ಅದು ಮಾತೃ ಪ್ರೇಮ, ಭ್ರಾತೃ ಪ್ರೇಮ. ಹೌದು, ಇಲ್ಲ, ಪಾತಕ್ಕೆಲ್ಲ ನನ್ನಪ್ಪ ಸರಿಯಾದ ತೀರ್ಮಾನವನ್ನೇ ಮಾಡಿದ್ದಾನೆ. ಬಾಹುಜನಾದವ, ವಿಕ್ರಮಿಯಾದವ, ಪೊಡವೆಯನ್ನಾಳುವುದಕ್ಕೆ ಸಮರ್ಥನಾಗಿರ್ತಾನೆ. ಈ ಭೂಮಿಯನ್ನು ಆಳಬೇಕು ಅಂತಾದರೆ ವಿಕ್ರಮ ಬೇಕು. ವಿಕ್ರಮ ಇಲ್ಲದೇ ಇದ್ದರೆ ಭೂಪತಿ ಆಗುವುದಕ್ಕೆ ಸಾಧ್ಯ ಇಲ್ಲ. ಭೂಮಿಪನಾದಂತಹ ಒಬ್ಬ ಪ್ರತಾಪಸೇನ ತನ್ನ ಮಕ್ಕಳ ಗಂಡಂದಿರಲ್ಲಿ ವಿಕ್ರಮ ಇರಬೇಕು ಎನ್ನುವುದನ್ನು ಯೋಚಿಸುವುದು ಅಪರಾಧವೇ? ಅಲ್ಲ, ನನ್ನಪ್ಪ ಪಾತಕಿ ಅಲ್ಲ. ಹಾಗಾದರೆ ಯಾರು ನನ್ನ ಬದುಕಿನ ಚೆಲ್ಲಾಟಕ್ಕೆ ಕಾರಣ? ನಾನು ಹುಚ್ಚಿಯ ಹಾಗೆ ತಿರುಗುವುದಕ್ಕೆ ಕಾರಣನಾದವ ಯಾರು? ಹೌದು, ಸಾಲ್ವ. ಮೂರ್ಖ.
ಕಾಲ ಕಾಮ ಕರ್ಮ ಯಾವುದು ಎಲ್ಲಿ ಹೇಗೆ ಎನ್ನುವುದನ್ನು ಯೋಚಿಸದೆ ತನ್ನ ಬದುಕಿನಲ್ಲಿ ಆಡಿದವ ಅವನೇ ಮೂರ್ಖ. ಗಂಗಾ ತಟಕ್ಕೆ ಬಂದ. ಯಾರು ನೀನು ಪರಮ ಸುಂದರಿ ಅಂತ ಕೇಳಿದ. ನನ್ನ ಮನಸ್ಸು ಸೂರ್ಯವಾಯಿತು. ನಾನು ಅವನಿಗೆ ಸತ್ಯ ಹೇಳಿದೆ. ಹೌದು ಹೌದು, ಆಚಾರ್ಯ ಭೀಷ್ಮರು ಅವಕಾಶವನ್ನು ಕೊಟ್ಟರು. ಅದನ್ನು ಕೈ ಚೆಲ್ಲಿ ತಾನು ಪ್ರೇಮಿಸಿದ, ತನ್ನ ಅಂತರಂಗದಲ್ಲಿ ಪೂಜಿಸಿದ, ತನ್ನ ಭಾವನೆಯ ಭಗವಂತ ಅಂತ ತಿಳಿದ ತನ್ನ ಗಂಡ ಅವನೇ ನನ್ನ ಸರ್ವಸ್ವ, ನನ್ನ ದೇವರು ಅಂತ ತಿಳಿದು ಬಂದೆನಲ್ಲ. ಇವ ಮೂರ್ಖ, ನನ್ನನ್ನು ತ್ಯಜಿಸಿದವ, ನನ್ನನ್ನು ತ್ಯಜಿಸಿದ ಮೂರ್ಖ ಅವ. ಮೂರ್ಖ ಮೂರ್ಖ ಅಲ್ಲ, ಅವ ಮೂರ್ಖನಲ್ಲ, ಅವ ಮೂರ್ಖನಲ್ಲ, ಅವ ಮೂರ್ಖನಲ್ಲ. ಯುವತಿಯಾದ ಹೆಣ್ಣೊಬ್ಬಳು ತನ್ನ ಪ್ರಾಯಕ್ಕೆ ಸಮವಾಗಿ ಸಮರ್ಥನಾದ ಗಂಡನ್ನು ಕಂಡು ಪ್ರೇಮಿಸುವುದು ತಪ್ಪೇ? ಮದುವೆಯಾಗದೇ ಇರುವಂತಹ ಗಂಡಸೊಬ್ಬ ಸಮರ್ಥಳಾದ ಹೆಣ್ಣನ್ನು ಕಂಡು ತಾನವಳನ್ನು ಮದುವೆಯಾಗುವಂತಹ ಪ್ರೇಮವನ್ನು ವ್ಯಕ್ತಪಡಿಸುವುದು ಅಪರಾಧವೇ? ಅಲ್ಲ ಅಲ್ಲ ಅಲ್ಲ, ಅವ ಮೂರ್ಖ ಅಲ್ಲ, ಸರಿಯಾಗಿ ತೀರ್ಮಾನ ಮಾಡಿದ್ದಾನವ. ಹೌದು, ಅವಕಾಶವನ್ನು ಕೊಟ್ಟಿದ್ದಾನೆ. ಬರಲಿ, ಅವರ ವಿಕ್ರಮವನ್ನು ನೋಡಲಿ. ಹೌದು ಹೌದು, ತಾನು ಏನೋ 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 ಆಗಿ ಎಲ್ಲಿಗೋ ಹೋಗಿ ಎಷ್ಟೋ ಸಮಯ ಕಳೆದು ಬಂದ ಮೇಲೆ ಅವನೇನು ಅವನ ಜಾಗದಲ್ಲಿ ಯಾವ ಗಂಡಾದರೂ ಇಲ್ಲ ಇಲ್ಲ, ಹೆಂಡತಿಯನ್ನು ಸೇರಿಸಿಕೊಳ್ಳಿಕ್ಕಿಲ್ಲ. ಹೌದು, ಕೇಳಿದ್ದೇವೆ, ನಾವು ಕೇಳಿದ್ದೇವೆ. ಹೆಂಡತಿಯನ್ನು ಅಗ್ನಿಗೆ ಇಳಿಸಿ ಅವಳು ಪತಿವ್ರತೆ ಅಂತ ಗೊತ್ತಿದ್ರು ಗರ್ಭಿಣಿಯಾದ ಹೆಂಡತಿಯನ್ನು ಬಿಟ್ಟವನಿದ್ದಾನೆ. ಹೌದು, ಹೆಂಡತಿಯಲ್ಲಿ ಮತ್ತೊಬ್ಬರು ಯಾರಾದರೂ ಸಂಶಯವನ್ನು ಕಂಡರು ಅಂತಾದರೆ ಅವಳೊಟ್ಟಿಗೆ ಬದುಕನ್ನು ಸಾಗಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ ಎನ್ನುವುದನ್ನು ಗಂಡಾಗಿ ರಾಮಚಂದ್ರನೆನ್ನುವ ಪ್ರಪಂಚದಲ್ಲಿ ಹೇಳಿದ್ದಾನೆ, ಮಾಡಿದ್ದಾನೆ, ತೋರಿಸಿದ್ದಾನೆ. ಇಲ್ಲ, ಸಾಲ್ವ ಮೂರ್ಖ ಅಲ್ಲ, ಅವ ಮೂರ್ಖ ಅಲ್ಲ, ಒಳ್ಳೆಯವ. ಬುದ್ಧಿಹೀನ ಭೀಷ್ಮ ಬುದ್ಧಿಹೀನ. ಹೌದು, ಯಾಕೆ ಬಂದ? ನಾವು ಕರೆದಿದ್ದೇವೆ ಅವನನ್ನು, ಕರೆಯದೆ ಯಾಕೆ ಬಂದ? ಯಾಕೆ ರಥ ಏರಿಸಿದ? ಯಾಕವ ಅಲ್ಲಿ ಹೇಳಲಿಲ್ಲ? ಕೊಂಡೋಗುತ್ತಾ ಇರುವುದು ನನಗಲ್ಲ ತಮ್ಮನಿಗೆ ಅಂತ ಯಾಕೆ ಹೇಳಲಿಲ್ಲ? ಕೇಳುವುದೇ ಔದಾರಿ ಅವನಲ್ಲಿ ಉಂಟು ಅಂತಾದ್ರೆ ನನ್ನ ತಮ್ಮನನ್ನು ವರಿಸುವುದಕ್ಕುಂಟು, ನೀವು ಹೇಗೆ ಬರ್ತೀರಾ ಅಂತ ಅಲ್ಲಿ ಯಾಕೆ ನಮಗೆ ಕೇಳಲಿಲ್ಲ? ಬುದ್ಧಿಹೀನವ. ಹೌದು, ಬುದ್ಧಿಹೀನ. ಅವನೊಬ್ಬ ರಾಜಪ್ರತಿನಿಧಿ. ಹಸ್ತಿನಾವತಿ ಹಸ್ತಕವಾಗಿ ಬಂದೆ, ತನ್ನ ಪ್ರಭುವಾದಂತಹ ವಿಚಿತ್ರ ವೀರನಿಗೆ ಕೊಡುವುದಕ್ಕಾಗಿ ಬಂದೆ, ತೀರ್ಮಾನಿಸಿಯೇ ಬಂದೆ. ರಾಜಕಾರಣ ನಮಗೆ ಬುದ್ಧಿಹೀನತೆಯ ಹಾಗೆ ಕಾಣ್ತದೆ. ಅಲ್ಲಿ ಎಲ್ಲ ಬೇಕಾಗ್ತದೆ ಹಾಗೆ. ಇವತ್ತು ಹೇಳಿದ್ದು ನಾಳೆ ಇಲ್ಲ, ನಾಳೆ ಹೇಳಿದರೆ ಅದು ರಾಜಕೀಯ ಅಲ್ಲ. ಹೌದು, ಹಾಗಾದರೆ ಯಾರು? ನನ್ನ ಬದುಕಿನಲ್ಲಿ ಹೀಗೆಲ್ಲ ಆಗುವುದಕ್ಕೆ ಕಾರಣ ಬ್ರಹ್ಮ. ಸರಸಿಜಾಸನ ದುಷ್ಟ, ಕಣ್ಣಲ್ಲಿ ರಕ್ತ ಇಲ್ಲ ಅವನಿಗೆ. ಸೃಷ್ಟಿಯ ಹೊಸುವ ಹೊತ್ತಿನಲ್ಲಿ ಅವನಿಗೆ ಏನು ಕಾಣ್ತದ, ತಾನು ಏನು ಬರೀಬೇಕು ಅಂತ ತೋಚುತ್ತದ ಅದನ್ನೆಲ್ಲ ಬರೀತಾನೆ. ಒಂದಕ್ಷರ ಜೀವನದಲ್ಲಿ ನೀನು ಒಳ್ಳೆಯದಾಗು ಮಗಳೇ ಅಂತ ಒಂದು ವಾಕ್ಯ ನನ್ನ ಬಗ್ಗೆ ಬರೀತಿದ್ರೆ ನನ್ನ ಬದುಕು ದಾರಿಯಲ್ಲಿ ಬೀಳ್ತಿದ್ದೆ, ಬಾಳಿನಲ್ಲಿ ಗೋಳಿನ ಗುರಿಯಾಗ್ತಿದ್ದೆ, ನನ್ನ ಜೀವನ ಪೂರ್ತಿ ಕತ್ತಲೆ ಅಂತ ಹೇಳಿಕೊಳ್ಳುವುದಕ್ಕಿದ್ದೆ. ಬುದ್ಧಿಹೀನ ಅಲ್ಲ, ಬ್ರಹ್ಮ ಅವ ಸ್ವಂತ ಬರೆಯುವುದಲ್ಲ. ಅಲ್ಲ, ಜೀವನಾದವ ತಾನು ಹುಟ್ಟಿ ಬರುವುದಕ್ಕೆ ಯಾವುದೋ ಒಂದು ಜನ್ಮವೇ ಕಾರಣವಾಗಿರ್ತದಂತೆ. ಅಲ್ಲಿ ಮಾಡಿದಂತಹ ಪಾಪ ಮತ್ತೊಂದು ಜನ್ಮಕ್ಕೆ ಕಾರಣವಾಗ್ತದಂತೆ. ಫಲವನ್ನು ಮಾತ್ರವೇ ತನ್ನದಾದಂತಹ ಅಕ್ಷರದಿಂದ ಹಣೆಯಲ್ಲಿ ಬರೆಯುತ್ತಾನಂತೆ. ವಿಧಿಸ್ತಾನೆ ಮಾತ್ರ, ಸ್ವಂತ ಕೊಡುವುದಲ್ಲ ಅವ. ಹಾಗಾದರೆ ಜೀವನಾದವ ತನ್ನ ಬದುಕಿನಲ್ಲಿ ಮಾಡುತ್ತಿರುವಂತಹ ವ್ಯವಹಾರದ ಮೂಲಕವಾಗಿ
ಒಳ್ಳೆದೋ ಕೆಟ್ಟದ್ದೋ ಎನ್ನುವುದು ಆಗ್ತದೆ ಅಂತಾದರೆ ನನ್ನ ಬದುಕಿನಲ್ಲಿ ಆಡಿದವರು 4 ಮಂದಿಗಳು. ಮುಖ್ಯ ಕಾರಣವಾಗಿ ಯಾರು ಸಿಗ್ತಾನೆ? ನಮ್ಮ ಅಪ್ಪ ಅಲ್ಲ, ಶಾಲ್ವನಲ್ಲ, ವಿಧಿಯಲ್ಲ, ಭೀಷ್ಮನೇ ಮೂಲ ಕಾರಣ. ನನ್ನ ಬದುಕಿನ ಹಳಿ ತಪ್ಪುವುದಕ್ಕೆ, ನನ್ನ ಜೀವನದಲ್ಲಿ ಇಂತಹ ಒಂದು ಕಾರ್ಮೋಡ ಸುತ್ತುವುದಕ್ಕೆ ಭೀಷ್ಮನೇ ಕಾರಣ. ಸರ್ವತಾ ಮೂಲ ಕಾರಣ ಭೀಷ್ಮನೇ. ಬಿಡುವುದಿಲ್ಲ, ಅವರನ್ನು ಬಿಡುವುದಿಲ್ಲ. ಹಸ್ತಿನಾವತಿಯ ರಾಜಚಾವಡಿಗೆ ಹೋಗಿ ಅನ್ಯಾಯದಿಂದ ಕೊರಗುತ್ತಿರುವಂತಹ ನನಗೆ ಯಾಕೆ ಈ ತರನಾಗಿ ಮಾಡಿದೆ ಅಂತ ನ್ಯಾಯ ಕೇಳುವುದಕ್ಕೆ ಹೋಗಿಯೇ ಹೋಗ್ತೇನೆ. ನಡೀತೇನೆ, ಭೀಷ್ಮರಲ್ಲಿಗೆ ನಡೀತೇನೆ. ಕೇಳಿರಿ ಉರಿವರರು ತೋಷದಾಡಿರಿ ನಾ ಗೆಲುವೆ ಭೀಷ್ಮನ ಹೇಳಿಗಳು ನೀಲ ಗುಂದಳಿಯನು ವರಿಬುದಕ್ಕೆ ಕೇಳದಿರೆ ನೀತಿಯನು ಶತ್ರುವಿ ತೀರುವೆನು ತಪ್ಪಿಲ್ಲವೇ ಕ್ಷಣಯ ಹೇಳಿರಿ ನೀವಿರುದ ಹೊರಡಲು ಪರಶುಧಾರಕನು ಕೇಳಿರಿ ಮುನಿವರರು ತೋಷವ ತಾಳಿರೇ ಅಕೃತವ್ರಣ ಶೈಕ್ಯಾವತ್ಯ ಹೋತ್ರವಹಾದಿ ಮಹರ್ಷಿಗಳು ಬಂದು ನನ್ನಲ್ಲಿ ದೂರಿತ್ತಂತಹ ಹೊತ್ತು ಇದೇನು ಆಶ್ಚರ್ಯ. ನೀವೆಲ್ಲರೂ ಕೂಡ ಭಯಗ್ರಸ್ತರಾಗಬೇಕಾದಂತಹ ಅವಶ್ಯಕತೆ ಇಲ್ಲ. ಯಾವುದೇ ಕಾರಣಕ್ಕೂ ಗೊಂದಲಕ್ಕೀಡಾಗಬೇಕಾದಂತಹ ಅವಶ್ಯಕತೆ ಇಲ್ಲ. ಯಾವಾಗ ಈ ಪ್ರಕರಣದಲ್ಲಿ ನನ್ನ ಶಿಷ್ಯನಾದಂತಹ ಭೀಷ್ಮ ಅಪರಾಧಿ ಇದ್ದಾನೆ ಎಂಬ ಹಾಗೆ ನಿಮ್ಮ ಧೋರಣೆ ಉಂಟು ಅಂತಾದರೆ ಏಕಪಕ್ಷೀಯವಾದಂತಹ ತೀರ್ಮಾನವನ್ನು ಯಾವುದೇ ಕಾರಣಕ್ಕೂ ಪರಶುರಾಮಾಚಾರ್ಯರಿಗೆ ತೆಗೆದುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ಎಂಬಂತಹ ಸತ್ಯವನ್ನು ಒತ್ತಿ ಹೇಳುತ್ತಾ ಈ ಹೊತ್ತು ನಾನು ತಪ್ಪಿತಸ್ಥ ನನ್ನ ಶಿಷ್ಯ ಹೌದು ಅಂತಾದರೆ ಅವನಿಗೆ ಖಂಡಿತವಾಗಿಯೂ ನಾನು ಶಿಕ್ಷೆಯನ್ನು ವಿಧಿಸ್ತೇನೆ. ನಿಮ್ಮ ಕಡೆಯಲ್ಲಿ ನ್ಯಾಯ ಉಂಟು ಅಂತಾದರೆ ಅಂಬೆಗೆ ನ್ಯಾಯವನ್ನು ನಾನು ಒದಗಿಸ್ತೇನೆ ಎನ್ನುವ ಹಾಗೆ ಅಭಯಹಸ್ತವನ್ನು ಮೇಲಕ್ಕೆತ್ತಿದವ. ನಿವೃತ್ತ ಮಾರ್ಗಾವಲಂಬಿಯಾಗಿ ಎತ್ತರದ ಮಹೇಂದ್ರಾಚಲದಲ್ಲಿ ನಾನಿದ್ರೂ ಕೂಡ ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ಶಸ್ತ್ರ ಸನ್ಯಾಸ ಎನ್ನುವ ಹಾಗೆ ನನ್ನದ್ದೇನೂ ಪ್ರತಿಜ್ಞೆ ಇಲ್ಲ. ಯಾವಾಗಲೂ ಆದರೂ ಕೂಡ ಗೋಬ್ರಾಹ್ಮಣರಿಗೆ ಅನ್ಯಾಯವಾಗ್ತದೆ ಅಂತಾದರೆ ಅಥವಾ ಪ್ರಪಂಚದಲ್ಲಿ ಅಧರ್ಮ ಎನ್ನುವುದು ಮೇಳೈಸ್ತದೆ ಅಂತಾದರೆ ಆ ಹೊತ್ತಿಗಾಗುವಾಗ ನಾನು ಧನುಸ್ಸನ್ನು ಹಿಡಿಯುತ್ತೇನೆ. ಅವತರಣ ಎನ್ನುವಂತಹ ನನ್ನ ಮೂಲ ಸ್ವರೂಪ ಏನುಂಟು ಇದಕ್ಕೆ ಯಾವುದೇ ಕಾರಣಕ್ಕೂ ಭಂಗ ಬರುವುದಕ್ಕೆ ನಾನು ಆಸ್ಪದವನ್ನು ಕೊಡುವುದಿಲ್ಲ. ಕಾಲದ ಆದಿಯಿಂದ ಯೋಗಿಗಳು, ಋಷಿಮುನಿಗಳು, ಸಾಧು ಸಂತರು ಒಂದು ಮುಹೂರ್ತ ಕಾಲವಾದರೂ ಕೂಡ ಭಗವಂತನ ದರ್ಶನಾಪೇಕ್ಷಿಗಳಾಗಿ ಒಂದು ಪ್ರಶಾಂತವಾದ ಸ್ಥಳದಲ್ಲಿ ಬಂದು ಧ್ಯಾನಮಗ್ನರಾದದ್ದಲ್ವೇ? ಅಂತಹ ಭಗವದ್ಭಕ್ತರ ಅಭೀಷ್ಟಗಳನ್ನು ಈಡೇರಿಸುವುದಕ್ಕೆ ಬೇಕಾಗಿ ದಿವ್ಯವಾದಂತಹ ಪರಂಧಾಮ ಎಂದು ಕರೆಯಲ್ಪಡುವಂತಹ ಅಕುಂಠಿತವಾದ ವೈಕುಂಠ ಧಾಮದಿಂದ ಕೆಳಗಿಳಿದು ಬಂದವ ನಾನು ಎನ್ನುವಂತಹ ಪ್ರಜ್ಞೆ ನನ್ನಲ್ಲಿ ಉಂಟು. ಹಾಗಿದ್ರೆ ವೈಶಿಷ್ಟ್ಯತೆ ಏನು? ಜನ್ಮ ಗ್ರಹಣ ಎನ್ನುವುದು ಕೇವಲ ಜಾತರಾದಂತಹ ಜೀವರಾದ ಮನುಷ್ಯರಿಗೆ ಹೌದು ಅಂತಾದರೆ ಅವತರಣ ಎನ್ನುವುದು ಅದಕ್ಕೆ ಪರೋಕ್ಷವಾಗಿ ಪ್ರತ್ಯೇಕವಾದಂತಹ ಒಂದು ಸ್ಥಿತಿಯೇ ಹೌದು ತಾನೆ. ಹುಟ್ಟಿದಂತಹ ಒಬ್ಬ ಮನುಷ್ಯನಲ್ಲಿ ಹುಟ್ಟುವುದಕ್ಕಿಂತ ಮೊದಲು ನೀನೆಲ್ಲಿದ್ದಿ ಎನ್ನುವ ಪ್ರಶ್ನೆ ಕೇಳಿದ್ರೆ ಉತ್ತರ ಸಿಗುವುದಿಲ್ಲ. ಸತ್ತ ನಂತರ ಏನಾಗ್ತಿ ಅಂತ ಕೇಳಿದ್ರೆ ಆ ಪ್ರಶ್ನೆಗೂ ಒಬ್ಬ ನಿರುತ್ತರನಾಗುತ್ತಾನೆ. ಹಾಗಾದರೆ ಹುಟ್ಟು ಸಾವು ಇವೆರಡನ್ನೂ ಮೀರಿದಂತಹ ಅವತರಣ, ಇಳಿದು ಬರುವಿಕೆ, ಅದು ಪ್ರಪಂಚದಲ್ಲಿ ಧರ್ಮವನ್ನು ಉಳಿಸುವುದಕ್ಕೆ ಹೌದು ಅಂತಾದರೆ ದಿಕ್ಕು, ದೇಶ, ಕಾಲ, ಕರ್ಮ ಈ 4ರ ಬಂಧುತ್ವ ಇಲ್ಲದೆ ಇದ್ದದ್ದರಿಂದಲೇ ಪರಶುರಾಮ ಆಚಾರ್ಯನಾಗಿ ಹೊತ್ತು ಭಗವತ್ ಸ್ವರೂಪದಿಂದಲೇ ಕಂಗೊಳಿಸುವವ. ಆ ಕಾರಣದಿಂದಾಗಿಯೇ ನಾನು ಎತ್ತರದಿಂದ ನಿಮಗೆ ಅಭಯವನ್ನು ಕೊಟ್ಟವ, ನ್ಯಾಯವನ್ನು ಒದಗಿಸಿಯೇ ಒದಗಿಸ್ತೇನೆ. ಹಾಗಾದರೆ ತಡ ಮಾಡುವುದು ಸರಿಯಲ್ಲ. ನನ್ನ ಅತ್ಯಂತ ಆತ್ಮೀಯನಾದಂತಹ ಶಿಷ್ಯನಾದಂತಹ ಅಕೃತವ್ರಣನನ್ನು ಕರೆದಿದ್ದೇನೆ. ಯಾವುದೇ ಕಾರಣಕ್ಕೂ ವಿಳಂಬಿಸಬೇಡ ಅಕೃತವ್ರಣ, ಅತಿ ಶೀಘ್ರವಾಗಿ ಹೋಗು ಹಸ್ತಿನಾವತಿಗೆ. ಭೀಷ್ಮನಿಗೆ ವಿಚಾರವನ್ನು ತಿಳಿಸು. ಆಚಾರ್ಯ ಪರಶುರಾಮರು ಪವಿತ್ರವಾದಂತಹ ಕುರುಕ್ಷೇತ್ರದ ರಣಧಾರುಣಿಯಲ್ಲಿ ಬಂದು ನಿಂತಿದ್ದಾರೆ ಎನ್ನುವ ಹಾಗೆ ಹೇಳು. ಅಂಬೆಯ ಪ್ರಕರಣದಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ನಿನ್ನನ್ನು ನೀನು ಪರಾಂಬರಿಸು. ಅದಕ್ಕಾಗಿ ಅವಕಾಶವನ್ನು ಕೊಟ್ಟು ಕಳಿಸಿದ್ದೇನೆ. ನೀನು ತಪ್ಪಿತಸ್ಥ, ಅಂಬೆಯ ಪ್ರಕರಣದಲ್ಲಿ ನಾನು ದೋಷಿಯಾಗಿದ್ದೇನೆ ಎನ್ನುವಂತಹ ಭಾವ ನಿನ್ನಲ್ಲಿ ಉಂಟು ಅಂತಾದರೆ ಬಾಸಿಂಗವನ್ನು ಕಟ್ಟಿ ಬರಬೇಕು.
ಇದು ಒಂದಾಜ್ಞೆ. ಅದಲ್ಲ, ಈ ಪ್ರಕರಣದಲ್ಲಿ ಸತ್ವ ಪರೀಕ್ಷೆ ಎನ್ನುವುದನ್ನು ನಾನು ಒಡ್ಡುತ್ತೇನೆ ಅಂತಾದರೆ ಆ ಸತ್ವ ಪರೀಕ್ಷೆಯನ್ನು ಮೀರಿ ನಾನು ನಿಜವಾಗಿಯೂ ಧರ್ಮಿಷ್ಠ ಎನ್ನುವುದನ್ನು ಸ್ಥಿತಿಗೊಳಿಸುವುದಕ್ಕೆ ಬೇಕಾಗಿ ಅನಿವಾರ್ಯವಾಗಿ ಯುದ್ಧ ಸಂಘಟಿಸುವಂತಹ ಸ್ಥಿತಿ ಬಂತು ಅಂತಾದರೆ ಅದಕ್ಕೂ ಸನ್ನದ್ಧನಾಗಿ ಬರಬೇಕು. 2 ಆಯ್ಕೆಯ ಅವಕಾಶಗಳನ್ನು ಕೊಟ್ಟು ಅಕೃತವರ್ಣನನ್ನು ಕಳಿಸಿದ್ದೇನೆ. ಆ ಮೂಲಕವಾಗಿ ಕುರುಕ್ಷೇತ್ರದ ರಣಧಾರುಣಿಯಲ್ಲಿ ಸ್ಥಿತನಾಗಿ ನಿಲ್ಲುತ್ತೇನೆ, ನೋಡೋಣ ಎನ್ನುವ ಹಾಗೆ. ಗಂಗಾ ಜಾತ ಧನುಜರ ವ್ರಾತಗೊಳ್ಳುವುದಲಿ ಸಾಧು ವಿರುದ್ಧಲಿ ಜಾತಕ ನಡಿಗೆಯಿಂದ ಗಂಗಾ ಜಾತ ಹೊರಟ ಮಾತೆಯಂಗಿಗೆ ನಮಿಸಿ ಧನುಷರ ವ್ರಾತಗೊಳ್ಳುತ್ತ ಸಾಧು ವಿರುದ್ಧಲಿ ಜಾಗ್ರತ ಪ್ರಾಪ್ಯವರಾನ್ನಿಬೋಧತ. 7 ಜಾಗೃತನಾಗೂ ಕರ್ತವ್ಯ ಪ್ರಜ್ಞೆಯನ್ನು ಬೆಳೆಸಿಕೊ. ವಿಶ್ವಾಮಿತ್ರರು ಶ್ರೀರಾಮನಿಗೆ ಹೇಳಿದರಂತೆ ಅದೇ ವಾಕ್ಯವನ್ನು ಭಾರ್ಗವರಾಮರು ಪರಮ ಶಿಷ್ಯನಾದಂತಹ ಈ ಭೀಷ್ಮನಿಗೆ ಹೇಳಿದ್ದಾರೆ. ಎಚ್ಚೆತ್ತುಕೊಳ್ಳುವುದಕ್ಕೆ ಸೂಚನೆ ಕೊಟ್ಟರಲ್ಲ. ಬಂದವ ನನ್ನ ಆತ್ಮೀಯನಾಗಿರುವಂತಹ ಅಕೃತವರ್ಣ. ಗುರು ನಿರೂಪ ಹೀಗುಂಟು. ಅಂಬೆಯ ಪ್ರಕರಣದಲ್ಲಿ ನೀನು ಆರೋಪಿಯಾಗಿದ್ದಿ. ಮಾಡಿದ ಆರೋಪ ಸಾಧು ಅಂತಾದರೆ ಆರೋಪದಿಂದ ಮುಕ್ತನಾಗುವುದಕ್ಕೆ ನಿನಗೊಂದು ದಾರಿ ಉಂಟು. ನೀನು ಬಾಸಿಂಗ ಧಾರಣೆ ಮಾಡಿಕೊಂಡು ಬಂದು ಅಂಬೆಯನ್ನು ಪರಿಗ್ರಹಿಸುವುದು. ಅಲ್ಲ, ನಿರಪರಾಧಿ ಭಾವ ನಿನ್ನಲ್ಲಿ ಉಂಟು ಅಂತಾದರೆ ಅದಕ್ಕೂ ಸ್ಥಾಪಿತಗೊಳಿಸುವುದಕ್ಕೆ ದಾರಿ ಒಂದುಂಟು. ಧನುಷರೋಧಿಗಳನ್ನು ಕರಗ್ರಹಣ ಮಾಡಿಕೊಂಡು ಗುರುವಿನ ಕೂಡೆ ಕಾಳಗಕ್ಕಾದರೂ ಸನ್ನದ್ಧನಾಗಿ ಬರಬೇಕಾದೀತು. ಗುರುವಾಕ್ಯವನ್ನು ಇಷ್ಟರವರೆಗೆ ಮೀರಿದವನಲ್ಲ ಭೀಷ್ಮ. ಆದರೆ ಹೋಗುವುದು ಕುರುಕ್ಷೇತ್ರಕ್ಕೆ. ಕೆಲವು ಸಲ ಕ್ಷೇತ್ರ ಮಹಿಮೆ ಇರುತ್ತದೆ, ಹೇಗೆ ಪರಿವರ್ತನೆ ಆಗುತ್ತದೆ ಅಂತ ಹೇಳಲಿಕ್ಕಾಗುವುದಿಲ್ಲ. ನೋಡುತ್ತಿದ್ದಂತೆ ನಿಂತ ಕ್ಷೇತ್ರದ ಆ ಮಣ್ಣಿನ ಕಣದ ಪ್ರಭಾವವೋ ಎಂಬ ಹಾಗೆ ಅವ ಬದಲಾಗಿ ಬಿಡ್ತಾನೆ. ಕುರುಕ್ಷೇತ್ರದ ನೆಲದಲ್ಲಿ ನಿಂತವ ಮಧುವಣಿಗನೂ ಆದಾನು, ಮರಣಶಯ್ಯಗೂ ಸೇರಿಯಾನು. ಹೇಳುವುದಕ್ಕಾಗುವುದಿಲ್ಲ. ಸಂಧಾನ ಹೋಗಿ ಸಂಗ್ರಾಮವಾಗಬಹುದಾದ ಸ್ಥಿತಿಯೂ ನಿರ್ಮಾಣವಾದೀತು. ಆದ್ದರಿಂದಲೇ ಜಾಗೃತನಾಗಬೇಕು ಎಂಬ ಭಾವದಿಂದಲೇ ಮಾತೆಯಂಗ್ರಿಗೆ ನಮಿಸಿದ್ದೇನೆ. ನಮಗೆ ಮೊದಲ ಮಾತೆ ಯಾರು ಅಂತ ಕೇಳಿದರೆ ಪ್ರಭು ರಂಗನಾಥ ಸ್ವಾಮಿ, ಅವನ ಪಾದಕ್ಕೆ ಮಣಿದಿದ್ದೇನೆ. ಓಂ ನಮೋ ಭಗವತೆ ವಾಸುದೇವಾಯ ಎನ್ನುವ ದ್ವಾದಶಾಕ್ಷರಿಯನ್ನು ಉಚ್ಚರಿಸಿ ಹೆತ್ತವ್ಯೆಯಾದ ಗಂಗಾ ಭವಾನಿಯನ್ನು ಸ್ಮರಿಸಿ ಅನವರತ ಬದುಕಿಗೆ ನಿರ್ದೇಶನ ಕೊಡುವ ಮಾತೆ ಸತ್ಯವತೀ ದೇವಿಯವರಿಗೆ ಶಿರಬಾಗಿ
ಅವರಿಂದ ಆಶೀರ್ವಾದವನ್ನು ಹೊತ್ತು ನಾನು ನಿರಪರಾಧಿ ಎನ್ನುವ ಪ್ರಜ್ಞವುಳ್ಳ ಕಾರಣ ಧನುಷರಾದಿಗಳನ್ನು ರಥದಲ್ಲಿ ತುಂಬಿಸಿದ್ದೇನೆ. ಮಂಗಳ ಸ್ವರೂಪರಾದಂತಹ ಮಹಾಮಹಿಮರಾದಂತಹ ಅಭಿನವರುದ್ರರೆಂದೇ ಖ್ಯಾತರಾದ ಭಾರ್ಗವರಾಮರ ಸಮಕ್ಷಕ್ಕೆ ಹೋಗುವಾಗ ಗುರುವಿನ ಬಳಿಗೆ ಶಿಷ್ಯ ಹೋಗುವ ಹಾಗೆ ಹೋಗಬೇಕು. ಗುರುಪಾದ ಪೂಜೆಯ ಕಾಲ, ನನಗೊಂದು ಗುರುಪೌರ್ಣಿಮೆಯ ಸ್ಥಿತಿ. ಈ ಭಾವದಿಂದಲೇ ಮಧು ಪರ್ಕಾದಿಗಳನ್ನು ಒಟ್ಟಿಗೆ ಇರಿಸಿಕೊಂಡಿದ್ದೇನೆ. ಜೊತೆಯಲ್ಲಿ ಉತ್ತಮ ಕುಲಜರಾದ 4 ಮಂದಿ ಬ್ರಾಹ್ಮಣರನ್ನು ಇರಿಸಿದ್ದೇನೆ. ಮುಂದೆ ಕರು ಸಮೇತವಾದ ಗೋವನ್ನೇ ಇಟ್ಟುಕೊಂಡು ಗುರುಗಳನ್ನು ಕಾಣುವುದಕ್ಕೆ ಬೇಕಾಗಿ ರಥಕ್ಕೆ ಕೈಯಿಟ್ಟು ನಡೆದುಕೊಂಡೇ ಗುರುಗಳನ್ನು ಕಾಣುವುದಕ್ಕೆ ಕುರುಕ್ಷೇತ್ರಕ್ಕೆ ಹೋಗುತ್ತೇನೆ. ಆಹಾ, ಪರಮ ಋಷಿ ಮಂಡಲದ ಮಧ್ಯದಿಗೆ, ಪರಮ ಋಷಿ ಮಂಡಲದ ಮಧ್ಯದಿ ಧನ್ಯ ಮೆರೆವಯನೇಶ್ವರನ ಪ್ರಭೆಯಲಿ ಮೆರವ ಯಜ್ಞೇಶ್ವರನ ಪ್ರಭೆಯಲಿ ವರಜಟ ಮಂಡಲದಿ ಶೋಭಿಪ ಭಾರ್ಗವೇಶ್ವರನ ವರಜಟ ಮಂಡಲದಿ ಶೋಭಿಪ ಭಾರ್ಗವೇಶ್ವರನ ಪರಿಗಿಸುತ್ತಲಭಿನಮಿಸಿ ನಮೋ ನಮಃ ನಮೋ ನಮಃ ನಮೋ ನಮಃ. ಚರಣ ಪ್ರಕ್ಷಾಳನವಗೈಯುತ ಜಯ ಜಯ ಚರಣ ಪ್ರಕ್ಷಾಳನವಗೈಯುತ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಜಯ ಜಯ ಎಂತಹ ಧನ್ಯತಾ ಭಾವ ನನ್ನಲ್ಲಿ ಪರಿಮೂಡುತ್ತಾ ಇದೆ. ಯಾರನ್ನು ಕಾಣುತ್ತಾ ಇದ್ದೇನೆ, ಏನನ್ನು ಕಾಣುತ್ತಾ ಇದ್ದೇನೆ? ತಾರಕೆಗಳ ಮಧ್ಯದಲ್ಲಿ ಶೋಭಾಯಮಾನನಾಗಿರುವ ಚಂದ್ರಮನಂತೆ ವರ ಋಷಿ ಮಂಡಲದ ಮಧ್ಯದಲ್ಲಿ ಜಾಜ್ವಲ್ಯಮಾನವಾಗಿ ಬೆಳಗುವಂತಹ ಆ ವೈಶ್ವಾನರನಂತೆ ಜ್ಞಾನ ದೀಪ್ತಿಯನ್ನು ವದನ ತೇಜಸ್ಸಾಗಿ ಹೊರಹೊಮ್ಮಿಸಬಹುದಾದ
ಪರಮ ತೇಜೋ ಪುಂಜಮೂರ್ತಿಯಾದ ಗುರು ಭಾರ್ಗವೇಶ್ವರರು, ಹೋತೃ ಉದ್ಗಾತ್ರ ಅಧ್ವರ್ಯು ಬ್ರಹ್ಮ ಎನ್ನುವಂತಹ 4 ವಿಭಾಗದ ವೇದಾಂತಿಗಳ ಮಧ್ಯದಲ್ಲಿ ಕೇಳುವ ಮಂತ್ರಘೋಷಕ್ಕೆ ತತ್ಕಾಲವಾದಂತಹ ಅನುಗ್ರಹ ಬೀರುವ ಯಜ್ಞಸ್ವರೂಪರಂತೆ ಕಂಗೊಳಿಸುತ್ತಾ ಇದ್ದಾರೆ ಋಷಿಸ್ತೋಮದ ಸಮಕ್ಷದಲ್ಲಿ. ಋಷಿ ಪರಿಷತ್ತನ್ನೇ ತನ್ನೊಳಗೆ ಸೇರಿಸಿಕೊಂಡು ಪರಮ ಪವಿತ್ರವಾದಂತಹ ಕುರುಕ್ಷೇತ್ರವನ್ನು ಇವರು ಸೇರಿದ ಕಾಲದಲ್ಲಿ ಕುರುಕ್ಷೇತ್ರವೇ ಪಾವನ, ಹಾಗೆಂದು ಇವರು ಪರಮ ಪಾವನರು. ಅಂತಹ ಪರಮ ಪಾವನರಾದ ಋಷಿಗಳಿಂದ ಒಡಗೂಡಿಕೊಂಡು ಬಂದಿದ್ದಾರೆ. ಕರ್ಮಭೂಮಿಯ ಧೂಳಾದರೂ ಇವರ ಪಾದವನ್ನು ಸೋಂಕಿದಾಗ ಬಂಗಾರವಾಗುತ್ತದೆಯಂತೆ. ಅಂತಹ ಕಾಂಚನ ಸದೃಶ ಪದರಜವನ್ನು ಹೊತ್ತು ಪರಮ ಪವಿತ್ರವಾದ ಈ ಹಸ್ತಿನಾವತಿಯ ವ್ಯಾಪ್ತಿಗೊಳಪಟ್ಟ ಕುರುಕ್ಷೇತ್ರಕ್ಕೆ ಇವರು ಕಾಲಿಟ್ಟ ಕಾಲದಲ್ಲಿ ಈ ನೆಲ ಪಾವನವಾಯಿತು. ಇವರನ್ನು ಕಂಡ ಈ ದಿವ್ಯ ದರ್ಶನ ಹೊಂದಿದ ಕಂಗಳು ಪಾವನವಾದವು. ಇದಕ್ಕಿಂತ ಮಿಗಿಲಾದ ಸೌಭಾಗ್ಯ ಇನ್ನೇನು ಬೇಕು ನಮಗೆ? ಇದು ಗುರು ದರ್ಶನ, ಇದು ಲಘು ದರ್ಶನ ಅಲ್ಲ, ಇದು ನಮ್ಮ ಬದುಕಿನ ಆತ್ಯಂತಿಕ ದರ್ಶನ ಎಂಬ ಭಾವ ಇಂದು ಆಚಾರ್ಯ ಭೀಷ್ಮನಿಗಾಗುತ್ತಾ ಉಂಟು. ಆಚಾರ್ಯ ಭಾರ್ಗವರನ್ನು ಕಂಡೆ ಗುರು ಬ್ರಹ್ಮನಂತೆ, ಅಂದರೆ ಗುರುವಾದವನು ಶಿಷ್ಯನಾದವನ ಚಿತ್ತದಲ್ಲಿ ಜ್ಞಾನದ ಬೀಜವನ್ನು ಬಿತ್ತಬಹುದಾದವ. ಮಾತ್ರವಲ್ಲ, ಗುರು ವಿಷ್ಣುವಂತೆ ಆ ಬೀಜ ಬಿತ್ತಿದರೆ ಸಾಲದು, ಬೆಳೆಸುವ ಗುಣ ಬೇಕು. ಕೊಟ್ಟ ವಿದ್ಯೆಯನ್ನು ವೃತ್ತಿಗೊಳಿಸುವ ಗುಣವುಳ್ಳವನಾದ ಕಾರಣವೇ ಗುರು ವಿಷ್ಣು. ಕೆಟ್ಟದ್ದನ್ನು ಕಳೆದೊಗೆಯಬಹುದಾದವನೇ. ಆದ್ದರಿಂದಲೇ ಗುರು ಶಿವ, ಗುರು ಸಾಕ್ಷಾತ್ ಪರಂ ಬ್ರಹ್ಮ. ಅಕಾರ ಉಕಾರ ಮಕಾರಗಳ ಏಕೀಕರಣವೇ ಓಂಕಾರ. ಓಂಕಾರದ ಸರ್ವತತ್ವವೇ ಪರಂಬ್ರಹ್ಮ ತತ್ವ. ಅಂತ ಸರ್ವವನ್ನು ಶಿಷ್ಯನೊಬ್ಬನ ಚಿತ್ತಮಂಡಲದಲ್ಲಿ ಬಿತ್ತಿ ಮೃತ್ತಿಕೆಯ ಮೂರ್ತಿಯಂತಿದ್ದ ಜೀವನಿಗೆ ಚಿನ್ಮಯತ್ವವನ್ನು ಮೃಣ್ಮಯತ್ವದಿಂದ ಚಿನ್ಮಯತ್ವದೆಡೆಗೆ ಕೊಂಡೊಯ್ಯಬಹುದಾದ ಶಕ್ತರಿದ್ದಾರೆ. ಆದ್ದರಿಂದಲೇ ಆಡಿದ್ದಲ್ವೇ, ಗುರುವೆಂಬವ ಇರಲು ಜೀವ ಲಘುವಾಗಲುಂಟೆ? ಖಂಡಿತ ಇಲ್ಲ. ಇಂತಹ ಗುರುಗಳನ್ನು ಕಂಡ ಮೇಲೇನು ನನಗೆ? ಇವರನ್ನು ಕಂಡಲ್ಲಿಗೆ ಇವರನ್ನು ನುತಿಸುವುದು ಪೂಜಿಸುವುದಷ್ಟೇ ಕೆಲಸ. ಇವರ ಸುತ್ತು ಬಂದಿದ್ದೇನೆ, ಮತ್ತು ಪರ್ಕಾದಿ ಪೂಜೆಗಳನ್ನು ವಿರಚಿಸಿದ್ದೇನೆ, ಗೋವನ್ನು ಮುಂದೆ ನಿಲ್ಲಿಸಿದ್ದೇನೆ. ಅಜ್ಞಾನಾಂಧಸ್ಯ ತಿಮಿರಸ್ಯ ಜ್ಞಾನಾಂಜನ ಶಲಾಕಾಯೇನ ಚಕ್ಷುರುನ್ಮೀಲಿತ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ನಮಃ, ಗುರವೇ ನಮಃ. ಭೀಷ್ಮ, ಒಂದು ಕಾಲಕ್ಕೆ ದೇವವ್ರತ ನಾಮಕನಾದವನು ನನ್ನ ಆಶ್ರಮಕ್ಕೆ ಬಂದು ನನ್ನಲ್ಲಿ ಶಿಷ್ಯತ್ವವನ್ನು ಸ್ವೀಕರಿಸಿ ವರ್ತಮಾನ ಕಾಲಕ್ಕಾಗುವಾಗ ಭೀಷ್ಮ, ಕೇವಲ ಭೀಷ್ಮ ಅಲ್ಲ, ಒಬ್ಬ ಭೀಷ್ಮ ಆಚಾರ್ಯ ಎನ್ನುವಷ್ಟರ ಮಟ್ಟಿಗೆ ನಿನ್ನ ನೆಗಲ್ತೆಯನ್ನು ಎತ್ತರಕ್ಕೇರಿಸಿದವ. ನಿನ್ನ ಗುರುಭಕ್ತಿಯಿಂದ ಸಂತುಷ್ಟನಾಗಿದ್ದೇನೆ, ಕೈ ಎತ್ತಿ ಹರಸಿದ್ದೇನೆ, ಶ್ರೇಯೋಸ್ತು ಎನ್ನುವ ಹಾಗೆ. ಆದರೆ ಕರೆದಂತಹ ಪ್ರಕರಣದ ಬಗ್ಗೆ ನಿನಗೆ ಎಚ್ಚರವಿದೆಯಲ್ಲ? ಓಹೋ, ಎತ್ತಲಿರಿಸಿದ ಭೀಷ್ಮ
ಪಡೆದ ಕಾರಣವೇನು ಮತ್ತಿವಳ ನೀವಿಟ್ಟರಾರು ವರಿಸುವನು ಎತ್ತಲಿರಿಸಿದೆ ಭೀಷ್ಮ ಭಕ್ತಿಗಳ ಭೀಷ್ಮ ಗುರುವರಿಯ ನನ್ನ ಶಿಷ್ಯನೊಬ್ಬ ವರ್ತಮಾನ ಕಾಲದಲ್ಲಿ ದಿಗಂತಕ್ಕೆ ಸದೃಶವಾದ ಆ ಉತ್ತುಂಗವಾದಂತಹ ಕೀರ್ತಿಯನ್ನು ಗಳಿಸಿದ್ದಾನೆ ಎನ್ನುವಾಗ ಆ ಆನಂದದಿಂದಲೇ ಹರ್ಷದಿಂದ ತಂದುಲಿತವಾದಂತಹ ಸ್ಥಿತಿಯಲ್ಲಿದ್ದವನು ನಾನು. ಓಹೋ, ಯಾವಾಗ ಅಂತಹ ಕೀರ್ತ ಸೂರ್ಯ ಪಡುಗಡಲಲ್ಲಿ ಅಸ್ತಂಗತನಾಗುವುದಕ್ಕೆ ತೊಡಗುತ್ತಾನೋ ಎನ್ನುವಂತಹ ಶಂಕೆಯೊಂದು ಉದ್ಭವಿಸಿತು. ಆವಾಗ ಅಷ್ಟೇ ಖೇದಕ್ಕೆ ಒಳಗಾದವನು ನಾನು. ಪ್ರಕರಣ ಅಲ್ಲಿಯವರೆಗೆ ಬಂದು ನಿಂತಿದೆ ಭೀಷ್ಮ. ಹೌದೇ? ನಿನ್ನ ಎಲ್ಲಾ ಗುಣಗಳನ್ನು ಕಂಡಾಗ ನನಗೆ ಬಹಳಷ್ಟು ಸಂತೋಷವಾಗುತ್ತಾ ಇದೆ. ನನ್ನ ಆಶ್ರಮದಲ್ಲಿ ನೀನು ಹೇಗಿದ್ದೀಯೋ ಅಂತಹದ್ದೇ ಭೀಷ್ಮನದ್ದಾದಂತಹ ಚರ್ಯೆಯನ್ನು ನಿನ್ನದ್ದಾದಂತಹ ನನ್ನ ಉಪಚಾರ ಕ್ರಮದಲ್ಲಿ ನಾನು ಗುರುತಿಸಿ ಬಂದಿದ್ದೇನೆ. ಆದರೆ ಸೇರಿರುವಂತಹ ಈ ಋಷಿಸ್ತೋಮವನ್ನೊಮ್ಮೆ ನೋಡು. ಅಲ್ಲಿ ನಿಂತಿರುವಂತಹ ಒಬ್ಬಾಕೆ ಹೆಣ್ಣು ಮಗಳನ್ನು ನೋಡು. ನೋಡಿದೆ. ಇವಳದ್ದಾದಂತಹ ಪ್ರಕರಣ ಎನ್ನುವುದು ಈ ಹೊತ್ತಿನಲ್ಲಿ ನನ್ನ ಸಮಕ್ಷಕ್ಕೆ ನಿನ್ನನ್ನು ತಂದು ನಿಲ್ಲಿಸಿದೆ ಎಂತಾದರೆ ಈಗ ನಾನು ನಿನ್ನನ್ನು ಪ್ರಶ್ನೆ ಮಾಡುವ ಹಾಗಾಯಿತಲ್ಲ. ಹೌದೇ? ಎತ್ತಲಿರಿಸಿದೆ ಭೀಷ್ಮ ಬುದ್ಧಿಗಳ. ಎರಡು ವಿಚಾರ ಅಂದ್ರೆ ಎತ್ತಲಿರಿಸಿದೆ ಭೀಷ್ಮ ಬುದ್ಧಿಗಳ, ಇನ್ನೊಂದು ಎತ್ತಲಿರಿಸಿದೆ ಭೀಷ್ಮ ಬುದ್ಧಿಗಳ. ದೇವವ್ರತ ಅಲ್ಲ ನೀನು. ಈ ಹೊತ್ತು ಭೀಷ್ಮನಾಗಿದ್ದಿ. ಕೇವಲ ಭೀಷ್ಮನಾಗ್ಲಿಲ್ಲ, ಭೀಷ್ಮ ಆಚಾರ್ಯನಾಗಿದ್ದಿ. ಸರಿ. ಹಾಗಾದ್ರೆ ಪರಶುರಾಮಾಚಾರ್ಯರಲ್ಲಿ ಮಾತ್ರ ಶಿಷ್ಯತ್ವವನ್ನು ಪಡೆದದ್ದಲ್ಲ, ಆಚಾರ್ಯ ಬೃಹಸ್ಪತಿಗಳಲ್ಲಿಯೂ ಕಲಿತಿದ್ದಿ, ಶುಕ್ರಾಚಾರ್ಯರಲ್ಲಿಯೂ ಕಲಿತಿದ್ದಿ. ಹಾಗಿದ್ರೆ ಆಚಾರ್ಯತ್ವವನ್ನು ಹೊಂದಿದ್ದಿ ಅಂತಾದ್ರೆ ನಿನ್ನ ಭೀಷ್ಮತ್ವ, ಭೀಷಣತ್ವ, ಆ ಜ್ಞಾನದ ಉತ್ತುಂಗತೆಯನ್ನು ಗಮನಿಸಿದಾಗ ಬುದ್ಧಿ ಎನ್ನುವುದು ಕೂಡ ಅಷ್ಟೇ ಪ್ರಖರವಾಗಿರಬೇಕು ತಾನೆ. ನಿಜ. ಹಾಗಾಗಿ ಎತ್ತಲಿರಿಸಿದ ಭೀಷ್ಮ ಬುದ್ಧಿಗಳ ಇದು ಪ್ರಧಾನ. ಓಹ್, ಲೌಕಿಕವಾಗಿ ನಾನು ಪ್ರಶ್ನೆ ಮಾಡುವುದಿದ್ದರೆ ಎತ್ತಲಿರಿಸಿದೆ ಭೀಷ್ಮ ಬುದ್ಧಿಗಳ, ಅದು ಹೌದೇ? ಯಾಕೆ ಗೊತ್ತೋ? ಯಾಕೆ? ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಚೇತನ, ಈ 5 ವಿಷಯಗಳು ಕೂಡ ಕಣ್ಣಿಗೆ ಕಾಣಿಸುವಂತದ್ದಲ್ಲ. ಅದು ಮಾನುಷವಾದಂತಹ ಅಂತರಂಗಕ್ಕೆ ಸಂಬಂಧಿಸಿದಂತಹ ವಿಚಾರ. ಸರಿ. ಮನುಷ್ಯನ ಅಂತರಂಗಕ್ಕೆ ಸಂಬಂಧಿಸಿದಂತಹ ಈ ವಿಚಾರ ಹೌದು ಅಂತಾದರೆ ಇಲ್ಲಿ ನಾವು ಬುದ್ಧಿಪೂರ್ವಕವಾಗಿಯೇ ವ್ಯವಹರಿಸಬೇಕಾಗಿ ಬರುತ್ತದೆ. ಇಂದ್ರಿಯಜನ್ಯವಾದಂತಹ ಯಾವುದೇ ವಿಷಯಗಳಿದ್ರೂ ಕೂಡ ಅದು ಬುದ್ಧಿಯನ್ನು ವಿಕಾರ ಮಾಡುವುದಕ್ಕೆ ಇರುವಂತಹದ್ದು. ಕಣ್ಣು ನೋಡುವುದರಲ್ಲಿ ಗ್ರಾಹಿಯಾಗುತ್ತದೆ, ಕಿವಿ ಕೇಳುವುದರಲ್ಲಿ ಗ್ರಾಹಿಯಾಗುತ್ತದೆ, ಒಂದು ಮಾತು ಬೇಡದ್ದನ್ನು ಮಾತನಾಡುವುದಕ್ಕೆ ಎಳಸ್ತದೆ, ರುಚಿಯನ್ನು ನೋಡುವ ನಾಲಿಗೆ ಕೆಟ್ಟದ್ದನ್ನೇ ಬಯಸುವುದಕ್ಕೆ ನೋಡುತ್ತದೆ. ಅದಕ್ಕಾಗಿಯೇ ಹೇಳಿದರು ಇಂದ್ರಿಯಗಳು ಅಂತ ಹೇಳಿದರೆ ನಮ್ಮನ್ನು ಜಾರುವುದಕ್ಕೆ ನೋಡಿಸುವಂತಹ, ಜಾರುವುದಕ್ಕೆ ನಮ್ಮನ್ನು ಪ್ರೇರೇಪಿಸುವಂತಹ ಒಂದು ವಿಷಯಗಳು. ಅದನ್ನು ವಿಷಯ ಅಂತ ಕರೆದದ್ದು ಹಾಗೆ. ಹಾಗಾದರೆ ಅಂತಹ ವಿಷಯಗಳನ್ನು ವೈರಾಗ್ಯ ರಜ್ಜುವಿನಿಂದ ಕಟ್ಟಿಹಾಕಿ ಆ ಮೂಲಕವಾಗಿ ಬುದ್ಧಿಪೂರ್ವಕವಾಗಿ ವ್ಯವಹರಿಸಬೇಕಾದದ್ದು ಜ್ಞಾನಿಯಾದವನ ಲಕ್ಷಣ. ಈ ಪ್ರಕರಣದಲ್ಲಿ ನಿನ್ನನ್ನು ಪ್ರಶ್ನೆ ಮಾಡುವಾಗ ನಾನು ಯಾಕೆ ಎತ್ತಲಿರಿಸಿದೆ ಭೀಷ್ಮ ಬುದ್ಧಿಗಳ ಅಂತ ಕೇಳ್ತಾ ಇದ್ದೇನೆ. ಯಾಕೆ? ಒಬ್ಬ ನೈಷ್ಠಿಕ ಬ್ರಹ್ಮಚಾರಿ ನೀನು. ಈ ಹೊತ್ತಿನಲ್ಲಿ ಕೇವಲ ಬ್ರಹ್ಮಚಾರಿಯಾಗಿ ತೋರಿಕೆಗೆ ಬೇಕಾಗಿರುವವ ಅಲ್ಲ. ರಾಮ ಬ್ರಹ್ಮಚರ್ಯವೋ, ಸಾವಿತ್ರ ಬ್ರಹ್ಮಚರ್ಯವೋ, ಅಥವಾ ನೈಷ್ಠಿಕ ಬ್ರಹ್ಮಚರ್ಯವೋ, ಈ ವಿಧಾನದಲ್ಲಿ ಅತ್ಯಂತ ಕಠೋರವಾದಂತಹ ಒಂದು ವ್ರತನಿಷ್ಠೆ ನಿನಗುಂಟು ತಾನೆ? ಖಂಡಿತ. ಯಾಕೆ ಪ್ರಶ್ನೆ ಮಾಡ್ತೇನೆ ಅಂತ ಕೇಳಿದರೆ, ಅನ್ನರಸ ಯಾವನಿಗುಂಟೋ ಅವನಿಗೆ ಕಾಮರಸ ಎನ್ನುವುದು ಇರಲೇಬೇಕು. ಯಾವಾಗ ಕಾಮರಸ ಎನ್ನುವುದನ್ನು ಹೊಂದಿಕೊಂಡೆ ತಾನು ಬ್ರಹ್ಮಚಾರಿ ಅಂತ ಹೇಳಿ ಹೊರಟಿ ಅಂತಾದರೆ ಅದು ಅದ್ವಿತೀಯವಾದ ಸಾಧನೆಯೇ ಹೌದಾಗುತ್ತದೆ. ಹಾಗಿದ್ರೆ ನಿನ್ನದ್ದಾದ ಜೀವನದ ಪ್ರತಿಯೊಂದು ವೃತ್ತಾಂತಗಳನ್ನು ನಾನು ಗಮನಿಸಿದೆ ಅಂತಾದರೆ ಹೆಣ್ಣು ಮಕ್ಕಳ ಬಗ್ಗೆ ಅಗೌರವವಾಗಿ ನಡೆದುಕೊಳ್ಳುವಂತಹ ಯಾವುದೇ ರೀತಿಯ ವಿಚಾರಗಳು ನಿನ್ನಲ್ಲಿ ಸುಳಿಯುವ ಹಾಗಿಲ್ಲ. ಗಂಗಾಜಾತನಲ್ವೇ ನಾನು? ಹಾಗಾದರೆ ಕಾಶಿ ದೇಶಕ್ಕೆ ನೀನು ಹೋದದ್ದು ಹೌದೋ? ಹೋದೆ. ಅಲ್ಲಿಯ ಸ್ವಯಂವರ ಮಂಟಪವನ್ನು ಪ್ರವೇಶಿಸಿದ್ದು ಹೌದೋ? ಹೌದು. ಆ ಸ್ವಯಂವರ ಪಣವನ್ನು ಮುರಿದದ್ದು ಹೌದೋ? ಹೌದು. ಈ 3 ಮಂದಿ ಹೆಣ್ಣು ಮಕ್ಕಳನ್ನು ಕರೆತಂದದ್ದು ಹೌದೋ? ಹೌದು. ಹೌದು ಅಂತಾದರೆ ನನಗೆ ಇಲ್ಲಿ ಪ್ರಶ್ನೆ ಆಗುತ್ತದೆ, ಏನು? ಏಕಪಕ್ಷೀಯವಾದ ತೀರ್ಮಾನ ಯಾವತ್ತೂ ನಾನು ತೆಗೆದುಕೊಳ್ಳುವ ಹಾಗಿಲ್ಲ. ಆ ಕಾರಣದಿಂದಾಗಿ ಪ್ರಕರಣವನ್ನು ಅವರಿಂದ ಸಾಧ್ಯಂತವಾಗಿ ಕೇಳಿ ತಿಳಿದವ, ಅದು ಏನು ಎಷ್ಟು ಎನ್ನುವುದು ನಿನ್ನಿಂದಲೂ ಕೇಳಬೇಕಾದ ಅನಿವಾರ್ಯತೆ ಇದ್ದದ್ರಿಂದ ಕೇಳುತ್ತೇನೆ. ಏನು? ಬ್ರಹ್ಮಚಾರಿಯಾದಂತಹ ನೀನು, ಮದುವೆಯಾಗುವುದಿಲ್ಲ ಎನ್ನುವ ಹಾಗೆ ಒಂದು ಮಹಾ ಪ್ರತಿಜ್ಞೆಯನ್ನು ಮಾಡಿದಂತಹ ನೀನು ಅಲ್ಲಿಗೆ ಹೋದದ್ಯಾಕೆ? ಆ ಪಣವನ್ನು ಮುರಿದದ್ಯಾಕೆ? ಅವರನ್ನು ತಂದದ್ಯಾಕೆ? ಅಷ್ಟು ಮಾತ್ರ ಅಲ್ಲ, ಆಮೇಲೆ ತಮ್ಮನಿಗೆ ಅಂತ ಕೇಳಿಕೊಂಡಂತಹ ಕಾಲಕ್ಕೆ ಒಪ್ಪುವುದಿಲ್ಲ ಅಂತ ಹೇಳುವ ಇವಳನ್ನು ಸಾಲ್ವನಲ್ಲಿಗೆ ಕಳುಹಿಸಿದೆ. ಆ ಮೂಲಕವಾಗಿ ಮರಳಿ ಬಂದಂತಹ ಆಕೆ ಮತ್ತೆ ತಮ್ಮನನ್ನು ವರಿಸ್ತೇನೆ ಅಂತ ಹೇಳುವಾಗ ಅದಕ್ಕೂ ಅವಕಾಶವನ್ನು ಕೊಡದೆ ಈ ಹೊತ್ತು
ಅತಂತ್ರವಾದಂತಹ ಸ್ಥಿತಿಯಲ್ಲಿ ಇವಳು ತಿರುಗಾಡುವುದಕ್ಕೆ ಕಾರಣವಾದಂತಹ ನಿನ್ನ ಒಂದು ಕ್ರಮ ಏನುಂಟು ಇದು ನನಗೆ ಪ್ರಶ್ನಾರ್ಹವಾಗಿದೆ. ಆ ಕಾರಣದಿಂದ ಹೇಳ್ತೇನೆ, ಬಹಳಷ್ಟು ಜಾಗರೂಕನಾಗಿ ವ್ಯವಹರಿಸಬೇಕಾದ ಅನಿವಾರ್ಯತೆಯುಳ್ಳ ಈ ಪ್ರಕರಣದಲ್ಲಿ ನೀನು ತೊಡಗಿಸಿಕೊಂಡದ್ದು ನನಗೆ ಗೊಂದಲಕಾರಿಯಾಗಿ ಕಾಣುತ್ತದೆ. ಒಂದು ಮನೆಯನ್ನು ಉಳಿಸಬೇಕಾದಂತಹ ಪ್ರಯತ್ನಕ್ಕೆ ನಾವು ಮುಂದಾಗಬೇಕು. ಯಾಕೆ ಬುದ್ಧಿಪೂರ್ವಕವಾಗಿ ವ್ಯವಹರಿಸಬೇಕು ಎನ್ನುವುದಕ್ಕೆ ಒಂದು ಸಣ್ಣ ದೃಷ್ಟಾಂತವನ್ನು ಕೊಡ್ತೇನೆ. ಒಂದು ಮನೆ ಇರ್ತದೆ, ಅಲ್ಲಿಗೆ ಒಂದು ಮಾರ್ಗದ ಅವಶ್ಯಕತೆ ಇರುತ್ತದೆ. ಆವಾಗ ಒಂದು ಅನಿವಾರ್ಯತೆ ಬರ್ತದೆ. ಮಾರ್ಗದ ಮಧ್ಯದಲ್ಲಿ ಒಂದು ಮರ ಸಿಗುತ್ತದೆ. ಆ ಮರ ಕಡಿಯದೆ ಮಾರ್ಗ ಮಾಡುವುದಕ್ಕಾಗುವುದಿಲ್ಲ. ಇಲ್ಲ, ಆ ಸಮಸ್ಯೆ ಬಂದಾಗ ಮರ ಕಡಿಬೇಕಾಗ್ತದೆ. ನಿಜ. ಮರ ಕಡಿಯುವಾಗ ಇನ್ನೊಂದು ಸಮಸ್ಯೆ ಆಗ್ತದೆ. ಅದನ್ನು ಯಾವ ವಿಧದಿಂದ ಕಡಿದ್ರೂ ಅದು ಇನ್ನೊಂದು ಮನೆಗೆ ಬೀಳ್ತದೆ. ಹಾಗಾದ್ರೆ ಈ ಮಾರ್ಗ ಮಾಡುವವ ಏನು ಮಾಡಬೇಕು? ಮೊದಲು ಗೆಲ್ಲು ಕಡಿಯಬೇಕು. ಮರದ ಬೊಡ್ಡೆ ಕಡಿಯುವಾಗಲೂ ಯಾವ ವಿಧಾನದಿಂದಲೂ ಆ ಮನೆಗೆ ಬೀಳ್ತದೆ ಅಂತಾದ್ರೆ ಆ ಮನೆಯವರಲ್ಲಿ ಮೊದಲಾಗಿ ಮಾತುಕತೆಯನ್ನು ಮಾಡಿ ನಿಮಗೆ ಪರಿಹಾರದ ಮೊತ್ತವನ್ನು ಕೊಡ್ತೇನೆ, ಮತ್ತೆ ನಿಮ್ಮ ಮನೆ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂತಾದ್ರೆ ಸರಿ ಮಾಡಿ ಕೊಡ್ತೇನೆ ಎನ್ನುವ ಒಂದು ಭರವಸೆಯನ್ನು ಅವರಿಗೆ ಕೊಟ್ಟು ಆಮೇಲೆ ತಾನು ಮಾರ್ಗವನ್ನು ಮಾಡಬೇಕು. ಈ ಪ್ರಕರಣದಲ್ಲಿ ತೊಡಗಿಕೊಳ್ಳುವಾಗ ನಿನಗೆ ಪೂರ್ವಭಾವಿಯಾಗಿ ಇಂಥದ್ದೆಲ್ಲ ಸಮಸ್ಯೆಗಳು ಬಂದೀತು ಎನ್ನುವಂತಹ ಪೂರ್ವ ಪ್ರಜ್ಞೆ ಇಲ್ಲದೆ ನೀನು ವ್ಯವಹರಿಸಿದೆಯೋ, ಯಾವಾಗ ಕೈಯಲ್ಲಿ ಕೆಸರಾಯಿತು ಅದನ್ನು ತೊಳಕೊಳ್ಳದೆ ಇನ್ನೂ ಕೂಡ ನಾನು ಭೀಷ್ಮ ಅಂತ ಹೇಳಿಕೊಂಡು ನಿನ್ನ ವ್ಯಕ್ತಿತ್ವವನ್ನು ಉಳಿಸಿಕೊಂಡಿದ್ದೇನೆ ಅಂತ ನೀನು ಹೇಳುವುದಿದ್ದರೆ ಅದು ನನ್ನ ದೃಷ್ಟಿಯಲ್ಲಿ ಪ್ರಶ್ನಾರ್ಥಕವಾಗುತ್ತದೆ. ಪ್ರಕರಣವನ್ನು ಸಾಧ್ಯಂತವಾಗಿ ಪ್ರಶ್ನಾರೂಪದಲ್ಲಿ ಕೇಳಿದ್ದೇನೆ, ಉತ್ತರಿಸು ಭೀಷ್ಮ. ಈಗ ಅಂಬೆಯ ಪ್ರಕರಣ ಗೃಹಣಂ ಧಾರಣಂ ಚೈವ ಸ್ಮರಣಂ ಪ್ರತಿಪಾದನಂ ಊಹಾಪೋಹಾರ್ಥ ವಿಜ್ಞಾನಂ ತತ್ವಜ್ಞಾನಂ ಚ ಧೀಗುಣ. ಹೌದು, ಬುದ್ಧಿಯ 8 ಅಂಗಗಳನ್ನು ನೀವೇ ಬೋಧಿಸಿದವರು ಗುರುಗಳೇ. ಹೌದು, ಗ್ರಹಿಸಬೇಕು, ಮನನ ಮಾಡಬೇಕು, ಆಚರಣೆಗೆ ತರಬೇಕು, ಅನುಷ್ಠಾನ ಭೂಷಣವೋ ನೋಡಬೇಕು, ಪೂರ್ವಾಪರ ವಿವೇಚನೆ ಬೇಕು, ಪರಿಣಾಮದ ನಿರೀಕ್ಷೆ ಬೇಕು. ಇಷ್ಟೆಲ್ಲವನ್ನು ಕಲಿಸಿಕೊಟ್ಟವರು ನೀವು. ಈಗ ನೀವೇ ಕೇಳ್ತೀರಿ, ಎತ್ತಲಿರಿಸಿದೆ ಭೀಷ್ಮ ಬುದ್ಧಿಗಳ. ಹೌದು, ಈ ಬುದ್ಧಿ ನೀವೇ ಕಲಿಸಿದ ಬುದ್ಧಿ ಅಲ್ವೇ? ಅಂದ್ರೆ ನೀವು ಬುದ್ಧಿ ಎಂಬ ಯಾವ ಬುದ್ಧಿಯನ್ನು ಇಲ್ಲಿ ಇಟ್ಟಿದ್ದೀರಿ, ಇದರಲ್ಲಿ ತುಂಬೀತೇ ವಿನಃ ಬರಿದಾಗುವುದಕ್ಕಿಲ್ಲ ಗುರುಗಳು. ಆದರೆ ಪರಿಣಾಮದಲ್ಲಿ ಮಣೆಹಾಳು ಕೆಲಸ ಮಾಡಿದ್ದೆಯಲ್ಲ ಭೀಷ್ಮ, ಕಾಣ್ತದಲ್ಲ ಇಲ್ಲಿ. ಯೋಚಿಸಬೇಕಾಗುತ್ತದೆ ಈಕೆಯ ವಿಷಯ. ಹೌದು ಗುರುಗಳೇ. ಸಾಲ್ವನನುಪ್ಪಿದ ಪರಿಯನು ತಿಳಿಯದೆ ನಾನು ಗುರುದೇವ ಪರಿಯನು ತಿಳಿಯದೆ ನಾನು ಕರೆ ತಂದೆ ಸಕಲರ ಗೆಲಿದೆಮ್ಮ ತಮ್ಮಗೆ. ಹೇಗೆ? ಕರೆ ತಂದೆ ಸಕಲರ ಗೆಲಿದನ್ನ ತಮ್ಮಗೆ ಪರಿಣಯ ಮಾಟೇನೆನು ಪರಿಣಯವನ್ನು ಮಾಡ್ತೇನೆ ಗುರುವರಿಯಾಗಿ ಹೀಗೆ ಸಾಲ್ವನ ಒಪ್ಪಿದ ಪರಿಯನು ತಿಳಿಯದೆ ನಾನು ಗುರುದೇವ ಗುರುವರೇಣ್ಯ ಭೀಷ್ಮ, ಅಂಬೆ ಎಂಬ ಕನ್ಯೆಯ ವಿಷಯಿಕವಾಗಿ ಹಸ್ತಿನಾವತಿಯ ರಾಜಪ್ರತಿನಿಧಿಯನ್ನೇ ಪ್ರಶ್ನಿಸುವುದಕ್ಕೆ ಬಂದಿದ್ದೀರಿ. ಹೌದು. ಆರೋಪಿಯ ಸ್ಥಾನದಲ್ಲಿ ನನ್ನನ್ನು ನಿಲ್ಲಿಸಿ
ಸರಿತಪ್ಪುಗಳ ಪರಾಮರ್ಶೆಗೆ ತೊಡಗಿದ್ದೀರಿ. ಹೌದು. ಭೀಷ್ಮನ ಬುದ್ಧಿ ಬದಲಾಗುವುದಕ್ಕುಂಟೇ ಗುರುಗಳೇ. ನುಡಿಯೊಂದೇ ನಡೆಯೊಂದೇ ಇಷ್ಟನ್ನೇ ಜೀವನದಲ್ಲಿ ರೂಢಿಸಿಕೊಂಡು ಬದುಕಿದವ ಈ ರೂಢಿಯಲ್ಲಿ ನಾನು. ಗುರುಗಳೇ, ಏನು? ಧನುರ್ದಂಡವನ್ನು ನನ್ನ ಕೈಗೆ ಕೊಡುವ ಕಾಲದಲ್ಲಿ ನೀವೇ ಆಡಿದ್ದುಂಟು. ಹಾ, ಆರ್ತತ್ರಾಣೋಯ ಧನುರ್ಧರಃ. ಕ್ಷತ್ರಿಯನಿಗೆ ಅದು ಭೂಷಣ. ಆರ್ತರ ರಕ್ಷಣೆಗಾಗಿ ಧನುರ್ದಂಡವನ್ನು ನಿನಗೆ ಕೊಡ್ತಾ ಇದ್ದೇನೆ. ಹೌದು. ಕ್ಷತಾತ್ರಾಯತೆ ಯತಿ ಕ್ಷಾತ್ರಿಯಾಃ. ಹೌದು. ಸಮಾಜವನ್ನು ತೊಂದರೆಯಿಂದ ಪಾರು ಮಾಡುವ ಯಾವನು ಅವನು ಕ್ಷಾತ್ರಿಯ. ಮರೆಯುವುದಕ್ಕಿಲ್ಲ ಗುರುಗಳೇ. ನಿಮ್ಮೊಬ್ಬರಿಂದಲೇ ಪಾಠ ಕಲಿತವ ನಾನಲ್ಲುವಲ್ಲ. ಗೊತ್ತು. ಆಚಾರ್ಯ ಶುಕ್ರರಿಂದ, ಗುರುಗಳಾದ ವಸಿಷ್ಠರಿಂದ, ಬೃಹಸ್ಪತ್ಯಾಚಾರ್ಯರಿಂದ, ಜೊತೆಗೆ ನಿಮ್ಮಿಂದ 4 ಮಂದಿ ಗುರುಗಳ ಕರಕಮಲ ಸಂಜಾತನಾಗಿ ಯಾವ ಕಾಲಕ್ಕಾದರೂ ನಾನು ಬುದ್ಧಿಯ ಸ್ಥಿಮಿತವನ್ನು ಕಳಕೊಳ್ಳುವುದಕ್ಕಿಲ್ಲ ಗುರುಗಳೇ. ಮತ್ತೆ ಯಾಕೆ ಹೀಗಾಯಿತು? ಬ್ರಹ್ಮಚಾರಿಯೊಬ್ಬ ಸ್ವಯಂವರ ಮಂಟಪಕ್ಕೆ ಹೋಗಬಹುದೇ? ಹೋಗಬಹುದು. ಉದ್ದೇಶ ಏನು ಎನ್ನುವುದು ಮುಖ್ಯ. ಮದುವೆ ಆಗುವುದಕ್ಕೆ ಹೋಗಬಾರದು. ಅಲ್ಲಿ ಒಂದು ಅನ್ಯಾಯ ನಡೆಯುತ್ತದೆ ಅಂತ ಆದ್ರೆ ಅದನ್ನು ಬಂದು ತಡೆಯುವುದಕ್ಕೆ ಹೋಗಬೇಕು. ಕೇಳೋಣ. ನಿಮಗೆ ಯಾವ ಲಕ್ಷ್ಯ? ಹೆಣ್ಣಿಗೆ, ಮಣ್ಣಿಗೆ, ಧರ್ಮಕ್ಕೆ ಯಾವಾಗ ಧಕ್ಕೆ ಉಂಟಾಗುತ್ತದೋ ಆವಾಗ ನೀವು ಧನುರ್ದಂಡ ಎತ್ತುತ್ತೇನೆ ಅಂತ ಆಡಿದವರು. ಗೋಬ್ರಾಹ್ಮಣರಿಗೆ ಅನ್ಯಾಯವಾದಾಗಲೂ ಎತ್ತುತ್ತೇನೆ ಅಂತಲೇ ಆಡಿದ್ದೇನೆ. ಹೌದಲ್ಲ? ಹೌದು. ಗೋಬ್ರಾಹ್ಮಣ ಹಿತಾಯ ಚ. ಹೌದು. ನಿಮಗೆ ಯಾವ ತತ್ವ ಉಂಟು ಅದೇ ನಿಮ್ಮ ಶಿಷ್ಯನಾದ ನನಗಿರುವುದಕ್ಕಿಲ್ವೇ ಗುರುಗಳೇ? ಹಾಗೆ ಹೌದು ಅಂತಾದ್ರೆ ಈ ಹೆಣ್ಣಿಗೆ ಅನ್ಯಾಯ ಆಯಿತು ಅಂತಾದ್ರೆ ಅದು ಪ್ರಶ್ನೆ ಆಗುವುದಿಲ್ವೋ? ಕೆಲವು ಸಲ ಅನ್ಯಾಯ ಆಗುವುದಕ್ಕೆ ಗುರುಗಳೇ, ಕೆಲವು ಸಲ ಅನ್ಯಾಯ ಆಗುವ ಹಾಗೆ ಮಾಡಿಕೊಳ್ಳುವುದು. ಅದು ಹೇಗೆ? ಈ 2 ವಿಭಾಗ ಉಂಟು. ಇದು ಅನ್ಯಾಯ ಆಗುವ ಹಾಗೆ ಮಾಡಿಕೊಂಡದ್ದು. ಅದು ಹೇಗೆ ಗುರುಗಳೇ? ಪರಮ ಪವಿತ್ರವಾದ ಭರತ ವರ್ಷ, ಕಾಶಿ ವಿಶ್ವನಾಥನ ದಿವ್ಯ ಕ್ಷೇತ್ರ. ಇಲ್ಲಿಯ ಹೆಣ್ಣು ಮಗಳೊಬ್ಬಳು ಈ ರೀತಿ ವ್ಯವಹರಿಸ್ತಾಳೆ ಅಂತ ನಾವು ಕನಸಿನಲ್ಲಿಯೂ ಗ್ರಹಿಸುವುದಕ್ಕಿಲ್ಲ. ಏನಾಯ್ತು ಅಂತದ್ದು? ಮದುವೆ ನಿಶ್ಚಯ ಆಗಿದೆ. ನಿಶ್ಚಯ ಅಂದ್ರೆ ನಾಳೆ ಸ್ವಯಂವರ ಅಂತ ನಿರ್ಣಯ ಆಗಿದೆ. ಸರಿ. ನಿರ್ಣಯ ಆಗುವ ಈ ಸಂದರ್ಭದಲ್ಲಿ ಹೆಣ್ಣೊಬ್ಬಳು ಕೇವಲ 1 ರಾತ್ರಿ ಬೆಳಗಾಗುವುದರ ಒಳಗಾಗಿ ಬದಲಾಗುತ್ತಾಳೆ ಅಂದ್ರೆ ಪವಿತ್ರವಾದ ಈ ಮಣ್ಣಿನ ಮೌಲ್ಯ ಎಲ್ಲಿ ವಿಕಲ್ಪಗೊಂಡಿತು ಯೋಚನೆ ಮಾಡಿ ನೀವು. ಓಹೋ. ಇನ್ನೊಂದು, ಕಾಶಿ ಎನ್ನುವುದು 56 ರಾಷ್ಟ್ರಗಳಿಗಿಂತಲೂ ಹೊರತಾದದ್ದು. ಹೌದು. ಹಾಗೆಂದು ಕಾಶಿಯಲ್ಲಿ ಅನ್ಯಾಯವೊಂದು ನಡೆಯುತ್ತದೆ ಅಂತಾದ್ರೆ 56 ರಾಷ್ಟ್ರದವರು ಪ್ರಶ್ನಿಸುವುದಕ್ಕರ್ಹರು. ಹೌದು. ಇದು ನಾವೆಲ್ಲ ತಿಳಿದ ಸತ್ಯ ಗುರುಗಳೇ. ಚಕ್ರವರ್ತಿ ಮನೆತನಕ್ಕೆ ಕಾಶಿಯನ್ನು ಪ್ರಶ್ನಿಸುವ ಅಗತ್ಯ ಇಲ್ಲ. ಆದರೆ ಕಾಶಿ ಎನ್ನುವ ಪವಿತ್ರ ಧರ್ಮದರ್ಶಿಯ ಕ್ಷೇತ್ರಕ್ಕೆ ಚಕ್ರವರ್ತಿ ಮನೆತನಕ್ಕೆ ಗೌರವ ಕೊಡುವ ಹಕ್ಕುಂಟು ಗುರುಗಳೇ. ಧರ್ಮದರ್ಶಿ ಕ್ಷೇತ್ರವೊಂದು ಚಕ್ರವರ್ತಿ ಮನೆತನವನ್ನು ಮರೆಯಿತು ಅಂತಾದ್ರೆ ಮಿಕ್ಕವರ ಮುಂಭಾಗದಲ್ಲಿ ಚಕ್ರವರ್ತಿ ಮನೆತನದಲ್ಲಿ ಹುಟ್ಟಿದ ನಾವೆಲ್ಲ ತಲೆ ಕೆಳಗೆ ಹಾಕುವ ಪ್ರಸಂಗವಲ್ವೇ ಗುರುಗಳೇ? ಪ್ರತ್ಯೇಕವಾದಂತಹ ಸ್ವಾಯತ್ತತೆ ಎನ್ನುವುದು ಕಾಶಿಯಲ್ಲಿ ವಿಶ್ವನಾಥನ ಸನ್ನಿಧಿ ಉಂಟು ಎನ್ನುವ ಕಾರಣದಿಂದಲಾಗಿಯೇ ಕಾಶಿಗೆ ದಕ್ಕಿದ್ದು. ಹಾಗಂತ ಅನ್ಯಾಯವಾಗ್ತದೆ ಅಂತ ಆದ್ರೆ ಅದನ್ನು ಕೇಳಬಾರದು ಎನ್ನುವ ಹಾಗೆ ಎಲ್ಲಿಯೂ ಇಲ್ಲ. ಪ್ರಶ್ನೆ ಏನು ಅಂತ ಕೇಳಿದರೆ ಯಾವುದು ಅನ್ಯಾಯ, ಹೇಗೆ ಅನ್ಯಾಯ, ಅದುವೇ ಆಗಿದೆ ಅನ್ನೋದು ಖಂಡಿತ. ಆದರೆ ನಡೆದ ಪ್ರಕ್ರಿಯೆಯನ್ನೊಮ್ಮೆ ನೋಡಿ ಗುರುಗಳೇ. ಕಾಶಿಯಲ್ಲಿ ಏರ್ಪಟ್ಟದ್ದು 3 ಮಂದಿ ತರುಣಿಯರಿಗೆ ಸ್ವಯಂವರ. ಇದು ಲಕ್ಷ್ಮೀ ಸ್ವಯಂವರದ ಹಾಗೆ ಅಲ್ಲ ಗುರುಗಳೇ. ಇಲ್ಲಿರುವ ಪಣ ಏನು? ದುರತಿ ವಿಕ್ರಮಿಗಳಂ ಜಯಿಸಿದ ತಂಗೆ ವರ್ದು. ಹೇಗೆ? ದುರದಿ ವಿಕ್ರಮಿಗಳಂ ಜಯಿಸಿದ ತಂಗೆ ವಧುಗಳು 3. ಇಲ್ಲಿಗೆ ಬರುವಂತಹ ಅರಸು ಮಕ್ಕಳು ಎಲ್ಲಿಯವರು ಗುರುಗಳೇ? ಮಂಡಲೋಧಿಪತಿಯಾದಂತಹ ಈ ಹಸ್ತಿನಾವತಿಯ ಮಾಂಡಲಿಕರು ಗುರುಗಳೇ. ಸರಿ. ನಮಗೆ ಹೇಳಿಕೆ ಇಲ್ಲದೆ ನಮ್ಮ ಮಾಂಡಲಿಕರನ್ನು ಒಂದುಗೂಡಿಸಿ ಪವಿತ್ರವಾದ ಕಾಶಿ ಕ್ಷೇತ್ರದಲ್ಲಿ ರಕ್ತಕ್ರಾಂತಿಯೊಂದು ಏರ್ಪಟ್ಟು ಆ ಮುಖೇನವಾಗಿ ಮದುವೆ ಆಗುತ್ತದೆ ಅಂತ ಆದ್ರೆ ಎಷ್ಟು ಸರಿ? ಇದು ನನಗೆ ಹೊಳೆದ ಪ್ರಶ್ನೆ ಒಂದು. ಸರಿ. ಇನ್ನೊಂದು, ಆಗಬಹುದಾದ ರಕ್ತಕ್ರಾಂತಿಗೆ ತಡೆ. ಮತ್ತೊಂದು, ಅವಮಾನಿಸಿದ್ದಾನೆ. ಅಷ್ಟೇ ಆದ್ರೆ ದೊಡ್ಡ ವಿಷಯ ಆಗುತ್ತಿರಲಿಲ್ಲ. ಮತ್ತೆ ಕರಿಪುರದಲ್ಲಿ ಭೀಷ್ಮಂಗರಿಯದ ಹಾಗೆ
ನಾವು ಎಲ್ಲೆಲ್ಲಿ ಯಾರ್ಯಾರನ್ನು ಬಿಡುತ್ತೇವೆ ಅಂತ ಹೇಳಲಿಕ್ಕಾಗುವುದಿಲ್ಲ. ಓ ಚಕ್ರವರ್ತಿ ಮನೆತನ ವದಂತಿ ನಮಗೆ ಕರುಣಾನುಕರಣಿಕೆಯಾಗಿ ಮುಟ್ಟಿದೆ. ಕರಿಪುರದ ಭೀಷ್ಮಂಗೆ ಅರಿಯದ ಹಾಗೆ ಅಂದ್ರೆ ನಾವು ಏನು ಯೋಚಿಸಬೇಕು ಗುರುಗಳೇ? ಕರಿಪುರದಲ್ಲಿ ಭೀಷ್ಮಗೆ ಯಾಕೆ ಅರಿಬಾರ್ದು? ಕರಿಪುರದಲ್ಲಿ ಭೀಷ್ಮಂಗೆ ಅರಿಯದ ಹಾಗೆ ಅಂತಿದ್ರೆ ಕರಿಪುರದಲ್ಲಿ ವಿಚಿತ್ರ ವೀರ್ಯಂಗೆ ಅರಿಯುವ ಹಾಗೆ ಅಂತಾದ್ರೂ ಕೊಡಬೇಡವೇ ಹೇಳಿಕೆ? ಚಕ್ರವರ್ತಿಯನ್ನು ಬಿಟ್ಟಿದ್ದಾರೆ, ಪ್ರತಿನಿಧಿಯಾದಂತಹ ಭೀಷ್ಮನಿಗೆ ತಿಳಿಯದ ಹಾಗೆ ಏರ್ಪಡಿಸ್ತಾರೆ ಅಂತ ಆದ್ರೆ ಇಲ್ಲಿ ನಡೆಯುತ್ತಾ ಇರುವುದೊಂದು ಕುಹಕದ ಕೂಟ ಅಂತ ನಿರ್ಣಯಿಸಿದೆ. ನಿಮ್ಮ ಶಿಷ್ಯನಾಗಿ ಬುದ್ಧಿಯ ಸ್ಥಿಮಿತ ಕಳಕೊಳ್ಳುವುದಕ್ಕುಂಟೆ ಎತ್ತಲಿರಿಸಿದೆ ಭೀಷ್ಮ ಬುದ್ಧಿಗಳ. ಹೌದು, ನಾಳೆ ಅಂತದ್ದು ಬೇಡದ್ದೊಂದು ನಡೆಯಿತು ಅಂತಾದ್ರೆ ಇದೇ ಪ್ರಶ್ನೆ ಅಲ್ಲಿಯೂ ಕೇಳುವುದಿಲ್ವೇ ನಿಮ್ಮಂತಹವರು? ಹೌದು, ಎತ್ತಲಿರಿಸಿದೆ ಭೀಷ್ಮ ಬುದ್ಧಿಗಳ. ಆದ್ದರಿಂದಲೇ ಬುದ್ಧಿ ಅಂಕೆಯಲ್ಲಿರಿಸಿಕೊಳ್ಳುವುದಕ್ಕೆ ಬೇಕಾಗಿ ನೇರವಾಗಿ ಕಾಶಿ ಕ್ಷೇತ್ರವನ್ನು ಪ್ರವೇಶ ಮಾಡಿದೆ. ಪ್ರವೇಶ ಮಾಡಿದ ಸಂದರ್ಭದಲ್ಲಿ ಆಡಿತೆ ಸುಳ್ಳು, ಓಲೆ ಕಲಿಸಿದ್ದೆ, ಬರುವಾಗ ತಡವಾಯಿತು. ಇವ ಇದ್ದವರಿಗೆಲ್ಲ ಓಲೆ ಕಳಿಸಿದ ನಂತರ ಪವಿತ್ರವಾದ ಚಕ್ರವರ್ತಿ ಮನೆತನೆಗೆ ಕೊನೆಗೆ ಓಲೆ ಕಳಿಸುವುದ ಗುರುಗಳೇ? ಎಷ್ಟು ತಪ್ಪಿದ್ದಾನೆ ಪ್ರತಾಪಸೇನ ಎನ್ನುವುದನ್ನು ನಿಮಗೆ ಉಲ್ಲೇಖಿಸ್ತಾ ಇದ್ದೇನೆ ಗುರುಗಳೇ. ಅಲ್ಲಿಗೆ ಬಿಡೋಣ. ಬಂದ ನಂತರ ಚಕ್ರವರ್ತಿತ್ವದ ಪ್ರಾತಿನಿಧ್ಯ, ಹೆಣ್ಣು ಮಕ್ಕಳಲ್ಲಿ ಗೋವನ್ನೋ ಧರ್ಮವನ್ನೋ ಬ್ರಹ್ಮ ಅಂದ್ರೆ ಸತ್ಯವನ್ನು ಕಾಣುವವರು ನಾವು. ಅಗವಿನಾಶಿನಿ ಗಂಗೆಯ ಸ್ಥಾನದಲ್ಲಿ ಹೆಣ್ಣು ಮಕ್ಕಳನ್ನು ಕಾಣುವ ಭೀಷ್ಮ ಹೆಣ್ಣು ಮಕ್ಕಳಿಗೆ ಗತಿ ಇಲ್ಲ ಅಂತ ಮಾಡುವುದಕ್ಕುಂಟೆ? ಆ ಸಂದರ್ಭದಲ್ಲಿ ನೆರೆದ ಅವನಿಪಾಲಕರ ಅಂತರಂಗವನ್ನು ತಿಳಿಯಬೇಕಾಗಿತ್ತು. ಬಂದಾಡಿದ್ದು ನಾನು ಇಷ್ಟೇ, ಶಶಿಕುಲಾಧಿಪರುಗಳ ಶೌರ್ಯ ವೃಕ್ಷಗಳೊಳಗೆಸೆವ ಫಲರೂಪನಾದ ಅರಿಗಜಕ್ಕೆ ಪಂಚಾಸ್ಯ ನೆನಪ ವೀರ ಶಂತನು ಜಾತ ಬಂದೀಗಳು ತರುಣಿಯರ ಪುರಕೊಯ್ವೆ ಬಳುಹುಳ್ಳ ಬಟರಿದನು ತಡೆದು ಗೆಲ್ಲುವುದು ಎನ್ನನು. ಯಾರೂ ಎಳ್ಳಿಲ್ಲ. ಬರುವಾಗ ಎದ್ದವರು ಅಲ್ಲಿಗೆ ಕೂತರು, ಶಸ್ತ್ರಾಸ್ತ್ರಗಳನ್ನು ಕೆಳಗಿರಿಸಿದ್ರು. ಒಬ್ಬ ಆರ್ಯಬರೆ ಕ್ಷತ್ರಿಯ ಸಾಲ್ವ ಎದ್ದ ನಾಲ್ಕು ತಿಂದು ಬಿದ್ದ, ಮತ್ತೆ ತಿರುಗಿ ಹೋದ. ಆ ಕಾಲದಲ್ಲಿ ಇವರನ್ನು ಕರಕೊಂಡು ಬಂದು ಒಂದೆರಡು ದಿನ ಅಲ್ಲ ಗುರುಗಳೇ, 15 ದಿವಸ ಕಳೆದಿದೆ. ಸರಿ, ಯಾಕೆ ಅಷ್ಟು ದಿವಸ ಇರಿಸಿದೆ ಬಲ್ಲಿರಾ? ಯಾಕೆ? ಅವರ ಮನಸ್ಸಿನ ಬದಲಾವಣೆ ಏನು ಎನ್ನುವುದು ಗೊತ್ತಾಗಬೇಕು. ಬಿಟ್ಟದ್ದು ಯಾರ್ಯಾರ ಜೊತೆ ಅಲ್ಲ, ನನ್ನ ತಾಯಿ ಸ್ಥಾನದಲ್ಲಿರುವ ಚಿಕ್ಕಮ್ಮ ಸತ್ಯವತಿ ದೇವಿಯವರ ಅಂತಃಪುರದಲ್ಲಿ. ಏನು ಹೆಣ್ಣಲ್ವೇ ಸತ್ಯವತಿ ದೇವಿ? ವಿಷಯವನ್ನು ವಿಶದೀಕರಿಸುವುದಕ್ಕೆ ಅವಕಾಶ ಇರಲಿಲ್ವೇ? ಯಾವುದನ್ನು ಹೇಳಲಿಲ್ಲ. ರಾಜ್ಯಸಭೆಗೆ ಬರಿಸಿದೆ, ಸರಸಿಜಾಂಬಕಿಯರೇ ಕೇಳಿ ವಿಷಯವನ್ನು ವಿಶದೀಕರಿಸಿದೆ. ನೆರೆದ ಸಭೆಯ ಸಕಲರ ಸಮಕ್ಷದಲ್ಲಿ ಅವಳಾಡಿದ್ದೇನು ಬಲ್ಲಿರಾ? ನಾನು ಸಾಲ್ವನ ಮೇಲೆ ಮನಸ್ಸಿದ್ದೆ, ಸಾಲ್ವನ ಮೇಲೆ ನನಗೆ ಮನಸ್ಸಿದೆ, ನೀನು ಸಾಲ್ವನಲ್ಲಿಗೆ ಕಳುಹಿಸಿಕೊಡು. ಸರಿಯಾಗಿ ಗ್ರಹಿಸಿಕೊಳ್ಳಿ ಗುರುಗಳೇ. ಹೇಗೆ? ಅವಳೇ ಹೇಳಿದ್ದು, ನಾನು ಸಾಲ್ವನನ್ನು ಓಲೈಸಿ ಬದುಕುತ್ತೇನೆ, ನನ್ನನ್ನು ಸಾಲ್ವನಲ್ಲಿಗೆ ಕಳುಹಿಸಿಕೊಡು. ಮರ್ಯಾದೆಯಿಂದ ಹೆಣ್ಣು ಮಕ್ಕಳನ್ನು ಯುವಕರ ಜೊತೆ ಕಳುಹಿಸುವುದು ಬಹಳ ಕಷ್ಟ ಅಂತ ತಿಳಿದು ವಯೋವೃದ್ಧರಾದ ಜ್ಞಾನ ಸಂಪನ್ನರಾದಂತಹ ಬ್ರಾಹ್ಮಣರ ಜೊತೆಯಲ್ಲಿ ನಾನು ಕಳುಹಿಸಿಕೊಟ್ಟೆ. ನಿಷ್ಣಾತರಾದ ವಿಪ್ರವರೇಣ್ಯರ ಜೊತೆಯಲ್ಲಿ ಕಳುಹಿಸಿಕೊಟ್ಟಷ್ಟು ಪ್ರಸಂಗ ಮುಂದುವರಿದಿದೆ. ಮುಂದೆ ಹೀಗಾಗಿದೆ ಅಂತ ನಿಮ್ಮಿಂದ ವದಂತಿ ಸಿಕ್ಕಿದೆ. ಹಾಗಾದ ಕಾರಣ ಹೇಳ್ತೇನೆ ಗುರುಗಳೇ, ಅವಳು ಮತ್ತೆ ಬಂದು ಹೇಳುವುದೇನು ಬಲ್ಲಿರಾ? ಏನು? ನೀನು ಎನ್ನನ್ನು ವರಿಸು, ನೀನು ಎನ್ನನ್ನು ವರಿಸು. ಯೋಚನೆ ಮಾಡಿ ಗುರುಗಳೇ, ಮೊದಲು ಸಾಲ್ವನ ಮೇಲೆ ಮನಸ್ಸಿಟ್ಟವಳು, ಅವ ಬಿಟ್ಟ ಎಂದ ಕಾಲದಲ್ಲಿ ಮತ್ತೆ ಭೀಷ್ಮನನ್ನು ಒತ್ತಾಯಿಸುವವಳು. ಚಂದ್ರವಂಶದ ಪರಮ ಪವಿತ್ರವಾದ ಚಕ್ರವರ್ತಿ ಈ ಮನೆತನಕ್ಕೆ ಸಲ್ಲತಕ್ಕವಳೇ ಅಂಬೆ. ಯೋಚನೆ ಮಾಡಿ. ವಿಚಿತ್ರ ವೀರ್ಯನಿಗಾದರೂ ಮದುವೆ ಮಾಡು ಅಂತಲೇ ಕೇಳಿದ್ದಾಳಂತೆ. ಹೌದಪ್ಪ, ಮತ್ತೆ ಕೇಳಿದ್ದು ಮೊದಲಲ್ಲ. ಅದೇ ಪೂರ್ತಿ ಹೇಳಬೇಕು ನೀನು ಅದನ್ನು. ಹೌದು ಹೌದು, ಖಂಡಿತ. ನಿನ್ನನ್ನು ಮಾತ್ರ ಕೇಳಿದ್ದಲ್ಲ. ಮೊದಲು ಹೇಳಿದ್ದು ಸಾಲ್ವನಲ್ಲಿಗೆ ಕಳುಹಿಸು. ಹೌದು, ನಾನೇ ಉಲ್ಲೇಖಿಸಿದ್ದು ಸ್ಫುರದ್ರೂಪಿ ಇದ್ದಾನೆ, ಇವನನ್ನು ವರಿಸು. ಮೊದಲು ಒಪ್ಪಲಿಲ್ಲ ಗುರುಗಳೇ. ಈ ಹೆಣ್ಣಿನ ಬುದ್ಧಿ ನೋಡಿ ಮೊದಲು ಒಪ್ಪದ ಇವಳು ಮತ್ತೆ ಬಂದು ಹೇಳ್ತಾಳೆ, ನಿನಗಾಗದಿದ್ರೆ ಅವನಾದ್ರೂ ಆದೀತು. ಏನು
ಸಿಕ್ಕವರನ್ನು ಬಯಸುವ ಹೆಣ್ಣು ಮಕ್ಕಳನ್ನು ತಂದು ನಮ್ಮ ಮನೆತನದಲ್ಲಿ ಕಲುಷಿತವಾದ ಸ್ಥಿತಿ ನಿರ್ಮಾಣ ಮಾಡುವುದಕ್ಕೆ ಇರುವವ ನಿಮ್ಮ ಶಿಷ್ಯ ಭೀಷ್ಮನಲ್ಲ ಗುರುಗಳೇ. ಹಾಗಾದ ಕಾರಣವೇ ಇವಳು ಸಲ್ಲತಕ್ಕವಳಲ್ಲ ಎನ್ನುವುದರಿಂದಲೇ ಇವಳನ್ನು ಬಿಟ್ಟಿದ್ದೇನೆ. ಅಪರಾಧ ಉಂಟೆ? ನೀನು ಹೋದದ್ದು ಹಸ್ತಿನಾವತಿಗೆ ಅನ್ಯಾಯವಾಗ್ತದೆ ಅಂತ ಕೇಳಿ ಕರೀಪುರದಿ ಭೀಷ್ಮಗರಿಯದ ತೆರದಿ ಬರೆಸೋಲೇಖನವ. ಹಾಗಾದರೆ ಪರೋಕ್ಷವಾಗಿ ಹಸ್ತಿನಿಗೆ ಸಡ್ಡು ಹೊಡೆಯುವುದಕ್ಕೆ ಬೇಕಾಗಿ ಇನ್ನೊಂದು ಊಟವನ್ನು ಹೂಡಿದ್ದಾನೆ ಎನ್ನುವುದನ್ನು ಖಂಡಿಸುವುದಕ್ಕೆ ಬೇಕಾಗಿ ಹೋದೆ. ತಂತ್ರಗಾರಿಕೆ ಅದು ತಪ್ಪಲ್ಲ ಅಲ್ಲ, ಅದನ್ನು ನಾನು ಒಪ್ಪಿದ್ದೇನೆ. ಸರಿ. ಹಾಗಂತ ಅಲ್ಲಿ ಸಾಲ್ವನಿಗೆ ಹೊಡೆದದ್ದು ತಪ್ಪಲ್ಲ, ಅಲ್ಲಿಂದ ಕರೆ ತಂದದ್ದನ್ನು ನಾನು ಅಪರಾಧ ಅಂತ ಹೇಳುವುದಿಲ್ಲ. ಹಾಗಾದರೆ ಹೋದಂತಹ ಉದ್ದೇಶ ಮರಳಿ ಬರುವಾಗ ನಿನ್ನಲ್ಲಿ ಇರಲಿಲ್ಲ, ಅಲ್ಲಿ ಆದಂತಹ ತಪ್ಪಿಗೆ ಶಾಸ್ತಿಯನ್ನು ಮಾಡಿದ್ದಿ. ಆದರೆ ಮರಳಿ ಬರುವಾಗ ನಿನಗೊಂದು ಹೊಣೆ ಬಿತ್ತು. ಯಾವಾಗ ಪ್ರತಾಪಸೇನ ಒಂದು ಮಾತು ಹೇಳಿದೆ ನಿನಗೆ, ಕನ್ನೆಯರ ಕೈ ಪಿಡಿದು ಎನ್ನ ಕುಲಕೋಟಿಯನ್ನು ಉದ್ಧರಿಪುದು. ಅದರ ಅರ್ಥ ಏನು? ಮುಂದೆ ಅಷ್ಟಕ್ಕೆ ಮುಗಿಲಿಲ್ಲ ವಾಕ್ಯ. ಮನ ಬಂದ ತೆರದಿಗೆಯುವುದು ಅಂದ್ರೆ ನನ್ನನ್ನು ತಿಳಿದಿದ್ದಾನೆ ಅಂತ ಅರ್ಥ. ಅದೇ ಹೇಳಿದ್ದು. ಆದರಿಲ್ಲಿ ಮೇಲೆ ಜಗದೊಳಗಿರ್ಪನಾರಿಯರೆಲ್ಲ ಭಾಗೀರಥಿಗೆ ಸಮ ಅಂತ ಹೇಳುವಂತಹ ಒಬ್ಬ ವ್ಯಕ್ತಿತ್ವವುಳ್ಳ ಭೀಷ್ಮನಲ್ಲಿ ನನ್ನ ಮಕ್ಕಳನ್ನು ಕೊಟ್ರೆ ಅಪರಾಧ ಇಲ್ಲ ಅಂತ ಅವನಿಗೆ ಗೊತ್ತುಂಟು. ಅಷ್ಟಕ್ಕೂ ಇನ್ನು ಕನ್ನೆಯರ ಕರ ಪಿಡಿದು ಅಂತ ಹೇಳಿದ್ರೆ ಮದುವೆ ಆಗಿಂತ ಅರ್ಥ ಅಲ್ಲ. ಅಲ್ಲ ಅಲ್ಲ, ನನ್ನ ಸ್ಥಾನವನ್ನು ನಿನಗೆ ವಹಿಸಿದ್ದೇನೆ, ಅಂದ್ರೆ ಪಿತೃತ್ವವನ್ನು ನಿನಗೆ ಕೊಟ್ಟಿದ್ದೇನೆ. ನಿಮಗೆ ಅರ್ಥ ಆಗುತ್ತದೆ ಗುರುಗಳೇ. ಇನ್ನು ಮುಂದಕ್ಕೆ ನೀನು ಹೇಳಿದ ಹಾಗೆ ಅಷ್ಟು ಹೌದು ಅಂತಾದರೆ ಈಗ ಪ್ರಶ್ನೆ ಉದ್ಭವಿಸುವುದು ಎಲ್ಲಿ ಗೊತ್ತೋ? ಎಲ್ಲಿ? ಬಂದ ನಂತರದ್ದು ಸಮಸ್ಯೆ. ಅಂದದ್ದು ಯಾರಿಗೆ? ತಮ್ಮನಿಗೆ. ತಮ್ಮನಿಗಾದರೂ ಪರದಾರಿಯರ ನೀನು ಯಾವತ್ತಿದ್ದರೂ ದೃಷ್ಟವು ವ್ಯಾಖ್ಯಾನವನ್ನು ರೂಪಿಸುವುದಿಲ್ಲ. ಹಾಗಾಗಿಯೇ ಕಂಡದ್ದರ ಆಧಾರದ ಮೇಲೆ ಇದಮಿತ್ತಂ ಎನ್ನುವ ಹಾಗೆ ಯಾವುದೇ ಕಾರಣಕ್ಕೂ ತೀರ್ಮಾನಕ್ಕೆ ಬರುವ ಹಾಗಿಲ್ಲ. ನಾನು ಬುದ್ಧಿಪೂರ್ವಕವಾಗಿಯೇ ವ್ಯವಹರಿಸಿದ್ದೇನೆ, ಬುದ್ಧಿ ತಪ್ಪಲಿಲ್ಲ, ನಿಮ್ಮ ಶಿಷ್ಯನಾಗಿ ಮಾಡಬೇಕಾದದನ್ನೇ ಮಾಡಿದ್ದೇನೆ ಎನ್ನುವ ಹಾಗೆ ಹೇಳಿಕೊಳ್ಳುವಾಗ ನೀನು ಕಾಣದೇ ಇದ್ದಂತಹ ಹಲವಾರು ಸತ್ಯಗಳು ನನಗೆ ಗೋಚರವಾಗುತ್ತಾ ಉಂಟು. ಏನು? ಅದನ್ನೇ ಹೇಳಿದ್ದು. ಒಂದು ಪ್ರಕರಣದಲ್ಲಿ ತೊಡಗಿಕೊಳ್ಳುವಾಗ ಆವಾಗ ಮಾರ್ಗದ ಉದಾಹರಣೆ ಕೊಟ್ಟದ್ದು. ಅದಕ್ಕೆ ಹೋಗುವಾಗ ಒಂದು ಉದ್ದೇಶ, ಆದರೆ ಮರಳಿ ಬರುವಾಗ ಒಂದು ಹೊಣೆ. ಆವಾಗ ನಿನಗೆ ಸಮಸ್ಯೆಗೆ ಸಿಲುಕಿಕೊಂಡ ಸ್ಥಿತಿ ಬಂತು. ಆವಾಗ ನೀನು ಬುದ್ಧಿಪೂರ್ವಕವಾಗಿ ವ್ಯವಹರಿಸಿದ್ದೇನೆ ಅಂತ ನೀನು ತಿಳಿದುಕೊಂಡ್ರೂ ಕೂಡ ನಿನ್ನ ಬುದ್ಧಿ ಸಾಕಾಗಲಿಲ್ಲ ಇಲ್ಲಿ. ಎಲ್ಲಿ? ಯಾಕೆ ಗೊತ್ತೋ? ತಮ್ಮನಿಗೆ ಬೇಕಾಗಿ ಅಂತ ನೀನು ಕರೆ ತಂದವ. ಸತ್ಯ. ಒಂದು 15 ದಿವಸಗಳವರೆಗೆ ಅಂತಃಪುರದಲ್ಲಿ ಇಟ್ಟುಕೊಂಡಿದ್ದಿ ಅಂತ ಹೇಳ್ತಿ. ಹಾಗಂತ ಮತ್ತೆ ನೀನು ಪ್ರಶ್ನೆ ಮಾಡುವಾಗ ಕಾಶಿ ಅಂತ ಹೇಳ್ತಾ ಇದ್ದಿ. ಕಾಶಿ ಅಂತ ಹೇಳಿದ್ರೆ ಅದು ಮಹಾ ಒಂದು ವಿದ್ಯಾಲಯ ಇರುವಂತಹ ಪ್ರದೇಶ. ಖಂಡಿತ. ಈ ಹೆಣ್ಣು ಮಕ್ಕಳಾದರೂ ಕೂಡ ಅಲ್ಲಿ ಒಳ್ಳೆಯ ವಿದ್ಯಾಭ್ಯಾಸವನ್ನು ಪಡೆದಂತಹ ಹೆಣ್ಣು ಮಕ್ಕಳು. ನೋಡು, ಸ್ಪಷ್ಟ ಕೇಳು ನನ್ನ ಮಾತನ್ನ, ಆಮೇಲೆ ಗೊಂದಲಕ್ಕೀಡಾಗುವುದು ಬೇಡ. ಒಬ್ಬನ ಒಂದು ತಪ್ಪಿಗೆ, ಕೇಳು, ಸ್ಪಷ್ಟ ಕೇಳಬೇಕು, ಒಬ್ಬನ ಒಂದು ತಪ್ಪಿಗೆ ಹಲವರ ಕೆಲ ಹಲ ತಪ್ಪುಗಳು ಕಾರಣ ಅಂತ ಉಂಟು. ಯಾಕೆಂದ್ರೆ ರಾಮ ವಾಲಿಗೆ ಬಾಣ ಬಿಡುವಾಗಲೂ ಹಾಗೆ, ಅದು ಮರೆಯಿಂದ ಬಿಟ್ಟದ್ದು ತಪ್ಪು. ಆದರೆ ಒಂದು ತಪ್ಪನ್ನು ಸರಿ ಮಾಡಲಿಕ್ಕೆ ರಾಮ ಬಿಟ್ಟಂತಹ ಒಂದು ತಪ್ಪದು, ಅದು ಸರಿ. ಇಲ್ಲಿ ಕಾಣುತ್ತಿರುವಂತಹ ಅಂಬೆಯ ತಪ್ಪು, ಕಾಣುತ್ತಿರುವಂತಹ ಅಂಬೆಯ ತಪ್ಪು ಇಂತಹ ಹೆಣ್ಣನ್ನು ಆಗಬಹುದೇ ಅಂತ ನೀನು ಪ್ರಶ್ನೆ ಮಾಡ್ತೀಯಲ್ಲ, ಆ ತಪ್ಪು ಕಲ್ಪನೆ ಬರುವುದಕ್ಕೆ ಕಾರಣವಾದದ್ದು ಭೀಷ್ಮ ಮಾಡಿದ ತಪ್ಪು. ಭೀಷ್ಮ ಎಲ್ಲಿ ಮಾಡಿದ ತಪ್ಪು? ತೋರಿಸಿದ್ದೀಯಲ್ಲ, ಸಿಂಹಾಸನವನ್ನು ಕರೆತಂದ ಮೇಲೆ 15 ದಿವಸ ಆದ ಮೇಲೆ ಅಂತಃಪುರಕ್ಕೆ ಬಂದು
ನಮ್ಮ ವಂಶೀಯರೆಲ್ಲ ಏರಿದಂತಹ ಸಿಂಹಾಸನ ಇದು. ನಿಜ. ಆ ಏರಿದಂತಹ ಸಿಂಹಾಸನವನ್ನು ನನ್ನ ತಮ್ಮನಾದಂತಹ ವಿಚಿತ್ರ ವೀರ್ಯ ಏರಿ ಆಳುವ ನಿಜ. ಒಬ್ಬ ಮಹಾಸ್ಥಾನದಲ್ಲಿ ನಿಂತು 18 ಮೆಟ್ಟಿಲನ್ನು ಏರಿ ಸನ್ನಿಧಾನಕ್ಕೆ ಸೇರಬೇಕಾದಂತಹ ವ್ಯಕ್ತಿತ್ವವುಳ್ಳವ ಅವ ಚಕ್ರವರ್ತಿ. ಅವ ಏರಿ ಆಳುವ ಅಂತ ಆದ್ರೆ ನಿಮ್ಮ ಚಂದ್ರವಂಶದಲ್ಲಿ ನೀವು ಯಾವ ಶಾಖೆಯ ಕ್ಷತ್ರಿಯರು? ಎಷ್ಟು ಸಲ ಹೇಳಿದ್ದೇನೆ ಗುರುಗಳೇ, ಏನು? ಏರಿ ಆಳುವ ಅಂತ. ಹೌದು. ಆದರೆ ಏನು ಮಾಡೋಣ, ಹಾ. ಆಳಾಗ ಬಲ್ಲವನು ಆಳುವನು ಅರಸಾಗಿ ಆಳಾಗಿ ಬಾಳರಿಯದವತ ಹಾಳಾಗಿ ಹೋಹ ಅಂತ ಹೇಳುವ ಪ್ರಜ್ಞೆ ನಿಮ್ಮಲ್ಲಿ ಇಲ್ಲದೆ ಹೋಯ್ತಲ್ಲ. ಪ್ರಶ್ನೆ ಇರುವುದೌದು. ಆಳುವ ಅಂತ ಆದ್ರೆ ಸಾಕಾಗುವುದಿಲ್ಲ, ಆಳಾಗುವುದಕ್ಕೂ ತಿಳಿದಿರಬೇಕು. ಒಬ್ಬ ಸಾಮಾನ್ಯನ ಕಷ್ಟಕ್ಕೂ ಸ್ಪಂದಿಸುವ ಗುಣ ಬೇಕು. ಹಾಗಿದ್ರೆ 18 ಮೆಟ್ಟಿಲನ್ನು ಏರಿದಂತಹ ಚಕ್ರವರ್ತಿ ಸ್ಥಾನದಲ್ಲಿದ್ದವ ಅಂತ ಆದ್ರೆ ವಿಚಿತ್ರ ವೀರ್ಯ ಅಲ್ಲಿ ಅವ ದೇವತಾ ಸದೃಶನಾಗುತ್ತಾನೆ. ಅಲ್ಲಿ ಏರುವುದಕ್ಕಿಂತ ಮೊದಲು ನಿನ್ನ ಕಾಲಿಗೆ ಅವ ನಮಸ್ಕಾರ ಮಾಡ್ತಾನೆ, ನಿನ್ನ ತಾಯಿಯ ಕಾಲಿಗೂ ನಮಸ್ಕಾರ ಮಾಡ್ತಾನೆ. ಹಾಗಂತ ಅಲ್ಲಿ ಅವ ಏರಿ ಕುಳಿತ ಮೇಲೆ ನೀವು ನಮಸ್ಕಾರ ಮಾಡಬೇಕು. ಖಂಡಿತ ಹೌದು ಅಂತ ಆದ್ರೆ ತಮ್ಮನಿಗೆ ಬೇಕಾಗಿಯೇ ನೀನು ಹೋದವ ಹೌದು ಅಂತ ಆದ್ರೆ ಈಗ ನಿನ್ನಲ್ಲಿ ಪ್ರಶ್ನಿಸ್ತೇನೆ, ಹಸ್ತಿನಾವತಿಯಲ್ಲಿ ನಿನ್ನ ಸ್ಥಾನ ಏನು? ರಾಜಪ್ರಾತಿನಿಧ್ಯ ಹೌದು. ಹೌದು. ಹಾಗಾದ್ರೆ ಚಕ್ರವರ್ತಿ ಪ್ರಧಾನ ಹೌದು ಅಲ್ವೋ? ಖಂಡಿತ. ಹಾಗಾದರೆ ಏರಿ ಕುಳಿತಂತಹ ಅವ ಹಸ್ತಿನಾವತಿಯ ಪ್ರತಿನಿಧಿಯಾಗಿಯೇ ನೀನು ಹೋದವ ಹೌದು ಅಂತಾದ್ರೆ ಅಲ್ಲಿಯವರೆಗೆ ನಿನ್ನ ಕೆಲಸ. ಆಮೇಲೆ ಅವ ಕೂತು ಕೇಳಬೇಕು ಅಂಬೆಯಲ್ಲಿ, ತಂದಿದ್ದೇನೆ ನಿಮ್ಮನ್ನು ಮೂವರನ್ನು, ಹೇಗೆ ನನ್ನನ್ನು ಮದುವೆ ಆಗುತ್ತೀರಾ? ಯಾಕೆ? ಆ ಸ್ಥಾನ ಬಲ ಅಷ್ಟು ಎತ್ತರದ್ದು. ಅಲ್ಲಿ ಭೀಷ್ಮ ಪ್ರಧಾನ ಅಲ್ಲ, ಅಲ್ಲಿ ಚಕ್ರವರ್ತಿ ಪ್ರಧಾನ. ನಾನು ಅದನ್ನೇ ಹೇಳಿದ್ದು, ಒಂದು ಕಲಿತ ಹೆಣ್ಣು ಬುದ್ಧಿ ಇದ್ದವಳು ಸ್ವಲ್ಪ ಆಲೋಚನೆ ಮಾಡ್ತಾಳೆ, ಎಂತಹ ಗಂಡನನ್ನು ನಾನು ಆಯ್ಕೆ ಮಾಡಿಕೊಳ್ಳಬೇಕು, ನನಗೆ ಮದುವೆ ಆಗಬೇಕಾದ ಒಬ್ಬ ಗಂಡ ಹೇಗಿರಬೇಕು, ಈ ಕಲ್ಪನೆ ಎನ್ನುವುದು ಅಂಬೆಗೆ ಬಂತು ಅಂತಾದ್ರೆ ಕೆಳಗೆ ಕೂತವನ ಸೂತ್ರದ ಗೊಂಬೆಯಂತಿರುವ ಇವನನ್ನು ನಾಳೆ ಮದುವೆ ಆಯ್ದೆ ಅಂತ ಆದ್ರೆ ಏನು ಸಾರ್ಥಕತೆಯನ್ನು ನಾನು ಪಡೆದ ಹಾಗಾಗುತ್ತದೆ. ಒಂದು ಪ್ರಶ್ನೆ ಅಂಬೆಯಲ್ಲಿ ಬಂತು ಅಂತಾದ್ರೆ ಇವನಿಗಿಂತ ಅವ ಆದಾನು. ಸರಿ ಅಂತ ಹೇಳುವುದಲ್ಲ, ಇಂತಹ ಮನೋಕ್ಲೈಬ್ಯತೆ ಹೆಣ್ಣು ಮಕ್ಕಳಿಗೆ ಇರಬಾರದು, ಅದನ್ನು ನಾನು ಸಮರ್ಥಿಸುವುದಲ್ಲ. ಗುರುಗಳ ಮುಂಭಾಗದಲ್ಲಿ ಪೂರ್ತಿ ಕೇಳು, ಪ್ರಕರಣ ಪೂರ್ತಿ ಮುಗಿಸ್ತೇನೆ. ಹಾಗಿದ್ರೆ ಆ ಎತ್ತರದ ಸ್ಥಾನದಲ್ಲಿ ಕುಳಿತಂತಹ ಅವ ನಿನ್ನ ನಿಯಂತ್ರಣದಲ್ಲಿ ಒಳಗಾಗುತ್ತಾನೆ ಅಂತ ಆದ್ರೆ ಅವ ಕೇಳಬೇಕಾದ ವಾಕ್ಯವನ್ನು ನೀನು ಕೇಳಿದೆ, ಇಲ್ಲಿ ತಪ್ಪಾಯಿತು. ಅಂಬೆ ತಪ್ಪುವುದಕ್ಕೆ ಕಾರಣ ನಾನು ಅದನ್ನು ಹೇಳಿದ್ದು, ನೀನು ಮಾಡಿದ ಈ ತಪ್ಪು. ಹಾಗಾದರೆ ಒಂದು ಪ್ರಕರಣ ಅಲ್ಲಿಗೆ ಹಾಗಾಯ್ತು. ಇದು ಪ್ರಶ್ನೆ ಆಗ್ತದೆ ನನಗೆ, ತಮ್ಮನಿಗಾದರೂ ಪರನಾರಿಯರನ್ನು ನೀನು ಕರೆದು ತರುವಾಗ ಸ್ಥಾನ ಬೆಲೆಯನ್ನು ಗುರುತಿಸದೆ ವ್ಯವಹರಿಸಿದೆ. ಚಕ್ರವರ್ತಿ ಮಾಡಬೇಕಾದದ್ದನ್ನು ಅಲ್ಲಿಯ ಸೇನಾಪತಿಯಾಗಿಯೋ ಒಬ್ಬ ಸಾಮಾನ್ಯ ಪ್ರತಿನಿಧಿಯಾಗಿಯೋ ನೀನು ಮಾಡಿದೆ. ಇದೋ ಚಂದ್ರವಂಶದಲ್ಲಿದ್ದ ವ್ಯವಹಾರ, ಇದೋ ಚಂದ್ರವಂಶದ ರಿಕ್ಷಾಕೆಯ ಕ್ಷತ್ರಿಯರ ಒಂದು ವ್ಯವಹಾರ, ಇದೋ ಒಂದು ಬೃಹಸ್ಪತಿ ನೀತಿಯನ್ನು ತಿಳಿದಂತಹ ಅನುಷ್ಠಾನಿಸಿದಂತಹ ಒಂದು ವ್ಯವಹಾರದಲ್ಲಿ ನಾನು ವೈಕಲ್ಯತೆಯನ್ನು ಕಾಣುವುದಕ್ಕೆ ಇದು ಒಂದು ಅಂಶ. ಆಮೇಲೆ ಹೇಳ್ತಿ, ಹೆಣ್ಣು ಮಕ್ಕಳಿಗೆ ಇಂಥದ್ದೊಂದು ಕೃತ್ಯ ಸರಿಯೋ, ಅವಳು ಹೀಗೆ ಮಾಡಬಹುದು? ಏನು ನಿನ್ನ ಅಪ್ಪ ಮಾಡದೇ ಇದ್ದ ದೊಡ್ಡ ತಪ್ಪು ಮಾಡಿದ್ದವಳು? ಹೆಣ್ಣು ಮಕ್ಕಳು ಮಾಡಿದರೆ ಮಾತ್ರ ಅಪರಾಧವ, ನಿನ್ನ ಅಪ್ಪ ಮಾಡ್ಲಿಲ್ವಾ? ಅಪ್ಪ ಮಾಡಿದ ಅಂತ ಮಗಳು ಮಾಡುವುದಾ ಗುರುಗಳೇ? ಹಾಗೆಲ್ಲ ಹೇಳಿದ್ದು, ನಿನ್ನಪ್ಪನನ್ನು ಕೇಳಿದ್ದು ನಾನು. ಹಾಗಿದ್ರೆ ಅಪ್ಪನನ್ನು ಸಮರ್ಥಿಸ್ತೀಯ ನೀನು? ಒಂದು ಸಾಮಾನ್ಯ ಹೆಣ್ಣು ಮಗಳು ನದಿ ದಡದಲ್ಲಿ ನೋಡ್ಲಿಕ್ಕೆ ಸಿಕ್ಕಿದವಳು, ಕಾಮಲೋಲುಪನಾಗಬಾರದು ಒಬ್ಬ ಚಕ್ರವರ್ತಿ. ಕಾಮಲೋಲುಪನಾಗಿ ಒಬ್ಬ ಚಕ್ರವರ್ತಿ ಇರ್ತಾನೆ ಅಂತಾದ್ರೆ ಅವ ಚಕ್ರವರ್ತಿತ್ವಕ್ಕೆ ಅನರ್ಹ ಅಂತ ಅರ್ಥ. ಮತ್ತೆ ಇನ್ನೊಂದು ಹೇಳ್ತೇನೆ, ಮಹಾತಪ್ಪು ನಿನ್ನ ಅಪ್ಪ ಮಾಡಿದ್ದನ್ನು ನೀನು ಸಮರ್ಥಿಸಿದ್ದು. ವಧಾನಾಂ ಪಶೂನಾಂ ವರಹಾನಾಂ ಶಂತನು ಪೃಥ್ವಿಪಾಲೆ, ಅಂದ್ರೆ ಶಂತನು ಪೃಥ್ವಿಪಾಲಕತ್ವದಲ್ಲಿ ಯಾವುದೇ ಕಾರಣಕ್ಕೂ ಪಶುವಧೆ, ಪಕ್ಷಿವಧೆ ಇದೆಲ್ಲ ನಿಷೇಧ ಅಂತ ಉಂಟು. ಹಾಗಿದ್ರೆ ಅಂತಹ ಒಂದು ನಿಷೇಧ ಇರುವಂತಹ ಕಾಲಕ್ಕೆ ತನ್ನ ಕಣ್ಣೆದಿರಿನಲ್ಲಿ 7 ಮಂದಿ ಮಕ್ಕಳನ್ನು ನೀರಿನಲ್ಲಿ ಮುಳುಗಿಸಿ ಸಾಯಿಸುವಾಗ ಅಂತಹ ಚಕ್ರವರ್ತಿತ್ವದಲ್ಲಿ ಲೋಪ ಉಂಟು. ಅಂತಹ ಲೋಪವನ್ನು ಹೊಂದಿದ ಶಂತನು ಚಕ್ರವರ್ತಿಯ ಪರಂಪರೆಯಲ್ಲಿ ಬಂದವ ಅದೇ ಸಿಂಹಾಸನದಲ್ಲಿ ಈಗ ಅವ ಕೂತದ್ದು. ಅಷ್ಟು ಮಾತ್ರ ಅಲ್ಲ, ಒಂದು ಹೆಣ್ಣಿಗೆ ತಾನು ಕಾಮಲೋಲುಪನಾಗಿ ಈಗಾಗಲೇ ಒಂದು ಹೆಣ್ಣನ್ನು ಮದುವೆಯಾದಂತಹ ವ್ಯಕ್ತಿ ಹಾಗೆ ಮಾರು ಹೋಗುತ್ತಾನೆ ಅಂತ ಆದ್ರೆ, ಹಾಗಿದ್ರೆ ಹೆಣ್ಣು ಮಕ್ಕಳು ನೋಡ್ಲಿಕ್ಕಿದ್ರೆ ನಿಮಗೆ ಜಾತಿಯೆಲ್ಲ ಬೇಡ, ಯಾವ ಜಾತಿಯವರು ಆಗ್ತದೆ, ಮೀನು ಹಿಡಿಯುವವರ ಮಕ್ಕಳು ಆಗ್ತದೆ. ಆವಾಗ ನಿಮಗೆ ಸೂತ್ರ ಅನ್ವಯ ಆಗುವುದಿಲ್ಲ. ಅದೇ ಒಬ್ಬ ಬಡಪಾಯಿ ಹೆಣ್ಣು ಮಗಳು, ಒಬ್ಬ
ಬಡತಾಯಿ ಮಕ್ಕಳು ಎನ್ನುವ ಕಾರಣಕ್ಕಾಗಿ ಅಂಬೆಗೆ ಈ ಶಿಕ್ಷೆ ಯಾಕೆ ಕೊಡುತ್ತಿ? ಆ, ನೀನು ಮಾಡಿದ ತಪ್ಪಿನಿಂದಾಗಿ ಅಂಬೆ ಮಾಡಿದ ತಪ್ಪು, ಹಾ. ಅದು ಒಂದು ಕಾರಣ. ಮತ್ತೆ ಪರಂಪರೆಯಿಂದ ನೀವು ಸುಬಗರು ಅಂತ ಹೇಳಲಿಕ್ಕಿಲ್ಲ. ಅಂಬೆಗೆ ಮಾತ್ರ ಆ ಲೋಪವನ್ನು ಹೇಳಬೇಡ, ನಿಮ್ಮ ಪರಂಪರೆಯಲ್ಲಿಯೇ ಉಂಟು. ಆದ ಕಾರಣ ಹೇಳ್ತೇನೆ. ಇನ್ನೂ ಒಂದು ಪ್ರಕರಣ ಹೇಳಬೇಕು ಅಂತ ಇದ್ರೆ ಯಯಾತಿಯ ಪ್ರಕರಣ ಹೇಳ್ತೇನೆ. ಶುಕ್ರಾಚಾರ್ಯರು ಹೇಳಿದ್ದಾರೆ, ಸ್ಪಷ್ಟ ಹೇಳಿದ್ದಾರೆ. ಶರ್ಮಿಷ್ಠೆ ಅಂತ ಹೇಳುವವಳು ವೃಷಪರ್ವನ ಮಗಳು, ದಾಸಿಯಾಗಿಯೇ ಬರಬೇಕಾದವಳು. ಇವಳನ್ನು ದಾಸಿಯ ಹಾಗೆಯೇ ಇಟ್ಟುಕೊಳ್ಬೇಕು ನೀನು. ಆದ್ರೆ ನಿಮ್ಮ ಪರಂಪರೆಯಲ್ಲಿ ಏರಿಯಾಳು ಅಂತ ಹೇಳಿದ್ಯಲ್ಲ, ಅದೇ ಏರಿಯಾಳುವ ಇದೇ ಸಿಂಹಾಸನದಲ್ಲಿ ಕೂತ ಯಯಾತಿ ಅವ ಏನು ಮಾಡಿದ್ದಾನೆ ಗೊತ್ತೋ? ಕಟ್ಟಿಕೊಂಡವಳಿಗೆ 2 ಮಕ್ಕಳು, ಇಟ್ಟುಕೊಂಡವಳಿಗೆ ದಾಸಿಯಾದವರಿಗೆ 3 ಮಕ್ಕಳು. ಹಾಗಿದ್ರೆ ಪರಂಪರೆಯಲ್ಲಿ ಇಷ್ಟೊಂದು ದೊಡ್ಡ ಲೋಪವನ್ನು ಇಟ್ಟುಕೊಂಡು ಈ ಅಂಬೆ ಬಡಪಾಯಿ ಮಗಳಿಗೆ ಇಷ್ಟೊಂದು ಶಿಕ್ಷೆ ಕೊಡ್ತಿ ಅಂತ ಆದ್ರೆ ಹೇಗೆ ಸಮರ್ಥಿಸ್ತಿ ಭೀಷ್ಮ? ಆ ಕಾರಣ ಹೇಳ್ತೇನೆ. ಆಗ ಆರೋಪಿ ಅಂತ ಹೇಳಿದ್ದು, ಈಗ ಅಪರಾಧಿ. ಇದಕ್ಕೆ ಪರಿಮಾರ್ಜನೆ ಒಂದೇ, ಮದುವೆ ಆಗಬೇಕು. ಈಗ ನಿಮ್ಮ 2 ವಿಷಯಕ್ಕೆ ಉತ್ತರಿಸದೆ ನಿರ್ವಾಹ ಇಲ್ಲ. ಮೊದಲಾಗಿ ನೀವು ಕೇಳಿದ್ದು ಅಂಬೆಯನ್ನು ಈ ಸ್ಥಿತಿಯಲ್ಲಿ ಕಾಣುವಲ್ಲಿ ನಮ್ಮ ಪರಂಪರೆಯ ಬಗ್ಗೆ. ಹೌದು. ಚಕ್ರವರ್ತಿ ಇರುವಾಗ ನಾನು ಪ್ರಶ್ನಿಸಿದ್ದು ಸರಿಯೇ? ಮಗನೊಬ್ಬನಿಗೆ ತಂದೆ ವಧು ನಿರ್ಣಯ ಮಾಡ್ತಾನೆ. ಆವಾಗ ತಂದೆಯಾದವನಿರುವಾಗ ಮಗನಿಗೆ ಅಲ್ಲಿ ಅಧಿಕಾರ ಇಲ್ಲ. ತಂದೆಯೇ ಕೇಳುವುದು ಇವಾದೀತೋ? ಹಾಗಂತ ಮದುವೆ ಮಾಡ್ಲಿಕ್ಕೆ ಆಗ್ತದ ಮಗನಿಗೆ? ಖಂಡಿತ. ಈಗ ತಂದೆಯ ಸ್ಥಾನ ಅಲ್ಲಿ ದೊಡ್ಡದು, ಮಗ ಮದುವೆ ಆಗುವ ಇರಬಹುದು. ಇಲ್ಲಿ ಮತ್ತೊಂದು ನಿಮಗೆ ಆಧಾರ ಕೊಡ್ತೇನೆ. ರಾಮ ದೊಡ್ಡವನೋ ಭರತ ದೊಡ್ಡವನು? ಈಗ ಭರತನದ್ದೇ ರಾಮರತ್ತು ಆದರ್ಶ ತಕ್ಕೊಂಡ್ರೆ, ಕಾಡಿನಲ್ಲಿದ್ದರೂ ರಾಮನನ್ನು ರಾಜನೆಂದು ತಂದೆಯ ಸ್ಥಾನದಲ್ಲಿಯೋ ಒಪ್ಪಿದವ. ನನ್ನ ತಮ್ಮನಾದ ವಿಚಿತ್ರ ವೀರ್ಯ ಭರತನ ಸ್ಥಾನದಲ್ಲಿದ್ರೆ ರಾಮನ ಸ್ಥಾನದಲ್ಲಿ ಈ ಭೀಷ್ಮನಿದ್ದಾನೆ ಗುರುಗಳೇ. ಅದು ಹಸ್ತಿನಾವತಿಯ ನೆಲ. ಅದು ಸಮಸ್ಯೆ ಬರುವುದು ಯಾವಾಗ? ಕೆಲವೊಮ್ಮೆ ಸ್ಥಿತ್ಯಂತರ ಅಂತ ಇರುತ್ತದೆ. ನಾನು ಅದನ್ನೇ ಹೇಳಿದ್ದು. ಅಲ್ಲಿ ಏರುವವರೆಗೆ ಆ ಸಿಂಹಾಸನಕ್ಕೆ ನಿನ್ನ ಕಾಲ ಅವ ಹಿಡಿಬೇಕು. ಇನ್ನೊಂದು ಆಮೇಲೆ ಅಲ್ಲಿ ಏರಿದ ಮೇಲೆ ಆ ಸಿಂಹಾಸನದ ಬೆಲೆ ದೊಡ್ಡದು. ಹಾಗಿರುವಾಗ ಅಣ್ಣ ತಮ್ಮಂದಿರ ಭರತನ ಒಂದು ನ್ಯಾಯವನ್ನು ಅನ್ವಯ ಮಾಡಲಿಕ್ಕೆ ಬರುವುದಿಲ್ಲ. ಆಗುತ್ತದೆ ಹೇಗೆ? ನಮಗೆ ಹೊಣೆಗಾರಿಕೆ ಮುಖ್ಯ. ಇಲ್ಲಿ ಮತ್ತೂ ನನಗೆ ಅಧಿಕಾರ ಇಲ್ಲವೇ ಅಂತ ಕೇಳಿದ್ರೆ ನಾನು ಪೀಠ ಏರುವುದಿಲ್ಲ. ಇಷ್ಟೇ ನನಗಿರಬಹುದಾದ ಅಧಿಕಾರ ಇಲ್ಲ. ಆದರೆ ನನ್ನ ಅಪ್ಪನ ಹೊಣೆಗಾರಿಕೆ ನನಗುಂಟು. ಹೇಗೆ? ಮುಂದಕ್ಕೆ ಈ ರತ್ನ ಸಿಂಹಾಸನದ ಪ್ರಾತಿನಿಧ್ಯವನ್ನು ನಿನಗೆ ಒದಗಿಸಿದ್ದೇನೆ ಅನ್ನುವಲ್ಲಿ ರಕ್ಷಣಾಭಾರ ನನಗೆ ಉಂಟು. ಅದನ್ನೇ ನಾನು ಆಕ್ಷೇಪ ಮಾಡ್ತೇನೆ. ನೀನು ದೇವತೆಗಳಿಗೂ ಕೂಡ ಅಪಚಾರ ಮಾಡಿದ್ದಿ. ಏನು? ನೀನು ದೇವತೆಗಳಿಗೂ ಅಪಚಾರ ಮಾಡಿದ್ದಿ. ಎಲ್ಲಿ? ನಿನ್ನನ್ನು ಭೀಷ್ಮ ಅಂತ ಹೇಳಿದ್ಯಾಕೆ? ಯಾಕೆ? ಭೀಷಣವಾದ ಒಂದು ಸಿಂಹಾಸನ ಇರುವುದಿಲ್ಲ. ಒಂದು ನನ್ನ ಮಗಳ ಮಕ್ಕಳಿಗೆ ಎಲ್ಲಿಯಾದರೂ ಮಗಳ ಮಕ್ಕಳಿಗೆ ನಿನ್ನಿಂದ ಮಕ್ಕಳಾದ್ರೆ ಸಮಸ್ಯೆ ಆಗ್ತದೆ ಅಂತ ಹೇಳುವಾಗ ಮದುವೆ ಆಗುವುದಿಲ್ಲ ಅಂತ ಹೇಳಿದೆ. ಇದು 2 ಮಾತನ್ನು ಕೇಳಿದಾಗ ದೇವತೆಗಳು ಹೇಳಿದ್ದು ಭೀಷ್ಮ ಎನ್ನುವ ಹಾಗೆ. ಸರಿ. ನಿನ್ನಲ್ಲಿ ಈಗ ಪ್ರಶ್ನೆ ಮಾಡ್ತೇನೆ. ಏನು? ನಿನಗೆ ಮದುವೆ ಆಗಲಿಲ್ಲ? ಇಲ್ಲ. ಮದುವೆ ಇಲ್ಲ, ಇಲ್ಲ. ಸಿಂಹಾಸನ ಇರ್ಲಿಕ್ಕಾಗುವುದಿಲ್ಲ, ಇಲ್ಲ. 2 ಇಲ್ಲ ಅಂತ ಆದ್ರೆ ದಾಶರಾಜನ ಧ್ವನಿ ಏನು? ಏನು? ನೀನು ಕಾಡಿಗೆ ಹೋಗಬೇಕು ಅಂತ. ಖಂಡಿತ ಅಲ್ಲ. ನಿನಗೆ ನಿಜವಾಗಿ ಅವ ಹೇಳಿದ ಸೂಚನೆ ಏನು ಅಂತ ಕೇಳಿದ್ರೆ, ನೀನು ಯಾವುದೇ ಕಾರಣಕ್ಕೂ ರಾಜ್ಯದಲ್ಲಿ ಇರಬಾರದು. ಅಂದ್ರೆ ಅಳಿಯ ಅಲ್ಲ ಮಗಳ ಗಂಡ ಅಂತ ಹೇಳಿದ್ದು. ಈ ಅಳಿಯ ಅಂತ ಹೇಳುವುದನ್ನು ಮಗಳ ಗಂಡ ಅಂತ ಹೇಳಲಿಕ್ಕೆ ಬರ್ತದೆ. ಅವ ಹೇಳಿದ್ದು ಹಾಗೆ, ನೀನು ಸಿಂಹಾಸನವನ್ನು ಏರಬೇಡ, ಮದುವೆಯೂ ಆಗಬೇಡ. ಇದು 2 ಇಲ್ಲದೆ ಇದೆರಡಕ್ಕೂ ಆಧಾರ ಕೊಡಬಲ್ಲ ಗುರುಗಳೇ. ಯಾಕೆ ಕೇಳಿದೆ? ಈಗ ನೀವೇ ಯೋಚನೆ ಮಾಡಿ. ಈಗ ಯಯಾತಿಯ ಪ್ರಕರಣದಿಂದಲೇ ತೊಡಗುವ ಯದುಗಳಿಗೆ ರಾಜತ್ವ ಇಲ್ಲ ಎನ್ನುವುದು ಶಾಪ. ಏನು ಕಾಡಿಗೆ ಕಳಿಸಿದ್ರೆ ಮಿಕ್ಕ ಮಕ್ಕಳನ್ನು? ಇಲ್ಲ. ಇಲ್ಲವಲ್ಲ. ಪೂರ್ವಿಗೆ ಪಟ್ಟ ಕಟ್ಟಿದ ಮಿಕ್ಕವರಿಗೆ ಕೊಡ್ಲಿಲ್ವೇ ಬದುಕಿಗೆ ಜಾಗ? ಮತ್ತೆ ಅವರು ಸಿದ್ಧರಾಗಲಿವೆ. ಪ್ರತಿಜ್ಞೆ ಇಲ್ಲಲ್ಲ ನಮಗ? ಇಲ್ಲ. ಅವರಿಗೆ ಪ್ರತಿಜ್ಞೆ ಶಾಪ ಏನು ಅವರಿಗೆ? ರಾಜತ್ವ ಇಲ್ಲ. ಪ್ರತಿಜ್ಞೆ ಇರುವುದು ನನಗೆ ಕಾಡಿಗೆ ಹೋಗುತ್ತೇನೆ ಅಂತಲ್ಲ, ಪೀಠ ಏರುವುದಿಲ್ಲ. ನಾನು ಹೇಳಿದ್ದು ಯೋಚನೆ ಮಾಡಿ. ಆಚಾರ್ಯ ಭಾರ್ಗವ ನಿಲ್ಲಿ, ನಾನು ಉತ್ತರಿಸ್ತೇನೆ. ಅಲ್ಲ ಅಲ್ಲ ಗುರುಗಳೇ, ಪೂರ್ತಿ ಕೇಳು. ನೀನು ಭೀಷ್ಮ ಅಂತ ಆವಾಗ ಇಷ್ಟು ಇದಕ್ಕೆ ಒಪ್ಪಿದ ಭೀಷ್ಮ ಅಂದ್ರೆ ಮದುವೆ ಆಗುವುದಿಲ್ಲ, ಸಿಂಹಾಸನ ಇರುವುದಿಲ್ಲ ಅಂದ್ರೆ ಒಂದರ್ಥದಲ್ಲಿ ಸನ್ಯಾಸ ದೀಕ್ಷೆಗೆ ಇವ ಒಪ್ಪಿದ. ಇದನ್ನು ಕೇಳಿದಾಗ ಅಸ್ತು ಅಂತ ಹೇಳಿಕೊಂಡು ದೇವತೆಗಳು ಪುಷ್ಪವೃಷ್ಟಿಯನ್ನು ಮಾಡಿ ಭೀಷ್ಮ ಅಂತ ಆದೆ. ಆಮೇಲೆ ನಿನ್ನಪ್ಪ ಹೇಳಿದ್ದು ಹಸ್ತಿನಾವತಿಯ ಹೊಣೆ ನಿನಗೆ ಮಗನೇ. ರಾಮನ ಬಗ್ಗೆ ಹೇಳ್ತೀಯಲ್ಲ, ಈಗ ನಾನು ಹೇಳ್ತೇನೆ. ರಾಮನಿಗೆ ಪಿತೃ
ಪಿತೃವಾಕ್ಯ ಪರಿಪಾಲನ ಅಂತ ಬಂತು. ಚಿಕ್ಕಮ್ಮ ಹೇಳಿದ ಮಾತನ್ನು ಉಳಿಸಬೇಕಾದಂತಹ ಹೊಣೆ ಬಂತು. ಹಾಗಿದ್ರೆ ಯಾವುದೇ ಕಾರಣಕ್ಕೂ ರಾಜ್ಯ ಸಿಂಹಾಸನವನ್ನು ನಾನು ಏರುವುದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ. ಆಮೇಲೆ ಅಪ್ಪ ಹೇಳಿದ, ಮಗನೇ ಕಾಡಿಗೆ ಹೋಗಬೇಡ, ನೀನ್ ಇಲ್ಲಿ ಇರು ಮಗನೇ, ಒಂದು ಹೊತ್ತಿನ ತುತ್ತಾದ್ರೂ ಊಟ ಮಾಡು, ನಿನಗೆ ರಾಮ ಆದರ್ಶ ಹೌದು ಅಂತ ಆದ್ರೆ ರಾಮ ಹೇಳಿದ ಹಾಗೆ ಹೇಳಬೇಕು. ಈಗ ರಾಮನಿಗೆ ಏನು ಮಾಡಿದೆ? ಗುರುಗಳೇ, ಸಿಂಹಾಸನ ನನಗೆ ಬೇಡ, ಇಲ್ಲ, ನಾನು ಈ ಕ್ಷಣಕ್ಕೆ ಸನ್ಯಾಸ. ನಿನ್ನ ಮಾತಿತ್ತು, ದೇವತೆಗಳಿಗೂ ಗುರುಗಳೇ, ರಾಮನಿಗೆ ಇರುವ ತಾಹ ಏನು? ರಾಮ 14 ವರ್ಷ ಕಾಡಿಗೆ ಹೋಗಬೇಕು, ಹೀಗೆ ಇದ್ದದ್ದು. ಭೀಷ್ಮನಿಗೆ ಇರುವ ತಾಹ ಏನು? ಮುಂದೆ ಪಟ್ಟ ಏರುವುದಿಲ್ಲ, ಮದುವೆ ಆಗುವುದಿಲ್ಲ, ಬಿಟ್ಟರೆ ರಾಜ್ಯ ಬಿಟ್ಟು ಹೋಗುತ್ತೇನೆ ಅಂತ ಇಲ್ಲ. ನಿಲ್ಲಿ, ಒಬ್ಬನಾದವ ತನ್ನ ಸ್ಥಾನವನ್ನು ಭದ್ರಗೊಳಿಸುವಲ್ಲಿ ಸನ್ಯಾಸವೇ ಪ್ರಧಾನ ಅಲ್ಲ. ಕ್ಷಾತ್ರವಂಶೀಯನಾದವನಿಗೆ ಯಾವುದು ತಪಸ್ಸು? ಯಾವುದು? ಧರ್ಮ ರಕ್ಷಣೆ ತಪಸ್ಸು. ನನಗೆ ಇಲ್ಲಿ ಧರ್ಮ ರಕ್ಷಣೆ ತಪಸ್ಸು. ನಾನೊಬ್ಬ ಕ್ಷಾತ್ರಿಯನಿದ್ದೇನೆ. ಯಾವಾಗ ಚಕ್ರವರ್ತಿ ಮನೆತನಕ್ಕೆ ಅನ್ಯಾಯವಾಗುತ್ತದೋ ಆ ಕಾಲದವರೆಗೂ ಇಲ್ಲಿಯ ರಕ್ಷಣಾ ಸಾಮರ್ಥ್ಯ ನನಗುಂಟು. ಅದು ನನಗೆ ತಪಸ್ಸು. ನಿಲ್ಲಿ, ಮುಗಿಲಿಲ್ಲ ತಪಸ್ಸು. ಇಲ್ಲಿ ನನಗಿರುವ ತಪಸ್ಸು ಅದು ಒಂದು. ಇನ್ನೊಂದು, ಕಾಡಿಗೆ ಹೋಗಬೇಕಿತ್ತು. ಆಚಾರ್ಯ ಭಾರ್ಗವರು ಹೀಗೆ ಊಹಿಸಬಾರದು. ಯಾಕೆ? ಸಮುದ್ರ ವಲಯಾಂಕಿತವಾದ ಭೂಮಿ ಇದು. ಮಂಡಲಾಧಿಪರು ಮಂಡೆ ಎತ್ತುವ ಕಾಲದಲ್ಲಿ ಅವರ ಮಂಡೆ ಬಡಿದಾದರೂ ಮಣಿಸಿ ಧರ್ಮದ ಮರ್ಮ ಸೂಚಿಸುವಂತಹ ವಂಶದಲ್ಲಿ ಹುಟ್ಟಿದವ. ಚಂದ್ರ ವಂಶದಲ್ಲಿ ಕೊಳಕುಂಟು ಅಂತ ಅರ್ಥ ಅಲ್ಲ. ಏನು ಮಾಡುವ ಗುರುಗಳೇ? ಮೇಲೆ ಕಾಣುವ ನೀಲ ಗಗನದಲ್ಲಿ ಧ್ರುವ ನಕ್ಷತ್ರವೂ ಇರುತ್ತದೆ, ಉಲ್ಕಾಪಾತಗಳು ಉಂಟಾಗುತ್ತವೆ, ಧೂಮಕೇತು ಇರುತ್ತದೆ. ಆದ್ರೆ ಕಾಣುವುದು ನೀಲ ಗಗನದಲ್ಲಿ ಏನನ್ನು? ಹರಿಯ ಬಣ್ಣವನ್ನು ಗುರುಗಳೇ. ಆದ್ದರಿಂದ ಸರ್ವತ್ವವನ್ನು ಕಾಣಬೇಕು ನಾವು. ಚಂದ್ರವಂಶದ ಮಿಕ್ಕುಳಿದವರ ಆದರ್ಶವೇ ಭೀಷ್ಮನಿಗಲ್ಲ. ಸೂರ್ಯವಂಶದಲ್ಲಿ ಹುಟ್ಟಿದವರೆಲ್ಲರೂ ರಾಮನ ಹಾಗೆ ಆಗಲಿಲ್ಲ. ಆದ್ದರಿಂದ ಭೀಷ್ಮ ಏನು ಎನ್ನುವುದು ಮುಖ್ಯ. ಇದು ಒಂದು. ಇನ್ನೊಂದು, ಏನು ಪ್ರಶ್ನಿಸುವುದಕ್ಕಾಗುವುದಿಲ್ಲ. ಇಲ್ಲಿ ಇರುವುದು ಹಿರಿತನದ ಮರ್ಮ. ನಾವು ಏನು ಮಾಡುವುದಿದ್ರು ನನ್ನ ತಮ್ಮ ನನ್ನಲ್ಲಿ ಏನು ಕಾಣ್ತಾನೆ ಎನ್ನುವುದೇ ಮುಖ್ಯ. ನಾನು ಹೇಳಿದ್ದೇನು, ಈಗ ಚಕ್ರವರ್ತಿಯೇ ಹೋಗಬಹುದಿತ್ತಲ್ಲ. ನಮಗೆ ಇದ್ದ ಉಲ್ಲೇಖ ಕರಿಪುರದಲ್ಲಿ ಭೀಷ್ಮ ಗರಿಯದ ಹಾಗೆ, ವಿಚಿತ್ರ ವೀರ್ಯ ಗರಿಯದ ಹಾಗೆ ಅಲ್ಲ. ಆದ್ದರಿಂದಲೇ ನಾನೇ ಹೋಗಬೇಕಾಯಿತು. ಹೋದ ನಂತರ ಸೂಕ್ತವಾದ ಪ್ರಕ್ರಿಯೆಯನ್ನೇ ತೊಡಗಿಸಿದ್ದೇನೆ. ತರುಣಿಯರನ್ನು ಕರೆತಂದಿದ್ದೇನೆ. ನೀವೇ ಹೇಳ್ತೀರಿ, ಅಪ್ಪನ ಸ್ಥಾನದಲ್ಲಿ ನಿನಗೆ ಕೊಟ್ಟಿದ್ದಾನೆ, ಎತ್ತಿ ಕೊಟ್ಟಿದ್ದಾನೆ. ಅಪ್ಪನ ಸ್ಥಾನ ಕೊಟ್ಟ ಅಂತಾದ್ರೆ ಆ ಹೊಣೆಗಾರಿಕೆ ನನಗಿಲ್ವೇ? ಆ ಹೊಣೆಗಾರಿಕೆಯನ್ನೇ ಅನುಸರಿಸಿಕೊಂಡು ಇವನನ್ನು ವರಿಸಿ ಅಂತ ಕೇಳಿದೆ. ಒಪ್ಪದೇ ಇದ್ದ ಕಾಲದಲ್ಲಿ ವ್ಯವಸ್ಥಿತವಾಗಿ ಅವಳ ಮನೋವಾಂಛಿತವನ್ನರಿತು ಕಳಿಸಿದೆ. ಮತ್ತೆ ಸತ್ಯವತಿಯ ಪ್ರಕರಣವನ್ನೇ ನೋಡಿದ್ರೆ ಏನು ಗುರುಗಳೇ, ಅವಳು ಮೀನು ಹಿಡಿಯುವವರ ಮಗಳಲ್ಲೂ ಅಲ್ಲ, ವಸು ರಾಜನ ಮಗಳವಳು. ಚಕ್ರವರ್ತಿತ್ವದ ಹಿನ್ನೆಲೆಯಿಂದಲೇ, ರಾಜ್ಯತ್ವದ ಹಿನ್ನೆಲೆಯಿಂದಲೇ ಬಂದವಳು. ಅದು ಅವನಿಗೆ ಮೊದಲೇ ಗೊತ್ತಿತ್ತ? ಅದು ನೀನು ಹೋದ ಮೇಲೆ ಗೊತ್ತಾದದ್ದು? ಪ್ರಶ್ನಿಸಿ ನೀನು ಹೋದ ಮೇಲೆ ಗೊತ್ತಾದದ್ದು. ಹೌದು. ಈಗ ಕೇಳುವುದು ನಾನು, ಅಂಬೆಯ ಪ್ರಕರಣವನ್ನು ಇಲ್ಲಿ ಉಲ್ಲೇಖಿಸಿದ್ಯಾಕೆ? ಆಕಾಶದಲ್ಲಿ ನಕ್ಷತ್ರಗಳಿರ್ತಾವೆ, ಆದ್ರೆ ಬಣ್ಣ ಪ್ರಧಾನ ಅಂತ ಹೇಳಿಕೊಳ್ಳುತ್ತಿ. ಹಾಗಾದ್ರೆ ಲೋಕನ್ಯಾಯನ ಹೌದು ಅಂತ ಆದ್ರೆ ನಿಮ್ಮ ಪರಂಪರೆಯವರು ಮಾಡದೇ ಇದ್ದ ತಪ್ಪನ್ನು ಮಾಡಲಿಲ್ಲಲ್ಲ ಅಂಬೆ? ಅಲ್ಲಿ ಯಾವುದು ಸಹ್ಯವಾಗಿದೆಯೋ ಅದು ಯಾಕೆ ಇಲ್ಲಿ ಸಹ್ಯವಾಗುವುದಿಲ್ಲ ಅಂತ ಮಾತ್ರ ನನ್ನ ಪ್ರಶ್ನೆ. ರಾಜರಾದವರಿಗೆ ಮನುಶಾಸ್ತ್ರ ಸಾಧನವೇ ಹೌದಲ್ಲ? ಹೌದು. ಮನುಶಾಸ್ತ್ರದ ಪ್ರಕಾರವಾಗಿ ರಾಜನಾದವನು ಯಾವತ್ತಿದ್ರೂ ಇನ್ನೊಂದು ಪಂಚಮ ವರ್ಣದ ಬಿಟ್ಟು ಮುಕ್ಕುಳಿದ ಹೆಣ್ಣನ್ನು ಮದುವೆ ಆಗಬಾರದು ಅಂತ ಉಂಟೆ? ಹಾಗಿಲ್ಲ ಅಂತ ಆದ್ರೆ ಇಲ್ವಲ್ಲ. ಹಾಗಾದ್ರೆ ಹಕ್ಕಿದ್ದೆ ಹೇಳಿದ್ದು ಯಯಾತಿಯ ಪ್ರಕರಣದಲ್ಲಿ ದಾಸಿಯಾದವಳನ್ನು ಮದುವೆಯಾಗಿ 3 ಮಕ್ಕಳು ಮಾಡಿದ್ದಾನೆ ಅಂತ ಆದ್ರೆ ಇಲ್ಲಿ ಬಂದಿರುವಂತಹ ಈ ಹೆಣ್ಣು ಮಗಳು ಕೇವಲ ಸಾಲ್ವನ ಜೊತೆಯಲ್ಲಿ ಮಾತು ಕೊಟ್ಟಿದ್ದು ಮಾತ್ರ. ಹಾಗಿದ್ರೆ ಯಾಕೆ ಸಲ್ಲುವುದಿಲ್ಲ? ಅಲ್ಲಿ ಯಾವಾಗ ಅಲ್ಲಿ ಯಾವ ಯಯಾತಿಯ ಪ್ರಕರಣದಲ್ಲಿ ಸಲ್ಲುತ್ತದೋ ಅದಾಗುತ್ತದೋ, ಇಲ್ಲಿ ಯಾಕೆ ಆಗುವುದಿಲ್ಲ? ಯಾಕಾಗುವುದಿಲ್ಲ? ಯಾಕೆ? ಸಾಲ್ವನೇ ಬೇಕು ಅಂತ ಕೇಳಿದ್ದಾಳೆ, ಮಾನಸಿಕವಾಗಿ ಸಾಲ್ವನನ್ನು ಒಪ್ಪಿದ್ದಾಳೆ. ಯೋಚನೆ ಮಾಡಿ, ಅವಳನ್ನು ಕಳಿಸಿಕೊಟ್ಟಿದ್ದೇನೆ. ಸಾಲ್ವನಂತ ಒಬ್ಬ ರಕ್ಕಸನಿಗೆ ಆಗದವಳು ಅಂತವಳನ್ನು ಹೋಗಿ ನೀವು ಇಷ್ಟು ವಂಶದ ಮನೆತನಕ್ಕೆ ಸೇರಿಸಿ ಒಬ್ಬನ ಒಂದು ತಪ್ಪಿಗೆ ಹಲವರ ಕೆಲಹಲ ತಪ್ಪು ಕಾರಣ ಅಂತ ಆಧಾರಭೂತವಾಗಿ ಹೇಳಿದ್ದನ್ನು ಅಂಬೆಯ ತಪ್ಪಾಗುವುದಕ್ಕೆ ಕಾರಣ ಮೂಲ ನೀನಾದದ್ದು. ಖಂಡಿತ ಅಲ್ಲ. ಅದನ್ನ ಹೇಳಿದ್ದು. ಯಾವ ಮೂಲ ತಪ್ಪನ್ನು ನಿನ್ನಲ್ಲಿ ಹೊಂದಿಕೊಂಡು ಇಟ್ಟುಕೊಂಡು ಆಮೇಲೆ ಅವಳದ್ದು ತಪ್ಪಾಯ್ತು ಅಂತ ಹೇಳ್ತೀವಿ. ಆಮೇಲೆ ಆದದ್ದು ತಪ್ಪು ಹೌದು, ಅವಳು ಕಾರಣ ನಿನ್ನ ತಪ್ಪೆ. ಅವಳು ಮೊದಲೇ
ತಪ್ಪಿದ್ದಾಳೆ ಗುರುಗಳೇ. ನಿಮ್ಮಲ್ಲೇ ಕೇಳ್ತೇನೆ, ಈಗ ಸ್ವಯಂವರ ನಿರ್ಣಯ ಆಗಿದೆ ಹೌದಾ? ಅದೇ ರಾತ್ರಿ ಏನು ಮಾಡಿದ್ದಾಳೆ ಅವಳು? ಏನು ಮಾಡಿದ್ದಾಳೆ? ನದಿ ತೀರದಲ್ಲಿ ಹೋಗಿ ಒಬ್ಬ ರಕ್ಕಸನಿಗೆ ಕೈ ತಟ್ಟಿ ಮಾತು ಕೊಡ್ತಾಳೆ ಅಂತ ಆದ್ರೆ ತಪ್ಪು ಯಾರದ್ದು? ನಾನು ಆಗ್ಲೇ ಹೇಳಿದ್ದೇನೆ, ಅದರಲ್ಲಿ ನಾನು ಅಂಬೆಯನ್ನು ಸಮರ್ಥಿಸುವುದಿಲ್ಲ ಅಂತ ಆಗಲೇ ಹೇಳಿದ್ದೇನೆ. ತಪ್ಪಿತಸ್ಥಳನ್ನು ಸೇರಿಸುತ್ತಾ ಇದ್ರೆ ಪರಿಣಾಮ ಏನಾಗುತ್ತಿತ್ತು ಯೋಚನೆ ಮಾಡಿ. ಈಗ ನಿನ್ನ ವ್ಯವಹಾರ ಸರಿಯಾಗ್ಲಿಲ್ಲ ಅಂತ ಕೇಳಬೇಕಾದವ ವಿಚಿತ್ರ ವೀರ್ಯ ಕೇಳಬೇಕಿತ್ತು, ಅದನ್ನು ನೀನು ಕೇಳಿದೆ. ಸ್ಥಾನ ಬೆಲೆ ಅದನ್ನು ನಾನು ಪ್ರಶ್ನೆ ಮಾಡಿದ್ದು. ಈಗ ಅಂಬೆದು ಸರಿ ಅಂತ ನಾನು ಹೇಳಿದ್ದಲ್ಲ, ನೀನು ಕಾಶಿಗೆ ಹೋದದ್ದನ್ನು ಸರಿ ಅಂತಲೇ ಹೇಳುವ. ಈಗ ನೀವು ಒಂದು ವಿಷಯ ಹೇಳಬೇಕು. ಈಗ ನಿಮ್ಮ ಪ್ರಕಾರ ಅಂಬೆ ಒಳ್ಳೆಯವಳು? ಅಂಬೆ ಒಳ್ಳೆಯವಳು, ಅಂಬೆ ಪರಿಶುದ್ಧಳು? ಅಂಬೆ ಪರಿಶುದ್ಧಳಲ್ಲ. ಅಲ್ಲ, ಪರಿಶುದ್ಧಳ ಅಲ್ಲದವಳು ಚಂದ್ರವಂಶದ ಮನೆತನಕ್ಕೆ ಸೂಕ್ತಳೋ? ಹಾಗೆಂದು ಈ ಪ್ರಕರಣದಲ್ಲಿ ಭೀಷ್ಮನೂ ಪರಿಶುದ್ಧನಲ್ಲ. ಯಾಕಲ್ಲ ಅಂತ ಕೇಳಿದ್ದು. ಮಾಡಿ ವಿಚಿತ್ರ ವೀರ್ಯ ಕೇಳಬೇಕಾದ ಸ್ಥಾನದಲ್ಲಿ ನೀನು ನಿಂತು ತಪ್ಪು ದಾರಿಗೆ ಅವಳನ್ನು ಪ್ರಚೋದಿಸಿದ್ದರಿಂದ ಹೀಗೆ ಪ್ರಕರಣ ಬೆಳೆಯಿತು. ಈಗ ಅವನು ತಪ್ಪು ಮಾಡಿದ, ಅವಳು ತಪ್ಪು ಮಾಡಿದಳು ಅಂತ ಆದ್ರೆ ಅದನ್ನು ಸಮರ್ಥಿಸುವುದಕ್ಕೆ ಹೀಗೆಲ್ಲ ನಾನು ಆಧಾರ ಕೊಟ್ಟಿದ್ದೇನೆ. ಈಗ ನಿನ್ನಿಂದ ತಪ್ಪಾದದ್ದರಿಂದ ಹೇಳುವುದು ನಾನು, ನಿಮ್ಮ ಪರಂಪರೆಯಲ್ಲಿಯೂ ತಪ್ಪು ಮಾಡಿದವರು ಸಾಕಷ್ಟು ಇದ್ದಾರೆ. ಹಾಗಿದ್ರೆ ಎಲ್ಲರನ್ನೂ ಸಮದರ್ಶಿಯಾಗಿ ಕಾಣುವ ಗುಣ ನಿನ್ನಲ್ಲಿ ಉಂಟು ಅಂತಾದ್ರೆ ಪರಂಪರೆಯಿಂದ ಇದೇ ಸಿಂಹಾಸನವನ್ನು ಏರಿದವರು ಮಾಡಿದಂತಹ ಯಾವ ತಪ್ಪುಗಳಿದೆಯೋ ಅಷ್ಟು ದೀರ್ಘವಾದ ದೊಡ್ಡದಾದ ಅಲ್ಲದೆ ಇದ್ದ ತಪ್ಪನ್ನು ಮಾಡಿದ ಅಂಬೆಯನ್ನೇ ತಪ್ಪನ್ನು ಸರಿ ಮಾಡಲಿಕ್ಕೆ ತಪ್ಪೇ ಮಾಡಬೇಕಾಗ್ತದೆ. ತಪ್ಪು ಮಾಡಿದ ಅಂಬೆಯನ್ನೇ ನೀನು ಇವತ್ತು ತಪ್ಪು ಮಾಡಿದ ಭೀಷ್ಮ ಆ ತಪ್ಪನ್ನು ಸರಿ ಮಾಡುವುದಕ್ಕಾಗಿ ಮದುವೆ ಆಗಲೇಬೇಕು. ಈಗ ನಾನು ತಪ್ಪು ಮಾಡಬೇಕು ಅಂತ ನೀವು ಸೂಚಿಸುವುದು? ಹೌದು. ನಾನು ಯಾರು ಗುರುಗಳೇ? ಭೀಷ್ಮ ಭೀಷ್ಮ ಎಂದಿಗಾದರೂ ದುರ್ಮಾರ್ಗದಲ್ಲಿ ನಿಂದಿದವಹ ಕಾರ್ಯ ಗೈವಲೇ ಗುರುರಾಯ, ನಿಂದಿದವಹ ಕಾರ್ಯ ಗೈವಲೇ ಗುರುರಾಯ, ಸಂದೇಹವೇ ಕಿಮರ್ತಿನೋ ಗುರುದೇವ. ದೇವವ್ರತನಾಗಿದ್ದವ ನಾನು. ವ್ರತ ಅಂದ್ರೆ ನಿಯಮ ಅಂತ ಅರ್ಥ, ವೃತ ಅಂದ್ರೆ ಸ್ವೀಕೃತ ಅಂತ ಅರ್ಥ. ದೇವವ್ರತನೂ ಹೌದು, ದೇವವೃತನೂ ಹೌದು. ಅಂತಹ ದೇವವ್ರತ ನಾಮಕನಾದ ನಾನು ನಿಮ್ಮ ಶಿಷ್ಯ. ನೀವು ತಂದೆಗೋಸುಗ ಏನನ್ನು ಮಾಡಿದ್ದೀರೋ ಅಷ್ಟನ್ನೂ ಒಬ್ಬ ತಂದೆಗೆ ಮಗನಾಗಿ ನಾನೂ ಮಾಡಿದ್ದೇನೆ ಗುರುಗಳೇ. ತಂದೆಗೋಸುಗ ಬ್ರಹ್ಮಚರ್ಯದೊಳಿಹ ಭೀಷ್ಮ. ತಂದೆಯಲ್ಲಿ ಗುರುಸ್ಥಾನವನ್ನು ಕಂಡವ ನಾನು, ತಂದೆಯಲ್ಲಿ ದೇವರನ್ನು ಕಂಡವ ನಾನು, ತಂದೆಯಲ್ಲಿ ಪೂರ್ಣತ್ವವನ್ನು ದೇವತ್ವವನ್ನು ಕಂಡಂತಹ ಭವ್ಯ ಪರಂಪರೆಯಲ್ಲಿ ಉದಿಸಿದ ಒಬ್ಬ ಆಚಾರ್ಯ ಭೀಷ್ಮ ತಪ್ಪುವುದಕ್ಕುಂಟೆ? ಆಚಾರದಿಂದಲೇ ವಿಚಾರದಿಂದಲೇ ಆಚಾರ್ಯ ಪದವಿಯನ್ನು ಅಂಗೀಕರಿಸಿದ ನನ್ನಲ್ಲಿ ನೀವು ಹೇಳ್ತೀರಿ ಅಂಬೆಯನ್ನು ನೀನು ತಂದುದು ತಪ್ಪು, ದುರ್ಮಾರ್ಗತನದಲ್ಲಿ ತಂದುದು ತಪ್ಪು. ನಾನು ಮಾರ್ಗ ತಪ್ಪುವುದಕ್ಕುಂಟೆ ಗುರುಗಳೇ? ನೀವಾಡಿದ ಒಂದು ಮರದ ಉಪಮೆಯನ್ನು ಮತ್ತೊಮ್ಮೆ ತಿರುಗಿಸಿ ಕೇಳ್ತೇನೆ. ಈಗ ದಾರಿಯಲ್ಲಿ ಮರ ಉಂಟು, ಅದರ ಬುಡದಲ್ಲಿ ಮನೆ ಉಂಟು. ಆ ಕಾಲದಲ್ಲಿ ಏನು ಮಾಡಬೇಕಾಗುತ್ತದೆ? ಬರುವ ಸುಳಿಗಾಳಿಗೆ ಮರ ಬಿದ್ರೆ ಮನೆಯೇ ಹೋಗುತ್ತದೆ. ಬರುವ ಸುಳಿಗಾಲಿಗೆ ಸಿಕ್ಕಿದ ಮರ ಈ ಅಂಬೆ, ಇದು ಬಿದ್ದು ಯಾರ್ಯಾರ ಮನೆ ತೆಗೆಯುವ ಕೆಲಸ ಮಾಡ್ತದೆ ಅಂತ ಗೊತ್ತಿದ್ದೆ ನಾನು ಅಲ್ಲಿಂದ ಇಲ್ಲಿಗೆ ಕರೆ ತಂದದ್ದು. ಆದ್ದರಿಂದಲೇ ಈ ಮರ ಇಲ್ಲಿ ಆದ್ರೂ ಒಂದು ಸ್ಥಿರವಾಗಿ ನಿಂತಿತ್ತು ಅಂತ ಭಾವಿಸಿದ್ರೆ ಇದು ಸ್ಥಿರ ಅಲ್ಲ, ಇದು ಚರ ಅಂತ ಗೊತ್ತಾಯಿತು. ನನ್ನ ಮರದ ಉಪಮೆಯನ್ನು ತಿರುಗಿಸ್ತೀನಿ ನೀನು, ನಾನು ಹಾಗೆ ಹೇಳಿದ್ದಲ್ಲ ಅದು. ಮತ್ತೆ ಒಂದು ಕಾರ್ಯವನ್ನು ಬುದ್ಧಿಪೂರ್ವಕವಾಗಿ ಮಾಡಬೇಕು, ಅರ್ಥ ಮಾಡಿಕೊಂಡೆ ಗುರುಗಳೇ.
ಗುರುಗಳೇ. ಹೀಗೆಲ್ಲ ಸಮಸ್ಯೆ ಬರ್ತದೆ ಅಂತ ಆದ್ರೆ ಮೊದಲು ಪೂರ್ವಭಾವಿಯಾಗಿ ಆ ಮನೆಯವರಿಗೆ ತಿಳಿಸಿ ಸಮಸ್ಯೆ ಆಗದ ಹಾಗೆ ಅದನ್ನು ಪರಿಹಾರ ಮಾಡಿಕೊಳ್ಳಬೇಕು ಅಂತ. ಪೂರ್ವಾಪರ ವಿಮರ್ಶೆ ಇಲ್ಲದೆ ಹೋದವನಲ್ಲ ನಾನು. ಸುಳಿಗಾಳಿಗೆ ಸಿಕ್ಕುವಂತಹ ಮರ ಅಂತ ಆದ್ರೆ ಅದು ಎಲ್ಲಿರ್ತದೆ ಅಂತ ಹೇಳಲಿಕ್ಕಾಗುವುದಿಲ್ಲ. ಯಾವುದೋ ಉಪಮೆಯನ್ನು ಕೊಡಬಹುದಿತ್ತು. ನಾನು ನಿರ್ದಿಷ್ಟವಾಗಿಯೇ ಹೇಳಿದವ. ಆ ಕಾರಣದಿಂದ ಹೇಳ್ತೇನೆ, ನೀನು ತಪ್ಪಿತಸ್ಥ ಅಂತ. ಖಂಡಿತ ಅಲ್ಲ. ತಂದೆಗೋ ಸುಖ ಬ್ರಹ್ಮಚರ್ಯದೊಳಿಹ ಭೀಷ್ಮ, ಎಂದಿಗಾದರೂ ನಿಂದಿತವ ಕಾರ್ಯಗೈಯುವುದಕ್ಕುಂಟೆ. ನನ್ನಪ್ಪನೇ ನನ್ನನ್ನು ಮೆಚ್ಚಿದವರಿದ್ದಾರೆ, ಒಪ್ಪಿದವರಿದ್ದಾರೆ. ಅಪ್ಪನಿಗೋಸ್ಕರ ಆಡಿದ ವಚನದಂತೆ ಆಜನ್ಮ ಬ್ರಹ್ಮಚರ್ಯ ವ್ರತ ಮಾತ್ರವಲ್ಲ, ಪಟ್ಟ ಏರುವುದಿಲ್ಲ ಎನ್ನುವಂತಹ ವಾಕ್ಯ, ಇದನ್ನು ನಿರ್ಧರಿತವಾಗಿಯೇ ಇರಿಸಿಕೊಂಡವ ನಾನು. ಇದೊಂದು ಇಷ್ಟು ಗೊತ್ತುಂಟು, ಯೋಚನೆ ಮಾಡಿ ನೀವು. ಇದು ಕೇವಲ ದೇವರ್ಕಳ ಮಾತು. ಹೇಳ್ತೀರಿ ಕಾಶಿ ಹೆಣ್ಣು ಮಕ್ಕಳು ವಿದ್ಯಾವಂತರಿದ್ದಾರೆ, ತಿಳಿದವರಿದ್ದಾರೆ. ಅಂತಹ ವಿದ್ಯಾವಂತೆಯರಿಗೆ ದೇವವ್ರತ ಮದುವೆ ಆಗುವುದಿಲ್ಲ, ಭೀಷ್ಮ ಮದುವೆ ಆಗುವುದಕ್ಕಿಲ್ಲ. ಆಜನ್ಮ ಬ್ರಹ್ಮಚಾರಿ ಎನ್ನುವುದು ಗೊತ್ತಾಗದೆ ಹೋಯಿತೆ. ಅಲ್ಲ, ಕಾಶೀಶನಿಗೆ ಗೊತ್ತಾಗದೆ ಹೋಯಿತೆ. ನೆರೆದ ಸಭೆಯಲ್ಲಿ ಅವ ಯಾಕೆ ಪ್ರಶ್ನಿಸಲಿಲ್ಲ? ಹಾಗಿದ್ರೆ ಮುಂದೆ ಕೊಂಡು ಹೋಗಬಹುದಾದ ಹೊಣೆ ಉಳ್ಳಂತಹ ಭೀಷ್ಮ ಇವರಿಗೊಂದು ವ್ಯವಸ್ಥೆ ಮಾಡಿಯಾನು ಎನ್ನುವ ವಿಶ್ವಾಸ ಅವರಿಗಿತ್ತು. ವಿಶ್ವಾಸ ನನಗೂ ಇತ್ತು ಗುರುಗಳೇ. ತಂದ ಮೇಲೆ ಪ್ರಸಂಗ ಬದಲಾಯಿತು. ನಿಮ್ಮಲ್ಲಿ ಕೇಳ್ತೇನೆ ಗುರುಗಳೇ, ನೀವು ಈಗ ಅಂಬೆಗೆ ಮಾಡಿದ್ದು ಅನ್ಯಾಯ ಅಂತ ಹೇಳ್ತೀರಿ. ಅಂಬೆಯ ಜೊತೆಯಲ್ಲಿ ಇಬ್ಬರು ಅವರು ಬಂದಿದ್ರಲ್ಲ, ಅಂಬಿಕೆ ಅಂಬಾಲಿಕೆಯರು, ಅವರು ಹೇಗೆ ಒಪ್ಪಿದ್ರು ಗುರುಗಳೇ? ನಾನು ಯಾವುದೇ ಕಾರಣ ಕೇಳಿ, ಅವರು ಅಂಬಿಕೆ ಹೇಗೆ ಒಪ್ಪಿದ್ರು ವಿಚಿತ್ರವೀರ್ಯರನ್ನು? ಭೀಷ್ಮ, ನಾನು ಮೊದಲು ಹೇಳಿದ್ದು ನಿನಗೆ ಅರ್ಥ ಆಗ್ಲಿಲ್ವಾ? ಏನು? ನಾನು ಅಂಬೆಯನ್ನು ಇಲ್ಲಿಯೂ ಸಮರ್ಥಿಸಿದ್ದೇನ? ಅಂಬೆಯದ್ದು ಸರಿ ಅಂತ ಎಲ್ಲಿಯಾದ್ರೂ ಹೇಳಿದ್ದೇನ? ಇಲ್ಲಿ ಆ ಹೆಣ್ಣು ಮಕ್ಕಳು ಒಪ್ಪಿದ್ದಾಗ್ಲಿ, ಅಂಬೆ ಬಿಟ್ಟದ್ದಾಗ್ಲಿ, ಈ ಪ್ರಕರಣದಲ್ಲಿ ನಾನು ಭಾಗಿಯಾಗ್ಲಿಲ್ಲ. ಅದನ್ನು ನಿನ್ನಲ್ಲಿ ಪ್ರಶ್ನೆ ಮಾಡಲಿಲ್ಲ. ನನ್ನ ಪ್ರಶ್ನೆ ಇದ್ದದ್ದು ನಿನ್ನ ನಿಲುಮೆ ಸರಿ ಇಲ್ಲ ಅಷ್ಟೇ. ಈಗ ನನ್ನ ನಿಲುಮೆ ಎನ್ನುವುದು ನಾನು ತರುವಲ್ಲಿವರೆಗೂ ಸರಿಯುವುದೇ ಇದೆ ಎನ್ನುವುದು ನನ್ನ ವಿಶ್ವಾಸ. ಇರ್ಲಿಲ್ಲ ಅಂತ ಹೇಳುವುದು ತಲೆಗೆ ಸರಿ ಇತ್ತು, ಅಲ್ಲಿ ಮೇಲೆ ಸರಿ ಇಲ್ಲ ಅಂತ ಹೇಳಿದ್ದು. ಈಗ ಅಲ್ಲಿ ಪ್ರಕರಣದಲ್ಲಿ ಅವನ ಪಣವನ್ನು ಮುರಿದಿದ್ದೇನೆ. ಹೆಣ್ಣು ಮಕ್ಕಳಿಗೆ ಬದುಕು ಕೊಡಬೇಕು ಎನ್ನುವ ಕಾರಣದಿಂದ ತಂದಿದ್ದೇನೆ. ತಮ್ಮನನ್ನು ವರಿಸುವುದಕ್ಕೆ ವ್ಯವಸ್ಥೆ ಮಾಡಿದ್ದೇನೆ. ಇಬ್ಬರು ಒಪ್ಪಿದ್ದಾರೆ, ತಮ್ಮನನ್ನು ವರಿಸಿದ್ದಾರೆ. ಇವಳ ಆಶಯದಂತೆ ಸಾಲ್ವನಲ್ಲಿಗೆ ಕಳಿಸಿದ್ದೇನೆ. ಅವ ಪರಿಗ್ರಹಿಸದೇ ಇದ್ದು ಬಿಟ್ಟ ನಂತರ ಹಠಮಾರಿಯಾಗಿ ಮತ್ತೆ ನೀನು ವರಿಸಬೇಕು ಎನ್ನುವ ಪಣವಿಟ್ಟ ಕಾಲದಲ್ಲಿ ಅವಳನ್ನು ಬಿಟ್ಟಿದ್ದೇನೆ. ನಿಮ್ಮಲ್ಲಿಗೆ ಬರುವುದಕ್ಕೆ ಮುಂಚೆ ಒಬ್ಬ ವ್ಯಾಧನಲ್ಲಿ ಹೋಗಿ ಹೇಳಿದ್ದಾಳಂತೆ, ನಿನ್ನನ್ನು ನಾನು ಮದುವೆ ಆಗುತ್ತೇನೆ, ಹೋಗು ಭೀಷ್ಮನನ್ನು ನೋಡಿ ಬಾ, ಭೀಷ್ಮನನ್ನು ಸೋಲಿಸು. ಒಬ್ಬ ನಿಷಾದನಾದರೂ ಭೀಷ್ಮನನ್ನು ಸೋಲಿಸಿದ್ರೆ ಮದುವೆ ಆಗುತ್ತೇನೆ ಅಂತ ಹೇಳುವ ಅಂಬೆಯಂತಹ ಹೆಣ್ಣನ್ನು ತಮ್ಮನಾದ ವಿಚಿತ್ರವೀರ್ಯನಿಗೆ ಮದುವೆ ಮಾಡುವುದಕ್ಕೆ ಆಚಾರ್ಯ ಭೀಷ್ಮ ಸಿದ್ಧನಿಲ್ಲ ಗುರುಗಳೇ, ಸಿದ್ಧನಿಲ್ಲ. ತಂದೆಗೋಸುಗ ಅಲ್ವಾ? ನಿಜ. ಈಗ ಗುರುವಾಕ್ಯ ಉಲ್ಲಂಘನೆ ಆಗ್ತದೆ ಮಾಡದೆ ಏನು? ತರುಣಿ ಸಂತಾಪದ ದಿಸೆಯಿಂದ, ತರುಣಿ ಸಂತಾಪದ ದಿಸೆಯಿಂದ ಸಂಪತ್ತು ಹರಿದು ಕೂಪುದು ದಿಟವು ಗುರುವಾಕ್ಯೋಲ ಘನದೋಜವು. ಭೀಷ್ಮ, ಗುರುಗಳೇ, ಬಿರುಗಾಳಿಯ ಉದಾಹರಣೆಯನ್ನು ಕೊಟ್ಟಿದ್ದಿ. ಅಂಬೆಯ ಬಾಳಿನಲ್ಲಿ ನಿಜವಾದ ಬಿರುಗಾಳಿ ನೀನು. ಅವಳ ಬಾಲನ್ನು ತರಗೆಲೆಯ ಹಾಗೆ ಬಿರುಗಾಳಿಯಾಗಿ ನೀನು ಎತ್ತಲೋ ಹಾರಿಸಿ ಬಿಟ್ಟಿದ್ದಿ. ಈಗ ಅವಳು ಆಮೇಲೆ ಕಿರಾತನಂಥವನನ್ನು ತಂದು ನಿನ್ನ ಸಮಕ್ಷದಲ್ಲಿ ನಿಲ್ಲಿಸಿದ್ಲು. ಇದೆಲ್ಲ ಆಮೇಲೆ ನಡೆದ ಪ್ರಕರಣ. ಒಬ್ಬಾಕೆ ಸಾಮಾನ್ಯ ಹೆಣ್ಣು ಮಗಳು, ಅವಳಿಗೆ ದಾರಿ ತಪ್ಪಿದ ಮೇಲೆ ಏನು ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ, ಒಟ್ಟು ಹೋಗ್ತಾ ಇದ್ದಾಳೆ ಅವಳು. ಈಗ ಅವಳು ಮಾಡಿದ್ದು ಯಾವುದೂ ಸರಿ ಇಲ್ಲ. ಹಾಗಂತ ಈ ಪ್ರಕರಣದಲ್ಲಿ ಅವರು ಅಪರಾಧಿನಿ ಎನ್ನುವ ಹಾಗೆ ನಾನು ಘಂಟಾಘೋಷವಾಗಿ ನಾನು ಘೋಷಿಸುವುದಕ್ಕೆ ಆಗದೇ ಇರುವುದಕ್ಕೆ ಕಾರಣ ದಾರಿ ಮೊದಲು ನೀನು ತಪ್ಪಿಸಿದ್ದರಿಂದ. ನಾನು ಇಷ್ಟೇ ಹೇಳ್ತೇನೆ ನಿನಗೆ. ಏನು? ಈಗ ತಂದೆಗೆ ಬೇಕಾಗಿ ಬ್ರಹ್ಮಚರ್ಯ ವ್ರತದಲ್ಲಿ ನೀನಿದ್ದಿ, ನಿಜ. ಆ ಹೊತ್ತಿನಲ್ಲಿ ಅದು ಅನಿವಾರ್ಯ ಆಯಿತು. ಈಗ ನಿನ್ನ ತಂದೆಯೂ ಇಲ್ಲ, ಅವನಿಗೆ ಬೇಕಾಗಿ ಬ್ರಹ್ಮಚರ್ಯವನ್ನು ಪಾಲಿಸ್ತಾ ಇದ್ದಿ ನೀನು. ಆ ಹೊತ್ತಿನಲ್ಲಿ ದೇವತೆಗಳು ಒಪ್ಪಿದ್ದಾರೆ. ಈಗ ನಾನು ಹೇಳ್ತೇನೆ, ನನ್ನ ವ್ಯಕ್ತಿತ್ವವನ್ನು ಒಪ್ಪುತ್ತೀಯ ನೀನು? ಖಂಡಿತ ಒಪ್ಪಬಲ್ಲೆ. ಹಾಗಾದರೆ ಕೇವಲ ಒಬ್ಬ ಆಚಾರ್ಯ ಪರಶುರಾಮ ಅಂತಲ್ಲ, ಅಲ್ಲ, ಒಬ್ಬ ಅವತಾರ ಸ್ವರೂಪಿ ಅಂತ ಒಪ್ಪುತ್ತೀಯೋ ನೀನು? ಖಂಡಿತ ಧರೆಯಲ್ಲಿ ಧರ್ಮ ರಕ್ಷಣೆಗೆ ಬೇಕಾಗಿಯೇ ಬಂದವ ಪರಶುರಾಮ ಅಂತ ಒಪ್ಪುತ್ತೀಯೋ?
ಗಂಗೆಯ ಅಪ್ಪ ಅಂತ ಒಪ್ಪುತ್ತೇನೆ, ಆದ್ರೆ ಗಂಗೆ ಮಾಡಿದ್ದು ತಪ್ಪು ಅಂತ ಹೇಳುವುದನ್ನು ಒಪ್ಪುವುದಿಲ್ಲ. ಹಾಗಂತ ಎತ್ತರದಲ್ಲಿರುವ ದೇವತೆಗಳು ಕೂಡ ಒಪ್ಪುವ ವ್ಯಕ್ತಿತ್ವ ನನ್ನದು ಹೌದು ಅಂತ ಆದ್ರೆ ಈಗ ಹೇಳ್ತೇನೆ, ಪ್ರಶ್ನೆ ಮಾಡಿದ್ರೆ ಯಯಾತಿ ಕೇಳಿದ್ದಾನಂತೆ, ಹೀಗೊಂದು ಮದುವೆ ಆಗಬಹುದು ಒಬ್ಬಾಕೆಯನ್ನು, ಬ್ರಾಹ್ಮಣ ಸ್ತ್ರೀಯನ್ನು. ಆವಾಗ ಶುಕ್ರಾಚಾರ್ಯರು ಹೇಳಿದ್ದಾರಂತೆ, ಪ್ರಪಂಚಕ್ಕೆ ಉತ್ತರ ಕೊಡುವುದಕ್ಕೆ ನಾನಿದ್ದೇನೆ, ನೀನು ತಲೆ ಬಿಸಿ ಮಾಡಬೇಡ. ಯಾರಾದರೂ ಪ್ರಶ್ನೆ ಮಾಡಿದ್ರೆ ಈ ಪ್ರಕರಣದಲ್ಲಿ ಉತ್ತರ ಕೊಡುವುದಕ್ಕೆ ನನ್ನಲ್ಲಿ ಕಳಿಸು. ಆದ ಕಾರಣ ಹೇಳ್ತೇನೆ, ತಂದೆಗೆ ಬೇಕಾಗಿ ಮಾಡಿದ ಯಾವ ಪ್ರತಿಜ್ಞೆ ಉಂಟು ಗುರುವಿಗೆ ಬೇಕಾಗಿ ಬದಲಿಸು, ಮದುವೆ. ನಾನು ಯಯಾತಿ ಅಲ್ಲವಲ್ಲ ಗುರುಗಳೇ. ಅಂದ್ರೆ ಈಗ ಗುರುವಾಕ್ಯ ಬೆದರುವನಲ್ಲ ಭಯಕೋಪಗಳಿಗಿನ್ನೋ ನದಿಸುತ್ತಿಲ್ಲ